ಗುರುಗಣಾಧಿಪತಯೇ ನಮಃ. ಆ ಆ ಆ ಗಜಮುಖ ಧಮಗೆ ಗಣಪಗೆ ಚಲ್ವತಿ ಜಾಗವನ ದೇತನಿಗಾರತಿ ಎತ್ತಿರೆ ಗಜಮುಖ ಧಮಗೆ ಗಣಪಗೆ ಒಳ್ಳೆದಾದವನು ತೆಂಗಿನಕಾಯಿ ಕಡದೆಯೇ ತಿರುಳೊಳಿಗೆ ಕಬ್ಬ ಮೆಲುವವಗೆ ಪಿಳ್ಳಿಯ ಕುರಿಗೆಜ್ಜೆಗಳ ಕಟ್ಟಿ ಕುಣಿಯುವ ಗೋಳಿಯ ಗಣಪಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ದೇವತೆಗಳ ಕೈಯ ಕಪ್ಪವ ಕುಂಭವಗೆ ತಮಗಿಯಂತದಿ ಬೆರೆವವಗೆ ಅವಾಗ ಮಗದೋಳು ನೆನೆಸಿದಿಷ್ಟಾರ್ಥವ ಈ ಬಾಗಲೇ ಜಗಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದುಳು ಪದಜು ಬಜ ಕುಶಾಧಾರಗೆ ಹರುಷದಿ ಭಕ್ತರ ಪದೇವಗೆ ಪುರಕ ಪೋಷಣನಾಥ ಕುಮಾರ ಗಜವದನನಾಥ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಶ್ರೀಕೃಷ್ಣ ಭಟ್ ಹನುಮಜ್ಜೆ ಮತ್ತು ಮನೆಯವರು ಇವರ ಪರವಾಗಿ ಯಕ್ಷಗಾನ ತಾಳಮದ್ದಳೆಗೆ ಆಗಮಿಸಿದ ಎಲ್ಲ ಕಲಾಸಕ್ತರಿಗೆ ಮನೆಯವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವತ್ತು ಸಂಜೆ ನಡೆಯುವಂತಹ ಶ್ರೀಚಕ್ರೋಪಾಸನೆಯ ಅಂಗವಾಗಿ ಶ್ರೀದೇವಿಗೆ ಕಲಾರಾಧನೆಯ ಸಮರ್ಪಣೆ, ಯಕ್ಷಗಾನ ತಾಳಮದ್ದಲೆ ಆಯ್ದುಕೊಂಡಂತಹ ಪ್ರಸಂಗ ಶಿವಭಕ್ತ ಪುರುಷಾಮೃಗ. ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮೆಲ್ಲರ ಆತ್ಮೀಯರಾದಂತಹ ಶ್ರೀಯುತ ಗೋವಿಂದನಾಯಕ್ ಪಾಲೆಚಾರು, ಹಾಗೆ ಶ್ರೀಯುತ ಜಯಪ್ರಕಾಶ್ ನಾಗೂರು, ಹಾಗೆ ಸಾಯ ತಿರುಮಲೇಶ್ವರ ಭಟ್. ಚಂಡಮದ್ದಲೆಯಲ್ಲಿ ಗೌರವಾನ್ವಿತರಾದಂತಹ ಶ್ರೀಯುತ ಪದ್ಯಾಣ ಶಂಕರನಾರಾಯಣ ಭಟ್ ಹಾಗೂ ಪದ್ಯಾಣ ಜಯರಾಮ್ ಭಟ್ ಇವರು ನಮ್ಮೊಂದಿಗೆ ಸಹಕರಿಸುವುದಕ್ಕಿದ್ದಾರೆ. ಮುಮ್ಮೇಳದಲ್ಲಿ ಅರ್ಥಧಾರಿಗಳಾಗಿ ಪುರುಷಾಮೃಗ ಪಾತ್ರವನ್ನು ಸ್ವೀಕಾರ ಮಾಡಿ ಅರ್ಥ ಹೇಳುವವರು ಶ್ರೀಯುತ ಗುಂಡ್ಯಡ್ಕೇಶ್ವರ ಭಟ್, ಹಾಗೆ ಕೃಷ್ಣನ ಪಾತ್ರದಲ್ಲಿ ಶ್ರೀಯುತ
ನಾಕಾರಂತ ಪೆರಾಜಿಯವರು, ಭೀಮನ ಪಾತ್ರದಲ್ಲಿ ಶ್ರೀಯುತ ಗುಡ್ಡಪ್ಪ ಬಲ್ಯ ಇವರು, ಹಾಗೆ ಹನುಮಂತನ ಪಾತ್ರದಲ್ಲಿ ನಾನು ಕೇಶವ ಭಟ್ಕೆ ಕಣಾಜೆ, ಹಾಗೆ ಧರ್ಮರಾಜನ ಪಾತ್ರದಲ್ಲಿ ಈ ಮನೆಯವರ ಮನೆ ಮಗನಾದಂತಹ ಚಿರಂಜೀವಿ ವಿಶ್ವಂಭರ ಹನುಮಜ್ಜೆ ಇವರು ಈ ಮುಮ್ಮೇಳದಲ್ಲಿದ್ದುಕೊಂಡು ಅರ್ಥಧಾರಿಗಳಾಗಿ ಕಾರ್ಯಕ್ರಮವನ್ನು ಮುನ್ನಡೆಸುವುದಕ್ಕೆ ಇದ್ದಾರೆ. ಆಗಮಿಸಿದಂತಹ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರನ್ನು ಮನೆಯವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿಗಳನ್ನು ಪ್ರೀತಿ ಪುರಸ್ಸರವಾಗಿ ಆಗಮಿಸುತ್ತಾ ಸ್ವಾಗತಿಸುತ್ತಾ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ದಾಖಲೀಕರಣ ಮಾಡುವ ಉದ್ದೇಶದಿಂದ ನಮ್ಮೊಂದಿಗೆ ಸಹಕರಿಸುವವರು ಪ್ರಸನ್ನ ಭಟ್ ಬಾಕಿಲ ಪದವು, ಹಾಗೆ ಧ್ವನಿವರ್ಧಕದಲ್ಲಿ ಸಹಕರಿಸುವಂತಹ ಎಲ್ಲ ಬಂಧುಗಳಿಗೂ ಸಮಸ್ತ ಕಲಾಭಿಮಾನಿಗಳಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತಾ ಪ್ರಸಂಗವನ್ನು ಮುನ್ನಡೆಸುವರೆ ಭಾಗವತರಲ್ಲಿ ಅನುಜ್ಞೆಯನ್ನು ಕೇಳ್ತೇನೆ. ಶ್ರೀ ದುರ್ಗಾಂಬಿಕೆಯ ಬಲಗುಂಡು ಭಕ್ತಿಯೋ, ಬಲಗೊಂಡು ಭಕ್ತಿಯ ಗಂಬಿಕಾ ಸುತ ವಿಘ್ನರಾಜವ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದಾಂಬುಜಗೆ ಬಡಮಳುತ್ತ ವಂಡಿಪೆನು ಈ ಕಥಾಮೃತವ. ಹರಿಭಾಗ್ಯ ಹರಿಭಾಗ್ಯದ ಭೂಪ ರಾಜದೂಯತ್ವದಕ್ಕೆ ಧರಣಿ ಪಾರದ ಎತ್ತು ಬಳಿಕ ಪುರಸಿದ್ಧತೆಯ ಮಾಡಿ ಪುರಸಿದ್ಧತೆಯ ಮಾಡಿ ಬರೆದೋಲೆ ಕಳುಕಿದವೋ, ಬರಬೇಕು ಎನ್ನುತ್ತರಿ ಸಕಲರು ಹಿಂಗೆ ಹರಿಭಾಗ್ಯದ ಭೂಪರು. ಓ ಧರ್ಮ ಕೇಳುವಾಗ ಎರಡೇ ಅಕ್ಷರದ ಪದ, ಆದರೆ ನನ್ನ ಪಾಲಿಗೆ ಬಹುದೊಡ್ಡ ಆಳವಾದ ಪದ ಅದು. ಕೇಳುವಾಗ ಏನೋ ತಾಯಿಯ ಇರುವಿಕೆಯ ಭಾಸವಾಗ್ತದೆ. ಎಂತೋ ಒಂದು ಪ್ರೇಮ, ಹೇಳಲಾಗದಂತಹ ಪ್ರೇಮ. ಹೇಳಿ ನಾನು ಹುಟ್ಟಿದ ವಂಶವೇ ಅಂತದ್ದು ನೋಡಿ, ಏನು ಸಾಮಾನ್ಯರು ಇದ್ದದ್ದು ನಮ್ಮ ವಂಶದಲ್ಲಿ. ಧರ್ಮ ಪಾಲನೆಯಲ್ಲೇ ನಿರತರಾದಂತಹ ವಂಶದಲ್ಲಿ ಹುಟ್ಟಿದವನು. ಹಾಗಾಗಿ ಧರ್ಮ ಎನ್ನುವಂಥದ್ದು ರಕ್ತಗತವಾಗಿ ನನ್ನಲ್ಲಿ ಬಂದಿದೆ. ಮತ್ತೆ ಲೋಕರೂಢಿಯೊಂದು ಉಂಟು, ಎಲ್ಲಿ ವೇದ ಪಾರಾಯಣವೋ ವೇದಾಧ್ಯಯನ ಎಲ್ಲಿ ಆಗ್ತದೋ ಅಂತಹ ಜಾಗದಲ್ಲಿ ಯಕಶ್ಚಿತ್ ಆದಂತಹ ಯಾವುದೋ ಒಂದು ಪಕ್ಷಿ ಕೂಡ ಒಂದಷ್ಟು ಕಾಲ ಅಲ್ಲಿ ಇತ್ತು ಅಂತಾದ್ರೆ, ಅಂತಹ ಕ್ಷೇತ್ರದಲ್ಲಿ ಅಂತಹ ವಾತಾವರಣದಲ್ಲಿ ಒಂದಷ್ಟು ಕಾಲ ಇತ್ತು ಅಂತಾದ್ರೆ, ಸಾಮಾನ್ಯವಾಗಿ ಆ ಪಕ್ಷಿಯೂ ಕೂಡ ಅದರ ಮಾತು, ಅದರ ಧ್ವನಿ ವೇದಮಯವಾಗಿರ್ತದೆ. ಹಾಗೆಯೇ ಕಾಡಿನಲ್ಲಿ ಹುಟ್ಟಿದಂತಹ ನಮಗೆ ಗುರು ಹಿರಿಯರಾದಂತಹ ಸತ್ಪುರುಷರು ಸಿಕ್ಕಿದ ಕಾರಣ
ಭಗವಂತನ ಸಾಂಗತ್ಯವೂ ಸಿಕ್ಕಿದ ಕಾರಣ ಸಾಮಾನ್ಯವಾಗಿ ನಮ್ಮ ನಡೆಗಳಲ್ಲಿ ಧರ್ಮವು ಒಳಹೊಕ್ಕಿದೆ, ರಕ್ತಗತವಾಗಿ ಹೋಗಿದೆ. ಹೀಗೆ ಹೊಕ್ಕಿರುವಂತಹ ಧರ್ಮವನ್ನ ಬಿಡದೆ ಎಂತಹ ಕಷ್ಟ ಬಂದರೂ ಧರ್ಮವನ್ನ ಪಾಲಿಸುತ್ತಾ ಇಂದಿನವರೆಗೂ ಇಲ್ಲಿ ನಿಂತಿದ್ದೇನೆ. ಯಾರಾದ್ರೂ ಕೇಳಿಯಾರು ಜಗತ್ತಿನವರು, ಇಷ್ಟು ಕಷ್ಟ ಬಂದ್ರು ಧರ್ಮವನ್ನ ಯಾಕೆ ಮಾಡ್ತೆ, ಅದರಿಂದ ಎಂತ ಫಲ ಉಂಟು ಅಂತ. ಫಲಾಪೇಕ್ಷೆಯಿಂದ ಮಾಡ್ಲಿಕ್ಕೆ ಇದು ವ್ಯವಹಾರ ಅಲ್ಲ ಸ್ವಾಮಿ, ಇದು ಧರ್ಮ. ಇದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂತಹದ್ದು, ವಿನಿಮಯ ಅಲ್ಲಲ್ವೋ ಇದು. ಹಾಗೆ ಹೀಗಿರುವಂತಹ ನಮ್ಮಲ್ಲಿ ಗುರು ಹಿರಿಯರ ಆದೇಶವಾಯಿತು. ಇಂದ್ರಪ್ರಸ್ಥದಲ್ಲಿ ಪ್ರಭುತ್ವವನ್ನು ಹೊಂದಬೇಕಾದ್ರೆ, ವೇದಮಯವಾಗಿ ಪ್ರಭುತ್ವವನ್ನು ಸ್ವೀಕರಿಸಬೇಕಾದ್ರೆ ರಾಜಸೂಯಾಧ್ವರವನ್ನ ಮಾಡು, ಒಳ್ಳೇದಾಗ್ತದೆ ನಿನಗೆ ಅಂತ. ಕುಲದ ಒಳ್ಳೆಯದಕ್ಕಾಗಿ, ಪ್ರಜಾಪಾಲನೆ ಸುಭೀಕ್ಷವಾಗಿ ನಡೆಯಬೇಕು ಎನ್ನುವುದಕ್ಕಾಗಿ ರಾಜಸೂಯಾಧ್ವರಕ್ಕೋಸ್ಕರ ನಾಲ್ಕು ದಿಕ್ಕುಗಳಲ್ಲಿಯೂ ಮಾಹಿತಿ ಕಳುಹಿಸಿ ನಮಗೆ ಬಗ್ಗಿದವರನ್ನ ಅಭಯ ಹಸ್ತವನ್ನು ನೀಡಿ ಅವರಿಂದ ಕಪ್ಪಕಂದಾಯವನ್ನು ಸ್ವೀಕರಿಸಿ, ಬಗ್ಗದವರನ್ನ ಬಲದಿಂದ ಬಗ್ಗಿಸಿ ಅವರಿಂದ ಕಪ್ಪಕಾಣಿಗಳನ್ನು ಸ್ವೀಕರಿಸಿ, ಬಲಕ್ಕೂ ಅಧಿಕಾರಕ್ಕೂ ಬಗ್ಗದವರನ್ನ ಹೃದಯದಿಂದ ಗೆದ್ದು ಅವರನ್ನು ಎಲ್ಲರನ್ನು ಯಾಗಕ್ಕೆ ಆಮಂತ್ರಿಸಿ ಓಲೆ ಬರೆದು ಕಳುಹಿಸಿದ್ದೇನೆ. ಆ ಪರಿಯಾಗಿ 4 ದಿಕ್ಕುಗಳಿಂದಲೂ ಆಯಾಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರು, ಮಹಾ ಸತ್ಪುರುಷರುಗಳು, ಮಹಾಯೋಗಿ ವರ್ಯರು, ಕ್ಷತ್ರಿಯ ಕುಲ ಶ್ರೇಷ್ಠರು ಸಾಗರದ ರೀತಿಯಲ್ಲಿ ಈ ಯಾಗಶಾಲೆಯನ್ನ ಮುತ್ತುತ್ತಾ ಇದ್ದಾರೆ. ಜನ ಕಾಣ್ತಾ ಉಂಟು, ಸಂತೋಷವಾಗ್ತಾ ಉಂಟು, ನೋಡುವಾಗ ಹೃದಯ ಸಂತೋಷವಾಗ್ತಾ ಉಂಟು. ಅರಸ ಚಿಂತಿಸೆ ನಾರ್ದಿಸೆಯ ಜನಶರದಿಯಂದದಿ ನೆರೆಯ ಎಂಜಲ ಸರಿಪಕಾಯದ ಅರಸ ಚಿಂತಿಸೆ ಸರಿಪಕಾಯದ ಘನತೆ ಗೊಪ್ಪುವ ಫತವ ನಾನರಿಯೇ ಹರಿಯ ಮತವೇಯೇ ಹರಿಯ ಮತವೇಯೇ ಮತಗೆ ಅಡಿವಿಲ್ಲ ಕೇಳಲು ಪೊರೆವೆನು ಎನ್ನುತ್ತ ಭಕ್ತಿಯುಳ್ ವರ ಯುಧಿಷ್ಠಿರನು ನುತಿಸಿ ಬಂದನು ಕೃಷ್ಣ ಗೋವಿಂದ ನಗುತ್ತ ಅರಸ ಚಿಂತಿಸೆ ನಾಲ್ಕು ದಿಕ್ಕುಗಳಿಂದಲೂ ಜನರು ಬಂದು ಸೇರ್ತಾ ಇದ್ದಾರೆ. ಯಾಗಶಾಲೆ ತುಂಬಿದ್ದು ಕಾಣ್ತಾ ಉಂಟು. ಮಧ್ಯಾಹ್ನ ಭೋಜನಕ್ಕೆ ವ್ಯವಸ್ಥೆಯನ್ನು ಏರ್ಪಡಿಸಲಾಗಿದೆ. ಹೀಗಿರುವಾಗ ದೊಡ್ಡದಾದಂತಹ ಚಿಂತೆಯೊಂದು ನನ್ನನ್ನು ಕಾಡ್ತಾ ಉಂಟು. ಎಷ್ಟು ಹೊತ್ತಿನಿಂದ ಇದರ ಕುರಿತಾಗಿ ಚಿಂತಿಸಿದ್ದೇನೋ ನಾನು ಅರಿಯೆ. ಎಷ್ಟು ಹೊತ್ತಿನಿಂದ ಚಿಂತಿಸಿದರೂ ಉತ್ತರವೇ ಕಾಣ್ತಾ ಇಲ್ಲ. ಸುತ್ತಲೂ ಕಗ್ಗತ್ತಲ್ಲಿ ಆವರಿಸಿದಂತೆ ಕಾಣ್ತಾ ಉಂಟು. ಭೋಜನಕ್ಕೆ ಸಿದ್ಧತೆ ಆಗಬೇಕು. ಭೋಜನ ಮಾಡಿದ ನಂತರ ಆ ಉಚ್ಚಿಷ್ಟವನ್ನ ಸರಿಸುವಂತಹ ಕಾರ್ಯ ಮಾಡಬೇಕು. ಬಂದಿರುವುದು ಸಾಮಾನ್ಯರಲ್ಲಲ್ವೋ. ನಾನಾ 4 ದಿಕ್ಕುಗಳಿಂದಲೂ ನಾನಾ ವಿಧವಾದಂತಹ
ಜ್ಞಾನವೃದ್ಧರು, ವಯೋವೃದ್ಧರು ಇತ್ಯಾದಿ ಮಹಾಶಯರು ಬಂದಿದ್ದಾರೆ. ಅಂತಹವರು ಶುಚಿ ಮಡಿಗೆ ಗೌರವವನ್ನು ಕೊಡುವಂತಹವರು. ಕುಲದ ಉದ್ಧಾರಕ್ಕಾಗಿ ಒಳ್ಳೆಯ ಉದ್ದೇಶದಿಂದ, ಸದುದ್ದೇಶದಿಂದ ಮಾಡ್ತಾ ಇರುವಂತಹ ಯಾಗ. ಶುಚಿ ಮಡಿಯಲ್ಲಿ ಏನಾದ್ರೂ ಲೋಪ ಬಂತು ಅಂತ ಆದ್ರೆ, ಸದುದ್ದೇಶದಿಂದ ಮಾಡುವಂತಹ, ಒಳ್ಳೆಯ ಚಿಂತನೆಯಿಂದ ಮಾಡುವಂತಹ ಈ ಯಾಗವೇ ಮುಂದಿನ ಬಾಧಕವಾದೀತು. ಅವರ ಶಾಪ ತಗುಲಿತು ಅಂತ ಆದ್ರೆ ಕುಲಕ್ಕೆ ಕೆಡುಕಾದೀತು. ಆ ದೃಷ್ಟಿಕೋನದಿಂದ ಮಾಡುವಂತಹ ಯಾಗದಲ್ಲಿ ಯಾವುದೇ ಲೋಪವಾಗದೆ ಇರಲಿ ಅನ್ನುವಂತಹ ಒಂದು ಚಿಂತನೆ. ಹಾಗಾದ್ರೆ ಉಚ್ಚಿಷ್ಟವನ್ನ ತೆಗೆಯುವ ಕಾರ್ಯಕ್ಕೆ ಧರ್ಮರಾಯನಲ್ಲಿ ಜನ ಇಲ್ಲವೋ? ಆಳುಗಳ ಕೊರತೆ ಉಂಟು ಅಂತ ಕೇಳಿದ್ರೆ ಆಳುಗಳ ಕೊರತೆ ಅಲ್ಲ, ಯೋಗ್ಯನಾದವ ಬೇಕಲ್ಲ. ಶುಚಿಯಾಗಿ ಈ ರಾಜಸೂಯ ಯಾಗವನ್ನ ಭಕ್ತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಮಾಡುವಂತವನೊಬ್ಬ ಬೇಕಲ್ಲ, ಯಾರಾದ್ರೊಬ್ಬ ಯೋಗ್ಯ ಬೇಕಲ್ಲ. ಆ ದೃಷ್ಟಿಯಿಂದ ಹುಡುಕ್ತಾ ಇದ್ದೇನೆ. ಚಿಂತಿಸಿದಷ್ಟು ಉತ್ತರ ಸಿಗುತ್ತಾ ಇಲ್ಲ. ಒಂದು ಗಂಟಿನಂತೆ ಆಗಿದೆ. ಆಗದಿಂದ ಬಿಡಿಸ್ಲಿಕ್ಕೆ ಹೊರಟಿದ್ದೇನೆ, ಇನ್ನೂ ಬಿಡಿಸ್ತಾ ಇಲ್ಲ. ಹೀಗೆ ಚಿಂತನೆ ಮಾಡ್ತಾ ಇರುವಾಗ ನನ್ನ ನೆನಪಿಗೆ ಬರ್ತಾ ಇರುವಂತಹದ್ದು ಒಬ್ಬನೇ ಪರಮಾತ್ಮ. ನನ್ನ ನೆನಪಿಗೆ ಎಷ್ಟು ಬರುವುದು, ಅದಕ್ಕಿಂತಲೂ ಹಿಂದಿನಿಂದ ನೆನಪಿಗೆ ಎಷ್ಟು ಯೋಚಿಸಬಹುದು, ಅದಕ್ಕಿಂತಲೂ ಮುಂದೆ ಹಾಗೂ ಪ್ರಸ್ತುತ ನಮ್ಮನ್ನು ಕಾದು ಪರೆಯುತ್ತಾ ಇರುವಂತಹವನು ಆತನೊಬ್ಬನೇ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೆ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಗ್ರಯೇ. ಗೋವಿಂದ, ಅಚ್ಯುತ, ನಿನ್ನನ್ನು ಸ್ಮರಿಸುತ್ತಾ ಇದ್ದೇನೆ ಸ್ವಾಮಿ. ಈ ಚಿಂತೆಯಿಂದ ಉತ್ತರವನ್ನು ನೀಡು, ಚಿಂತನೆಯಿಂದ ಹೊರಬರುವ ಮಾರ್ಗವನ್ನು ಪೇಳು ಸ್ವಾಮಿ. ಧರ್ಮರಾಯ, ಮೊರೆ ಕೇಳಿಸಿತು ನನಗೆ. ಸರಿ, ಧನ್ಯವಾದ. ಧರ್ಮ ಇದ್ದಲ್ಲೇ ಕೃಷ್ಣನಿದ್ದಾನೆ, ಪಾಂಡವರಿದ್ದಲ್ಲೂ ಕೃಷ್ಣನಿದ್ದಾನೆ. ಬದುಕಿಗೆ ನಗುವನ್ನು ಬೋಧಿಸಿದವನು ನಾನು. ನಗನಗುತ್ತಾ ಬಾಳಬೇಕು ಅಂತ. ಬದುಕಿನಲ್ಲಿ ನಗು ಇಲ್ಲದಿದ್ದರೆ ಆ ಬದುಕಿಗೆ ಅರ್ಥ ಉಂಟೇ ಧರ್ಮರಾಯ? ಯೋಚಿಸು ನೀನು. ಪಾಂಡವರ ಜೀವನದ ಉದ್ದಕ್ಕೂ ಕೂಡ ನಗು ಬರುವಂತಹ ಸನ್ನಿವೇಶಗಳೇ ನಿರ್ಮಾಣವಾಗಲಿಲ್ಲ. ಪಾಂಡವರು ನಗುಬೇಕು ಅಂತ ಎಷ್ಟು ಹಪಹಪಿಸಿದರೂ ಕೂಡ ಪರಿಸ್ಥಿತಿ ಅವರನ್ನು ನಗುವುದಕ್ಕೆ ಬಿಡಲಿಲ್ಲ. ಆದರೆ ನಿನ್ನ ಧರ್ಮ ಇದೆಯಲ್ಲ, ಆ ಧರ್ಮವೇ ಪಾಂಡವರನ್ನೆಲ್ಲ ನಗುವಂತೆ ಮಾಡಿತು. ಹೇಗೆ? ನಗು ಅಂದರೆ ಅಟ್ಟಹಾಸದ ನಗುವಲ್ಲ, ಬದುಕಿನ ನಗು ಹೇಳಿದ್ದೆ ನಾನು. ಇಲ್ಲಿಗೆ ಬಂದಾಗ ಎಲ್ಲರ ಮುಖದಲ್ಲಿಯೂ ಕೂಡ ಮಂದಹಾಸ ಇರಬೇಕಾಗಿತ್ತು. ಯಾಕೆ ಇಲ್ಲ? ಅವರ ಸಮಸ್ಯೆ ಅಲ್ಲದು. ನಾಯಕನಲ್ಲಿಯೇ ಮಂದಹಾಸ ಇಲ್ಲದಿದ್ದ ಮೇಲೆ ಉಳಿದವರಿಗೂ ಚಿಂತೆ. ನಾಯಕನಿಗೆ ಚಿಂತೆ ಸಹಜ. ನಾಯಕನನ್ನು ಅನುಸರಿಸುವಂಥ ಉಳಿದವರು, ನಾಯಕನಿಗೆ ಏನು ಚಿಂತೆ ಆಯಿತು ಅಂತ ಅವರಿಗೂ ಚಿಂತೆ. ಹಾಗಾಗಿ ನಾನಿಲ್ಲಿಗೆ ಬಂದಾಗ ಯಾವ ಮುಖವನ್ನು ನಿರೀಕ್ಷಿಸಿದ್ದೇನೋ, ಯಾವ ಸಂತೋಷದ ಸ್ವಾಗತವನ್ನು ನಿರೀಕ್ಷಿಸಿದ್ದೇನೋ, ಆ ಸ್ವಾಗತ ಇಲ್ಲಿಲ್ಲ. ಧರ್ಮಜ, ಎಲ್ಲ ಸಿದ್ಧತೆಯಾಗಲಿ, ಯಾಗಕ್ಕೂ ಸಿದ್ಧತೆ ಆಗಿದೆ ಅಲ್ಲ, ಯಾಕೆ ಈ ಚಿಂತೆ? ಮಕಗೆ ಸಿದ್ಧತೆಯಾಗಿದೆ. ಆ ಏನಿದು ಏನಿದು? ಮುಖ ಕಮಲವು ಬಾಡಿದೆ, ಮುಖ ಕಮಲವು ಬಾಡಿದೆ. ವಿಕಲವೇನಾಯ್ತೀಗ, ವಿಕಲವು ಏನಾಯ್ತು ಈಗ? ಸಕಲವು ಬಗೆ ಬಂದ
ನೀನು ಏ ಅಖಿಲ ಗುಣ ಸಂಪನ್ನ ಅಖಿಲ ಗುಣ ಸಂಪನ್ನ ನೀನು ಅಕಾದ ಚಿತ್ತಗಳೇಕೆ ನಿನಗೆ ಬೆಳವು ಮಗಗೆ ಸಿದ್ಧತೆಯಾಗಿದೆ ಎಳಿದು ಚಿಂತೆ ಧರ್ಮಜ, ಸ್ವಾಮಿ, ನನ್ನ ಚಿಂತೆ ಅರಿತವನೇ ನೀನು. ಎಲ್ಲರ ಹೃದಯದೊಳಗಿದ್ದು ಆ, ಸಾಕ್ಷಿಭೂತವಾಗಿ ಹ್ಮ್, ಎಲ್ಲರ ಚಿಂತೆಗಳನ್ನು ಅರಿತವನಲ್ಲವೇ ನೀನು? ಆ, ನನ್ನಿಂದ ಉತ್ತರ ಪಡೆಯಬೇಕೆಂದೇ ಆ, ನನ್ನ ಚಿಂತೆ ಏನು ಅಂತ ಕೇಳ್ತಾ ಇದ್ದಿ. ಸರಿ, ಅರ್ಥವಾಯಿತು. ಆ, ಸ್ವಾಮಿ, ಆ, 4 ದಿಕ್ಕುಗಳಿಗೂ ಆಮಂತ್ರಿಸಿ ಹ್ಮ್, ಆಮಂತ್ರಣವನ್ನ ಇತ್ತು. ಹ್ಮ್. ಇಂದು ಸಾಗರದ ರೀತಿಯಲ್ಲಿ ಜನಗಳು ಇಲ್ಲಿಗೆ ಬಂದು ಸೇರ್ತಾ ಇದ್ದಾರೆ. ಧರ್ಮಜ, ಹ. ನಿನ್ನ ಮುಖಾವಲೋಕನವನ್ನು ಗಮನಿಸಿದಾಗ ನನಗೆ ಅನ್ನಿಸಿದ್ದು ಅದುವೇ. ಇದು ಮುಖವನ್ನು ಸಣ್ಣದು ಮಾಡಿ ಕುಳಿತುಕೊಳ್ಳುವ ಹೊತ್ತಲ್ಲ. ನಿಜವೇ. ಹಾಗೆಂತ ಧರ್ಮರಾಯನಿಗೆ ಬರುವಂಥ ಸಮಸ್ಯೆ ಅದು ಉಳಿದವರಿಗೆ ಬರುವ ಸಮಸ್ಯೆ ಅಲ್ಲ. ಅದು ಆ ಸಮಸ್ಯೆಯಲ್ಲಿ ಯಾವುದೋ ಒಂದು ಭವಿಷ್ಯ ಇದೆ ಅದರಲ್ಲಿ. ಈ ಹಿಂದಿನ ಎಲ್ಲ ನಿನ್ನ ದುಃಖವನ್ನು ಗಮನಿಸಿದಾಗ ಆ ದುಃಖ ಬರೇ ಪಾಂಡವರ ದುಃಖ ಅಲ್ಲ, ಧರ್ಮರಾಯನ ದುಃಖ ಅಲ್ಲ, ಬದಲಿಗೆ ಲೋಕದ ದುಃಖ ಅದರಲ್ಲಿ ಅಡಗಿದೆ ಅಂತ ನಾನು ಗಮನಿಸಿದ್ದೇನೆ. ಸತ್ಯವೂ ಅದು. ಆದರೆ ಇಲ್ಲಿ ಹಾಗಲ್ಲ. ಯಾಗಕ್ಕೆ ಸಿದ್ಧತೆ ಆಗಿದೆ, ರಾಜಾದಿ ರಾಜರೆಲ್ಲ ಬಂದಿದ್ದಾರೆ, ಕಪ್ಪ ಕಾಣಿಕೆಗಳನ್ನೆಲ್ಲ ಸಂಗ್ರಹಿಸಿ ಆಗಿದೆ. ಇನ್ನೇನು ರಾಜಸೂಯ ಆರಂಭವಾಗಬೇಕಿತ್ತು. ಆದರೆ ಆ ಹೊತ್ತಿನಲ್ಲಿ ಯಾವುದೋ ಒಂದು ರೀತಿಯ ತಡೆಯೋ ಇನ್ನು ಒಂದು ಮಾನಸಿಕ, ಈ ತಡೆ ಅಂತ ಹೇಳೋದು ಮಾನಸಿಕವಾದಂಥ ತಡೆ. ಎಷ್ಟೋ ಸಲ ಮನಸ್ಸಿಗೆ ಸಂಬಂಧಿಸಿದ ವಿಷಯವನ್ನು ಹೇಳುವುದಕ್ಕೆ ಆಗದೇ ಇದ್ದಾಗ, ಅಲ್ಲ ಮನಸ್ಸಿನಲ್ಲಿ ಹುಟ್ಟಿದಂಥ ಸಮಸ್ಯೆಗೆ ಪರಿಮಾರ್ಜನೆ ಇಲ್ಲದೇ ಇದ್ದಾಗ ಮಾತು ಮೌನವಾಗ್ತದೆ. ನಿನ್ನನ್ನು ಕಂಡಾಗ ಹಾಗೆ ಇಂಥ ಸಂದರ್ಭದಲ್ಲಿ ಧರ್ಮಪ್ರಭು ಮಾತಿಗೆ ಮೌನದ ಮುಚ್ಚಳವನ್ನು ಯಾವಾಗಲೂ ಹಾಕಿದ್ದೇ ಇಲ್ಲ. ಲವಲವಿಕೆಯಿಂದ ಧರ್ಮ ಏನು ಅಂತ ತೋರಿಸಿಕೊಡ್ತಾ ಹೋಗಿದ್ದೆ. ಆದರೆ ಇಲ್ಲಿ ಎಲ್ಲ ಕಡೆಯಿಂದಲೂ ಕೂಡ ಬಂದಿದ್ದಾರೆ ಎಲ್ಲ, ಇನ್ನೇನು ಆರಂಭವಾಗಬೇಕು ಅಂತ ಹೇಳಿದಾಗ ನೀನು ಮೌನವಾಗಿದ್ದಿ, ಚಿಂತಿತನಾಗಿದ್ದಿ. ಇದು ನನಗೆ ಆಶ್ಚರ್ಯವಾದದ್ದು. ಧರ್ಮದಲ್ಲಿ ಏನಾದರೂ ಲೋಪ ಉಂಟಾಯಿತೆ? ಧರ್ಮರಾಯನಿದ್ದಲ್ಲಿ ಧರ್ಮಕ್ಕೆ ಲೋಪವೇ ಇಲ್ಲ. ಹಾಗಿದ್ದಾಗ ಎಷ್ಟೋ ಸಲ ಧರ್ಮ ಸೂಕ್ಷ್ಮದ ಪ್ರಶ್ನೆಗಳು ಬಂದಾಗ ಆ ಸೂಕ್ಷ್ಮತೆಗೆ ನಿನಗೆ ಉತ್ತರ ಸಿಗದೇ ಇದ್ದಾಗ, ಉತ್ತರ ಸಿಗ್ತದೆ, ಆ ಉತ್ತರದಲ್ಲಿ ಗೊಂದಲ ಇದ್ದಾಗ ಕೆಲವು ಸಲ ನಿನಗೆ ಚಿಂತೆ ಆದದ್ದಿದೆ. ಆದರೆ ಇಲ್ಲಿ ಅಂಥ ಧರ್ಮ ಸೂಕ್ಷ್ಮಗಳು ಏನೂ ಇಲ್ಲ. ಅಂಥ ಧರ್ಮ ಸೂಕ್ಷ್ಮಗಳು ಬಂದಾಗ ಅದನ್ನು ನಿವಾರಿಸುವುದಕ್ಕೆ ಉಳಿದ ಯತಿಗಳೆಲ್ಲ ಇದ್ದಾರೆ ಇಲ್ಲಿ. ಹಾಗಿದ್ದಾಗ ಯಾರಿಂದ ಬಂತು ಚಿಂತೆ, ಏನಾಯಿತು ಹಾಗೆಂತ ಯಾರದ್ದೋ ಆಕ್ರಮಣವಾಯಿತು ಅಂಥ ಸಂದರ್ಭವೇ ಅಲ್ಲ ಇದು. ಮಖಕ್ಕೆ ಎಲ್ಲವೂ ಸಿದ್ಧತೆಯಾಗಿದೆ, ಆರಂಭವಾಗಬೇಕಾಗಿತ್ತು. ಏನು ನಿನಗೆ ಅಡ್ಡಿ, ಏನು ತೊಂದರೆ ಆಗಿದೆ ಹೇಳ್ತೀಯಾ? ಸ್ವಾಮಿ, ಸ್ವಾಮಿ ಚಿನ್ಮಯ ಲಾಲಿತು, ಚಿನ್ಮಯ ಲಾಲಿತು, ಯಜ್ಞದ ಕಾರ್ಯಕ್ಕೆ, ಯಜ್ಞದ ಕಾರ್ಯಕ್ಕೆ ವನದಿಯಂದದಿ, ವನದಿಯಂದದಿ ಜನ ಬರಲು, ಚಿನುಮಯ ಚಿನುಮಯ ಕೃಷ್ಣ ಲಾಲಿಸು ಗೋವಿಂದ, ಅಣಕವಲ್ಲವೆಯಿದು, ಅಣಕವಲ್ಲವೆಯಿದು ಸಭ್ಯರಂಜಲನೆತ್ತುವ, ಸಭ್ಯರಂಜಲನೆತ್ತುವ ಕನಕಾರ್ಯವು. ಪತವ ಕೇಳು ಪತವ ಪೇಳು ಕೃಷ್ಣ, ಚಿನುಮಯ ಆ ಆ ಆ ಕೃಷ್ಣ
ಮುತ್ತಿದ್ದಾರೆ. ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಸಿದ್ಧವಾಗಿದೆ. ಇನ್ನೇನು ಭೋಜನ ಮಾಡುವವರಿದ್ದಾರೆ. ಹೀಗಿದ್ದ ಕಾರ್ಯದಲ್ಲಿ ಹೀಗಿದ್ದಲ್ಲಿ ಉಂಡವರ ಉಚ್ಚಿಷ್ಟವನ್ನ ತೆಗೆಯುವಂತಹ ಕೆಲಸವಾಗಬೇಕು. ಇನ್ನೇನು ಬಂದಿರುವವರು ಮಹನೀಯರಲ್ಲವೇ? ಎಂಜಲು ತೆಗೆಯುವಂತಹ ಉಚ್ಚಿಷ್ಟವನ್ನ ತೆಗೆಯುವಂತಹ ಕೆಲಸದಲ್ಲಿ ಎಲ್ಲಾದರೂ ಲೋಪ ಬಂತು ಅಂತಾದ್ರೆ ಸದುದ್ದೇಶದಿಂದ ಮಾಡ್ತಾ ಇರುವಂತಹ ಈ ಯಾಗವೇ ನಮಗೆ ಶಾಪವಾಗಿ ಪರಿಣಮಿಸಿದೆ ಸ್ವಾಮಿ. ಆ ಕಾರಣದಿಂದ ಚಿಂತೆಗೀಡಾಗಿದ್ದೇನೆ. ನೀನು ಬರುವ ಹಿಂದೆಯಿಂದಲೂ ಚಿಂತೆಯಲ್ಲೇ ನಾನಾಗಿದ್ದೆ. ನಿನ್ನ ಆಗಮದ ತಕ್ಷಣ ಇನ್ನೂ ಒಂದು ಉಲ್ಲಾಸ ಬಂದ ಹಾಗೆ ಆಗ್ತಾ ಉಂಟು. ಉತ್ತರ ಸಿಗುವ ಭರವಸೆಯಲ್ಲಿ ಇದ್ದೇನೆ ಸ್ವಾಮಿ. ಎಂಜಲು ತೆಗೆಯುವ ಆ ಒಂದು ಕಾರ್ಯಕ್ಕೆ ಯೋಗ್ಯನಾರು ಹೇಳುವೆಯ ಸ್ವಾಮಿ? ಇಷ್ಟೇ ತಾನೆ. ಪುರುಷ ಭೃಗ ಯೋಗ್ಯ ಎಂಜಲ ಸರಿಕನು ಅದು ಭಾಗ್ಯ. ಎಂಜಲ ಸರಿಕನು ಕದು ಭಾಗ್ಯ. ಪವರತು ಕಾರ್ಯವು ಅರಳೆತ್ತಿದ ಪರಿ. ಪರತು ಕಾರ್ಯವು ಅರಳೆತ್ತಿದ ಪರಿ. ಸರಳವ ಕುದುಕೆ ದೊರೆಯೇ ಪುರುಷ ಮೃಗ ಯೋಗ್ಯ. ಯೋಗ್ಯ ಎಂಜಲ ಸರಿಸಲು ಕದು ಭಾಗ್ಯ. ಅದು ಭಾಗ್ಯ. ಧರ್ಮಜ, ಚಿಂತೆ ಸಹಜ ಇದು. ಹಾಗೆಂತ ಉತ್ತರ ಸಿಗದ ಪ್ರಶ್ನೆ ಏನು, ಚಿಂತೆ ಏನೂ ಅಲ್ಲ. ಇಷ್ಟು ಜನ ಊಟ ಮಾಡಿದ ಬಳಿಕ ಉಂಟಾಗುವಂಥ ಅಶುಚಿತ್ವ ಏನಿದೆ, ಅದರ ಪರಿಹಾರವಾಗದೆ ಧರ್ಮ ಕಾರ್ಯಗಳು ನಡೆಯುವ ಹಾಗಿಲ್ಲ. ನಡೆದರೂ ಕೂಡ ಅದು ಫಲ ಕೊಡಲಾರದು. ಇದೆಲ್ಲ ಧರ್ಮದಲ್ಲಿ ಶುದ್ಧ ಇದ್ದವರಿಗೆ ಮಾತ್ರ ಇಂತಹ ಪ್ರಶ್ನೆಗಳು ಹೊಳೆದಿತೇ ವಿನಃ ಸಾಮಾನ್ಯರಿಗೆ ಎಲ್ಲಿ ಅರ್ಥವಾಗ್ತದೆ ಹೇಳು. ಈ ಎಂಜಲು ಎನ್ನುವುದು ಬರೇ ಊಟ ಮಾಡಿದ್ದರಿಂದಲೇ ಎಂಜಲಾಗ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಕಾಣುವ ಕಣ್ಣಿಗೆ ಹೌದು. ಮನಸ್ಸಿನ ಮನುಜನ ಮನಸ್ಸು ಕೂಡ ಎಂಜಲೇ ಅಲ್ವಾ? ನಿಜವೇ. ಆ ಎಂಜಲು ಶುಚಿಯಾಗಬೇಡವೆ? ಕೇವಲ ಕಾಣುವ ಎಂಜಲು ಶುಚಿಯಾದರೆ ಅದು ಶುಚಿ ಅಂತ ಅನ್ನಿಸಲ್ಪಡುತ್ತದೆಯಾ? ಹಾಗಿದ್ದಾಗ ಅಶೌಚ ಅಂತ ಹೇಳುವಂಥದ್ದು, ನಾವು ಅಡಿಯಿಡುವಂಥ ಒಂದೊಂದು ಹೆಜ್ಜೆಯಲ್ಲಿ ಕೂಡ ಅಶೌಚ ಇದೆ. ಆ ಅಶೌಚಕ್ಕೆ ಕಾರಣವಾದಂಥ ಮನಸ್ಸೇ ಇದಕ್ಕೆ ಕಾರಣ ಹೊರತು ಮನಸ್ಸು ಶುಚಿಯಾಗದೆ ನಮಗೆ ಯಾವುದು ಶುಚಿಯೋ ಅಶೌಚವೋ ಗ್ರಹಿಸುವುದಕ್ಕೆ ಕಷ್ಟವಾಗ್ತದೆ. ತಿಲ್ಲಿಗೆ ಬರುವಂಥ ಎಲ್ಲ ರಾಜಾದಿರಾಜರ ಮನಸ್ಸು ಎಲ್ಲವೂ ಶುಚಿಯಾಗಿರುತ್ತದೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಧರ್ಮರಾಯನ ಆಡಳಿತದಲ್ಲಿ ಧರ್ಮವೇ ಶಿಥಿಲವಾದದ್ದಿಲ್ಲ. ಆದರೆ ಜನರ ಮನಸ್ಸಿನ ಧರ್ಮ ಎಷ್ಟು ಶಿಥಿಲಗೊಂಡಿದೆ ಇದು ಮುಖ್ಯವಾಗ್ತದೆ. ಆ ಶಿಥಿಲತೆಯ ಆಧಾರದಲ್ಲಿ ಶೌಚ ಅಶೌಚ ನಿರ್ಣಯಿಸಲ್ಪಡುತ್ತದೆ. ನಿನಗೆ ಬಂದಂತಹ ಚೋದ್ಯ ಆಗುವಂತಹ ಯಾವ ಯಾಗ ಇದೆಯೋ, ಯಾಗ ಪೂರ್ತಿಯಾಗಬೇಕಿದ್ರೆ ಈ ಪ್ರದೇಶ ಶುಚಿಯಾಗಿರಬೇಕು. ಅದು ಬರೇ ಮನುಷ್ಯ ನಿರ್ಮಿತವಾದ ಶುಚಿಯಾದರೆ ದೊಡ್ಡ ವಿಷಯ ಅಲ್ಲ. 10 ಆಳುಗಳನ್ನು ಕಳುಹಿಸಿ ಮಾಡ್ಬೋದು. ಸಾವಿರ ಸಂಖ್ಯೆಯ ಜನಗಳು ಬಂದಾಗ ಸಹಜವಾಗಿ ಅಶುಚಿ ಆಗ್ತದೆ ಅಲ್ಲಿ. ಅಂಥ ಅಶುಚಿಯನ್ನು ತೆಗೆಯುವುದಕ್ಕೆ ಲೆಕ್ಕವಿಟ್ಟ ಆಳುಗಳು ಸಾಕಾಗುವುದಿಲ್ಲ. ಹಾಗಿದ್ರೆ ಏನು ಮಾಡೋಣ?
ಇದನ್ನೊಂದು ತತ್ವದ ಹಿನ್ನೆಲೆಯಲ್ಲಿಯೇ ನಾವು ಯೋಚಿಸಬೇಕಾಗ್ತದೆ. ಆಳುಗಳನ್ನಟ್ಟಿ ಮಾಡುವಂಥ ಶುಚಿಯಾಗುತ್ತಿದ್ದರೆ ಇದುವರೆಗೆ ಆಗುತ್ತಿತ್ತದು. ಆದರೆ ಇದರ ಹಿಂದಿರುವಂಥ ತತ್ವ ಯಾವುದೋ ಒಂದು ತತ್ವದ ಹಿನ್ನೆಲೆಯಲ್ಲಿ ಯೋಚಿಸಿದಾಗ ಈ ಅಶುಚಿಯನ್ನು ತೊಲಗಿಸುವುದಕ್ಕೆ ಒಂದು ಶಕ್ತಿ ಇದೆ. ಆ ಶಕ್ತಿಯ ಪ್ರವೇಶ ಇಲ್ಲಿಗೆ ಆಗಬೇಕಾಗಿದೆ. ಇನ್ನು ರಾಜಸೂಯ ಯಾಗದ ಪರಿಮಾರ್ಜನೆಗೋ ಅಥವಾ ಪೂರ್ಣಾಹುತಿ ಆಗುವುದಕ್ಕಿಂತ ಮೊದಲು ಆ ಶಕ್ತಿಯ ಪ್ರವೇಶವಾದಾಗ ನೀವು ಸಂಕಲ್ಪಿಸಿದಂಥ ಯಾವ ಯಾಗ ಇದೆಯೋ ಆ ಯಾಗ ಪೂರ್ಣಾಹುತಿಯು ಫಲ ಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿದ್ದಾಗ ಆ ಶಕ್ತಿ ಏನದು? ನೀವು ನನ್ನನ್ನೇ ಇವತ್ತು ಆರಾಧಿಸಿಕೊಂಡು ಬರ್ತಾ ಇದ್ದೀರಿ. ನನ್ನಿಂದ ಮೀರಿದ ಶಕ್ತಿ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಅಂತ ಆದಾಗ ಅದು ಬರೇ ಭಾವನಾತ್ಮಕವಾಗಿ ಆಗ್ತದೆ. ನೀವು ನಂಬಿದಂಥ ಯಾವ ದೈವ ಆ ದೈವಕ್ಕೂ ಕೂಡ ಈ ಶುಚಿಯನ್ನು ಮಾಡುವುದಕ್ಕೆ, ಅಂದರೆ ಶುಚಿಗೆ ಪೂರಕವಾದಂತಹ ಪರಿಹಾರವನ್ನು ಹೇಳುವುದಕ್ಕೆ ಅಸಾಧ್ಯ ಅಂತ ಆದಾಗ ನನ್ನಿಂದ ಮಿಗಿಲಾದಂಥ ಒಂದು ಶಕ್ತಿಯ ಪ್ರವೇಶ ಇಲ್ಲಿಗೆ ಆಗಬೇಕಾಗಿದೆ. ಏನಿಲ್ಲ, ಪುರುಷ ಮೃಗ ಹೇಳುವಂಥ ಅರ್ಧ ಪ್ರಾಣಿ ಅರ್ಧ ಮನುಷ್ಯ. ಮುಖಭಾವಗಳು ಎಲ್ಲವೂ ಕೂಡ ಮೃಗಕ್ಕೆ ದೇಹ ಮಾತ್ರ ಹಾಗಾಗಿ ನರ ಮತ್ತು ಪ್ರಾಣಿಯ ಸಂಯೋಗದ ಆ ಒಂದು ಶಿವತತ್ವವನ್ನು ಹೊಂದಿರುವಂಥ ಪ್ರಾಣಿಯ ಪ್ರವೇಶವ ಆಚೆ ಪ್ರಾಣಿ ಅಂತ ಹೇಳೋಣವೋ ಮನುಷ್ಯ ಅಂತ ಹೇಳೋಣವೋ, ಹಾಗಾಗಿ ಅಂತಹ ಒಂದು ಮಡಿ ಉಳ್ಳಂತಹ ಅಶೌಚವನ್ನು ದೂರೀಕರಿಸುವಂತಹ, ಅಂದರೆ ಅದು ಬಂದು ಮಾಡ್ತದೆ ಅಂತ ಅರ್ಥ ಅಲ್ಲ, ಅದರ ಸಾನ್ನಿಧ್ಯ ಇದ್ದರೆ ಸಾಕು. ಅಲ್ಲಿ ಮತ್ತೆ ಅಶೌಚ ಅಂತ ಹೇಳುವಂಥದ್ದು ಪ್ರಕಟವಾಗುವುದಿಲ್ಲ. ಒಂದು ವೇಳೆ ಯಾರೋ ಒಂದು ಉಂಡು ಎಂಜಲು ಹಾಕಿದರೂ ಕೂಡ ಅದು ಎಂಜಲು ಅಂತ ಅನ್ನಿಸುವುದಿಲ್ಲ. ಧರ್ಮಕ್ರಿಯೆ ಹಿನ್ನೆಲೆ ನಾವು ಅದನ್ನು ಯೋಚಿಸಬೇಕು. ಆ ಶಕ್ತಿಯ ಪ್ರವೇಶದಿಂದ ನೀನು ಮಾಡುವಂಥ ಯಾಗ ಪ್ರಕ್ರಿಯೆಗಳಿದೆಲ್ಲ, ಆ ಯಾಗ ಪ್ರಕ್ರಿಯೆ ಅಶೌಚವಾಗುವುದಿಲ್ಲ, ಅದು ಶುಚಿಯಾಗಿಯೇ ಇರುತ್ತದೆ. ಇದೆಲ್ಲ ಭಾವನಾತ್ಮಕವಾದ ಮತ್ತು ಶಾಸ್ತ್ರೀಯವಾದಂಥ ವಿಚಾರಗಳು. ಹಾಗಾಗಿ ಆ ಪುರುಷಾಮೃಗದ ಪ್ರವೇಶ ನಿನ್ನ ರಾಜಸೂಯ ಮಂಟಪದ ಹತ್ತಿರ ಬಂದರೆ ಸಾಕು. ಮತ್ತು ಅಶುಚಿ ಹೇಳುವಂಥ ಪದವೇ ಇಲ್ಲ ಇಲ್ಲಿ. ಸ್ವಾಮಿ, ಅಶುಚಿ ಅಂತ ಅಶುಚಿ ಆಗುವುದನ್ನು ನಿವಾರಿಸಲಿಕ್ಕೋಸ್ಕರ ಪುರುಷಾಮೃಗವನ್ನು ಇಲ್ಲಿಗೆ ಕರೆಸಬೇಕು ಅಂತ ಹೇಳಿದ್ರಿ. ಅದು ಪುರುಷಾಮೃಗ ಎನ್ನುವ ಪದ ಕೇಳುವುದೇ ಹೊಸತು. ನಾನು ಅದು ಎಲ್ಲಿದೆ, ಅದನ್ನು ಇಲ್ಲಿಗೆ ತರುವುದು ಹೇಗೆ, ತರುವಂತಹವನು ಆರು, ಈ ಕಾರ್ಯ ಹೇಗೆ ಜರುಗೀತು, ಭೋಜನದ ಮೊದಲು ಬರಬೇಕಲ್ಲ, ಹೇಗೆ ವ್ಯವಸ್ಥೆ ಮಾಡುವುದು, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವವನಾಗು ಪುಣ್ಯಾತ್ಮ. ಎಲ್ಲ ಪ್ರಶ್ನೆಗಳನ್ನು ಸಿದ್ಧ ಮಾಡಿ ಇಟ್ಟಿದ್ಯಲ್ಲ ನೀನು. ಸಂತೋಷ. ಅಷ್ಟೇ ತಾನೇ, ಪುರುಷಾಮೃಗ ಎಲ್ಲಿದೆ ಅಂತಲ್ವ ಅದು. ಉತ್ತರದ ಉತ್ತರದ ಕಿಮಗಿರಿಯ ಹತ್ತಿರದ ದಕ್ಷಿಣದ ವನದಿ ಉತ್ತಮದ ಪುಟ ಬಿಗುದು, ಉತ್ತಮದ ಮೃತ ಬಿಗುದು ಚಿತ್ತ ಶಿವಮಯವಾಗಿರುವುದು. ಉತ್ತಮದ ಮೃತ ಬಿಗುದು ಚಿತ್ತ ಶಿವಮಯವಾಗಿ ನಿತ್ಯ ಪೂಜೆಯೊಳಿಸುವುದಲ್ಲಿ ಉತ್ತರದ ಕಿಮಗಿರಿಯ ಮಾನಸ ಸರೋವರದಲ್ಲಿ ಪುರುಷಾಮೃಗದ ಪ್ರವೇಶವೂ ಆಗಬೇಕು ಇಲ್ಲಿಗೆ. ಕೇವಲ ಶುಚಿ ಮಾತ್ರ ಅಲ್ಲ ಧರ್ಮಜ, ಹಿಂದೆ ಇರುವಂಥ ಹರಿಹರ ಅಂತ ಹೇಳುವಂಥ ಯಾವ ತತ್ವ ಇದೆಯಲ್ಲ, ಆ ತತ್ವ ಎರಡು ಮಿಳಿತಗೊಂಡಾಗ ಮಾತ್ರ ರಾಜಸೂಯ ಪೂರ್ಣಾಹುತಿ ಆಗುವುದಕ್ಕೆ ಸಾಧ್ಯ. ಈ ಸಂಕಲ್ಪದ ಹಿಂದಿರುವಂಥ ಆಶಯವೂ ಅದೇ. ಒಬ್ಬ ಪಾಲಿಸುವವನು ಇನ್ನೊಂದು ಲಯಗೊಳಿಸುವವನು. ಯಾವುದು ಲಯಗೊಳಿಸುವುದು? ಜನರನ್ನು ಲಯಗೊಳಿಸುವುದಲ್ಲ, ಜನರ ಮನಸ್ಸಿನಲ್ಲಿದ್ದ ಅಶೌಚ ಏನಿದೆ ಅದನ್ನು ಲಯಗೊಳಿಸುವವನು.
ಅವರ ಸಾನ್ನಿಧ್ಯ ಬೇಕಿಲ್ಲಿ. ಕೇವಲ ಭಜನೆಯಿಂದಲೋ ಸ್ತೋತ್ರ ಪಠಣದಿಂದಲೋ ಆ ತತ್ವಗಳು ಸಿದ್ಧಿಸುವುದಕ್ಕೆ ಸಾಧ್ಯ ಇಲ್ಲ. ಅದು ಪೂರ್ತಿ ಸಿದ್ಧಿಯಾದಂಥ ಪುರುಷಾಮೃಗ ಏನಿದೆ, ಆ ಪುರುಷಾಮೃಗದ ಪ್ರವೇಶವಾಗಬೇಕು. ಇಲ್ಲಿ ಹತ್ತಿರದಲ್ಲಿ ನಾವೆಲ್ಲ ಹೇಳೋದು ಓ ಇಲ್ಲೇ ಅಂತ ಹೇಳೋದು, ಸಾಮಾನ್ಯವಾಗಿ ಆಡು ನೋಡಿ ಓ ಇಂಥವರ ಮನೆಯಲ್ಲಿ ಕೇಳಿದರೆ ಓ ಇಲ್ಲೇಪ್ಪ ಅಂತ ಹೇಳೋದು, ಅಲ್ಲೇ ಅಲ್ಲದು. ಹಾಗೆ ಕೇಳಿಸಿಕೊಂಡವನು ನಾನು ನಡೆದಷ್ಟು ಎತ್ತುವುದಿಲ್ಲ, ಅವನಿಗೆ ಎಷ್ಟೋ ದೂರ ಇದೆ. ಹಾಗೆ ಈ ಪುರುಷಾಮೃಗ ಇಲ್ಲಿ ಹತ್ತಿರದಲ್ಲಲ್ಲ, ಉತ್ತರದ ಹಿಮಗಿರಿ ಅಲ್ಲಿರುವಂಥ ಪಕ್ಕದಲ್ಲಿರುವಂಥ ಮಾನಸ ಸರೋವರ ಏನಿದೆ, ಮಾನಸ ಸರೋವರದ ದಕ್ಷಿಣ ಭಾಗದ ಬಿಲವೊಂದರಲ್ಲಿ ತಪಸ್ಸಿನಲ್ಲಿ ನಿರತರಾಗಿ ಉಂಟು. ಆತನ ಜೀವನವೇ ಶಿವ, ಶಿವ ಬಿಟ್ಟರೆ ಬೇರೆ ಇಲ್ಲ. ಪ್ರಪಂಚವನ್ನು ಕಾಪಾಡುವಂಥದ್ದು ತನ್ನ ಜೀವನವೇ ಶಿವ, ಶಿವ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದು ಬಿಟ್ಟರೆ ಬೇರೆ ಪ್ರಪಂಚ ಅದಕ್ಕೆ ಅಂತ ಹೇಳೋಣವೋ ಅವನಿಗೆ ಅಂತ ಹೇಳೋಣವೋ ಅಂತ ನಮಗೆ ಮಾತಿಗೆ ಸುಲಭವಾಗುವುದಕ್ಕೆ ಅದಕ್ಕೆಂತಲೇ ಸಂಬೋಧಿಸುವ ಪುರುಷಾಮೃಗ ಅಲ್ವಾ. ಶಿವನ ಹೊರತಾಗಿ ಬೇರೆ ಗೊತ್ತಿಲ್ಲ. ಹಾಗೆಂತ ತಪಸ್ಸಿನಿಂದ ವಿಮುಖನಾಗುವುದಿಲ್ಲ. ಒಂದು ವೇಳೆ ವಿಮುಖನಾದರೆ ಅವನನ್ನು ಎದುರಿಸುವುದಕ್ಕೂ ಬಹಳ ಕಷ್ಟವಾಗ್ತದೆ. ಅಂತಹ ಪುರುಷಾಮೃಗ ಇಲ್ಲಿಗೆ ಬರಬೇಕು. ನಿತ್ಯ ಶಿವನನ್ನೇ ಧ್ಯಾನಿಸುವಂಥ, ಶಿವನೇ ಉಸಿರು, ಶಿವನೇ ದೇಹ, ಶಿವ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ, ಬೇರೆ ಪ್ರಪಂಚವನ್ನು ಒಪ್ಪುವುದೂ ಇಲ್ಲವ. ಅಂತ ಶಿವತತ್ವ ಇವತ್ತು ಇಲ್ಲಿಗೆ ಪುರುಷಾಮೃಗದ ರೂಪದಲ್ಲಿ ಬಂದರೆ ನಿನ್ನ ಎಲ್ಲ ಉದ್ದೇಶ ಸಿದ್ಧಿಯಾಗ್ತದೆ. ಏನು ಮಾಡೋಣ ಈಗ? ಯಾರನ್ನು ಕಳುಹೋಣ? ನೀನು ಹೋದರೆ ಆಗಲಿಕ್ಕಿಲ್ಲ, ನೀನು ಹೋದರೆ ಆಗಲಿಕ್ಕಿಲ್ಲ. ಯಾಕಂದರೆ ನೀನು ಇಲ್ಲೇ ದುಃಖದಲ್ಲಿ, ನೀನು ಅಲ್ಲಿಗೆ ಹೋಗಿ ಅವನನ್ನು ಕಂಡ್ರೆ ಓ ಇದು ನನ್ನಿಂದ ಆಗಲಿಕ್ಕಿಲ್ಲಪ್ಪ, ಅದಕ್ಕಿಂತ ನಾವೇ ಎತ್ತುವ ಅಂತ ನೀನು ಹೇಳ್ಬೋದು ನೀನು. ಹಾಗಿದ್ದಾಗ ನಮ್ಮಲ್ಲಿ ಒಬ್ಬ ಭೀಮಸೇನನಿದ್ದಾನೆ. ಕೇವಲ ಪರಾಕ್ರಮ ಮಾತ್ರ ಒಂದು ಸಾಕಾಗುವುದಿಲ್ಲ ಅಂತ ಲೋಕ ಗಮನಿಸುವುದು. ಭೀಮ ಅಂದರೆ ಸಾಕು, ಪರಾಕ್ರಮಶಾಲಿ, ಓ ಎಲ್ಲವನ್ನು ಹೊಡಿತಾನೆ ಬಡಿತಾನೆ, ಅಷ್ಟೇ ಅಲ್ಲಲ್ಲ. ಪರೋಕ್ಷವಾಗಿ ಶಿವತತ್ವವನ್ನೇ ಉಸಿರನ್ನಾಗಿರಿಸಿಕೊಂಡ, ಪ್ರಪಂಚ ಮುಖಕ್ಕೆ ಅದು ಕಾಣದಂತೆ ವ್ಯವಹರಿಸುವ, ಸಂದರ್ಭ ಒಂದಾಗ ಶಿವನಾಗಿಯೇ ಆಗುವ. ನಿಜವಾಗಿ ಪುರುಷಾಮೃಗದ ಮನಸ್ಸು ನಮ್ಮ ಭೀಮಸೇನನ ಮನಸ್ಸು ಎರಡು ಒಂದಾದರೆ ಹೇಗಿದ್ದಿತ್ತು, ಎರಡು ಮಿಳಿತಗೊಂಡ್ರೆ ಹೇಗಿದ್ದಿತ್ತು. ಶಿವತತ್ವಗಳು ಮಿಳಿತಗೊಂಡಾಗ ಪುರುಷಾಮೃಗ ಎಷ್ಟೇ ಬಲಿಷ್ಠವಾಗಿರಲಿ ಶಿವನ ಮುಂದೆ ತಲೆಬಾಗಲೇಬೇಕಲ್ಲ. ಅದು ನಿಜವೇ. ತನ್ನಲ್ಲಿ ಎಷ್ಟೇ ಪರಾಕ್ರಮ ಇರ್ಬೋದು, ಶಿವನ ಮುಂದೆ ತಲೆಬಾಗಬೇಕು. ತಲೆಬಾಗುವ ಗುಣ ಅದಕ್ಕಿದೆ. ಹಾಗಿದ್ದಾಗ ತಲೆ ಬಾಗಿಸಬೇಕಾದವನು ಯಾರು? ಲೋಕಕ್ಕೆ ಎಂದೂ ತಲೆಬಾಗದಂತ ನಿನ್ನ ತಮ್ಮನಿದ್ದಾನೆ, ಅವನು ಅದಕ್ಕೆ ತಲೆಬಾಗಿದಾಗ ಪುರುಷಾಮೃಗ ಇವನಿಗೆ ತಲೆಬಾಗ್ತದೆ. ಮತ್ತೆ ಸುಲಭ ಅಲ್ವೋ? ಹಾಗಿದ್ದಾಗ ಭೀಮಸೇನನ್ನೇ ಆಯ್ಕೆ ಮಾಡಿದ್ದೇನೆ. ಅದು ಅವನ ಹೆಸರು ಹೇಳಿದಾಗಲೇ ಅತ್ತಿತ್ತ ಓಡಾಡುವುದು ಕಾಣುತ್ತದೆ. ನೀನೇ ಕರೀಲ, ನಾನು ಕರೀಲ? ಹಿರಿಯೋ ನೀನಲ್ವೋ ಭೀಮಸೇನ? ನೋಡಿದ್ಯಾ, ಬಂದಾಯ್ತಾತ. ಆಗಬೇಕಾದ್ದೇನೇನು? ಅವನನ್ನು ಕಳಿಸಬೇಕು. ಹೌದಪ್ಪ. ತಮ್ಮಂದಿರನ್ನು ಯಾರನ್ನು ಕೂಡ ದೂರ ಕಳಿಸದ ಸ್ಥಿತಿ ನಿನ್ನದುಂಟೀಗ. ಎಲ್ಲರೂ ಬಂದಿದ್ದಾರೆ, ಆತಿಥ್ಯಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ಹಾಗಾಗಿ ಈ ಒಂದು ಮಹಾ ಕಾರ್ಯಕ್ಕೆ ಭೀಮನನ್ನೇ ಆಯ್ಕೆ ಮಾಡಿದ್ದೇನೆ ನಾನು. ಬಂದಿದ್ದಾನೆ, ಅದು ನಿಂತಿದ್ದಾನೆ. ಸ್ವಾಮಿ, ಭೀಮಸೇನನ ಪ್ರಣಾಮಗಳು. ಅಪ್ಪಣೆಯಾಗಿದೆ, ಏನು ಅಂತ ಗೊತ್ತಾಗಲಿಲ್ಲ. ಭೀಮಸೇನ ನಾವು ಯಾವಾಗಲೂ ಕೇಳುವುದು ಒಂದೇ, ಬಂದರು ಬಂದರು ಭಾವ ಬಂದರು. ಬಿಡ್ಲಿಲ್ಲ ನೀನದನ್ನು. ಅದು ಬಿಡ್ಲಿಕ್ಕಿಲ್ಲ, ಅದರಲ್ಲೇ ಇರುವುದು ನಾವು. ಅದನ್ನು ಬಿಟ್ಟರೆ ನಮ್ಮಲ್ಲಿ ಏನೂ ಇಲ್ಲ. ಅಲ್ಲಲ್ಲ, ಅನೇಕರು ಹೇಳಿದ್ರು. ಆಗ ನಾನು ಗ್ರಹಿಸಿದೆ, ಯಾವುದೋ ಒಂದು ಅಲೆ ಸೃಷ್ಟಿ ಆಗಿದೆ ಅಂತ ತಿಳ್ಕೊಂಡೆ ನಾನು. ನಿನ್ನನ್ನು ಬಿಟ್ಟರೆ ಬೇರೆ ಅಲೆ ನಮ್ಮ ಬದುಕಲ್ಲಿ ಉಂಟ ಸ್ವಾಮಿ? ಅದಿಲ್ಲ.
ನಾವು ಅದನ್ನು ಹೇಳ್ತೇವೆ, ಲೋಕವು ಹೇಳ್ತದೆ. ಅಲೆಗಳು ಬದಲಾಗುತ್ತಾ ಇರಬೇಕು ಭೀಮಸೇನ. ಅದು ಹೌದು, ಆ, ಅಲೆಯ ಮೂಲ ಅದುವೇ ಉಂಟಲ್ಲ. ಹೌದು. ತೆರೆ ಬರುತ್ತಾ ಇರುವಾಗ ಗಾಳಿಯನ್ನು ಆಧರಿಸಿ ಏರು ಪೇರು ಆಗಬಹುದು. ಆ. ಹಾಗೆಂತ ತೆರೆಯೇ ತಾನೆ. ಹೌದು. ಕೃಷ್ಣ, ಹ್ಮ್ ನೀನು ಬರುತ್ತಾ ಇರುವಾಗ ಕೆಲವೊಮ್ಮೆ ಹ್ಮ್ ಅಣ್ಣನಲ್ಲಿಯೇ ಮಾತಾಡ್ತಿ, ಹ್ಮ್ ಮುಖ್ಯವಾದ ವಿಷಯವನ್ನು ಚರ್ಚಿಸಿ ನಿನ್ನಷ್ಟಕ್ಕೆ ಹೋಗ್ತಿ. ಹ್ಮ್ ನಾವೆಲ್ಲ ನಮ್ಮ ಕೆಲಸದಲ್ಲೇ ನಿರತರಾಗಿರ್ತೇವೆ. ಹೌದು. ಆದರೆ ಇವತ್ತು ಹಾಗಲ್ಲ. ನನ್ನನ್ನೇ ಪ್ರತ್ಯೇಕವಾಗಿ ಹೆಸರೆತ್ತಿ ಕೂಗಿ ಕರೆದಿದ್ದಿ. ಹೌದು. ಎಲ್ಲಿ ಭೀಮ ಬರಲಿ? ಅದು ದೂರದಿಂದ ಬರುವುದಲ್ಲ, ಅಲ್ಲ, ಇಲ್ಲೇ ಇದೆಯಲ್ಲ, ಇಲ್ಲೇ ಇರ್ತೇವೆ ಅನ್ಯ ಕೆಲಸದಲ್ಲಿ ನಿರತರಾಗಿ. ಹೌದು. ಮುಖ್ಯ ವಿಷಯಕ್ಕೆ ಬರಲಿಕ್ಕೆ ನೀನು ಹೇಳದೆ ನಾವು ಬರುವುದು ಸರಿಯೋ? ಅಲ್ಲ, ಅದು ಸರಿಯಲ್ಲ. ಅದು ನಮ್ಮ ಅಣ್ಣನೇ ನಮ್ಮ ನಾಯಕ, ಆ, ಅವನು ಮಾತನಾಡ್ತಾ ಇರುವಾಗ ಆ. ನಾವೆಲ್ಲ ಅನಗತ್ಯ ಪ್ರವೇಶ ಮಾಡುವುದು ಸರಿಯಲ್ಲ ಮಾಡಬಾರದು ಅಲ್ವಾ? ಹ್ಮ್ ಹಾಗಾದ್ರೆ ಈಗ ಹ್ಮ್ ಭೀಮನನ್ನೇ ಪ್ರತ್ಯೇಕ ಕರೀಬೇಕು ಅಂತ ಆದ್ರೆ ಆ, ನಾವು ತಿರುಗಾಟ ಮಾಡಿದ್ದೇವೆ ತುಂಬಾ ನಿನ್ನ ಜೊತೆಯಲ್ಲಿ. ಆ, ಒಂದು ಮಾತನ್ನು ನೀನು ಹೇಳಿದ್ದಿ, ಮಾಗಧನನ್ನು ಕೊಂದರೆ ಧರೆಯ ಧರಣೀಪರನ್ನು ಗೆದ್ದ ಹಾಗೆ ಉಳಿದವರನ್ನು ಗೆಲ್ಲುವ ಅಗತ್ಯ ಇಲ್ಲ. ಅಗತ್ಯ ಇಲ್ಲ. ಅಲ್ಲಿಯೂ ಕೇವಲ ಭೀಮಶಕ್ತಿ ಭೀಮಬಲ ಅಂತ ನಾವು ತಿಳಿಯಲಿಲ್ಲ. ನಾನು ನೆಪ ಮಾತ್ರ, ಕೈ ಚಳಕ ನಿನ್ನದು ಅಂತ ನಾವು ತಿಳಿದಿದ್ದೆ. ಅದನ್ನೇ ಧರ್ಮರಾಯನಲ್ಲಿ ಕೇಳಿದ್ದು, ನನಗೆ ಭೀಮಾರ್ಜುನರನ್ನು ಕೊಡು ಅಂತ ಕೇಳಿದ್ದು ಅದಕ್ಕೆ ನಾನು. ಅಲ್ವಾ? ಹಾಗಾಗಿ ಆ ಪ್ರಕರಣದಲ್ಲಿಯೂ ನಿನ್ನ ಕೈ ಚಳಕದ ಸನ್ನೆಯನ್ನು ಆಧರಿಸಿ ಮಾಗಧನನ್ನು ನಾನು ಮಡುಹಿದೆ. ಈಗ ಮತ್ತೆ ಭೀಮನ ಅಗತ್ಯದ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ಒಂದು ಹಂತಕ್ಕೆ ಯುದ್ಧ ನಿಂತಿದೆ, ರಾಜಸೂಯಾದ್ವರಕ್ಕೆ ಬೇಕಾಗಿರುವುದನ್ನು ಪಡೆದು ಬಂದಿದ್ದೇವೆ. ಮುಂದಿನ ಕಾರ್ಯ ನಮ್ಮಣ್ಣನ ಮುಖ್ಯಸ್ಥ ಒಂದು ತನದಲ್ಲಿ ಈ ಕಾರ್ಯಕ್ರಮ ನಡೀಬೇಕಾದ್ದು. ಈಗ ನಾನು ಅವನಿಂದ ಸಣ್ಣವ, ಉಳಿದವರಿಗಿಂತ ದೊಡ್ಡವ, ಕರೆದ ಕಾರಣ ಗೊತ್ತಾಗ್ಲಿಲ್ಲ. ನೀನು ಅಣ್ಣನ ಮುಖ ನೋಡ್ಲಿಲ್ವಾ? ಹೌದು, ಸ್ವಲ್ಪ ಯಾವಾಗಲಾಗಿಲ್ಲ. ಹೌದು, ನೀವು ಎಲ್ಲ ಸಿದ್ಧತೆಯಲ್ಲಿ ಇರುವಾಗ ಮನೆಯ ನಾಯಕನ ಮುಖ ಸ್ವಲ್ಪ ನೋಡಬೇಕು. ಸ್ವಲ್ಪ ಕಂದಿ ಹೋಗಿದೆ. ಹೌದಪ್ಪ, ನಾಯಕನಿಗೆ ಹಲವಾರು ಕೆಲಸಗಳಿರ್ತದೆ, ಅವ ಏನು ಚಿಂತೆಯಲ್ಲಿದ್ದಾನೆ, ಏನು ವ್ಯವಸ್ಥೆಗಳಲ್ಲಿ ಲೋಪ ಆಗಿದೆ, ನಾಯಕನ ಮುಖ ನೋಡುವುದಿಲ್ಲ. ಮತ್ತೆ ಹೇಳುದು ವ್ಯವಸ್ಥೆ ಹಾಳಾಯಿತು ಅಂತೇಳಿ. ನಮ್ಮ ಅಣ್ಣ ಯಾವಾಗ್ಲೂ ಯೋಚನೆಯಲ್ಲೇ ಇರುವುದು, ಅವನು ಯೋಚನೆ ಮಾಡುವುದು, ನಮಗೆ ಹೇಳುದು, ನಾವು ಅದನ್ನು ಕಾರ್ಯಗತ ಅಲ್ವಾ? ಈಗ ಯೋಚನೆ ಮಾಡಿದ್ದಾನೆ, ಅದನ್ನು ಕಾರ್ಯಗತಗೊಳಿಸುವುದಕ್ಕೆ ಕಷ್ಟವಾಗಿದೆ. ಏನದು? ಈಗ ಒಂದು ವಿಶೇಷವಾದಂತಹ ಕಾರ್ಯಕ್ಕೆ ನಿನ್ನನ್ನು ಬರಮಾಡಿದ್ದು. ಹೌದಾ? ಹೊಡೆದಾಟಕ್ಕೆ ಅಲ್ವಪ್ಪ? ಅಲ್ವಾ? ಅಲ್ವಾ? ನಿನಗೊಂದು ಹೊಸ ಹೆಸರು ಕೊಟ್ಟರೆ ಏನು ಅಂತ ಕಾಣ್ತದೆ. ಏನು? ಅಲ್ಲ, ನಮ್ಮವರನ್ನು ಹೊಗಳುವುದೇನು ಅಲ್ವಾ? ನೀನು ಪುರುಷ ಸಿಂಹ ಈ ಕಾರ್ಯಕ್ಕೆ, ಈ ಕಾರ್ಯ ಮಾಡಿದ್ರೆ ನೀನು ಪುರುಷ ಸಿಂಹನಾಗ್ತಿ. ಹೌದಾ? ಪುರುಷ ಸಿಂಹವೇ ಕೇಳು, ಪುರುಷ ಸಿಂಹವೇ ಕೇಳು, ಪುರುಷ ಮೃಗವನ್ನು ತಂದು, ಪುರುಷ ಮೃಗವನ್ನು ತಂದು ಹರುಷಗೊಳಿಬುದೇ ನಮ್ಮೆಲ್ಲರ ನೋವು. ಅರಿತು ಸಮೀರನ, ಅರಿತು ಸಮೀರನ ಅರಿತು ಸಮೀರನ ಕೀರ್ತಿಯ ಜಗದಲ್ಲಿ ಮೆರೆದ ಶ್ರೀ ಕೃಷ್ಣನು.
ಭೀಮಸೇನ, ಸ್ವಾಮಿ. ಹೊಡೆದಾಟಕ್ಕೆ ಅಲ್ಲ, ಹಾ, ಅಣ್ಣನ ಚಿಂತೆಯ ಪರಿಮಾರ್ಜನೆಗಾಗಿ ನೀನು ಹೊತ್ತು ವೀಳ್ಯ ತಗೊಳ್ಬೇಕು. ಹ್ಮ್, ಎಲ್ಲ ಸೇರಿದ್ದಾರಲ್ಲ, ಇವನ ಈ ಮುಖವನ್ನು ನೋಡಲಿಕ್ಕೆ ಸೇರಿದ್ದಲ್ಲ ಹ್ಮ್, ಅಲ್ವಾ? ಸ್ವಾಗತ ಕೂಡ ಮಾಡುವುದಿಲ್ಲ ಆತ. ಹಾ, ಚಿಂತೆ ಮತ್ತೇನಲ್ಲಪ್ಪ, ಏನು? ಶೌಚದ ಪ್ರಶ್ನೆ. ಎಲ್ಲಿ, ಹೇಗೆ, ಯಾಕೆ? ಸುಲಭ ಹೇಳೋದಿದ್ರೆ ಮಡಿ ಅಂತ. ಮಡಿ ಅಂತ ಹೇಳಿದರೆ ಬೇರೆ ಅರ್ಥವೇ ಮಾಡಿಕೊಳ್ತಾರೆ. ಬೇಡ, ಶೌಚ ಅಂತ ಹೇಳುವ. ಆಗಲಿ. ಅಶುಚಿ. ಇಷ್ಟು ಮಂದಿಗಳು ಸೇರಿದಾಗ ಉಂಟಾಗುವಂತಹ ಅಶುಚಿಯ ಶುಚಿತ್ವ ಹೇಗೆ ಅಂತ ಚಿಂತೆಯಲ್ಲಿದ್ದಾನೆ ನಮ್ಮಣ್ಣ. ಹೌದು. ಯಾಕಂದ್ರೆ ನಿನಗೆ ಶೌಚ ಅಶೌಚ ಎರಡೂ ಇಲ್ಲ. ಆದ್ರೆ ನಮ್ಮಣ್ಣನಿಗೆ ಈಗ ಯಾಕೆ ಅದರ ಬಾಧೆ? ನೀನು ಯಾವ ಅರ್ಥದಲ್ಲಿ ಹೇಳಿದ್ಯೋ? ನೀನು ನಿಷೇಧವೂ ಇಲ್ಲ ನಿನಗೆ, ಮಿತಿಯೂ ಇಲ್ಲ, ಪ್ರಮಾಣವೂ ಇಲ್ಲ, ಅಳತೆಯೂ ಇಲ್ಲ, ಯಾವುದೂ ಇಲ್ಲದವ ನೀನು. ಹೌದಪ್ಪ, ದೇವರಾಗುವುದು ಆಗಲೇ ಹೀಗೆಲ್ಲ ಮಾತಾಡಿದಾಗಲೇ ದೇವರಾಗುದು ಅಲ್ವಾ? ಹೌದು. ನಮಗೆ ನೀನೇ ದೇವರು. ಹೌದು, ಅದು ಭಾವನಾತ್ಮಕವಾಗಿದ್ದರೆ ಒಳ್ಳೆಯದು. ಈಗ ಇಲ್ಲಿ ಕಾರ್ಯಕ್ಕಾಗುವಾಗ ನಾನು ದೇವರಾಗಿಯೇ ವ್ಯವಹರಿಸುವುದಕ್ಕಾಗುವುದಿಲ್ಲ. ನಿಮ್ಮ ದೇವರಾಗಿ ಅಲ್ಲ ಅಂತಾದ್ರೆ ಭಾವನಾಗಿ ಏನು ನೀನು ಅಲ್ವೋ? ನೀನು ಹೇಳಿದ್ಯಲ್ಲ ಶುರುವಿಗೆ, ಅದಕ್ಕೊಂದು ಲಾಯ ಎಲ್ಲ ಸೇರಿಸಿ. ಈಗ ನೀನು ಇಲ್ಲಿರಬಾರದು, ಅಂದ್ರೆ ಇಲ್ಲಿಂದ ಹೊರಡಬೇಕು ನೀನು. ಅಂದ್ರೆ ನಾನೇನಾದ್ರೂ ಉಪಟಳ ಆಯ್ತಾ ಇಲ್ಲಿ? ಇಲ್ಲ, ಇಲ್ಲಿಂದ ಹೊರಡಬೇಕು. ಅಂದ್ರೆ ಅಣ್ಣನ ಆಶಯ ಈಡೇರಬೇಕಿದ್ರೆ ನೀನು ಇಲ್ಲಿರಬಾರದು. ಅಣ್ಣನ ಆಶಯ ಈಡೇರಬೇಕಿದ್ರೆ ಅದು ಅವನ ಆಶಯ ಅಲ್ಲ. ಅವನ ಆಶಯ ಈಡೇರಬೇಕಿದ್ರೆ ನೀನು ಊರು ಬಿಡಬೇಕು ಈ ಸಲ ಅಂತ ನೀನು ಹೇಳುದು. ಹೌದು. ಅಣ್ಣನ ಆಸೆ ಈಡೇರಿಸುವುದಕ್ಕೆ ಅಂತಲ್ಲ, ನೀನು ಏನು ಹೇಳಿದ್ರು ನಾವು ಅಲ್ಲ, ಅಣ್ಣನ ಆಶಯ ಅಲ್ಲ, ಅಣ್ಣನ ಆಶಯ ಅಲ್ಲ, ಅಣ್ಣನ ಆಶಯ ಈಡೇರಿಸಲಿಕ್ಕೆ ನೀನು ಊರು ಬಿಡಬೇಕು ಅಂತ ಅಪೇಕ್ಷೆ ನಿನ್ನದು, ಅಪೇಕ್ಷೆ ನನ್ನದು. ಅದೇನು ಕೇಳೋಣ? ಯಾಕಂದ್ರೆ ನೀನು ಇಲ್ಲಿದ್ರೆ ಅವನ ಚಿಂತೆ ಇನ್ನೂ ಹೆಚ್ಚಾಗ್ತದೆ. ಹೌದಾ? ಇಲ್ಲಪ್ಪ, ವಿನೋದಕ್ಕೆ ಆಡಿದ್ದು. ಅದು ಗೊತ್ತಾಯ್ತು. ಆಗಬೇಕಾದ್ದೇನು? ಪುರುಷ ಮೃಗ. ಅದೆಂತದ್ದು? ಆಚೆ ಮನುಷ್ಯನೂ ಅಲ್ಲ, ಈಚೆ ಪ್ರಾಣಿಯೂ ಅಲ್ಲ. ಮುಖ ಮಾತ್ರ ಪ್ರಾಣಿಯದು, ದೇಹ ಎಲ್ಲ ನರದ್ದೇ. ಈಗ ಕೆಲವರೆಲ್ಲ ವೀರರನ್ನು ಶೂರರನ್ನೆಲ್ಲ ಹೇಳುದು ಪುರುಷ ಸಿಂಹ ಅಂತ. ಆದ್ರೆ ಇದು ಮೃಗ ಅಂತ ಹೇಳಿದ್ವಿ. ಅಲ್ಲ, ನಿನ್ನನ್ನು ಹೇಳೋದಿಲ್ವ ಅದನ್ನು? ಹಾಗೆ ಹೇಳೋದಿಲ್ಲ. ಅದೇ ಹೇಳ್ತೀವಿ. ಅದು ಪರಾಕ್ರಮಕ್ಕೆ ಇನ್ನೊಂದು ಪರ್ಯಾಯ ಶಬ್ದ ಅಷ್ಟೇ, ಮತ್ತೇನೂ ಅಲ್ಲ. ಅದಕ್ಕೆ ಶಬ್ದಾರ್ಥ ಇಲ್ಲ. ಇಲ್ಲಪ್ಪ, ಅಷ್ಟು ಹೇಳಿದಾಗ ನಮಗೆ ಉತ್ಸಾಹ ಇಮ್ಮಡಿ ಆಗುದು. ಎಲ್ಲದಕ್ಕೂ ಶಬ್ದಾರ್ಥವನ್ನು ಗ್ರಹಿಸಿದ್ರೆ ವ್ಯವಹಾರ ಮಾಡುವುದಕ್ಕೆ ಸಾಧ್ಯ. ಭಾವಾರ್ಥವೇ ಪ್ರಧಾನ ಅಂತ ನಾವು ತಿಳಿದವರು. ಯಾಕೆಂದ್ರೆ ನಿನ್ನೊಂದಿಗೆ ನಾವಿರುವುದು ಭಾವಜೀವಿಗಳಾಗಿ. ಹೌದು. ಉತ್ತರದ ಹಿಮಾಲಯದ ಮಾನಸ ಸರೋವರದ ಪಕ್ಕದಲ್ಲಿರುವಂತಹ, ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಗುಹೆಯಲ್ಲಿ ನಾನು ಹೇಳಿದಂತಹ ಪುರುಷಾಮೃಗ ಶಿವಧ್ಯಾನದಲ್ಲಿ ನಿರತನಾಗಿದೆ. ಇರಲಿ, ಅದಕ್ಕೆ ನಮಗೆ ಯಾಕೆ? ಅಲ್ಲ, ನೀನು ಹೀಗೆ ಮಾತಾಡಿದರೆ ಸಂತೋಷ ಆಗೋದು. ನೀನು ಹಾಗೆ ಮಾತಾಡಿದಾಗ ಅವನ ಮುಖದಲ್ಲಿ ನಗು ಬಂತು ನೋಡು, ಅದು ಒಳ್ಳೇದಾಗಿದೆ. ನೀನು ಹೀಗೆ ಮಾತಾಡು. ಯಾಕೆಂದ್ರೆ ನೀನು ಊರು ಬಿಡ್ಬೇಕಂತ ಹೇಳಿದ್ದು ಇದಕ್ಕೆ. ನೀನು ಬಂದ್ರೆ ನಾವೆಲ್ಲರೂ ನಗುವುದೇ ಅಲ್ವಾ? ಇದು ಕಷ್ಟ. ಹಾಗೆ ನಾವು ಇಲ್ಲೇ ಇರಬೇಕು ಅಂತ ಲೆಕ್ಕ. ಇದ್ರೆ ಬಾರಿ ಒಳ್ಳೇದು. ಆದ್ರೆ ನಿನಗೆ ಲೋಕ ಕಾರ್ಯ ತುಂಬ. ಅಯ್ಯೋ, ಅದು ಇನ್ನೊಬ್ಬರ ಸಮಸ್ಯೆ ಬೇಡ ಯಾರಿಗೂ, ಅವರವರ ಸಮಸ್ಯೆಯನ್ನು ಹೇಳುದು ಎಲ್ಲರೂ, ಅಲ್ವೋ? ಆ ಪುರುಷಾಮೃಗ ಶಿವಧ್ಯಾನದಲ್ಲಿದೆ. ಅದನ್ನು ಮುಟ್ಟಬಾರದು, ತಟ್ಟಬಾರದು, ಕರೀಬಾರದು. ಹಾಗೆಂತ ಇಡೀ ಅಶೌಚದ ಶುಚಿಗೊಳಿಸುವಂಥ ಮಾಧ್ಯಮವಾಗಿ ಇವತ್ತು ಪುರುಷಾಮೃಗ ಇಲ್ಲಿಗೆ ಬರಬೇಕು, ನಮ್ಮಲ್ಲಿಗೆ. ಅಣ್ಣನ ಸಮಸ್ಯೆ ಏನಿದೆ ಆ ಸಮಸ್ಯೆಯ ಪರಿಮಾರ್ಜನೆಗೆ ಇದು ಒಂದೇ ಹಾದಿ. ಆತನ ಸಾನ್ನಿಧ್ಯ ಇದ್ರೆ ಸಾಕು. ಇಲ್ಲಿ ಶುಚಿ ಅಶುಚಿ ಅಂತ ಹೇಳುವಂಥ ಪದವೇ ಇಲ್ಲ, ಎಲ್ಲವೂ ಶುಚಿಯೇ. ಒಂದು ವೇಳೆ ಅಶುಚಿ ನಾವು ಗ್ರಹಿಸಿದ ಮಾನವ ಸಹಜವಾಗಿ ಏನು ಯೋಚಿಸ್ತೇವೋ ಅಶುಚಿ, ಆ ಅಶುಚಿ ಉಂಟಾಯಿತು ಅಂತ ಆದರೂ ಕೂಡ ಇದರ ಸಾನ್ನಿಧ್ಯದಿಂದಾಗಿ ಅದು ಶುಚಿಯಾಗ್ತದೆ. ಆಗುವಂತಹ ಧಾರ್ಮಿಕ ಕಾರ್ಯಗಳು ಅಶುಚಿಯಾಗುವುದಿಲ್ಲ, ಅದು ಶುಚಿಯಾಗ್ತದೆ. ಎಲ್ಲಿ ಶುಚಿ ಇದೆಯೋ ಅಲ್ಲಿ ಧರ್ಮ ಇದೆ. ಹಾಗಾಗಿ ಧರ್ಮರಾಯ ಮಾಡುತ್ತಾ ಇರುವಂತಹ ಯಾವ ಧಾರ್ಮಿಕವಾದಂಥ ಕಾರ್ಯ ಇದೆಯೋ ಅದು ಅಶುಚಿಯಾಗದೇ ಇರುವುದು, ಮಾನವ ಸಹಜವಾಗಿ ಅಶುಚಿ ಆಗದೇ ಇರುವುದಕ್ಕಾಗಿ ಶಾಸ್ತ್ರೀಯ ಸಮ್ಮತವಾದಂಥ ಯಾವ ಶುಚಿತ್ವಕ್ಕೆ ಪ್ರತಿನಿಧಿಯಾಗಿರುವಂಥ ಯಾವ ಪುರುಷಾಮೃಗ ಇದೆಯಲ್ಲ ಅದನ್ನು ಕರ್ಕೊಂಡು ಬರಬೇಕು ನೀನು ಇಲ್ಲಿಗೆ. ಹೌದು. ಸಂಶಯ ಹೇಳು. ಹಾಗಾಗಿ ಅಲ್ಲಿಗೆ ನೀನು ಹೋಗಿ ಕೇವಲ ಹಿಡಿದು ಎಳ್ಕೊಂಡು ಬಂದರೆ ಆಗುವುದಿಲ್ಲ. ಹಿಡಿದು ಎಳ್ಕೊಂಡು ಬರುವುದಿದ್ರೆ ಭೀಮಸೇನನೇ ಆಗಬೇಕಾ? ಯಾರು ಆಗ್ತದಲ್ಲ? ಪರಾಕ್ರಮ ಪುರುಷ ಸಿಂಹರು ಯಾರು ಆಗ್ತದಲ್ಲ? ಯಾರು ಅಂದ್ರೆ ಈಗ ನಮ್ಮಲ್ಲಿ ನನ್ನನ್ನು ನೀನು ಗುರುತಿ ಅಲ್ವೋ? ಅಲ್ಲಿಗೆ ನೀನು ಹೋಗಿ
ಅದಕ್ಕೆ ಶರಣಾಗಬೇಕು. ಶರಣಾಗದೇ ಇದ್ದರೆ ಅದು ಬರಲಿಕ್ಕಿಲ್ಲ. ಹಾಗೆಂತ ಶರಣಾಗದೆ ನಿನ್ನಲ್ಲಿ ಕುಪಿತನಾಗಿ ಎದ್ದು ನಿಂತರೆ ಅದು ಮತ್ತೆ ಅದನ್ನು ತಡೆ ಹಿಡಿಯುವುದಕ್ಕೆ ಕಷ್ಟ. ಅದರ ಕೋಪವನ್ನು ತಾಳಿಕೊಳ್ಳುವುದಕ್ಕೆ, ಅದರ ಸಿಟ್ಟನ್ನು ನೀನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಎದುರು ನಿಲ್ಲಬಾರದು, ಎದುರಿಗೂ ನಿಲ್ಲಬಾರದು. ಅದಕ್ಕೆ ಸಿಟ್ಟಾಗದ ಹಾಗೆಯೂ ನೋಡಿಕೊಳ್ಳಬೇಕು, ಅದನ್ನು ಒಲಿಸಿಕೊಳ್ಳಬೇಕು ನಿನ್ನ ನಯ ವಿನಯಗಳಿಂದ. ಯಾಕಂದರೆ ಕಾಣುವರ ಕಣ್ಣಿಗೆ ಭೀಮಸೇನಲ್ಲಿ ಅಂತರಂಗದಲ್ಲಿ ಉಂಟು, ಬಹಿರಂಗದಲ್ಲಿ ಇಲ್ಲ. ಅಲ್ಲಿ ಬಹಿರಂಗದಲ್ಲಿಯೂ ಕಾಣಬೇಕು, ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಕೂಡ ಶರಣಾಗತಿ ಭಾವ ಇದ್ದರೆ ಮಾತ್ರ ಪುರುಷಾಮೃಗ ನಿನಗೆ ಒಲಿಯುವುದಕ್ಕೆ ಸಾಧ್ಯ. ಅಂತ ಪುರುಷಾಮೃಗವನ್ನು ಒಲಿಸಿ ನೀನು ಕರ್ಕೊಂಡು ಬಾ, ಅಣ್ಣನ ಚಿಂತೆ ದೂರ ಆಗ್ತದೆ. ಹರಿಯೇ ಹರಿಯದಿಲ್ಲದ ಕರುಣ ಹಿಮಗಿರಿಯ ತಂದಿರಿಸುವೆನು. ಸ್ವಾಮಿ, ಪುರುಷಾಮೃಗದ ವಿಷಯವನ್ನು ನೀನು ಈಗ ನಮ್ಮೆಲ್ಲರಿಗೆ ತಿಳಿಯುವಂತೆ ತಿಳಿಸಿದೆ. ಆದರೆ ನಾವು ನೋಡಿದವರಲ್ಲ, ಈವರೆಗೆ ಅದರ ಬಗ್ಗೆ ಕೇಳಿದವರು ಅಲ್ಲ. ಒಬ್ಬ ಬಲಾಢ್ಯನಾದ ರಾಜನೊಂದಿಗೆ ಹೋರಾಟ ಮಾಡಲಿಕ್ಕೆ ಹೋಗು, ಅದೆಲ್ಲ ನಮಗೆ ಅಭ್ಯಾಸ, ಅದು ವಿಷಯವೇ ಅಲ್ಲ. ಆದರೆ ಪುರುಷಾಮೃಗ ಅದರ ಶಕ್ತಿ, ಅದರ ಭಕ್ತಿ ಎರಡು ಸಮ್ಮಿಳಿತವಾಗಿರುವಂತಹ ಒಂದು ವಿಚಿತ್ರವಾದಂತಹ ಒಂದು ದೇಹಧಾರಣೆ. ಭಕ್ತಿಗೂ ಶಕ್ತಿಗೂ ನೀನು ಶರಣಾಗಬೇಕು, ಅಷ್ಟಾಗಬೇಕು. ಅಂಥದ್ದು ಇರುವುದು ಹಿಮಾಲಯಾದ್ರಿಯಲ್ಲಿ. ಹೌದು, ಮಾನಸ ಗಂಗೋತ್ರಿಯ ಪಕ್ಕದಲ್ಲಿ. ಗಂಗಾ ನದಿಯ ಮೂಲವೇ ಮಾನಸ ಗಂಗೋತ್ರಿ. ಹೌದು, ಪುಣ್ಯಕ್ಷೇತ್ರಗಳೆಲ್ಲವೂ ನೆಲವೀಡಾಗಿರುವುದೇ ಹಿಮಾಲಯದ ತಪ್ಪಲಲ್ಲಿ. ಅಲ್ಲಿ ಶಿವನ ಕ್ಷೇತ್ರದಲ್ಲಿ, ಅರ್ಥಾತ್ ಕೈಲಾಸಕ್ಕೆ ಸಮೀಪದಲ್ಲಿ ಇದು ತಪಸ್ಸನ್ನಾಚರಿಸುತ್ತಾ ಉಂಟು, ಶಿವನನ್ನು ಅಲ್ವಾ ಸ್ವಾಮಿ? ಭೀಮ ಬಲಾಢ್ಯ ಹೌದು, ಹಾಗೆಂತ ಭಿಕ್ಷೆಯನ್ನು ಬೇಡಿದ್ದಾನೆ, ನಿನಗೆ ಗೊತ್ತು. ಹೌದು ಅಲ್ವಾ? ಹಾಗಾದ್ರೆ ನಿನ್ನ ಮಾತು ನಮಗೆ ಶಿರೋಧಾರ್ಯ. ನೀನು ಹೇಳಿದ ಮಾತನ್ನು ನಾವು ನಡೆಸುತ್ತೇವೆ ಎನ್ನುವ ಜಂಬವೂ ಅಲ್ಲ, ಅಹಂಕಾರವೂ ಅಲ್ಲ. ಅಲ್ಲಪ್ಪ, ಖಂಡಿತ ಅಲ್ಲ. ನೀನು ನಡೆಸುತ್ತೀ ಎನ್ನುವಂತ ಸಮಾಧಾನ. ನಿನ್ನಿಂದ ಸಾಧ್ಯ ಇದು. ನೀನು ನಿನ್ನ ಭಾವ ಅದಕ್ಕೆ ಅರ್ಥ ಆಗ್ತದೆ. ನೀನು ಯಾರನ್ನೆಲ್ಲ ಯಾವ ಕೆಲಸಕ್ಕೆ ನಿಯೋಜಿಸುತ್ತೀಯೋ ಅವರು ಏನೆನ್ನುವುದನ್ನು ನೀನು ಅರ್ಥ ಮಾಡಿ ನಿಯೋಜನೆ ಮಾಡುತ್ತೀಯ. ಅಂದ ಮೇಲೆ ನಮಗೆ ಜವಾಬ್ದಾರಿ ಕಡಿಮೆ ಆಯ್ತು. ಈಗ ಹರಿಯಾಗಿರುವ ನೀನು ನನ್ನನ್ನು ಇದಕ್ಕೆ ನಿಯುಕ್ತಿ ಮಾಡಿದ್ದಿಂದ ಆದ್ಮೇಲೆ ನನಗೀಗ ಬೇಕಾಗಿರುವುದು ಒಂದೇ, ಏನು? ನಿನ್ನ ಆಶೀರ್ವಾದ ಅಷ್ಟೇ ತಾನೆ, ನಿನ್ನ ಕರುಣೆ. ನೀನು ಆಶೀರ್ವದಿಸಿ ನನ್ನನ್ನು ಕಳುಹಿಸಿದೆ. ಪುರುಷಾಮೃಗ ಏನೇ ಇರಲಿ, ಎಲ್ಲೇ ಇರಲಿ, ಹೇಗೆ ಇರಲಿ, ಕರೆತರುವುದಕ್ಕೆ ಇದು ನಿನ್ನ ಸಂಕಲ್ಪ ಅಂತ ನಾನು ತಿಳಿತೇನೆ. ಇನ್ನೇನಾದ್ರೂ ಹೇಳಲಿಕ್ಕಿದ್ರೆ ಏನಿಲ್ಲ. ನೀನು ಸಂಕಲ್ಪ ಅಂತ ಹೇಳಿದ ಮೇಲೆ ಮುಗೀತು, ಅಲ್ಲಿಗೆ ಹೊರಡುವುದೇನ? ಹೊರಡುದೆ. ಅಣ್ಣನಿಗೆ ಸಮಾಧಾನ ಮಾಡಿ ಹೋಗು. ಕುಲವನೊಂದ ಬಿಡದೆ ಮುರಿದು ಕಚ್ಚಿಸಿ ಅಣ್ಣನ ಪದಯುಗ್ಮಗಳಿಗೆ ಪೊಡಮಟ್ಟು ಶ್ರೀಹರಿಯ ಆಶೀರ್ವಾದವನ್ನು ತಲೆಯಲ್ಲಿ ಧರಿಸಿ ನಮ್ಮ ಅಪ್ಪನ ಸದ್ಗತಿಗೆ ಬೇಕಾದ ರಾಜಸೂಯಾದ್ವರಕ್ಕೆ ಮೂಲವಾಗಬಲ್ಲಂತಹ ಈ ಪೂಜೆಯ ಅಶೌಚವನ್ನು ನಿವಾರಿಸುವುದಕ್ಕೆ ಮೂಲವಾಗಬಲ್ಲ ಪುರುಷಾಮೃಗವನ್ನು ತರುವುದಕ್ಕೆ ಹೊರಟು ನಿಂತದ್ದು. ಭೀಮ ಹೋಗುವಾಗಲೇ ಎಲ್ಲೇ ಹೋಗಲಿ ಗದೆ ಒಂದು ಅವನಲ್ಲೇ ಇರ್ತದೆ. ಯಾಕೆ? ನಮ್ಮ ಆಯುಧ ನಾವು ಬಿಟ್ಟು ಹೋಗುವಾಗಿಲ್ಲ. ಹಾಗೆಂತ ಆಯುಧವನ್ನು ಬಿಟ್ಟರೂ ನಮ್ಮಲ್ಲಿ ಅನ್ಯ ಮಾರ್ಗದ ಶಕ್ತಿ ಸಂಪನ್ನತೆ ಇಲ್ಲ ಅಂತ ಅರ್ಥ ಅಲ್ಲ. ಹಾಗೆಂತ ಗದೆ ಬೇಕು. ಗದೆಯನ್ನು ಪಿಗಳಲಾಂತು ಹೊರಟು ನಿಂತ್ರೆ ನಾವೇನು ಕ್ರಮಿಸುವ ದಾರಿ ರಾಜಬೀದಿಯಲ್ಲ, ಗಿರಿ ಗಹ್ವರ ನದ ನದಿಗಳು
ಗೊಂಡಾರಣ್ಯ ಪ್ರದೇಶದಲ್ಲಿ ನಮ್ಮ ಪ್ರಯಾಣ ಆಗಬೇಕಾದದ್ದು. ಆ, ಹೋಗುವ ದಾರಿ ಆ, ಕೆಲವರಿಗೆಲ್ಲ ದಾರಿ ಸರಿ ಇಲ್ಲ, ದಾರಿ ಸರಿ ಇಲ್ಲ ಅಂತ ಹೇಳುವುದು. ಆ. ಯಾರು ಯಾರು? ದಾರಿ ಮಾಡಿಕೊಳ್ಳಿಕ್ಕೆ ಆಗದವರು ದಾರಿ ಸರಿ ಇಲ್ಲ ಹೇಳುವುದು. ಆ, ಆನೆಗೆ ದಾರಿ ಮಾಡಿಕೊಡ್ತಾರೆ ಯಾರಾದ್ರು? ಮತ್ತೆ ಅದು ಹೋದದ್ದು ದಾರಿ. ಹೌದಪ್ಪ. ಹಾಗೆಯೇ ಭೀಮಸೇನ ಆ, ಭೀಮಸೇನ ಹೊರಟು ನಿಂತ್ರೆ ಆ. ದಾರಿ ಆಗತ್ತೆ ಇಲ್ಲ, ಆ, ನಮಗೆ ದಿಕ್ಕು ಸಾಕು. ಆ, ದಿಕ್ಕನ್ನು ನೋಡಿ ದಾರಿಯನ್ನು ನಾವೇ ನಿರ್ಮಿಸುವುದು. ಆ, ಹಾಗಾಗಿ ಬಂದಾಗ ಆ, ಕೆಲವರಿಗೆ ಆ. ದಿಕ್ಕು ತಪ್ಪುವುದು, ಆ. ನಮಗೆ ದಿಕ್ಕೇ ದಾರಿ. ಓ, ಆ ನೆಲೆಯಲ್ಲಿ ಎಲ್ಲಿ? ಇಂದ್ರಪ್ರಸ್ಥದಿಂದ ಹೊರಟು ಆ, ಕಾಡನ್ನು ಪ್ರವೇಶ ಮಾಡಿ ಉತ್ತರದ ಕಡೆಗೆ ನಮ್ಮ ಪ್ರಯಾಣ ಮಾಡಿದರೆ ಆ, ಸಿಕ್ಕುವಂತದ್ದೇನು? ಏನು? ಗಿರಿಗಳು ಬೆಟ್ಟಗಳು ಆ, ಅಲ್ವಾ? ಹೌದು. ಗಿರಿ ಬೆಟ್ಟಗಳನ್ನು ಆ. ಏರಿ ಆ. ಇಳಿದು ಆ, ಪಥ ಮಧ್ಯದಲ್ಲಿ ಸಿಗುವಂತಹ ಕೆಲವು ಪ್ರಾಣಿಗಳು ನನ್ನನ್ನು ಕಂಡು ಆ, ಕೆಲವು ದಿಕ್ಕಾಪಾಲಾಗಿ ಓಡಿದ್ದಾವೆ. ಆ, ಪ್ರಕೃತಿಯಲ್ಲಿ ಏನು ಅಲ್ಲೋಲ ಕಲ್ಲೋಲವಾಗುತ್ತಾ ಉಂಟು ಅಂತ ಆ. ಮೊದಲು ಗೊತ್ತಾಗುವುದು ಆ. ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ. ಓಹೋ. ನೀವೆಲ್ಲಾದರೂ ನೋಡಿ, ಹ್ಮ್. ಬಹಳವಾದ ಬಿರುಗಾಳಿ ಬರ್ತದೆ, ಚಂಡಮಾರುತ, ಆ. ಮೊದಲು ಹಕ್ಕಿಗಳು ದಿಕ್ಕುಗಟ್ಟು ಓಡುತ್ತವೆ, ಆ, ಪ್ರಾಣಿಗಳು ಗೊಂಡಾರಣ್ಯದಲ್ಲಿ ದಿಕ್ಕಾಪಾಲಾಗಿ ಓಡುತ್ತವೆ. ಆ, ಅದು ಗೊತ್ತಾಗುತ್ತದೆ ಆ. ಇಲ್ಲಿ ಆ. ಆಗುತ್ತದೆ ಏನೋ ಒಂದು ಪ್ರಳಯ ಅಂತ. ಆ, ಅದನ್ನು ನೋಡಿದ ಹಾಗೆಯೇ ಉಂಟು ಈ ಪ್ರಾಣಿಗಳ ಕ್ರಮ. ಆ. ನಾನು ಬರುವುದನ್ನೇ ನೋಡಿ ಆ. ದಿಕ್ಕಾಪಾಲಾಗಿ ಓಡುತ್ತವೆ. ಆ, ಗಿರಿಯನ್ನು ಇಳಿದು ಹತ್ತಿ ಇಳಿದು ನದಿಗಳನ್ನು ದಾಟಿ ಆ, ಸಿಕ್ಕಿದ ಕೆಲವು ಅಡ್ಡ ಬಂದ ಮೃಗಗಳನ್ನು ಗದೆಯಿಂದ ಹೊಡೆದು ಆ, ಕೊಂದಿದ್ದೇನೆ, ಆ. ತಿನ್ನುವುದಕ್ಕೆಲ್ಲ, ದಾರಿ ನಿರ್ಮಾಣಕ್ಕೆ. ಹಾಗಾಗಿ ಪಥ ಮಧ್ಯದಲ್ಲಿದ್ದಂತಹ ಕೆಲವು ಮರಗಳನ್ನು ಆ. ಹೊಡೆದು ಉರುಳಿಸಿ ಆ, ಕಲ್ಲು ಬಂಡೆಗಳನ್ನು ಪುಡಿಗೈದು ಆ, ದಾರಿಯನ್ನ ನಿರ್ಮಿಸಿಕೊಂಡು ಆ. ನಿರ್ಮಿಸಿಕೊಂಡು ಆ. ಬರಬರುತ್ತಾ ಆ. ಬಂದು ತಲುಪಿದ್ದೇನೆ. ಆ. ನೋಡ್ಬೇಕು ಮುಂದೆ ಏನು ಯಾರು ಕಾಣ್ತಾರೆ ಅಂತ. ಆವನದಿ ಶ್ರೀರಾಮ ರಾಮ ರಾಮ ಎನ್ನುತ್ತ ಹನುಮ ಕಾವಕಾರುಣ್ಯವರ ರಾಮನಾಮಾಮೃತದ ರಾಮ ನಾಮಾಮೃತದ ಭಾವಾಂಬುಧಿಯ ಭಾಗ್ಯ ಜಲದಿ ತೇಲಾಡುತ್ತ ಭವನಿರಂಜನನಾಗುತ್ತ ಜೀವ ಸೀತಾಧವನ ದಿವ್ಯತೆಯ ಧರಿಸಿರನು ಪಾವನತ್ವದಿ ಪರಾತ್ಪರನಾಗಿ ಪವನಸುತ ಸಾವಿರದ ಸತ್ಪುರುಷನನು ನೆನೆದು ಸಾವಿರದ ಸತ್ಪುರುಷನನು ನೆನೆದು ಸಂಕೀರ್ತಿಸುತ್ತಲಿದ್ದ ಸತ್ಯವ್ರತರಿ ಶ್ರೀರಾಘವ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ ಅಜಾನುಬಾಹು ಆಜಾನುಬಾಹು ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ರಾಮಂ ನಿಶಾಚರ ವಿನಾಶಕರಂ ನಮಾಮಿ ಪ್ರತಿ ಕ್ಷಣದಲ್ಲಿಯೂ ಕೂಡ
ಪ್ರತಿ ಉಸಿರಿನಲ್ಲಿಯೂ ಕೂಡ ರಾಮನಾಮಾಮೃತವನ್ನು ಸವಿಯುತ್ತಾ ಇರುವ ಕಾರಣ ಇವತ್ತು ಆಂಜನೇಯ ಯುವಕನಾಗಿಯೇ ಇದ್ದಾನೆ. ಏನು ಆನಂದ! ನನ್ನ ರಾಮದೇವರನ್ನು ಸದಾ ಧ್ಯಾನಿಸುವುದರ ಮೂಲಕವಾಗಿ ಯುಗ ಯುಗಾಂತರದಲ್ಲಿ ಆವಿರ್ಭೂತನಾದಂತಹ ಯಾವ ಪರತತ್ವ ಉಂಟು, ಆ ಪರತತ್ವವೇ ಕಳೆದ ಯುಗದಲ್ಲಿ ರಾಮಸ್ವರೂಪದಿಂದ ಭುವಿಗೆ ಇಳಿದಂತಹ ಒಂದು ಮಹದದ್ಭುತವಾದ ದೃಶ್ಯ ಕಣ್ಣ ಮುಂದೆ ಕುಣಿತಾ ಇದೆ. ರಾಮನಾಮವನ್ನು ಉಚ್ಚರಿಸುವುದರ ಮೂಲಕವಾಗಿಯೇ ಇವತ್ತು ಈ ಹನುಮನ ಜೀವ ಹಸಿರಾಗಿಯೇ ಇದೆ. ಒಂದು ವೇಳೆ ರಾಮನಾಮಾಮೃತದ ಸವಿ ಅದು ಈ ಹನುಮನಲ್ಲಿ ಇಲ್ಲದೆ ಹೋಗಿರುತ್ತಿದ್ದರೆ ಕೇವಲ ಕಪಿಜಾತಿಯಾಗಿಯೇ ನಾನು ನನ್ನ ಜೀವನವನ್ನು ಪರ್ಯವಸಾನಗೊಳಿಸಬೇಕಿತ್ತು. ಆದರೆ ಏನು ಆ ರಾಮನಾಮಾಮೃತ ಇವತ್ತು ನನ್ನನ್ನು ಜಾತಿ ಕಪಿಯನ್ನಾಗಿಸಿತಲ್ವೇ? ಕಾರಣ ಉಂಟು. ಏನು? ಸೀತಾನ್ವೇಷಣೆಯನ್ನು ಮಾಡುತ್ತಾ ಬರುವ ಕಾಲದಲ್ಲಿ ಅನೇಕ ಋಷಿ ಮಹರ್ಷಿಗಳಿಂದ ಮಾರ್ಗೋಪದಿಷ್ಟನಾದಂತಹ ನನ್ನ ರಾಮ ನೇರವಾಗಿ ಬಂದದ್ದೇ ಕಿಷ್ಕಿಂಧಾ ತಪ್ಪಲಿಗೆ, ಋಷ್ಯಮೂಗ ಪರ್ವತದ ತಪ್ಪಲಿಗೆ ಬಂದ ಕಾಲಕ್ಕೆ ಸುಗ್ರೀವ ಹೆದರಿದ. ನನ್ನ ರಾಜ ಅವನಿಗೂ ಬೇಕಾದ್ದು ಹಾಗೆ ಒಬ್ಬ ಭಯ ನಿವಾರಕ ಬೇಕು ಜೀವನದಲ್ಲಿ. ನಾನೊದಗಿದೆ. ನಾನು ಎಷ್ಟಿದ್ರೂ ಕೂಡ ಒಂದು ಜೀವ ತಾನೆ. ಹೌದು. ಒಂದು ಜೀವ ಇನ್ನೊಂದು ಜೀವದ ಭಯವನ್ನು ನಿವಾರಣೆ ಮಾಡುವುದಕ್ಕೆ ಹೇಗೆ ಸಮರ್ಥವಾಗ್ತದೆ? ಅದಕ್ಕೆ ಬೇಕು ತಾನೆ ಜೀವಾತ್ಮನ ಅರಿವು. ಅವನನ್ನು ಕಾಣುವುದಕ್ಕೆ ಬೇಕಾಗಿ ಬ್ರಹ್ಮಚಾರಿಯಾಗಿ ಹೋದಂತಹ ಸಂದರ್ಭದಲ್ಲಿ ಹೃದಯ ತುಂಬಿ ಬಂತು ರಾಮದರ್ಶನದಿಂದ. ಅವನ ಕೃಪೆಯಿಂದಲಾಗಿಯೇ ನಾನು ಮಾತಾಡಿದೆ ಅವತ್ತು. ಅವನ ಕೃಪೆಯಿಂದ ನಾನು ಮಾತಾಡಿದ ಕಾಲಕ್ಕೆ ಹೇಳಿದವ, ಇದು ಋಗ್ವೇದಾಧ್ಯಯನವನ್ನು ಮಾಡದವನಿಂದ ಈ ರೀತಿ ಮಾತು ಬರುವುದಕ್ಕೆ ಅಸಾಧ್ಯ. ಯಜುರ್ವೇದ, ಸಾಮವೇದ, ಅಥರ್ವವೇದವನ್ನು ತಿಳಿಯದವನಿಂದ ಈ ರೀತಿಯ ಮಾತುಗಳು ಹೊರಪ್ರಕಾಶಕ್ಕೆ ಅಸಾಧ್ಯ. ರಾಮಾನುಗ್ರಹ ತಾನೇ ಇದು. ನಾನು ಯಾವ ಯಾವ ವೇದಗಳನ್ನು ಕಲಿತಿದ್ದೇನೆ, ಯಾವ ವಿದ್ಯೆಗಳನ್ನು ಅರಿತಿದ್ದೇನೆ ಅನ್ನುವುದನ್ನು ದೇವರೇ ನನಗೆ ತೋರಿಸಿಕೊಟ್ರು ನನ್ನ ಜೀವಿತಾವಧಿಯಲ್ಲಿ. ಮೇಲಿನ ಅನುಗ್ರಹಿಸುವಂತಹ ಯಾವ ಶಕ್ತಿಗಳಿದ್ದಾವೆ ಆ ಎಲ್ಲ ಶಕ್ತಿಗಳಿಂದ ಒಂದು ಕಾಲದಲ್ಲಿ ನನ್ನ ಬಾಲ್ಯಕಾಲದಲ್ಲಿ ನಾನು ಅನುಗೃಹೀತನಾದದ್ದು ಹೌದು. ಆದರೆ ಏನು? ಆ ಎಲ್ಲ ಅನುಗೃಹೀತವಾದಂತಹ ಯಾವ ಉತ್ತಮವಾದಂತಹ ವರಗಳಿದ್ದಾವೆ ಅವೆಲ್ಲವೂ ಕೂಡ ಅನುಭವಕ್ಕೆ ಬಂದದ್ದು ಈಗ ಸ್ವಾಮಿ. ಯಾಕೆ? ಯಾಕೆ? ಆ ರಾಮನ ದಿವ್ಯವಾದಂತಹ ಕರುಣಾಮಯವಾದಂತಹ ದಯೆ ಈ ಒಬ್ಬ ಕಪಿಜಾತಿಯಲ್ಲಿ ಬಂತಲ್ವೇ. ವಜ್ರಕಾಯನಾದೆ ಬ್ರಹ್ಮಾನುಗ್ರಹದಿಂದ. ಆದರೆ ಆ ವಜ್ರಕಾಯದ ಅನುಭವ ಯಾವಾಗ ಬಂದದ್ದು? ಯಾವಾಗ? ಆ ರಾಮಲಕ್ಷ್ಮಣರು ಹೇಳುವಂತಹ ಅತ್ಯದ್ಭುತವಾದಂತಹ ಲೋಕೋತ್ತರವಾದಂತಹ ಸೌಂದರ್ಯವನ್ನು ಹೊಂದಿದಂತಹ ಆ ಶಕ್ತಿದ್ವಯಗಳನ್ನು ಹೆಗಲಿನಲ್ಲಿ ಒಂದು ಕ್ಷಣ ಹೊತ್ತ ಆ ಕಾಲಕ್ಕೆ ನನಗೆ ವಜ್ರಕಾಯದ ಅನುಭವ ಆಯಿತು. ಹೌದು. ಅಲ್ಲಿಂದ ನಡೆದದ್ದೇ ರಾಮಾಯಣ ನನ್ನ ಜೀವನದಲ್ಲಿ. ರಾಮ ತೋರಿಸಿದಂತಹ ದಾರಿಯಲ್ಲಿಯೇ ಈ ಹನುಮನ ಜೀವನ ವಿಕಾಸವಾಯಿತು. ಅಲ್ಲಿಂದ ಮುಂದೆ ಹೆಗಲಿನಲ್ಲಿ ಹೊತ್ತಂತಹ ರಾಮನ ಅಂತಃಶಕ್ತಿ ಒಳಗಿಳಿದು ನನ್ನ ಹೃದಯದಲ್ಲಿ ಮೂಡುವುದಕ್ಕೆ ಹೊರಟಿತು.
ಅಲ್ಲಿಂದ ಮುಂದೆ ಆ, ನನ್ನ ಪರಿಚಯ ಲೋಕಕ್ಕಾದ್ದು ದಾಸೋಹಂ ಕೋಸಲೇಂದ್ರಸ್ಯ. ನಾನು ಕೋಸಲೇಂದ್ರನಾದಂತಹ ರಾಮಚಂದ್ರನ ದಾಸ ನಾನು ಅನ್ನುವುದೇ ನನ್ನ ಪರಿಚಯದ ಮೊದಲ ಮಾತು ಹೋದಲ್ಲೆಲ್ಲ. ಆ, ಅಯೋಧ್ಯೆಯಿಂದ ರಾಮಚಂದ್ರ ಹೊರಡುವ ಕಾಲಕ್ಕೆ ಅಯೋಧ್ಯ ವಾಸಿಗಳು ವಸಿಷ್ಠಾದಿ ಪುರೋಹಿತ ಶ್ರೇಷ್ಠರೆಲ್ಲ ಹೇಳಿದರಂತೆ, ಆ, ನ ತದ್ಭವಿತಾ ರಾಷ್ಟ್ರಂ ಯತ್ರ ರಾಮೋ ನ ಭೂಪತಿ. ಹ್ಮ್, ಎಲ್ಲಿ ರಾಮ ರಾಜನಾಗುವುದಿಲ್ಲೋ ಆ, ಅದು ರಾಷ್ಟ್ರವೇ ಅಲ್ಲ, ಆ, ಅದೊಂದು ಕೊಳಚ ಪ್ರದೇಶ. ಆ, ಆದರೆ ತದ್ವನಂ ಭವಿತಾ ರಾಷ್ಟ್ರಂ ಯತ್ರ ರಾಮೋ ನಿವತ್ಸ್ಯತಿ. ಆ, ಎಲ್ಲಿ ರಾಮ ವಾಸ ಮಾಡ್ತಾನೆ ಅದು ಕಾಡಾದರೂ ಕೂಡ ನಾಡಾದೀತು, ನಾಡಾಗ್ತದೆ. ರಾಮ ಹೊರಟಲ್ಲಿಗೆ ಅಯೋಧ್ಯೆ ಕಾಡಾಯಿತು, ಕಾಡು ನಾಡಾಯಿತು. ಆ, ಕೇವಲ ಕುಸಂಸ್ಕೃತಿಯಿಂದ ಮೆರೆಯುತ್ತಾ ಇದ್ದಂತಹ ನಮ್ಮ ಈ ಕಿಷ್ಕಿಂಧ ಸಾಮ್ರಾಜ್ಯಕ್ಕೊಂದು ಸಂಸ್ಕೃತಿಯನ್ನು ಕೊಡುವುದರ ದ್ವಾರ ಆ, ರಾಮಟಂಕೆಯ ಅನುಭವ ಆಯಿತು. ಆ. ರಾಮನ ಟಂಕೆ ಆ. ಅಲ್ಲಿ ಮುದ್ರಿತವಾಯಿತು ಕಿಷ್ಕಿಂಧೆಯಲ್ಲಿ. ಆ, ಆವಾಗ ನಾನು ಒಂದು ಹಂತದಲ್ಲಿ ಅನುಭವಿಸಿದ್ದು ಹೌದು, ಆ, ನಾನು ಅಯೋಧ್ಯೆಯಲ್ಲಿಯೇ ಇದ್ದೇನೆ ಅಂತ. ಯಾಕೆ ರಾಮನ ಸಾಂಗತ್ಯ ನಿರಂತರವಾಗಿ. ಆ, ಹೋಗಿ ಹೋಗಿ ರಾಮನ ಮಾರ್ಗದರ್ಶನದಲ್ಲಿಯೇ ಎಲ್ಲವೂ ಕೂಡ ಸಾಧ್ಯವಾಯಿತು. ಆ, ಅದು ಯಾವುದೋ ಒಂದು ದಯೆ, ಆ, ಜನ್ಮಾರ್ಜಿತವಾದಂತಹ ದಯೆ. ಆ, ಸೀತಾನ್ವೇಷಣೆಗಾಗಿಯೂ ನನ್ನಲ್ಲಿಯೇ ವಿಶ್ವಸಿತನಾದಂತಹ ನನ್ನ ರಾಮ ಆ, ನನ್ನನ್ನೇ ಕಳುಹಿಸಿದ. ಆ, ಬೆಸುಗೆ ಬಿಟ್ಟಂತಹ ಸೀತಾರಾಮರ ಯಾವ ಬಾಂಧವ್ಯ ಉಂಟು, ಆ, ಆ ಬಾಂಧವ್ಯವನ್ನು ಮತ್ತೆ ಬೆಸುಗೆ ಹಾಕುವುದಕ್ಕೆ ನನ್ನನ್ನು ಮಾಧ್ಯಮವನ್ನಾಗಿಸಿದ ರಾಮಚಂದ್ರ. ಆ, ಇನ್ನೇನು ಬೇಕು ಈ ಹನುಮನ ಜೀವಿತದಲ್ಲಿ? ಆ, ಕೊನೆಗೆ ರಾವಣವಧೆಯಾದ ಕಾಲಕ್ಕೆ ಆ, ರಾವಣವಧೆಯಾಯಿತು, ಸಿಹಿ ಸುದ್ದಿಯನ್ನು ಹೇಳು ಸೀತೆಗೆ ಅಂತ ಕಳುಹಿಸಿದ್ದು ನನ್ನನ್ನೇ. ಆ, ಸೀತೆಯಿಂದಲೂ ಪ್ರಮಾಣಿತನಾದೆ, ರಾಮನಿಂದಲೂ ಪ್ರಮಾಣಿತನಾದೆ. ಹ್ಮ್, ತದನಂತರ ಹ್ಮ್, 14 ವರ್ಷಗಳ ನಿರಂತರವಾದಂತಹ ಕಾಲಘಟ್ಟದಲ್ಲಿ ಹ್ಮ್, ರಾಮಾನುಗ್ರಹದಿಂದ ಅಯೋಧ್ಯೆಯನ್ನು ನೋಡುತ್ತಾ ನಂದಿಗ್ರಾಮದಲ್ಲಿ ವಾಸ ಮಾಡುತ್ತಾ ಇದ್ದಂತಹ ಭರತನಿಗೂ ಕೂಡ ರಾಮಾಗಮನದ ಸುದ್ದಿಯನ್ನು ಹೇಳುವುದಕ್ಕೆ ನನ್ನನ್ನು ಕಳುಹಿಸಿದ್ದು. ಆ, ಮನುಷ್ಯ ರೂಪಿಯಾಗಿ ಬಂದಂತಹ ರಾಮನ ಅನುಗ್ರಹದಿಂದ ಆ, ನಾನು ಭರತನಲ್ಲಿ ಮನುಷ್ಯನಾಗಿಯೇ ಮಾತಾಡುವಂತಹ ಯೋಗ ನನಗೆ ರಾಮನ ಅನುಗ್ರಹದಿಂದ ಸಿದ್ಧ ಆಯಿತು. ಆ, ರಾಮ ಪಟ್ಟಾಭಿಷೇಕವನ್ನು ಇನ್ನು ನಾನು ಜೀವನದಲ್ಲಿ ನೋಡುವುದಕ್ಕಿಲ್ಲ ಸ್ವಾಮಿ. ಆ, ಎಂತಹ ಸೌಭಾಗ್ಯದ ಮೆಟ್ಟಿಲನ್ನು ಏರಿದವನು ನಾನು. ಆ, ಆ ಕಾಲಕ್ಕೆ ಹ್ಮ್, ನನ್ನ ರಾಮಚಂದ್ರ ಹ್ಮ್, ಸೀತಾದೇವಿಗೆ ಒಂದು ಮುತ್ತಿನ ಹಾರವನ್ನು ಕೊಟ್ಟು, ಹ್ಮ್, ಸೀತೆ, ನಿನಗೆ ಯಾರು ಪ್ರಿಯರೋ, ಯಾರಿಗೆ ಈ ಮಾಲೆಯನ್ನು ಕೊಡಬೇಕು ಅಂತ ಕಾಣ್ತದೋ ಅವರಿಗೆ ಕೊಟ್ಟು ಬಿಡಿ ಈ ಮಾಲೆಯನ್ನು. ಆ, ಆ ಅಮ್ಮನ ಕಣ್ಣಿಗೆ ಬಿದ್ದವನು ಈ ಮಗು ಸ್ವಾಮಿ. ಆ, ಹನುಮ, ಇದು ಈ ಮಾಲೆಯನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಆ, ಅಲ್ಲಿಂದ ಆ, ಹೊರಡುವ ಕಾಲಕ್ಕೆ ಆ, ರಾಮನಲ್ಲಿ ಕೇಳಿದೆ, ಆ, ಸ್ವಾಮಿ, ನನ್ನ ಹೃದಯದಲ್ಲಿ ಸದಾ ನೀ ನೆಲೆಸಿರಬೇಕು ಅಂತ. ಆ, ಸದಾ ನಿನ್ನಲ್ಲಿ ವಿನಾಶವಾಗದೇ ಇರುವಂತಹ ಭಕ್ತಿಯನ್ನು ಕೊಡು. ಆ, ಆ ಕಾಲಕ್ಕೆ ಸೀತಾಧವನನ್ನು ಆ, ಜೀವದಲ್ಲಿ ಹೊತ್ತುಕೊಂಡು ತಿರುಗಾಡ್ತಾ ಇದ್ದೇನೆ. ಆದ ಕಾರಣ ಇವತ್ತು ಉಸಿರು ಉಂಟು ಹಸಿರಾಗಿಯೇ. ಆ, ರಾಮ ಹೇಳಿದ, ಆ, ಹನುಮ, ಹ್ಮ್, ನೀ ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಕೊಡುವುದಕ್ಕೆ ನಾನು ಅಸಮರ್ಥ ಅಂತ. ಆ. ಏನು ಹೇಳುವುದು ಇದಕ್ಕೆ? ಆ, ಒಂದು ಕೇಳಿದೆ, ಆ, ಸ್ವಾಮಿ, ಆ, ನಿನ್ನ ರಾಮಾಯಣದ ಕಥೆ ಈ ಪ್ರಪಂಚದಲ್ಲಿ ಎಲ್ಲಿಯವರೆಗೆ ನಡೀತದೋ ಅಲ್ಲಿಯವರೆಗೆ ನನಗೆ ಜೀವ ಕೊಡು ಸಾಕು, ಮತ್ತೆ ನಿನ್ನನ್ನೇ ಸೇರ್ತೇನೆ ಅಂತ. ಹಾಗೇ ಆಗಲಿ ಅಂತ ಅಂದ. ಆ, ಇಂತಹ ಪರಮಾದ್ಭುತವಾದಂತಹ
ರಾಮನಾಮವನ್ನು ಉಚ್ಚರಿಸುವುದರಲ್ಲಿಯೇ ನಿರಂತರವಾದಂತಹ ಆನಂದವನ್ನು ಅನುಭವಿಸುತ್ತಾ ಈ ಹಿಮಾಲಯದ ತಪ್ಪಲಿನಲ್ಲಿ ಅದೆಷ್ಟು ಕಾಲ ಆಯಿತು ಗೊತ್ತೇ ಇಲ್ಲ. ಯಾಕೆ ಹೊರಗಿನ ಭಾವವನ್ನು ಕಳೆದು ಸಮಯ ಸುಮಾರಾಯಿತು. ಸಂಸಾರದಿಂದ ಹೊರಗೆ ಅಲ್ಲ, ಸಂಸಾರವನ್ನು ಬಿಟ್ಟು ಒಳಗಿಳಿದಂತಹ ಈ ಕಾಲಕ್ಕೆ ಬಾಹ್ಯ ಪ್ರಪಂಚದ ಅರಿವೇ ಇಲ್ಲದಂತಹ ಆಂಜನೇಯನ ಈ ಜೀವನದಲ್ಲಿ ಇನ್ನು ಉಸಿರು ಹಸಿರಾಗಿದೆ ಅಂತಾದರೆ ರಾಮನ ಸಾನ್ನಿಧ್ಯ ನಾ ಹೋದಲ್ಲಿ ಬಂದಲ್ಲಿ ಕಂಡಂತಹ ಎಲ್ಲ ವಸ್ತುಗಳಲ್ಲಿಯೂ ಕೂಡ ನನ್ನ ರಾಮ ಇದ್ದಾನೆ. ಆ ಹಿನ್ನೆಲೆಯಲ್ಲಿ ರಾಮನನ್ನು ನೋಡ್ತಾ ಇದ್ದೇನೆ. ಎಲ್ಲ ಹಿರಿಯರ ಪಾಠ. ಯಶ್ಚ ರಾಮಂ ನ ಪಶ್ಯೇತ್ತು, ಯಾರು ರಾಮನನ್ನು ನೋಡುವುದಿಲ್ವೋ, ಯಂಚ ರಾಮೋ ನ ಪಶ್ಯೇತ್, ಯಾರನ್ನು ರಾಮ ನೋಡುವುದಿಲ್ವೋ, ನಿಂದಿತ ಸಭವೆಲ್ಲೋಕೆ, ಅಂತಹ ವ್ಯಕ್ತಿ ಅವ ಲೋಕದಲ್ಲಿ ನಿಂದಿತನಾಗ್ತಾನೆ. ಮಾತ್ರ ಅಲ್ಲ, ಅವನ ಆತ್ಮವೇ ಅವನನ್ನು ನಿಂದೆ ಮಾಡ್ತದಂತೆ. ಅದು ಸಲ್ಲದು ಜೀವನದಲ್ಲಿ. ನಾನು ರಾಮನನ್ನು ನೋಡಿದರೆ ರಾಮ ನನ್ನನ್ನು ನೋಡ್ತಾನೆ ಹೇಳುವಂತಹ ನಿರಂತರವಾದ ಭಾವದಲ್ಲಿಯೇ ಸಾಗುತ್ತಾ ಹಿಮಾಲಯದ ಚಳಿಯನ್ನು ಲೆಕ್ಕಿಸದೆ ಅದರಲ್ಲಿಯೇ ತಂಪನ್ನು ಅನುಭವಿಸುತ್ತಾ ರಾಮ ಕರುಣಾರ್ಣವದಲ್ಲಿ ಮಿಂದು ಇದುವೇ ಸೌಭಾಗ್ಯದ ಜಲ ಅನ್ನುವ ಭಾವದಲ್ಲಿ ನಿರಂತರವಾಗಿ ಆನಂದದ ಹೊನಲಿನಲ್ಲಿ ಬೆಳಗುತ್ತಾ ಇರುವ ಕಾಲಕ್ಕೆ ಏನದು ಈ ವನಪ್ರದೇಶದಲ್ಲಿ ಝಂಝಾವಾತದ ಹಾಗೆ ಯಾವುದೋ ಒಂದು ಆಗಮನವಾಗ್ತಾ ಇದೆ. ಮರದಲ್ಲಿದ್ದಂತಹ ಸರ್ವ ಪಕ್ಷಿ ಜಾತಂಗಳೂ ಕೂಡ ಹೌಹಾರಿ ಇಲ್ಲಿಂದ ಹಾರಿ ಹೋಗ್ತಾ ಇವೆ ಅಂತಾದರೆ ಯಾವುದೋ ಒಂದು ಈವರೆಗೆ ಬಾರದಂತಹ ಒಂದು ವಸ್ತು, ಯಾವುದೋ ಒಂದು ಜೀವ ಇಲ್ಲಿ ಪ್ರವೇಶ ಮಾಡಿದೆ ಅನ್ನುವುದೇ ಸ್ಪಷ್ಟ. ಹೌದು ಹೋ, ಇದು ಯಾರು? ಇದು ನಮ್ಮವ, ಮತ್ತೆ ಇದು ನಮ್ಮವ, ಇವನು ಇಲ್ಲಿಗೆ ಬಂದಿದ್ದಾನೆ ನೋಡಿ. ಆ ಬರುವ ಒಂದು ಶೈಲಿ ನೋಡಿ, ಯಾವ ಮಟ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅತ್ಲಾಗಿ ತೆಂಕಣ ಮಟ್ಟು ಅಂತೂ ಹೇಗೂ ಅಲ್ಲ. ನಾವು ಅಲ್ಲಿಂದ ಬಂದು ಇವತ್ತಿಲ್ಲಿ ಕೂತವರು. ಮದಮಟ್ಟು ಅದು ಇರ್ಬೋದು. ಆದ ಕಾರಣ ಮತ್ತೆ ನೋಡೋ, ನೀವು ಹೇಳಿದ್ದು ಸರಿ, ಇದು ತೆಂಕಣ ಮಟ್ಟು ಅಲ್ಲ, ಬಡಗಿನ ಮಟ್ಟು ಅಲ್ಲ ಇದು. ಯಾಕೆ ತೆಂಕದಲ್ಲಿಯೂ ಅಂತಹ ಮಟ್ಟನ್ನೆಲ್ಲ ನಾವು ನೀರು ಮಾಡಿಯೇ ಬಂದವರು. ಬಡಗಿನ ಮಟ್ಟಿನಲ್ಲಿಯೂ ಕೂಡ ರಾಮನಿರುವ ಕಾರಣ ಆ ಮಟ್ಟೇ ಎಲ್ಲಿಗೂ ಕೂಡ ತಟ್ಟಲಿಕ್ಕಿಲ್ಲ. ಹಾಗಾದರೆ ಇದು ಅದೆರಡರನ್ನು ಬಿಟ್ಟಂತಹ ಒಂದು ಮಟ್ಟು ಅಂತ ಆದರೆ ನನ್ನ ಭೀಮ ಅತ್ಯಂತ ಮದವಾಗಿಯೇ ವ್ಯವಹರಿಸ್ತಾ ಇದ್ದಾನೆ ಅಂತಾಯಿತು. ಶುದ್ಧಾತ್ಮ ಯೋಜಿಸಿದನು ಅನುಜನನು ಕಿತ್ತಲನು ವಾದನವನು ವೃದ್ಧ ಕಪಿತಾನಾಗುತ್ತ ಪಥದಲ್ಲಿ ಬಿದ್ದುಕೊಂಡಿದ್ದ ನಗುತ್ತ ಇವನನ್ನು ಸರಿ ಮಾಡದೆ ಗತ್ಯಂತರವಿಲ್ಲ. ಯಾಕೆ? ನನ್ನ ತಮ್ಮ ಅಲ್ಲ. ಹಾಗಾದರೆ ಈ ಮದವನ್ನಿಳಿಸಬೇಕು. ತಾನೇ ಹಿರಿಯ ಅಂತ ಹೇಳುವಂತಹ ಭಾವದಲ್ಲಿ ಇವ ಬರ್ತಾ ಇದ್ದಾನೆ, ಅದನ್ನು ಇಳಿಸಬೇಕು. ಮಾತ್ರ ಅಲ್ಲ, ಇನ್ನೊಂದು ಅವ್ಯಕ್ತವಾದಂತಹ ಪ್ರಪಂಚಕ್ಕೆ ಗೊತ್ತಿರದಂತಹ ಒಂದು ಸತ್ಯ ಉಂಟು. ಆ ಸತ್ಯವನ್ನೂ ನಾನು ಇವನಿಗೆ ವಿಷದಪಡಿಸಬೇಕು. ಹಾಗಾಗಿ ಏನು ಮಾಡುವುದು? ಹಾಳಾದವರನ್ನು ಸರಿ ಮಾಡಬೇಕು ಅಂತ ಆದರೆ ಸರಿ ಮಾಡುವವನು ಹಾಳಾಗಿರಕೂಡದು. ಅವ ಶುದ್ಧಾಂತರಂಗದಿಂದ ಕೂಡಿರಬೇಕು, ಶುದ್ಧಾತ್ಮನಾಗಿರಬೇಕು. ರಾಮ ಇರುವ ಕಾರಣ ಮತ್ತೆ ಆ ಶುದ್ಧತೆಯ ಪ್ರಶ್ನೆ ಬರುವುದಿಲ್ಲ. ಆದ ಕಾರಣ ಶುದ್ಧಾತ್ಮನಾಗಿ ಯೋಚಿಸುತ್ತಾ ಇರುವ ಕಾಲಕ್ಕೆ ಹಿರಿಯರಿಗೆ ಗೌರವ ಕೊಡ್ತಾನ ಅಂತ ನೋಡುವ. ಆದ ಕಾರಣ ವೃದ್ಧತ್ವವನ್ನು, ವಾರ್ಧಕ್ಯವನ್ನು ಆಂತುಕೊಳ್ತೇನೆ, ಅದನ್ನೇ ಆರೋಪಿಸಿಕೊಳ್ತೇನೆ. ಮತ್ತೆ ಈ ಹನುಮನಿಗೆ ರಾಮ ಇರುವಲ್ಲಿಯವರೆಗೆ ವಾರ್ಧಕ್ಯ ಬರಲಿಕ್ಕಿಲ್ಲ. ಆದ ಕಾರಣ ವೃದ್ಧತ್ವವನ್ನು ಆರೋಪಿಸಿಕೊಂಡು ಹೀಗೆ ಎರಡು ಹಲ್ಲನ್ನು ತೋರಿಸುತ್ತಾ ಅವ ಬರುವಂತಹ ಹಾದಿಯಲ್ಲಿಯೇ ಬಿದ್ದಿರ್ತೇನೆ. ನೋಡು ಏನು
ಸ್ಥಳ. ಯಾರದು ಏನದು? ವೃದ್ಧ ಪ್ಲವಗನೆ ಪಥವ ಬಿಡುತ್ತಲೀ. ಹೇ ಪ್ಲವಗ ಪಥವ ಬಿಡುತ್ತಲಿ ಎದ್ದು ನಡೆ ಸುಮ್ಮನೆ. ಗುದ್ದಿಕೊಳ್ಳುವೆನು ಸಾಯದಿರು, ಗುದ್ದಿಕೊಳ್ಳುವೆನು ಸಾಯದಿರು, ನಡೆಸದ್ದು ಮಾಡದೆ ಗಮ್ಮನೆ. ನಡೆ ನೀ ಸತ್ತು ಮಾಡದೆ ಗಮ್ಮನೆ. ಬಹಳ ದೂರ ಬಂದಾಯ್ತು ನಾವು. ಕಾಡಲ್ಲಿ ಎಷ್ಟು ನಡೆದಿದ್ದೇವೆ ಕೇಳಿದ್ರೆ ಇನ್ನು ಕೈಲಾಸವನ್ನು ತಲುಪಲಿಕ್ಕೆ ಸ್ವಲ್ಪ, ನಾವು ಬಂದದ್ದು ಹೆಚ್ಚು ಅಂತಾಗಿದೆ. ಯಾರು ನಮಗೆ ಅಡ್ಡ ಬರಲಿಲ್ಲ. ಭೀಮ ಹೊರಟ್ರೆ ಯಾರು ಅಡ್ಡ ಬರುವುದಿಲ್ಲ. ಯಾರು ಅಡ್ಡ ಬಂದದ್ದೀಗ? ಯಾರು ಅಂತಲ್ಲ, ಯಾವುದು ಎನ್ನುವುದು ಕೇಳಿ. ಮತ್ತೆ ನಮ್ಮದ್ದಾಗಿರುವ ಬರುವಿಕೆಯನ್ನು ಕಂಡೇ ಬದಿಗೆ ಸರಿಯುವುದೋ ಬೀಳುವುದೋ ಓಡುವುದೋ ಮಾಡ್ತಾರೆ. ಕೆಲವರು ಓಡುತ್ತಾರೆ, ಕೆಲವರಿಗೆ ಓಡ್ಲಿಕ್ಕೂ ಶಕ್ತಿ ಇಲ್ಲದವರು ಅಲ್ಲೇ ಬೀಳುವುದು. ಕೆಲವರು ಎದೆ ಒಡೆದು ಸತ್ತಿದ್ದಾರೆ. ನೋಡಿದ್ರೆ ದೊಡ್ಡ ಪ್ರಾಣಿಯೋ ಅಲ್ಲ, ಮತ್ತೆ ಕೇವಲ ಒಂದು ಕೋಡೆಗ. ಅದು ನೀವು ನೋಡಿದ್ರೆ ಬಹಳ ಶಕ್ತಿಯುತವಾದ ಕೋಡೆಗ ಅಂತ ತಿಳಿಬೇಡಿ. ವೃದ್ಧ ಪ್ಲವಗ ಪ್ರಾಯ ಎಷ್ಟಾಗಿದೆ ಕೇಳಿದ್ರೆ ನಮಗೆ ಊಹಿಸಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಈ ಕಪಿಗಳ ಪ್ರಾಯ ಮನುಷ್ಯರಾದವರಿಗೆ ಯೋಚನೆ ಮಾಡಿ ನಿರ್ಧಾರ ಮಾಡಲಿಕ್ಕೆ ಬರುವುದಿಲ್ಲ. ಅವುಗಳ ಮುಖವೋ, ಅವುಗಳ ಕೈಕಾಲ, ಅವುಗಳ ಬಾಲವೋ, ಅವುಗಳ ದೇವಧರ್ಮವೋ ಇದೆಲ್ಲ ನಮಗೆ ಅರ್ಥ ಆಗುವುದಿಲ್ಲ. ಒಂದಂತೂ ನನಗೆ ಅರ್ಥ ಆಗ್ತದೆ, ಏನು? ಸುರುಟಿದುದು ಕೈಕಾಲುಗಳು ಒಳ ಸರಿದವು. ಅದು ನಿಮಗೆ ಗೊತ್ತುಂಟು. ಸುರುಟಿದೆ ಮತ್ತೆ ಒಳ ಸರಿದಿದೆ. ಬೇರೆ ಕಡೆದಾದ್ರೂ ಇಲ್ಲಿಗೆ ಸರಿ ಆಗ್ತದೆ ಇದು. ಹಾಗಂತ ನೋಡೋಣವೋ ಓಡಿಸೋಣವೋ ಕೇಳಿದ್ರೆ ಓಡುವ ಸ್ಥಿತಿಯಲ್ಲಿ ಇಲ್ಲ. ಇವನಿಗೆ ದಾರಿಯಲ್ಲೇ ಕೆಲಸವ, ಅದು ನಾನು ಬರುವ ದಾರಿಯಲ್ಲಿಯ. ಮರದಲ್ಲಿರುವುದು ಕಪಿಗಳ ಸಹಜ ಗುಣ. ಶಕ್ತಿಹೀನವಾಗಿ ಗುಂಪನ್ನು ಕಳ್ಕೊಂಡು ಕೆಳಕ್ಕೆ ಬಿದ್ದರೆ ಎಲ್ಲೋ ಒಂದು ಮರದ ಬುಡದಲ್ಲಿ ಇರುವುದು. ದಾರಿಯಲ್ಲಿ ಮಲಗಿದ್ದ ಕುಳಿತದ್ದ ಅಲ್ವೇ ಅಲ್ಲ, ಬಿದ್ದುಕೊಂಡದ್ದು. ನಮ್ಮಂತಹ ವೀರ ಪುಂಗವರು ಕ್ಷತ್ರಿಯತ್ವದ ಮಟ್ಟನ್ನೇ ಬದುಕಲ್ಲಿ ಅಲಂಕರಿಸಿಕೊಂಡವರು ಬರುವಾಗ ದಾರಿ ಬಿಡುವುದು ಬಿಟ್ಟು ದಾರಿಯಲ್ಲಿದ್ದಾನೆ. ಕೋತಿ ಅನಾಮಿಕ ಮಾನವ ಬದಿಗೆ ಸರಿ, ಶಕ್ತಿ ಇದ್ರೆ ಬದಿಗೆ ಸರಿ. ಈವರೆಗೆ ನನ್ನ ಜೀವಿತದಲ್ಲಿ ಬದಿಗೆ ಸರಿ ಅಂತ ಹೇಳಿದವರೇ ಇಲ್ಲ. ಇಲ್ಲ ಅಂತಾದ್ರೆ ಕೈಯಲ್ಲಿ ನೋಡಿದ್ಯಾ? ಎಂತದ್ದು? ಇದಕ್ಕೆ ಗದೆ ಅಂತ ಹೆಸರು. ಅದು ಗದೆ ಅಲ್ವಾ? ನಿನಗೆ ಗೊತ್ತಾಗ್ಲಿಕ್ಕಿಲ್ಲ, ಕಾಡಿನವರಿಗೆಲ್ಲ. ಇದು ನಮ್ಮಂತ ಕ್ಷತ್ರಿಯರಲ್ಲಿರುವ ಆಯುಧ. ನೀನೊಬ್ಬ ಕ್ಷತ್ರಿಯ, ನಿನ್ನಂತವನಿಗೆ ಹೊಡಿಲಿಕ್ಕೆ ಅಲ್ಲ ಅದು. ಇಲ್ಲಪ್ಪ, ಒಬ್ಬ ವೀರನಿಗೆ ಹೊಡಿಲಿಕ್ಕಿರುವ ಆಯುಧ ಇದು. ನಿನಗೆ ತೋರಿಸ್ಲಿಕ್ಕೆ ಅಷ್ಟೇ, ತೋರಿಸ್ಲಿಕ್ಕೆ ಇದೊಂದು ಉಂಟು ನಮ್ಮಲ್ಲಿ. ಹಾಗಾದ್ರೆ ಪ್ರದರ್ಶನಕ್ಕಿರುವುದು ಅದು. ನಿನ್ನೆದುರಲ್ಲ ಅಂತ. ಹಾಗೆ ಹಾಗೆ ನಿನ್ನೆದುರಲ್ಲ. ಈಗ ಕೇವಲ ಆಯುಧ ಉಂಟು ಅಂತ ಎಲ್ಲರ ಸಿಕ್ಕಿದವರಲ್ಲಿ ಉಪಯೋಗಿಸುವುದಾ? ಅದು ಆಯುಧ ಅಲ್ಲವೇ ಅಲ್ಲ. ಗುಬ್ಬಿಗೆ ಬ್ರಹ್ಮಾಸ್ತ್ರದ ಅಗತ್ಯ ಉಂಟಾ? ಅದು ಲೆಕ್ಕಿಸ್ಲಿಕ್ಕೆ ಇಲ್ಲ ಬ್ರಹ್ಮಾಸ್ತ್ರ. ಆದ್ದರಿಂದ ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾನೆ, ನೀನು ಮುದುಕ, ನೀನು ಕೋತಿ, ಬದಿಗೆ ಸರಿ, ಬದಿಗೆ ಸರಿ. ನನಗೆ ಬಹಳ ಅಗತ್ಯ ಉಂಟು ಹೋಗುವುದು ಈ ದಾರಿಯಲ್ಲಿ. ನೀವು ಹೋಗ್ಲಿಕ್ಕೆ ಬಂದವನ?
ಹೋಗ್ಲಿಕ್ಕೆ ಬಂದದ್ದಲ್ಲ, ಮತ್ತೆ ಹೋಗುತ್ತಾ ಇರುವುದು. ಹೋಗುತ್ತಾ ಹೋಗುವುದಕ್ಕೆ ಬಂದ. ಹೌದು, ಗುರಿ ಉಂಟು. ಗುರಿ ಉಂಟು. ಆ ಗುರಿ ತಲುಪಬೇಕಷ್ಟೇ. ಇನ್ನು ನಿಮಗೆಲ್ಲ ಕಪಿಗಳಿಗೆ ಗುರಿ ಎಂತದ್ದ? ಮರ ಬಿಟ್ರೆ ನೆಲ, ನೆಲ ಬಿಟ್ರೆ ಬಳ್ಳಿ, ಬಳ್ಳಿ ಬಿಟ್ರೆ ಹಣ್ಣು, ಇಷ್ಟು ಬಿಟ್ರೆ ನಿಮಗೆ ಗುರಿ ಎಂತದ್ದು? ಅದೆಲ್ಲವೂ ನಮಗೆ ಗುರಿಯೇ. ಗುರಿಯಾ? ಹೌದೌದು. ಬದಿಗೆ ಸರಿ, ಬದಿಗೆ ಸರಿ, ನನಗೆ ಮಾತಾಡ್ಲಿಕ್ಕೆ ಸಮಯ ಇಲ್ಲ. ಈಗ ನೀನು ಬಂದದ್ದು ಈ ವನಕ್ಕೆ ಅಲ್ವಾ? ಹೌದು. ನೀ ಇಲ್ಲಿ ಬಂದು ಈಗ ಮಾತಾಡೋದಾ? ವನಕ್ಕೆ ಬಂದು ಜರವೆ ನಮಗೆ ವನವೇ ಭೂಷಣ, ವನಕ್ಕೆ ಬಂದು ವನಕ್ಕೆ ಬಂದು ಜರವೆ ನಮಗೆ ವನವೇ ಭೂಷಣ, ನಮಗೆ ವನವೇ ಭೂಷಣ, ನಮಗೆ ವನವೇ ಭೂಷಣ. ನೀನು ಮಾನವನೇ ನಿನಗೆ ಘನವೇ ದರ್ಪರೋಷ, ಮಾನವನೇ ನಿನಗೆ ಘನವೇ ದರ್ಪರೋಷ ವೀಕ್ಷಣ, ಮಾನವನೇ ನಿನಗೆ ಘನವೇ ದರ್ಪರೋಷ ವೀಕ್ಷಣ. ಮುಪ್ಪಿನವರ ಕಂಡು ಮುನಿದು ತಪ್ಪನೆ ಸಗಿದವಗೆ ಮುಂದೆ, ಮುಪ್ಪಿನವರ ಕಂಡು ಮುಂದೆ ಮುಪ್ಪೆ ಬಾರದು, ಮುಪ್ಪೆ ಬಾರದು, ತಪ್ಪನೆ ಸಗಿದವಗೆ ಮುಂದೆ ಮುಪ್ಪೆ ಬಾರದು. ಇಪ್ಪ ಪಥವೂ ತೋರದು, ಮುಪ್ಪಿನವರ ಕಂಡು ಮುರಿದು ತಪ್ಪನೆ ಸಗಿದವಗೆ ಮುಂದೆ ಮುಪ್ಪೆ ಬಾರದು. ಇಪ್ಪ ಪಥವ ತೋರದು, ಅಪ್ಪನೊಬ್ಬನ ಬಗೆ ಮೇಲೆ ಇಪ್ಪನಾಥ ತಿಳಿಯೋ, ಅಪ್ಪನೊಬ್ಬ ನಮಗೆ ಮೇಲೆ ಇಪ್ಪನಾಥ ತಿಳಿಯೋ, ನಡತೆ ತಪ್ಪಬಾರದು, ನಡತೆ ತಪ್ಪಬಾರದು, ತಿಪ್ಪೆಗಿಳಿಯಬಾರದು, ತಿಪ್ಪೆಗಿಳಿಯಬಾರದು, ನಡತೆ ತಪ್ಪಬಾರದು, ತಿಪ್ಪೆಗಿಳಿಯಬಾರದು. ಅಪ್ಪನೊಬ್ಬ ನಮಗೆ ಮೇಲೆ ಇಪ್ಪನಾದ ತಿಳಿಯೋ, ನಡೆದು ತಪ್ಪಬಾರದು, ತಿಪ್ಪೆಗಿಳಿಯಬಾರದು. ವನಕ್ಕೆ ಬಂದು ಜರವೆ ನಮಗೆ, ನಮಗೆ ವನವೇ ಭೂಷಣ. ಏ ಮಾನವ ಆ ಅಯ್ಯ, ಅಪರಿಚಿತನಾದಂತಹ ಮಾನವ ಶ್ರೇಷ್ಠ, ಮಾತಾಡ್ತೀನಿ ನೀನು. ಮಾತು ಹೇಗೂ ಆಡಬಹುದು. ಅಲ್ಲ, ಈ ಕಾಲದಲ್ಲಿ ಕೆಲವು ಕಪಿಗಳು ಮಾತಾಡ್ತವೆ ಅಂತ ಕೇಳಿದ್ದೇನೆ. ನೀ ಕೇಳಿದ್ದೆ ಹಾಗೆ. ಕಾಡ ಕಪಿಯೂ ಮಾತಾಡ್ತದೆ ಅಂತ ಈಗ ಗೊತ್ತಾಯ್ತು. ಅದು ಊರಿನಲ್ಲಿರುವ ಕಪಿಗಳು ಮಾತಾಡುವ ಬಗೆ ಬೇರೆ, ಕಾಡಿನಲ್ಲಿರುವ ಕಪಿಗಳು ಮಾತಾಡುವ ಬಗೆ ಬೇರೆ. ನಿನ್ನ ಬಗೆ ಏನು? ನನ್ನ ಬಗೆ, ನನಗೆ ನಿನ್ನ ಮೇಲೆ ಎಂಥದೋ ಒಂದು ವಿಶಿಷ್ಟವಾದ ಬಗೆ ಕಂಡದ್ದು. ನನ್ನ ಮೇಲೆ? ನಮ್ಮದೇ ಊರು ಪುಣ್ಯಾತ್ಮ, ನೀನು ಎಲ್ಲಿಂದಲೋ ಬಂದವನು ಈ ಕಾಡಿನಲ್ಲಿ ನಮ್ಮನ್ನು ಜರೆತಾ ಇದ್ದಿ. ನಿಮ್ಮ ಊರು ಇದು? ನಾವು ವನಚರರಯ್ಯ. ಹೌದಪ್ಪ. ನಾವು ವನ ಬಿಟ್ರೆ ಮತ್ತೆ ಎಲ್ಲಿಗೂ ಹೋಗುವುದಿಲ್ಲ. ತರುಚರರು, ವನಚರರು. ನಮಗೆ ವನವೇ ಜೀವನ.
ವನವೇ ಭೂಷಣ. ಒಳ್ಳೆಯದು. ನಾವು ಇಲ್ಲಿಂದ ಹೊರಗೆ ಬಂದರೆ ನಮ್ಮನ್ನು ಹೇಗೆ ನಿಮ್ಮಂಥವರು ಅರ್ಥೈಸಿಕೊಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ನನಗೆ ಅದು ಪ್ರಶ್ನೆ ಅಲ್ಲ. ನನ್ನ ಕುರಿತಾಗಿ ನನಗೆ ಜಿಜ್ಞಾಸೆಯೇ ಇಲ್ಲ, ತಿಳಿಯಬೇಕು ಅಂತ ಇಲ್ಲ. ಕೆಲವರಿಗೆ ಹಾಗೆ ಅವರ ವಿಷಯ ಏನು ಗೊತ್ತಿಲ್ಲ, ಉಳಿದವರ ವಿಷಯ ಉಪನ್ಯಾಸ ಕೊಡುವುದು ದೊಡ್ಡದು. ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ. ನಾವು ಅದನ್ನೆಲ್ಲ ಬಿಟ್ಟೇ ಮುಂದೆ ಹೋದವರು. ಅದನ್ನು ಬಿಟ್ಟಾಗಿದೆ. ಈಗ ನೀನು ಹೇಳಿದ್ದಿ, ಯಾರೂ ತನ್ನವರನ್ನು ಅರಿಯದೆ ಇನ್ನೊಬ್ಬರ ಕುರಿತಾಗಿಯೇ ಮಾತಾಡ್ತಾರೆ ಅಂತ. ನನಗೆ ನಿನ್ನಲ್ಲಿ ಕಂಡದ್ದು ಅಂತ. ಏನು ದರ್ಪ, ಏನು ರೋಷ, ಅದು ನಮಗೆ ಭೂಷಣ. ಮಾನವನಿಗೆ ಭೂಷಣ ಅದುವ? ಮಾನವನಿಗೆಲ್ಲ, ಕ್ಷತ್ರಿಯನಿಗೆ ಭೂಷಣ. ಕ್ಷತ್ರಿಯನಿಗೆ ಭೂಷಣ ಹೌದು. ಕ್ಷತ್ರಿಯನಿಗೆ ಮೊದಲು ಮಾನವೇ ಪ್ರಧಾನ ಅಲ್ವ? ಅದು ಉಂಟೆ ಉಂಟು. ಅದು ಉಂಟು ಅಂತಾದ್ರೆ ಈ ರೋಷ ದರ್ಪಾದಿಗಳು ಪ್ರಕಟವಾಗ್ಲಿ. ನಮಗೆ ಮಾನ ಬರುವುದೇ ಇದರಿಂದ, ಕ್ಷತ್ರಿಯತ್ವದಿಂದ. ಕ್ಷತ್ರಿಯತ್ವದಿಂದ ಹೌದು ಪುಣ್ಯಾತ್ಮ. ಹೇಳಿ ಕೇಳಿ ಒಂದು ಮುದಿ ಕಪಿಯ ಎದುರು ನೀನು ಈ ದರ್ಪ. ಹಾಗಾದ್ರೆ ಆ ಗದೆಗೂ ಒಂದು ಅರ್ಥ ಇಲ್ಲ. ಮತ್ತೆ ಇನ್ನೊಂದುಂಟು, ನಾವು ಮಾತನಾಡುವ ಸ್ವರವೇ ಹಾಗೆ. ಹೌದು, ಅದು ಮನೆಯಲ್ಲಾದ್ರೂ ಅದೇ ಸ್ವರ. ಅದು ನೀ ಬರುವ ನಡೆ ನೋಡಿಯೇ ಆ ಪಕ್ಷಿ ಜಾತಿಗಳೇ ಹೆದರಿಕೊಂಡಿವೆ. ಅವರಿಗೆ ಅರ್ಥ ಆಗಿದೆ ನಿನ್ನ ನಡೆ ಹೇಗೆ ಅಂತ. ಆದರೂ ನಿನಗೆ ಅರ್ಥ ಆಗಲಿಲ್ಲ. ನನ್ನನ್ನು ನೋಡುವಾಗ ನಿನಗೆ ಹೇಗೆ ಕಾಣ್ತದೆ? ಪ್ರಾಯ ಅಷ್ಟು ಅಂತ ಲೆಕ್ಕ ಹಾಕ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಅಂತೂ ವಯಸ್ಸಾದ ಪ್ರಾಯ ಆಗಿದೆ. ಎಲ್ಲ ಬಾಹ್ಯವಾದ ಇಂದ್ರಿಯಗಳೆಲ್ಲ ಒಳಮುಖವಾಗಿವೆ. ಹೌದು, ಅದೇ ಹೇಳಿದೆ ನಾನು. ಯಾಕೆ ಒಳಮುಖವಾದ್ದು? ಯಾಕೆ? ಮುಪ್ಪು ಬಂದಿದೆ ಅಂತ ಅರ್ಥ. ಸರಿ ಆಯ್ತು, ನಾನು ಹೇಳಿದ್ದು. ನೀ ಹೊರಗೆ ನೋಡು, ಹಾಗಾಗಿ ನೀ ಹೇಳಿದ್ದು ನಿನಗೆ ಸರಿ ಅಂತ ಕಾಣ್ತದೆ. ಈಗ ಒಳಗೆ ಏನುಂಟು ಹಾಗಾದ್ರೆ? ಈ ಹೊರಗಿನ ಇಂದ್ರಿಯಗಳು ಒಳಸರಿದಿವೆ, ಒಳಮುಖವಾಗಿವೆ. ಅಂದ್ರೆ ಅರ್ಥ ಏನು? ಏನು? ಜ್ಞಾನವೃದ್ಧನಾಗಿದ್ದಾನೆ ಅನ್ನುವುದೇ ಅರ್ಥ ಅದಕ್ಕೆ. ಅಲ್ವಾ? ಜ್ಞಾನದಲ್ಲಿ ವೃದ್ಧಿಯನ್ನು ಹೊಂದಿದವ ಅಂತ. ಜ್ಞಾನದಲ್ಲಿ ವೃದ್ಧಿಯನ್ನು ಹೊಂದರೆ ಇಂದ್ರಿಯಗಳೆಲ್ಲ ಹೊರಮುಖವಾಗ ಕೂಡ. ಈಗ ಜ್ಞಾನದಲ್ಲಿ ವೃದ್ಧಿಯನ್ನು ಹೊಂದಿದವನು ಇನ್ನೊಬ್ಬನ ದಾರಿಯಲ್ಲಿ ಅಡ್ಡ ಮಾಡುವುದಾ? ಜ್ಞಾನಕ್ಕೆ ಮತ್ತೆ ದಾರಿ ಅಂತ ಇಲ್ಲ. ಅದು ಕೊನೆಯ ಕ್ಷಣದ ಒಂದು ಹಂತ, ಅದು ಸ್ಥಿತಿ, ಅದು ಅವಸ್ಥೆ, ಅದು. ಅದಕ್ಕೆ ದಾರಿ ಅಂತ ಇಲ್ಲ. ಆದರೂ ಕೂಡ ಈ ದಾರಿಯಲ್ಲಿ ಬಿದ್ದಿದ್ದೇನೆ ಒಂದು ರೀತಿಯ ಮುದಿತನವನ್ನ ಅಂತೂ, ಅರ್ಥಾತ್ ಮುದಿ ಅಂತ ಹೇಳು ನೀನು, ಏನೂ ತೊಂದರೆ ಇಲ್ಲ. ನೀನು ಅರ್ಥೈಸಿಕೊಳ್ಳಬೇಕು. ಈ ಮುಪ್ಪನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಯಾರೇ ಇರಲಿ, ಈಗ ನಿಮ್ಮಲ್ಲಿಯೂ ಕೆಲವರು ಮುಪ್ಪಾದವರು ಇರ್ಬೋದು. ಮುಪ್ಪನ್ನು ಕಂಡಂತಹ ಯಾವುದೇ ವ್ಯಕ್ತಿಯಾದರೂ ಅವರನ್ನು ಕಂಡು ತಪ್ಪೆಸಗಬಾರದು. ಒಂದು ವೇಳೆ ನೀನು ಎಸಗಿದೆ ಅಂತ ಆದರೆ, ಈಗ ನಿನಗೂ ಮುಪ್ಪು ಬರ್ಲಿಕ್ಕಿಲ್ಲ ಅಂತ, ಹಾಗೆ ಮುದಿತನ ಬರ್ಲಿಕ್ಕಿಲ್ಲ ಅಂತ ನೀನು ಹೇಳುದು ಅಲ್ವಾ? ನೀನು ಹೇಳುದು ಹೌದೌದು, ಮುದಿತನ ಬರ್ಲಿಕ್ಕಿಲ್ಲ. ಹಾಗಾಗಿ ಮುದಿತನ ಅಂದ್ರೆ ನಿನ್ನ ನಡೆ ನೋಡುವಾಗ ಮುದಿತನ ಯಾವ ನಡೆಯವರಿಗೂ ಬರ್ತದೆ, ಯಾವ ಸ್ವಭಾವದಲ್ಲಿ ಒಬ್ಬ ದುರ್ಜನನಿಗೂ ಮುದಿತನ ಬರ್ತದೆ. ಬರಬಾರ್ದು ಅಂತ ನಾವು ಹೇಳಿದ್ರೆ ಅದಾಗುದಿಲ್ಲ. ಸರಿ, ಒಬ್ಬ ಸಜ್ಜನನಿಗೂ ಮುದಿತನ ಬರ್ತದೆ. ಅದು ದೇಹ ಧರ್ಮ. ಹೌದು, ದೇಹ ಧರ್ಮ ಅದು. ಆದರೆ ಈ ರೀತಿಯ ಒಂದು ಮುದಿತನವನ್ನು ಕಂಡು ತಪ್ಪೆಸಗುವುದಕ್ಕೆ ಒಬ್ಬ ಯುವಕ ಅವ ವ್ಯವಹರಿಸಿದರೆ ಅವನಿಗೆ ಜೀವನದಲ್ಲಿ ಈ ಜ್ಞಾನವೆಂಬಂತಹ ಮುಪ್ಪೇ ಬರಲಿಕ್ಕಿಲ್ಲ. ಹಾಗಾಗಿ ಜ್ಞಾನವೆಂಬ ಮುಪ್ಪು ಬಾರದ ಸಂದರ್ಭದಲ್ಲಿ ಮುಂದೆ ದಾರಿ ಕಾಣದು. ಈಗ ದಾರಿ ಕಾಣಬೇಕು ಅಂತಾದರೆ ಜ್ಞಾನವೇ ಬೆಳಕಲ್ವ? ಆ ಜ್ಞಾನದ ಬೆಳಕಿನಲ್ಲಿ ದಾರಿಯಲ್ಲಿ ಸಾಗಬೇಕು. ಅದು ಕೊನೆಯದಾದಂತಹ ನೀ ಹೇಳಿದಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ. ಅಯ್ಯ, ಎಲ್ಲರೂ ಜ್ಞಾನವಂತರೇ ಆಗಬೇಕು. ಯಾರಿಗೂ ಕೂಡ ತಾರತಮ್ಯ ಇಲ್ಲ. ಜ್ಞಾನವನ್ನು ಪಡೆಯುವುದರಲ್ಲಿ ಅವರವರು ಸ್ವತಂತ್ರರು, ಅವರಿಗಾದಂತಹ ಸ್ವಾತಂತ್ರ್ಯವೂ ಇದೆ. ಯಾಕೆ ಇದೆ? ನಮಗಿಬ್ಬರಿಗೂ ಕೂಡ ಅಪ್ಪ ಒಬ್ಬ ಮೇಲೆ ಇದ್ದಾನೆ, ಅಪ್ಪ ಇದ್ದಾನೆ. ಹೌದೌದು. ಅಪ್ಪ ಇರುವಾಗ ತಪ್ಪನ್ನೆಸಗುವುದು ಹೇಗೆ? ಮಾಡಬಾರದು. ಅದು ಕೂಡ ಇಂತಹ ಒಬ್ಬ ಮುದಿಕಪಿಯ ಎದುರು ಒಂದೇ ಅಪ್ಪನನ್ನು ಹೊಂದಿರುವಂತಹ ಒಬ್ಬ ಹೀಗೆ ತಪ್ಪನ್ನೆಸಗುತ್ತಾನೆ ಅಂತ ಆದರೆ
ತಿಪ್ಪೆಗುಂಡಿಗೆ ಇಳಿದದ್ದು ಅಂತ ಅರ್ಥ ಅಲ್ವಾ? ಅಂತ ನಿನ್ನ ಭಾವನೆ ಹೌದು, ನಿನ್ನ ಅಲ್ವಾ? ನೋಟ ಹಾಗೆ ಕಾಣ್ತದೆ. ತಪಸಾಗಿ ಮುಪ್ಪಾದರೆಂದು ತಪ್ಪೆಸಗಿ ಮುಪ್ಪಾದರೆಗೆ ಯಾವತ್ತು ಹೊಸಕೀರ್ತಿ ಒಪ್ಪಿದನೆ ರಾವಣನ ಹಿಂದೆ ತಪ್ಪೆಸಗಿ ಮುಪ್ಪಾದರೆ ಹೊಸಕೀರ್ತಿ ಒಪ್ಪಿದನೆ ರಾವಣನ ಸುಪ್ಪಾಣಿಗಿಗುದು ಬೆಲೆ ಹೊಟ್ಟಿಗಲ್ಲವೋ ಮೂಢ ಸುಪ್ಪಾಣಿಗಿಗುದು ಬೆಲೆ ಹೊಟ್ಟಿಗಲ್ಲವೋ ಮೂಢ ತೆಪ್ಪಗಿರು ಪಥವ ಬಿಡು ಬರಿದೆ ಅಯ್ಯ ಕಪಿಯೇ, ಪುರುಷನೇ. ಜ್ಞಾನವೃದ್ಧಿ, ಹಾ, ದೇಹಕ್ಕೆ ಬರುವ ಮುಪ್ಪು, ಇವೆಲ್ಲವೂ ಒಂದಕ್ಕೆ ಒಂದು ಸಮ್ಮಿಳಿತವಾಗಿರಬೇಕೆಂದೇನೂ ಇಲ್ಲ. ಆಹಾ. ದೇಹಕ್ಕೆ ವಯಸ್ಸು ಕಡಿಮೆ ಆದರೂ ಜ್ಞಾನದಲ್ಲಿ ವೃದ್ಧಿಯನ್ನು ಹೊಂದಿದ ಅನೇಕ ಮಂದಿ ಹಿಂದೆಯೂ ಇದ್ದರು. ಜ್ಞಾನಕ್ಕೆ ವಯಸ್ಸು ಅಂತ ಇಲ್ಲ. ಇಲ್ಲ, ಅದನ್ನೇ ನಾನು ಹೇಳೋದು. ನಿನಗೀಗೆ ಮುಪ್ಪು ಬಂದಿದೆ, ವಯಸ್ಸಾಗಿದೆ, ಹಾಗಾಗಿ ಇನ್ನು ನಿನ್ನಂಥವನಿಗೆ ವಯಸ್ಸು ಬರಲಿಕ್ಕೆ ಇಲ್ಲ, ನನಗೆ ಅರ್ಥ ಆಗ್ತದೆ. ಅಲ್ವಾ? ನೀನು ಅಷ್ಟು ಸಮಯ ಬದುಕುವುದಿಲ್ಲ ಅಂತ ನೀನು ಹೇಳೋದು. ಹೌದೌದು. ಕ್ಷತ್ರಿಯರಲ್ಲಿ ಒಂದು ಕ್ರಮ ಉಂಟು, ಹಾ, ಒಂದು ಕ್ರಮ ಉಂಟು. ಬದುಕಿದಷ್ಟು ದಿನ ಚೆನ್ನಾಗಿ ಬದುಕಬೇಕು. ಹೋ ಹೋ ಹೋ, ನೀವು ಅಷ್ಟರಲ್ಲಿಯೇ ತೃಪ್ತರಾಗವರು. ಹಾಗಲ್ಲ ಅದು. ಹಾ, ಬದುಕಿದಷ್ಟು ಸಮಯ ಸಾಧನೆ ಮಾಡಬೇಕು. ಹಾ, ಹಾ. ಸಾಧನೆಗೆ ಬರುವ ಎಡರು ತೊಡರುಗಳನ್ನು ನಿವಾರಿಸಬೇಕು. ಸಾಧನಾಶೀಲನಾಗಿ ಸಂಶೋಧನೆ ಮಾಡಿ ಒಂದು ಹಂತಕ್ಕೆ ಬರಬೇಕು. ಒಂದು ಕ್ರಮ. ಇನ್ನೊಂದು, ಸಾಧನಾಶೀಲನಾದವನು ಎಷ್ಟು ಸಂವತ್ಸರ ಬದುಕಿದ ಎನ್ನುವುದು ಮುಖ್ಯ ಅಲ್ಲ. ಬದುಕಿರುವಷ್ಟು ಸಮಯ ಹೇಗೆ ಬದುಕಿದ ಎನ್ನುವುದೇ ಲೆಕ್ಕಾಚಾರ. ಹಾಗಂತ ಕೋಟಿ ವರ್ಷಗಳ ಆಯುಷ್ಯ ಪಡೆದ ರಾವಣ, ನಾವು ಕೇಳಿದ್ವಿ ಹಿಂದೆ, ಮಾಡಿದ್ದು ಬದುಕಿನಲ್ಲಿ ಇಡೀ ಬೇಡದ್ದೇ. ಹೌದು. ರಾಮ ಉಳಿಸಿದನೋ ಅವನನ್ನು? ಅದು ಹೇಳಿ ಪ್ರಯೋಜನ ಇಲ್ಲ. ಉಳಿಸಿದನ? ಮಹಾಬಲಾಢ್ಯ, ಅನಿಮಯಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವ, ದೇವ ದಾನವ ಗಂಧರ್ವರನ್ನು ಗಾರುಗೆಡಿಸಿದವ, ದಶ ದಿಕ್ಕುಗಳಲ್ಲಿಯೂ ತನ್ನ ಹೆಸರನ್ನು ವ್ಯಾಪಿಸಿದವ ಅಂತಹ ರಾವಣನನ್ನಾದರೂ ಇವನಿಗೊಂದು ಕೋಟಿ ವರ್ಷದ ಆಯುಷ್ಯ ಉಂಟು, ಇರ್ಲಿಯಪ್ಪ ಅಂತ ಬಿಡ್ಲಿಲ್ಲ ರಾಮ. ಸಾರಿ ಕೊಂದರೆ ಪಾಪ ಇಲ್ಲ ಅಂತ ಹೇಳಿದ, ಮತ್ತೆ ಕೊಂದದ್ದೇ. ಅದು ಅಂಥವರೆಲ್ಲ ಇದ್ರೆ ಲೋಕಭಾರ ಅಲ್ವಾ? ಹಾಗಾಗಿ ವಯಸ್ಸೇ ಪ್ರಧಾನ ಅಲ್ಲ. ಇನ್ನೊಂದು, ಒಬ್ಬ ರೈತ ಕೃಷಿಯನ್ನು ಮಾಡ್ತಾನೆ, ಧಾನ್ಯಗಳನ್ನು ಚೆನ್ನಾಗಿ ಬೆಳೆಯುತ್ತಾನೆ. ಬೆಳೆದಾಗ ಒಂದು ಗಿಡದಲ್ಲಿ ಎಲ್ಲ ಧಾನ್ಯಗಳು ಸರಿಯಾದುದೇ ಬರ್ತವೆ ಅಂತ ಹೇಳಲಿಕ್ಕಿಲ್ಲ. ಅದು ಕೆಲವು ಸಲ ಏನಾಗ್ತದೆ, ನಾವು ಯಾವುದೇ ಒಂದು ಕೃಷಿಯನ್ನು ಮಾಡುವುದಿದ್ರೂ ಕೂಡ ಅದು ಕೀಟಗಳಿಗಾಗಿಯೇ ಅಂತ ನಿರ್ಣಯ ಮಾಡಿಯೇ ಮಾಡಬೇಕು. ಒಂದಷ್ಟು ಕೀಟಕ್ಕೆ, ಒಂದಷ್ಟು ಪ್ರಾಣಿಗಳಿಗೆ, ಮತ್ತೊಂದಿಷ್ಟು ಕಾಡಿನ ಕಪಿಗಳಿಗೆ, ಹೀಗೆಲ್ಲ ನಮ್ಮ ರೈತರು ಬೇರೆ ಬೇರೆ ಭಾವಿಸ್ತಾರೆ. ಕೆಲವೊಂದಷ್ಟನ್ನು ಕಪಿಗಳಿಗೆ ಬಿಡದಿದ್ರೆ ಮತ್ತೆ ಕಪಿ ಬುದ್ಧಿಗೆ ಆಗುದಿಲ್ಲ ಅಂತ ಪ್ರಶ್ನೆ ಬರ್ತದೆ ಅಂತ. ಇದೆಲ್ಲ ಮಾತ್ರ ಅಲ್ಲ, ಸ್ವಾಭಾವಿಕವಾಗಿ ಗಿಡದಲ್ಲಿ ತನ್ನಿಂದ ತಾನೇ ಕೆಲವು ಹೊಟ್ಟು ಧಾನ್ಯಗಳು, ಜಳ್ಳು ಕಾಳುಗಳು ಬರ್ತವೆ. ಹೌದು ಹೌದು. ಜಳ್ಳು ಕಾಳು ಎಷ್ಟು ಇದ್ರೂ ಲೆಕ್ಕ ಉಂಟಾ?
ಅದು ಕೆಲವೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಕೃಷಿಕ ಆಯ್ದುಕೊಳ್ಳುವುದು ಏನನ್ನ? ಗಟ್ಟಿ ಕಾಳು ತಿರುಳಿರುವುದು ಎಷ್ಟುಂಟು ಅದನ್ನು ಪ್ರತ್ಯೇಕ ಮಾಡಿ, ಹೌದು, ಈ ಹೊಟ್ಟನ್ನೆಲ್ಲ ಬೇರ್ಪಡಿಸಿ. ಹೌದು. ಅದಕ್ಕೆ ಬೆಲೆ ಇಲ್ಲ, ಇದಕ್ಕೆ ಬೆಲೆ. ನಾವು ಅದನ್ನು ಬಯಸುವರು. ಓ, ನೀವು ಅದನ್ನು ಬಯಸುವರು. ಕ್ಷತ್ರಿಯರು ತಿರುಳಿರುವವರು, ಹೊಟ್ಟಿನೋಪಾದಿಯ ಜಳ್ಳುಗಳಲ್ಲ. ಅದಕ್ಕೆ ಹೇಳ್ತೇನೆ ನಿನಗೆ, ನಮಗಿದುವೇ ಭೂಷಣ, ಕ್ಷತ್ರಿಯರಾಗಿರುವ ನಮಗೆ. ಹಾಗೆಂತ ನಿನ್ನನ್ನಿಗೆ ದಾಟಿ ಹೋಗ್ಬೋದೋ? ಕ್ರಮ ಇಲ್ಲ ನಮ್ಮಲ್ಲಿ. ನಿಮ್ಮಲ್ಲಿ ಕಾಡಿನ ಕಪಿಗಳಲ್ಲಿ ಸಂಸ್ಕಾರ ಇಲ್ಲ ಬಿಡು. ನಮ್ಮಲ್ಲೊಂದು ಕ್ರಮ ಉಂಟು. ಅಡ್ಡ ಇರುವವರನ್ನು ದಾಟಿ ಹೋಗ್ಲಿಕ್ಕಿಲ್ಲ. ಅದು ಕಪಿ ಆಗಲಿ, ಮನುಷ್ಯ ಆಗಲಿ, ಮಗುವೇ ಆಗಲಿ. ಒಂದು ಸಣ್ಣ ಮಗು ಮನೆಯಲ್ಲಿ ಮಲಗಿದ್ರೆ ನಾವು ದಾಟ್ಲಿಕ್ಕಿಲ್ಲ. ನಿಮ್ಮಲ್ಲಿ ಉಂಟು. ಮಗುವನ್ನೊಂದೋ ತಾಯಿಯಲ್ಲಿ ಹೇಳುದು ಎತ್ತಿಕೋ ಆಚೆ, ಬೇರೆ ದಾರಿ ಇಲ್ಲ ಇದ್ರೆ. ಇಲ್ಲಾಂದ್ರೆ ಇವನು ಹೀಗೆ ಹೋಗಿ ಹೋಗುದು. ಕಾಡಿನಲ್ಲಿ ಒಬ್ಬ ಕ್ಷತ್ರಿಯನಾಗಿರುವ ನಾನು ನಿನ್ನನ್ನು ದಾಟಿ ಹೋಗ್ಲಿಕ್ಕಿಲ್ಲ. ಆದ್ದರಿಂದ ಹೇಳ್ತಾನೆ, ನಿನ್ನ ಪುರಾಣದ ಕಂತೆಯನ್ನು ಬಿಚ್ಚಿ ನನ್ನಲ್ಲಿ ಆಡಿದ್ರೆ ಸಮಯ ಕೊಡ್ಲಿಕ್ಕಿಲ್ಲ. ಸರಿ ಬನ್ನಿ. ಪುರಾಣ ಹೇಳುವುದನ್ನು ಬಿಟ್ಟು ಕೆಲವು ಸಮಯ ಆಯ್ತು. ಈಗ ಎಂತ ಇದ್ರು ಕೂಡ ನೀನು ಸುಪ್ಪಾಣಿಗಿಹುದು ಬೆಲೆ ಅಲ್ವಾ? ಹೌದು. ಅದನ್ನು ಒಪ್ತೀಯಲ್ಲ? ಹೌದು. ಹಾಗಾದ್ರೆ ನೀ ಕೇಳಬೇಕು, ನಾವು ಹಿರಿಯರಲ್ವಾ ಸ್ವಾಮಿ? ಹಿರಿಯರ ಮತವಲ್ಲು ಅರಿಯದೆ ಅರಿಯದೆ ಹಿರಿಯರ ಮತವನ್ನು ಅರಿಯದೆ ಅರಿಯದೆ ಪಥವಿಲ್ಲ ಅರಿತುಕೋ. ಹಿರಿಯರ ಮತವನ್ನು ಅರಿಯದೆ ಪಥವಿಲ್ಲ ಅರಿತುಕೊಳ್ಳಿದು ಸುಳ್ಳಲ್ಲ, ಅರಿತುಕೊಳ್ಳಿದು ಸುಳ್ಳಲ್ಲ. ಹಿರಿಯರ ಮತವನ್ನು ಅರಿಯದೆ ಪಥವಿಲ್ಲ, ಅರಿತುಕೊಳ್ಳಿದು ಸುಳ್ಳಲ್ಲ. ಜೀವನ ಪಲ್ಲ ಜೀವನ ಪಲ್ಲ, ಗುರುವಲ್ಲ ಗುರುವಿರದಿರೆ ಸತ್ಯ ಸೊಬಗಿಲ್ಲ. ಗುರುವಲ್ಲ ಗುರುವಿರದಿರೆ ಸತ್ಯ ಸೊಬಗಿಲ್ಲ. ವರರಾಮ ಒಳಿತನೆಲ್ಲ ವರರಾಮ ಒಳಿತನೆಲ್ಲ. ದ್ವೇಷಿಸಲಿಲ್ಲ ದ್ವೇಷಿಸಲಿಲ್ಲ, ಸತ್ಯ ಸೊಬಗಿಲ್ಲ. ವರರಾಮ ನೊಳಿತಾನೆಲ್ಲ ದ್ವೇಷಿಸಲಿಲ್ಲ. ಹಿರಿಯರ ಮತವನ್ನು ಅರಿಯದೆ ಪಥವಿಲ್ಲ, ಅರಿತುಕೊಳ್ಳಿದು ಸುಳ್ಳಲ್ಲ. ಅರಿತುಕೋ ಅರಿತುಕೋ. ಅಯ್ಯ ಕ್ಷತ್ರಿಯೋತ್ತಮನೇ, ನಿನ್ನ ಮಾತಿನ ನಡೆಯನ್ನು ಕೇಳುವಾಗ ಹಾಗೆ ಸಂಬೋಧನೆ ಆಗಿ ಹೋದದ್ದು. ಅರ್ಥ ಆಯ್ತು ನಾನು ಯಾರು ಅಂತ ನಿನಗೆ. ಬಾಲರೇ, ಅಯ್ಯ ನೀನು ಹೇಳಿದ ಎಲ್ಲ ಒಟ್ಟು ಪ್ರಯೋಜನವಿಲ್ಲ, ಒಟ್ಟು ಹೇಳಿ ಪ್ರಯೋಜನ ಇಲ್ಲ ಅಲ್ವಾ? ಒಟ್ಟು ಹೇಳಿ ಪ್ರಯೋಜನ ಇಲ್ಲ, ಹೇಳುವಷ್ಟೇ ಹೇಳಬೇಕು. ಹಾಗಾಗಿಯೇ ನೀನು ನನ್ನನ್ನು ನೋಡುವಾಗ ಏನೋ ಒಂದಷ್ಟು ಮುಪ್ಪು ಕವಿದಿದೆ. ಹಾಗಾದರೆ ಮುಪ್ಪು ಕವಿದದ್ದು ಯಾವಾಗ ಹೇಗೆ ಅನ್ನುವುದಕ್ಕಿಂತಲೂ ಆ ಮುಪ್ಪಿನಲ್ಲಿ ಏನಿದೆ ಅದು ಮುಖ್ಯ.
ಯಾವನೇ ಒಬ್ಬ ಜೀವನದಲ್ಲಿ ಬೆಳಗಬೇಕು ಅಂತಾದರೆ ತನ್ನಿಂತಾನೇ ಬೆಳಗುವುದಿಲ್ಲಲ್ಲ. ಆ ಬೆಳಗಬೇಕು ಅಂತಾದರೆ ಅವನಿಗಿಂತ ಅವನ ಮನೆಯಲ್ಲಿಯೋ ಅವನ ಕುಟುಂಬದಲ್ಲಿಯೋ ಯಾರು ಹಿರಿಯರು ಇರ್ತಾರೆ, ಆ ಹಿರಿಯರು ಯಾವ ನಿರ್ದೇಶವನ್ನು ಮಾಡಿದರೋ ಆ ನಿರ್ದೇಶವನ್ನು ಸ್ವೀಕಾರ ಮಾಡಿಕೊಂಡು ಆ ಮಾರ್ಗದಲ್ಲಿಯೇ ಸಾಗಬೇಕು. ನಮ್ಮಲ್ಲಿ ಆದರೆ ಉಂಟದು, ಕೆಲವನ್ನು ನೋಡಿ, ಕೆಲವನ್ನು ಕೇಳಿ, ಕೆಲವನ್ನು ಕಂಡು, ಕೆಲವನ್ನು ಮಾಡಿ ಕಲಿಯುವುದು ಅಂತ ಉಂಟು. ಎಲ್ಲ ಕಾಡಿನ ಕಪಿಗಳಿಗೆ ಅದೆಲ್ಲ ಎಲ್ಲಿಂಟು. ಕಾಡಿನಲ್ಲಿಯೂ ನಾವು ಈ ಮಟ್ಟಕ್ಕೆ ಇವತ್ತು ಬಂದವರಿದ್ದೇವೆ ಅಂತಾದರೆ ಹಿರಿಯರ ಮಾತನ್ನು ಕೇಳಿಯೇ ಬಂದದ್ದು. ನೀನು ಮಾತನಾಡುವುದು ನೋಡಿದ್ರೆ ಯಾರೋ ಒಂದು ಒಳ್ಳೆಯ ಮನುಷ್ಯರೊಟ್ಟಿಗೆ ಇದ್ದಾಗೆ ಉಂಟು. ಅದು ಯಾರೊಟ್ಟಿಗೆ ಅಂತ ಗೊತ್ತಾಗುದಿಲ್ಲ. ನಿಜವಾಗಿ ಪ್ರಾಣಿಗಳು ಕೂಡ ಮನುಷ್ಯತ್ವಕ್ಕೆ ಏರಬೇಕು. ಏರಿದವಾಗ ಮಾತ್ರ ಇದ್ದ ಪ್ರಾಣ ಸಾರ್ಥಕ ಆಗ್ತದೆ. ಈಗ ಮನುಷ್ಯರಿಗೂ ಪ್ರಾಣಿ ಅಂತ ಹೇಳುವ ಹೆಸರು. ಹೌದಪ್ಪ, ಪ್ರಾಣ ಇರುವುದು ಎಲ್ಲವೂ ಪ್ರಾಣಿಗಳೇ. ಹಾಗಾಗಿ ಹಿರಿಯರ ಮಾತನ್ನು ಕೇಳದೆ ನೇರವಾಗಿ ಬಂದು ಸ್ವೇಚ್ಛೆಯಿಂದ ಒಬ್ಬ ಪ್ರವೃತ್ತನಾಗ್ತಾನೆ ಅಂತ ಆದರೆ ಅವನಿಗೆ ಜೀವನದಲ್ಲಿ ಶ್ರೇಯಸ್ಸಿಲ್ಲ ಅಂತ. ಅವನಿಗೆ ಗುರಿ ಕೂಡ ಇಲ್ಲ. ಗುರಿ ಇಲ್ಲ. ಗುರಿ ಇದ್ದರೂ ಕೂಡ ಆ ಗುರಿಯ ತಲುಪುವಲ್ಲಿಯವರೆಗೆ ಅವನಿಗೆ ತಾಳ್ಮೆ ಇರುವುದಿಲ್ಲ, ಹೋಗ್ಲಿಕ್ಕೆ ಇರುವುದಿಲ್ಲ. ಯಾವುದೇ ಒಂದು ಸಾಧನೆ ಆದರೂ ಕೂಡ ತಾಳ್ಮೆ ಬೇಕು. ಅದು ನಿರಂತರವಾಗಿ ಸಾಗುವಂತಹ ಒಂದು ಪ್ರಕ್ರಿಯೆ. ಅದು ಅಲ್ಲಿ ಒಂದಷ್ಟು ಪಕ್ವವಾಗಬೇಕು. ಆ ಪಕ್ವವಾದಾಗ ಮಾತ್ರ ಆ ಸ್ಥಾನದಲ್ಲಿ ನಿರಂತರವಾದ ಸ್ಥಿತಿಯನ್ನು ತಂದುಕೊಳ್ಳಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಅಲಬ್ಧ ಭೂಮಿಕತ್ವ ಅಂತ ಆ ಒಂದು ಸಾಧನೆ ಮಾಡಿ ಆ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಅವ ಅಸಮರ್ಥನಾಗ್ತಾನೆ. ಈಗ ಹಾಗಾದ್ರೆ ನಾನು ಏನೂ ಸರಿಯಾಗಿ ಕಲೀಲಿಲ್ಲ ಅಂತ ಹೇಳೋದು ನೀನು? ನಿನ್ನ ನೋಡುವಾಗ ನೀ ಮಾತಾಡುವಂತಹ ಶೈಲಿಯೋ ಅಥವಾ ನೇರವಾಗಿ ಬಂದು ನನ್ನನ್ನು ನೀನು ವ್ಯವಹರಿಸಿದಂತಹ ರೀತಿಯನ್ನು ನೋಡುವಾಗ ಯಾರು ನಿನಗೆ ಗುರು ಇಲ್ವಾ ಅಂತ ಕಾಣ್ತದೆ ಅಂತ ಮಾತ್ರ ಅಲ್ಲ ಗುರು. ಯಾಕೆ ಗುರು ಬೇಕು? ಯಾಕೆ? ಗುರು ಹೇಳುವಂಥದ್ದೇ ಒಬ್ಬ ಜೀವನ ಗುರುತ್ವಕ್ಕೆ ಅದು ಸಾಧನ. ಸರಿ. ಹಾಗಾಗಿ ನೀನೀಗ ಪ್ರಸ್ತಾಪತ್ವೇನ ಹೇಳಿದೆ ರಾವಣನ ಸಂಗತಿ. ಹೌದೌದು, ಯುಗಾಂತರ ನಾವು ಕೇಳಿದ್ದೇವೆ ಕತೆ. ನೀನು ಆ ರಾಮನನ್ನು ಒಂದು ಸಲ ಗಮನಿಸು. ರಾಮನಿಗೆ ರಾಮತ್ವ ಪ್ರಾಪ್ತಿಯಾದ ಯಾವಾಗ ವಸಿಷ್ಠ ವಿಶ್ವಾಮಿತ್ರರಾದಿ ಯಾವೆಲ್ಲ ಪ್ರಪಂಚದಲ್ಲಿ ಅನುಗ್ರಹಿಸುವಂತಹ ಗುರುಶಕ್ತಿ ಉಂಟು, ಆ ಗುರುಶಕ್ತಿಯ ಅಡಿಯಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಂಡ ರಾಮ. ಆದ ಕಾರಣವೇ ರಾಮ ಹೇಳುವಂಥದ್ದು ರಾಮ ಹೇಳುವುದೇ ಒಳಿತಯ್ಯ. ಹಾಗಾಗಿ ಪ್ರಪಂಚದಲ್ಲಿ ಆ ಒಳಿತನ್ನು ಕಾಣುವವರು ಯಾವುದನ್ನೂ ದ್ವೇಷಿಸುವುದಿಲ್ಲ. ಈಗ ನೀನೇ ಹೇಳಿದೆ, ಸಾರಿಕೊಂದರೆ ಪಾಪವಿಲ್ಲ. ಆ ದುಷ್ಟನಾದಂತಹ ರಾವಣನಿಗೆ ಪದೇ ಪದೇ ನೀ ಸರಿಯಾದ ರೀತಿಯಲ್ಲಿ ಬಾಳು ಅಂತ ಬಾಳನ್ನು ತೋರಿಸಿದರೂ ಕೂಡ ಅವ ಬಾಳನ್ನೇ ಹಿಡಿದ. ಹಾಗಾಗಿ ರಾಮ ಹೇಳುವಂತಹ ಯಾವ ಒಳಿತು ಉಂಟು ಅದನ್ನು ನಾವೆಲ್ಲರೂ ಜೀವರಾದವರು ಪಡಿಬೇಕು. ರಾಮ ನಮಗೆ ಆದರ್ಶವೇ ಅಲ್ವಾ? ಹಾಗಾಗಿ ಗುರುವಿಲ್ಲ, ಗುರು ಕೃಪೆ ಇಲ್ಲ ಅಂತ ಆದರೆ ಕೇವಲ ಭೀಮತ್ವದಿಂದ ಸಾಧ್ಯ ಇಲ್ಲ. ಭೀಮಕಾಯ ಅಂತ ಆ ಭೀಮತ್ವ ಅದು ಕೇವಲ ಭಾಷ್ಯವಾದಂತಹ ನೀ ಹೇಳಿದಂತಹ ಹೊಟ್ಟಿಗೆ ಸಮಾನ. ಒಬ್ಬನಲ್ಲಿ ಗುರು ಕೃಪೆ ಇದೆ, ಒಬ್ಬನ ಜೀವನದಲ್ಲಿ ಗುರುವಿದ್ದಾನೆ ಅಂತ ಆದರೆ ಆ ಶಿಷ್ಯ ರಾಮನಾಗ್ತಾನೆ. ಆ ಶಿಷ್ಯ ರಾಮನಷ್ಟು ಎತ್ತರಕ್ಕೆ ಏರ್ತಾನೆ. ಈಗ ನಿನ್ನಲ್ಲಿ ನೀನೀಗ ರಾಮನಾಗುವುದಕ್ಕೆ ಬಂದವನ ಅಥವಾ ಭೀಮನಾಗುವುದಕ್ಕೆ ಬಂದವನ ಅಂತ. ಈಗ ನಿನ್ನ ಒಟ್ಟು ಮಾತಿನ ಅರ್ಥ ನನಗೆ ಸರಿಯಾದ ಗುರು ಇಲ್ಲ ಅಂತ. ಹೌದು, ಸಾಮಾನ್ಯ ಗುರುವಲ್ಲ. ಗುರುಗಳಿಂದ ತಿಳಿದೆನು ಜೀವನ ಜೀವನ ರೀತಿಯ ಎಲ್ಲವನೂ ಜೀವನ ರೀತಿಯ ಎಲ್ಲವನೂ ವಾದಕುಮಾರನ ಬಿಡು ಬಿಡು ನೀತಿಯ ಕೋತಿನಿ ಹೇಳುವುದೇನು ವದಕುಮಾರನ ಬಿಡು ಬಿಡು ನೀತಿಯ ಹೋಗಿನಿ ಹೇಳುವುದೇನು
ಬಡವನು ಅಯ್ಯೋ ಕಪಿಯೇ, ಪುಣ್ಯಾತ್ಮ. ಗುರುವಿನ ಸ್ಥಾನಮಾನ ಏನು, ಹಾ. ಗುರುವಿನ ಗುರುತ್ವ ಏನು, ಹ್ಮ್. ಇದೆಲ್ಲ ಮನುಷ್ಯರಿಗೆ ಕಲಿಯುವುದಕ್ಕೆ ಬೇಕಾದ ಅವಕಾಶಗಳು ಧಾರಾಳವಾಗಿರ್ತದೆ. ಹಾ, ಹಾ, ಹಾ. ನಿಮಗಿಲ್ಲ, ಇಲ್ವಾ? ಕಪಿಗಳಿಗಿಲ್ಲ. ಎಲ್ಲಿಂಟು? ಸರಿ. ತಂದೆ ತಾಯಿ ತಮ್ಮ ತಂಗಿ ಎನ್ನುವ ಭೇದವೇ ನಿಮ್ಮಲ್ಲಿಲ್ಲ, ಎಲ್ಲ ಒಂದೇ. ಹಾ, ಹಾ. ನಮ್ಮಲ್ಲಿ ಆದ್ರೆ ಹಾಗಲ್ಲ. ಹ್ಮ್. ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ತಮ್ಮ ತಂಗಿ ಅವರವರೊಳಗಿರುವ ಸಂಬಂಧದ ಒಳಬಂಧ ಹಾ, ಹಾ. ಉಂಟು. ಗುರುವಿಗೆ ಕೊಡಬೇಕಾದ ಗೌರವ ಸ್ಥಾನ ಮಾನ ಹ್ಮ್. ಅದು ಉಂಟು. ಹ್ಮ್. ನಿಮಗೆ ಇಲ್ಲ ಅದೆಲ್ಲ. ಹಾ. ನೀವೆಲ್ಲ ಕಾಡಕಪಿಗಳು. ಹಾ, ಹಾ. ಹಾಗಾದ್ರೆ ನಾನು ಏನು ಕಲಿತಿದ್ದೇನೆ? ಹ್ಮ್. ಖ್ಯಾತ ಗುರು. ಖ್ಯಾತ ಗುರು. ಹೌದೌದು. ಆ ಗುರುವಿನಲ್ಲಿ ಒಂದು ಖ್ಯಾತ ಗುರು ಅಂತ ಉಂಟು. ಹೌದು. ಮತ್ತೆ ಕಲಿಸಿದಾತಂ ವರ್ಣಮಾತ್ರಂ ಗುರು ಅಂತ ನಮ್ಮಲ್ಲಿ ಒಂದು ಮಾತುಂಟು. ಒಂದು ಅಕ್ಷರ ಕಲಿಸಿದ್ರೆ ಅವನು ಗುರುವೇ, ಖ್ಯಾತ ಗುರು ಅಂತ ಆಗೋದಿಲ್ಲ. ಹಾ, ಹಾ, ಇಲ್ಲ ಇಲ್ಲ. ಖ್ಯಾತ ಗುರು ಅಂದ್ರೆ ಜಗತ್ತಿನಲ್ಲಿ ಅವನ ಖ್ಯಾತಿ ವ್ಯಾಪಿಸಿರಬೇಕು. ಹ್ಮ್. ಅವನ ಶಿಷ್ಯರು ಆ ಮಟ್ಟಕ್ಕೆ ಬೆಳೀಬೇಕು. ಆ ಖ್ಯಾತ ಗುರುಗಳ ಶಿಷ್ಯ ಅಂದ್ರು ಖ್ಯಾತ ಶಿಷ್ಯರೇ ಆಗುವುದು. ಈಗ ಗುರು ಹಾ. ದೊಡ್ಡವಂತ ಕಾಣುವುದು ಎಲ್ಲಿಂದ? ಶಿಷ್ಯರಿಂದ. ಅದಕ್ಕೆ ಒಂದು ಹೇಳ್ತಾರೆ. ಅದರಲ್ಲೇ ಗುರುಗಳು ತೃಪ್ತಿಯನ್ನು ಹೊಂದುತ್ತಾರೆ. ಹಾ, ಹಾ. ಕೆಲವೊಮ್ಮೆ ಹೇಳ್ತಾರಂತೆ ಗುರುಗಳು, ಶಿಷ್ಯಾದಿಚ್ಛೇತ್ ಪರಾಜಯಂ. ಅದು ಎಲ್ಲಿಯೋ. ತನ್ನ ಶಿಷ್ಯನಿಂದಲೇ ತಾನು ಪರಾಜಯವನ್ನು ಹೊಂದಿದರೆ ತನಗೆ ಗೆಲುವು. ಹ್ಮ್, 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 ಇದು ಖ್ಯಾತ ಗುರುಗಳು ಹೇಳೋ ಮಾತು. ಹ್ಮ್, ಹ್ಮ್. ಆದ್ದರಿಂದ ಇಂದ್ರಪ್ರಸ್ಥದಲ್ಲಿರುವವ ನಾನು, ನಿನಗೆ ನನ್ನ ವಿಳಾಸ ಹೇಳಿಲ್ಲ. ಇಂದ್ರಪ್ರಸ್ಥ. ವಾತಕುಮಾರ, ವಾತಕುಮಾರ, ಪಾಂಡುನೃಪ, ಛೇ ನೀನು ಕುಂತೀಸೂನು. ನೀನ ನಾನೇ. ಕುಂತೀಸೂನು ಕೇಳಿದ್ಯಾ? ಹೆಸರು ಕೇಳಿದ್ಯಾ? ನೀನು ಖ್ಯಾತ ನಾಮ. ಹೆಸರು ನೀನು ಕೇಳಿದ್ದಿ, ಖ್ಯಾತಿ ಉಂಟು ರೂಢಿಯೊಳಗೆ. ಹೌದಪ್ಪ. ನೋಡ್ಲಿಲ್ಲ. ನಿನಗೆ ನೋಡುವ ಒಂದು ಅವಕಾಶ ಈಗ ಸಿಕ್ಕಿತ್ತು. ಅಲ್ಲ, ನೋಡುವ ಅವಕಾಶಕ್ಕಿಂತ ಮೊದಲು ಕಾಣುವ ಅವಕಾಶ ಸಿಕ್ಕಿತ್ತಲ್ಲ. ಆದ್ದರಿಂದ ಹೇಳ್ತೇನೆ, ಹಾ. ನಮ್ಮ ಇಡೀ ಮೂಲ ಮನೆ ಹಸ್ತಿನಾವತಿಯಲ್ಲಿ ಅರಮನೆ ಇದ್ದದ್ದು ನಮ್ಮ ಗುರುಗಳು ಬಂದ ಮೇಲೆ ಗುರುಮನೆ ಆಯ್ತು. ಗುರುಮನೆ. ದ್ರೋಣಾಚಾರ್ಯರು ಅಂತ ಹೆಸರು ಕೇಳಿದ್ದೇನೆ. ಆ ಶರವಿದ್ಯೆಯಲ್ಲಿ ಅಗ್ರೇಸರರು. ಓ, ಅವರ ಶಿಷ್ಯನ ನೀನು? ಶಾಪಾದಪಿ ಶರಾದಪಿ ಎನ್ನುವ ಬಿರುದನ್ನು ಪಡೆದವರು. ಅವರನ್ನು ನಾವು ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಅವರ ಬಗ್ಗೆ ಒಂದು ವಿವರ ಉಂಟು. ನಿನ್ನ ಹೆಸರು ಇನ್ನು ಅಕ್ಷರಾಭ್ಯಾಸ ಅದಕ್ಕಿಂತ ಮೊದಲು ಕೃಪಾಚಾರ್ಯ, ಅವರಿಗೆ ಅವ ಭಾವನೆ. ಆದರೆ ನಮಗೆ ಆ ಭಾವದ ನಂಟಲ್ಲ, ನಮಗೆ ನಮ್ಮ ಕುಟುಂಬಕ್ಕೂ ಗುರುಗಳಿಗೂ ನಂಟು. ಹಾಗೆ ಕೃಪಾಚಾರ್ಯರಿಂದಲೇ ಅಕ್ಷರಾಭ್ಯಾಸವನ್ನು ಕಲಿತು ಅಕ್ಕಿಯಲ್ಲಿ ದರ್ಬೇಡಿ ಬರೆಸಿದವರು. ಗೊತ್ತುಂಟು ನಿನಗೆ, ಕೃಪಾಚಾರ್ಯರು. ಕಥೆ ಗೊತ್ತುಂಟು. ಅಂತಹ ದ್ರೋಣರ ಶಿಷ್ಯ, ಕೃಪರ ಶಿಷ್ಯ ನಾನೇ. ವಾತಕುಮಾರ, ವಾತಕುಮಾರ ಅಂತ ಹೆಸರು. ಭೀಮಸೇನ ಅಂತ ಹೇಳ್ತಾರೆ. ನೀನು ಭೀಮ. ನಮಗೆ ಪ್ರತಿಯೊಂದು ಕೆಲಸ ಮಾಡುವಾಗಲೂ ನಾವು ಗುರುಗಳ ಕಾಲಿಗೆ ಅಡ್ಡ ಬೀಳದೆ ಮಾಡುವುದಿಲ್ಲ. ಹಾಗೆ ಮಾಡದಿದ್ರೆ ಅವನ ಶಿಷ್ಯ ಆಗುದಿಲ್ಲ. ನೀನು ಗುರುಗಳ ನಿನಗೆ ಸಂಪರ್ಕ ಇಲ್ಲ, ಗುರುವಿನ ಜ್ಞಾನ ನಿನಗೆ ಬರಲಿಲ್ಲ ಅಂತ ಹೇಳ್ಬೇಡ. ನಾನು ಗುರು ವಿರೋಧಿ ಅಲ್ಲ. ಯಾವುದೇ ಸಂದರ್ಭದಲ್ಲಿ ಗುರುವಿನ ಕಾಲಿಗೆ ಅಡ್ಡ ಬಿದ್ದು, ಗುರುಗಳೇ ನಾನು ತೊಡಗುತ್ತೇನೆ, ಎಲ್ಲಿ ಗುರುಗಳೊಟ್ಟಿಗೆ ವಾಗ್ವಾದಕ್ಕೆ ಹೊರಡುವಾದ್ರೂ ಗುರುಗಳಿಗೆ ನಮಸ್ಕಾರ ಮಾಡಿ. ಅದು ನಾವು ಹಾಗೆ ಗುರುಗಳು ಹೇಳಿದ್ರೆ ಮಾತ್ರ ಹೇಳುವುದು, ಇಲ್ಲ ಇದ್ರೆ ಮಾತಾಡ್ಲಿಕ್ಕೆ ಅಲ್ವಾ? ಆದ್ದರಿಂದ ಹೇಳ್ತಾನೆ, ನಿನಗೆ ಇಷ್ಟು ನನ್ನ ಪರಿಚಯ ಕೊಟ್ಟಿದ್ದೇನೆ, ಇನ್ನು ನನಗೆ ನಿನ್ನಲ್ಲಿ ಮಾತನಾಡುವ ವ್ಯವಧಾನ ಇಲ್ಲ, ಬದಿಗೆ ಸರಿಯುವುದಿಲ್ಲದೆ ಇದು ಗದೆ ಹೊಡಿತಾನೆ. ಕಾಲಭೈರವನಂತೆ ಕೆಂಗಡಿಯಬಹುದು. ಕಾಲಭೈರವನಂತೆ ಕೆಂಗಡಿಯಬಹುದು ಮೇಲೆದ್ದು ಹನುಮನೋಷದ ಲೀಲೆ ತೋರುತ ವಜ್ರ ಮುಷ್ಟಿಯೊಳು ಹೊಡೆದಿರಲು ಭೂಲಲಾಮನ ಪುತ್ರ ಬಿದ್ದ. ಎಲ 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 ಭಯಂಕರ ಮಾತಾಡ್ತಾನೆ. ಗದೆಯನ್ನು ತಂದದ್ದೇ ಇನ್ನೊಬ್ಬನಿಗೆ ಹೊಡೆಯುವುದಕ್ಕೆ ಅಂತ ತೀರ್ಮಾನ ಮಾಡಿಯೇ ಬಂದ ಹಾಗೆ ಉಂಟಲ್ಲ. ಹೌದು.
ನನ್ನ ವಾತಕುಮಾರ ಅಂತ ಹೇಳಿದ. ಹಾ. ಹಾ. ಇವನಿಗೆ ನನ್ನ ಸಂಗತಿ ಗೊತ್ತಿಲ್ಲ. ಹಾಗಾದ್ರೆ ತೋರಿಸಬೇಕಲ್ವಾ? ಅಯ್ಯ, ನಿನ್ನನ್ನು ಪುಣ್ಯಾತ್ಮ ಅಂತ ಹೇಳಿದೆ, ಪುರುಷೋತ್ತಮ ಅಂತ ಹೇಳಿದೆ, ಇನ್ನೀಗ ಪುರುಷಾಧಮ ಅಂತ ಕರಿಬೇಕಾಗ್ತದೆ. ಯಾಕೆ? ಏನು ಬಹಳ ಬಹಳ ಮಾತಾಡುತ್ತಾ ಇದು ಗದೆ ಊರಿನವರ ಸುದ್ದಿ ಎಲ್ಲ ಹೇಳಿ ದೊಡ್ಡವರ ಹೆಸರು ಹೇಳಿ ಬದುಕುವುದು ಅಂತ ಮಾಡಿದ್ಯಾ ನೀನು. ನಿನ್ನ ಗದ್ದೆ ಮಾತ್ರ ಅಲ್ಲ, ನಿನ್ನನ್ನು ಹತನನ್ನಾಗಿ ಮಾಡುವುದಕ್ಕೆ ಇದೋ ನನ್ನದಾದಂತಹ ಯಾವ ದಿವ್ಯವಾದ ಸ್ವರೂಪ ಉಂಟು. ಆ ಮುಷ್ಟಿ ಹತಿಯಲ್ಲಿ ವಜ್ರ ಮುಷ್ಟಿ ಇದು, ಈ ಮುಷ್ಟಿಯಲ್ಲಿ ಬಡಿದಾನೆ ನಿನಗೆ. ಹರಿವರನ ಹತಿಗೆ ಮನವಲ್ಲಾಡಿ ಮಧ್ಯಮನು ಧರೆಗೊರಗಿ ತಿಸಿದ ಜಂತುವೆಂದೇ ಮಿಗವ ಜರೆದು ಜಾರಿದೆನಲ್ಲ. ಜಂತುವೆಂದೇ ಮಿಗವ ಜರೆದು ಜಾರಿದೆನಲ್ಲ. ಜಾರಿದೆನಲ್ಲ. ಸೋಮವಂಶದ ಕೀರ್ತಿ ಕಪಿಯ ಕೈಪಾಲದುದು. ಸೋಮವಂಶದ ಕೀರ್ತಿ ಕಪಿಯ ಕೈಪಾಲದುದು. ಸೋಮವಂಶದ ಕೀರ್ತಿ ಕಪಿಯ ಪಾಲಾಯ್ತು. ಮುರಿದುದು ಇನ್ನಲ್ಲಿ ಬಲ ರಾಜಸೂಯಾಧ್ವರವು ಬಿರುದು ಅಳಿದು ಕಲಿಭೀಮ ಸತ್ತ ಕಲಿಭೀಮ ಸತ್ತ ಈ ವನದೊಳಗೆ ಮರುತಂಗೆ ಮಸಿ ಬಳಿದೆ ಕೃಷ್ಣೇ ಕೀಳಾಗಿ ಕಾಣುವಳು. ಹೌದು, ಕೃಷ್ಣೇ ಕೀಳಾಗಿ ಕಾಣುವಳು. ಬಲಹೀನ ಎಂದು ದುರ್ಬಲ ನಾನಾದೆನಲ್ಲ. ಹರಿವರ ನದಿಗೆ ಮನವಲ್ಲಾಡಿ ಗದೆಯನ್ನು ಎತ್ತಿದ್ದೇ ತಡ ತನ್ನ ಕೈಗಳಿಂದಲೇ ಸೆಳೆದುಕೊಂಡು ನನ್ನ ಮೇಲೆ ಹೊಡೆತವನ್ನೇ ಕೊಟ್ಟನಲ್ಲ. ಒಳ ಸರಿದ ಅವನ ಕೈ ಕಾಲುಗಳು ಎಷ್ಟು ಬಲಯುತವಾಗಿವೆಯೋ, ಹೊರಗಿನದು ಪ್ರದರ್ಶನ, ದರ್ಶನ ಒಳಗುಂಟು ಅಂತ ತೋರ್ಪಡಿಸಿದನಲ್ಲ. ಬಂದದ್ದು ನಾನು ಪುರುಷಾಮೃಗವನ್ನು ಪಡೆಯುವುದಕ್ಕೆ. ಕಳುಹಿಸಿಕೊಟ್ಟವ ನಮ್ಮಣ್ಣ ಧರ್ಮಜ ಹಾಗೂ ದೇವಕೃಷ್ಣ. ಚಂದ್ರವಂಶದ ಕೀರ್ತಿ ನಮ್ಮಿಂದ ಬೆಳಗುತ್ತದೆ ಅಂತ ನಾವು ತಿಳಿದವರು ಅಲ್ಲ, ನಾವಲ್ಲ, ಲೋಕದ ಮಂದಿ ತಿಳಿದದ್ದು. ಧರ್ಮಸ್ಥಾಪನೆಗಾಗಿ ಪಾಂಡವರ ಬದುಕು. ಆದರೆ ಇವತ್ತು ನಮ್ಮಪ್ಪನ ಸದ್ಗತಿಗಾಗಿ ಮಾಡುವ ರಾಜಸೂಯಾಧ್ವರಕ್ಕೆ ಬೇಕಾಗಿರುವ ಪುರುಷಾಮೃಗವನ್ನು ತರುವುದಕ್ಕೆ ಬಂದ ಈ ಮಧ್ಯಮ ಧರಾಶಾಹಿಯಾದನಲ್ಲ. ವಂಶಕ್ಕೆ ನಮ್ಮಿಂದ ಕೀರ್ತಿ ಬರಬೇಕು, ಬರುವುದಿಲ್ಲ ಅಂತಾದ್ರೆ ಹೋಗಬಾರದು, ತಟಸ್ಥನಾಗಿ ಆದ್ರೂ ಇರಬೇಕು. ವಂಶಕ್ಕೆ ಕೊಡುವ ಕೊಡುಗೆ ಅದೇ ನಮ್ಮ ಕೊಡುಗೆ. ಆದ್ರೆ ನನ್ನಿಂದ ಇವತ್ತು ಪಾಂಡವರನ್ನ ಕೀರ್ತಿಯ ಸಂಚಯನ ಆಗುತ್ತದೆ ಅಂತ ಭಾವಿಸಿದ ಲೋಕಕ್ಕೆ ಕೀರ್ತಿಯೇ ಮಾಸಿ ಬಳಿದು ಹೋಗಾಗಾಯ್ತಲ್ಲ. ಚಂದ್ರ ವಂಶಕ್ಕೆ ಅದು ಈ ಭೀಮನಿಂದ. ಶತಗಜತ್ರಾಣಿ ಭೀಮಸೇನ ಮಲ್ಲ ಭೀಮಬಲ ಪರಾಕ್ರಮಿ, ಅವನಿಂದ ಹೀಗಾಗಿ ಹೋಯಿತು ಅಂತಾದರೆ ದೊಡ್ಡ ವಿಷಯ ಅಲ್ಲ.
ಕೈ ಹಿಡಿದಂತಹ ದ್ರೌಪದಿ ಬರುವಾಗಲೇ ನನ್ನನ್ನು ಸರಿ. ಕಳುಹಿಸಿಕೊಟ್ಟವಳು. ಹಾ. ಈ ದಿನ ಈಗ ಈ ಕಾಡಗಪಿಯಿಂದ ನಾನು ಕೆಳಗೆ ಬಿದ್ದಿದ್ದೇನೆ ಅಂತಾದ್ರೆ, ಹಾ. ದುರ್ಬಲನಾದ್ರೆ ಹಾ. ಕೈ ಹಿಡಿದ ಹೆಂಡತಿಯನ್ನು ಹೇಗೆ ನಾನು ಮುಖ ಕಾಣಿಸಲಿ? ಛೇ. ಉಳಿದವರ ಎದುರಲ್ಲಿಯೂ ದುರ್ಬಲನಾದರೆ ಅಡ್ಡಿಯಲ್ಲ. ಹಾ. ಹೆಂಡತಿ ಎದುರಲ್ಲಿ ಯಾವನು ದುರ್ಬಲನಾಗ ಕೂಡದು. ಹಾ. ಅವ ಪ್ರಬಲನೇ ಆಗಿರಬೇಕು. ಇಲ್ಲ ಅಂತಾದ್ರೆ ಅವನ ಸಾಂಸಾರಿಕ ಬದುಕು, ಅವನ ಜೀವನ ಮುಂದಿನದ್ದು ಸಫಲ ಆಗುವುದಿಲ್ಲ. ಇದು ಸಾಮಾನ್ಯರಿಗೂ ಬೇಕಾಗಿರುವ ವಿಷಯ. ಅದರಲ್ಲಿಯೂ ಕ್ಷತ್ರಿಯ ಕುಲಪುಂಗವನಾಗಿರುವ ಭೀಮನ ಬದುಕಲ್ಲಿ ಹೀಗಾದ್ರೆ ಹಾ. ದ್ರೌಪದಿ ಏನೆಂದಾಳು? ಏನೆಂದ? ನನ್ನನ್ನು ನಂಬಿ ಕಳುಹಿಸಿದ ಧರ್ಮಜನು ಮೊದಲೇ ತಲೆಬಿಸಿಯಲ್ಲಿದ್ದವ. ಹಾ. ಹೀಗೂ ಆಯ್ತು ಅಂತಾದ್ರೆ ಅವನ ತಲೆಬಿಸಿಯನ್ನು ಸರಿಪಡಿಸುವವರು ಯಾರು? ಯಾರು? ಸಂಕಲ್ಪಬದ್ಧನಾಗಿ ಕಳುಹಿಸಿದ ಕೃಷ್ಣನಿಗೆ ಇದು ಸಮ್ಮತವೋ? ಹಾ. ಏನು ಮಾಡ್ಲಿ, ಏನು ಮಾಡ್ಲಿ, ಏನು ಮಾಡ್ಲಿ? ಅಳುವ ಅನುಜನ ಕಳು ಯುಗ ಪುರುಷ ಹನುಮ ಇಂತೆಂದ ಶಶಿಕುಲ ಸೌಭಾಗ್ಯ ಶಶಿಕುಲದ ಸೌಭಾಗ್ಯವಾರಿಧಿಗೆ ಶೋಭಿಸುವ ಚಂದ್ರಮ ನೀನು ಹಾ, ಅಸಮಬಲ ಕಲಿ ನೀನಹುದು ಧರೆಗೆ ಶಶಿಕುಲದ ಸೌಭಾಗ್ಯವಾರಿಧಿಗೆ ಶೋಭಿಸುವ ಚಂದ್ರಮ ಅಸಮಬಲ ಕಲಿ ನೀನಹುದು ಧರೆಗೆ ಕುಸಿಯದಿರು ಕುಸಿಯದಿರು ನಿನಗಗ್ರಭವನ ನಿನಗಗ್ರಭವನ ಸಂಜಾತನಿಗೆ ನೀನು ಕುಸಿಯದಿರು ನಿನಗಗ್ರಭವನ ರಸಯಧಿಮ ಸಂಜಾತನಿಗೆ ಮದ ವಿಷಮವಹುದೆಂಬುದನು ಮದ ವಿಷಮ ಅಹುದೆಂಬುದನು ತಿಳಿಸುತ್ತ ವಿಷವ ಕಳೆಯಕ್ಕೆ ಅಣಕವಾಡಿದೆ ವಿಷವ ಕಳೆಯಲ್ ಕಣಕವಾಡಿದೆ ಶಶಿಕುಲದ ಸೌಭಾಗ್ಯವಾರಿದಿಗೆ ಶೋಭಿಸುವ ಚಂದ್ರಮ ಆ ಆ ಆ ಅಯ್ಯ ಭೀಮಸೇನ, ಓ ಕುಸಿಯದಿರು. ಕುಸಿದಾಯ್ತಲ್ಲ, ಇನ್ನೆಲ್ಲಿಗೆ ಕುಸಿಯುವುದು? ಅಯ್ಯ, ಓ ಶಶಿಕುಲ ಹೇಳುವಂತಹ ಸಮುದ್ರ, ಹಾ, ಆ ಶಶಿಕುಲ ಅನ್ನುವುದೇ ಒಂದು ಸೌಭಾಗ್ಯದ ಸಮುದ್ರ. ಅಯ್ಯ, ಹೌದು, ಹೇಳ್ತಾ ಇದ್ರು. ಹೇಳ್ತಾ ಇದ್ರು ಅಲ್ಲ, ಇನ್ನೂ ಕೂಡ ಹೇಳುವುದಕ್ಕಿದೆ. ಹೇಳೋರಿರ್ಬೋದು, ನಾವು ಇನ್ನೇನು. ಭೀಮಸೇನ, ಓ ಆ ಸೌಭಾಗ್ಯಕ್ಕೆ ನೀನು ಚಂದ್ರನೋಪಾದಿಯಲ್ಲಿ ತಂಪನ್ನು ಕೊಡುವುದಕ್ಕಿರುವೋನಯ್ಯ. ಅಂತ ಹೇಳ್ತಾ ಇದ್ದ ಮಂದಿಗಳಿದ್ರು. ಇನ್ನೆಲ್ಲಿಂಟು ತಂಪು, ಒಟ್ಟು ಬಿಸಿಯೇ. ಸಹಜವಾಗಿಯೇ ಮಾನಸದಿಂದ ಕುಸಿದವನಿಗೆ ಈ ಭಾವ ಬರಲೇಬೇಕು. ಹಾ, ಆವಾಗ ಎಲ್ಲವನ್ನು ಗೆದ್ದು ಎದ್ದು ನಿಂದವ ಅದನ್ನು ತಣಿಸಬೇಕು. ಮನಸ್ಸೇ ಪ್ರಧಾನ ಅಂತ ಹೇಳ್ತಾರೆ ಗುರುಗಳು ಆಗಾಗ. ಎಲ್ಲದಕ್ಕೂ ಬಂಧಕ್ಕೂ ಮೋಕ್ಷಕ್ಕೂ ಅದುವೇ ಕಾರಣ ಇರಲಿ. ಹಾ, ಆದರೆ ನಿನ್ನನ್ನು ಮೋಕ್ಷದ ಎಡೆಗೆ ಸಾಗಿಸುವುದಕ್ಕೆ, ಅರ್ಥಾತ್ ನೀನು ಯಾವ ಹಂತದಲ್ಲಿ ಈಗ ಕುಸಿದಿದ್ದೀಯ, ಹಾ, ಈ ಕುಸಿದಲ್ಲಿಂದ ನಿನ್ನನ್ನು ಏಳಿಸುವುದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇನೆ. ಹೇಳುವವ ಯಾರು ಅಂತ ಗೊತ್ತಾಗ್ಲಿಲ್ಲ. ನೀನು ಅಸಮಬಲ ಕಲಿಭೀಮನಿದ್ದಿ ಅನ್ನುವುದನ್ನು ನಾನು ಅರಿತಿದ್ದೇನೆ. ಹಾ, ಅನ್ನುವಾಗ ನಿನಗೆ ಸಂಶಯ ಇನ್ನೊಬ್ಬರ ಬಂದದ್ದು. ಸದ್ಗುಣವನ್ನೋ ಬಲವನ್ನೋ ಶ್ರೇಷ್ಠತೆಯನ್ನೋ ಗುರುತಿಸುವುದು ಇನ್ನೊಬ್ಬ ಬಲಾಢ್ಯನೇ ಮಾತ್ರ ಸಾಧ್ಯ. ಮಾತ್ರ ಅಲ್ಲ ಅಯ್ಯ, ಓ ನಾನು ಯಾರು ಗೊತ್ತಾ? ಯಾರಯ್ಯ? ನಿನ್ನ ಅಗ್ರಭವನಾದಂತಹ ಆಂಜನೇಯ. ಆಂಜನೇಯ
ಹನುಮಂತ. ಆಂಜನೇಯ ಹೌದಪ್ಪ. ಅಣ್ಣ ಶರಣು 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 ಅಣ್ಣ ಅಣ್ಣ ದೇವ ಪರಾಕು ರಕ್ಷಿಸಬೇಕು. ಓ ಓ ಶರಣಣ್ಣ ದೇವ ಪರಾಕು ರಕ್ಷಿಸಬೇಕು ರಕ್ಷಿಸಬೇಕು. ಮರೆತಪ್ಪ ಮನ್ನಿಸಬೇಕು ತಪ್ಪ ಮನ್ನಿಸಬೇಕು ತಪ್ಪ ಮನ್ನಿಸಬೇಕು ಮನ್ನಿಸಬೇಕು. ಕ್ಷಮಿಸಬೇಕು. ಬಿರಿದು ಮತ್ತೊಂದಿಗುದೆನ್ನುವ ಸತ್ಯವ ಸತ್ಯವ ಅರಿತುಕೊಂಡೆನು ಸತ್ಯವಾಯ ಅರಿತುಕೊಂಡೆನು ನಿನ್ನ ದಯದಿ. ಬಿರಿದು ಮತ್ತೊಂದಿಗುದೆನ್ನುವ ಸತ್ಯವ ಅರಿತುಕೊಂಡೆನು ನಿನ್ನ ದಯದಿ. ಶರಣಲ್ಲ ದೇವ ಪರಾಕು ರಕ್ಷಿಸಬೇಕು. ಓ ಓ ಓ ಅಲ್ಲ ದೇವ ಮನೋಜವಂ ಆರುದೋಲ್ಯ ವೇಗಂ ಜಿತೇಂದ್ರಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಶರಣಂ ಶರಣಂ. ಅಣ್ಣ ಇದು ಬಾಯ್ಪಾಠ ಮಾಡಿದ್ದಲ್ಲ, ನಿನ್ನನ್ನು ನೋಡಿದಾಗ ಬಂದದ್ದು. ಅದುವೇ ಸರಿಯಾದ್ದು, ನೋಡಿದಾಗ ಬರಬೇಕು. ಅಣ್ಣ ಬಾಯಿ ಪಾಠ ಮಾಡಿದ್ರೆ ಇಲ್ಲಿಗೆ ಆಗ್ಲಿಕ್ಕಿಲ್ಲ. ಆಗ್ಲಿಕ್ಕೆ ಇಲ್ಲ. ನನ್ನಣ್ಣ ಅಂತ ಗೊತ್ತಾದಾಗ ಹ. ಮಾತು ಮೂಕವಾಯಿತು, ಹೃದಯ ತುಂಬಿ ಬಂತು, ಹ. ಆನಂದ ಬಾಷ್ಪ ಕಣ್ಣಿನಿಂದ ಬೀಳುವುದಕ್ಕೆ ತೊಡಗಿತು. ಅದು ಬರಲೇಬೇಕು. ಅಣ್ಣ ತಿಳಿಯದೆ ಹ. ನಾ ಮಾಡಿದ ಅಪರಾಧ. ಹ. ತಿಳಿದಿದ್ರೆ ನೀನು ಹನುಮಂತ ಅಂತ ಗೊತ್ತಾಗಿದ್ರೆ ಅಡ್ಡ ಬೀಳಲಿಕ್ಕೆ ಮೊದಲೇ ಇತ್ತು ಆರಂಭದಲ್ಲಿ. ಆದರೆ ಕಾಡ ಕಪಿಯಂತೆ ಹ. ಕೋಡಗ ವೃದ್ಧ ಕೋಡಗನಂತೆ ನೀನಿದ್ದ ಸ್ಥಿತಿಯಲ್ಲಿ ಹ. ನನ್ನಲ್ಲಿದ್ದ ಜ್ಞಾನದ ಪಕ್ವತೆ ಸಾಲದಾಗಿ ಹೋಯ್ತು ನಿನ್ನನ್ನು ಕಾಣಲಿಕ್ಕೆ. ಅದು ಕಾರಣ ಉಂಟು ಅದಕ್ಕೆ. ಅಣ್ಣ. ಕಾಡ ಕಪಿಯಾಗಿ ನಾನು ಕಾಣುವುದಕ್ಕೆ ಕಾರಣ ನಿನ್ನಲ್ಲಿದ್ದಂತಹ ಕಾಡ ಕಪಿತ್ವ ದೂರ ಆಗಬೇಕು, ಅಲ್ಲವೇ? ನಿನ್ನಲ್ಲಿದ್ದಂತಹ ಯಾವ ಮದ ದೂರ ಆಗಬೇಕು. ಅಣ್ಣ. ಆ ಮದ ನಿನಗೆ ನಿನ್ನಂತಹ ಒಬ್ಬ ಭೀಮಸೇನನಿಗೆ, ಅದು ಕೂಡ ರಸಯಧಿಪನಾದ ಭೂಮಿಜನ ಮಗನಾದಂತಹ ನಿನಗೆ ಅದು ಅಯೋಗ್ಯ. ಆ ಸಂಗತಿ ಈಗ ಗೊತ್ತಾಗದು. ಹ. ಉದರದೊಳಗೆ ಬಂದ ರಕ್ಕಸಿಯನ್ನೇ ಹ. ಕೊಲ್ಲುವುದಕ್ಕಾಗಿ ಪ್ರಯತ್ನ ಮಾಡಿದವ. ಅದು ನಿನಗೆ ಮಾತ್ರ ಗೊತ್ತು ಸರಿಯಾದ ರಾಮಾಯಣ ಏನು ಅಂತ. ಲಂಕಿಣಿಯನ್ನು ಮುಷ್ಟಿ ಮಾತ್ರದಿಂದಲೇ ಕೊಂದವ. ಇದೆಲ್ಲ ಕೇಳಿದ್ದೆ, ಹಾ. ಆದ್ರೆ ನೀನು ಹನುಮಂತ ಅಂತ ಗೊತ್ತಿರಲಿಲ್ಲ. ಆ ಈಗ ಗೊತ್ತಾಯ್ತು. ಸರಿ. ಕ್ಷಮಿಸಬೇಕು, ಆ, ತಮ್ಮನನ್ನು ಆ. ಪೋಷಿಸಬೇಕು, ಹಾ. ಪೊರೆಯಬೇಕು ಅಂತ ಪ್ರಾರ್ಥನೆ. ಅದು ಇರ್ಲಿಯಪ್ಪ. ಈಗ ನೀವು ಇಲ್ಲಿ ಕಾಡಿಗೆ ಬಂದ ಸಂಗತಿ ಕಾರಣ ಎಂಥದ್ದು? ಕಾರಣ ಹೌದೌದು, ಕಾರಣ ಉಂಟು. ಕಾರಣ ಹೌದು, ಅಪ್ಪನ ಸದ್ಗತಿಗಾಗಿ ಮಾಡಲೇಬೇಕದು. ದೊಡ್ಡ ದೊಡ್ಡ ಹಿರಿಯರ ವ್ಯಾಸರ ಕೃಷ್ಣನವರ ಮಾರ್ಗದರ್ಶನದಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೇವೆ. ಎಲ್ಲ ಧರಣಿಪರನ್ನು ಗೆದ್ದಾಯ್ತು, ಕಪ್ಪವನ್ನು ಸಂಗ್ರಹಿಸಿ ಆಯಿತು. ಕೊನೆಗೊಂದು ಆಗಬೇಕಲ್ಲ, ವೈದಿಕ ವಿಧಿವಿಧಾನಗಳ ಮೂಲಕವಾಗಿ ಅದಾಗಬೇಕು. ಆ ಕಾರ್ಯಕ್ರಮಕ್ಕಾಗಿ ಬರುವ ಸಮುದ್ರದೋಪಾದಿಯಲ್ಲಿ ಬರುವ ಹಾ, ಜನರು ಅದು ಕೆಲವರನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ.
ಮೃಗ ಹಿಮಾಲಯದ ಅದ್ರಿಯಲ್ಲಿ ಹಾ, ಹಾ. ಮಾನಸ ಸರೋವರದ ಪಕ್ಕದಲ್ಲಿ ಗುಹೆಯೊಂದರಲ್ಲಿ ಇದೆ ಅಂತ ಹೇಳಿದ್ದಾರೆ, ಎಲ್ಲ ಮಾರ್ಗದರ್ಶನ ಮಾಡಿದ್ದಾನೆ. ಮಾಡಿದ್ದಾರೆ. ಹಾಗಾಗಿ ಈ ದಾರಿಯಲ್ಲಿ ಮುಂದೆ ಕ್ರಮಿಸಿದರೆ ಅದು ದೊರೆಯುತ್ತದೆ ಎನ್ನುವುದು ನಂಬಿಕೆ. ಎಲ್ಲ ಹೌದು, ಆದರೆ ಇನ್ನು ಪಥದರ್ಶನ ತಮ್ಮಿಂದಾಗಬೇಕು. ಪುರುಷಾಮೃಗವನ್ನು ತರುವಂತಹ ಸಂಗತಿಯಲ್ಲಿ ನೀನು ಪ್ರವೃತ್ತನಾದದ್ದು ಹೌದು. ಅದಷ್ಟು ಸುಲಭ ಅಲ್ಲ. ಯಾಕೆ? ಅತ್ಯದ್ಭುತವಾದಂತಹ ತನ್ನ ಸ್ವರೂಪವನ್ನು ಮರೆಮಾಚಿಕೊಂಡು ಗುಹೆಯಲ್ಲಿ ಶಿವನನ್ನು ತಪ್ಪಿಸುವಂತಹ ಒಂದು ಪುರುಷಾಮೃಗ, ಅದನ್ನು ಪುರುಷ ಮೃಗ ಅಂತನೂ ಕರೀತಾರೆ. ಅದು ಅನ್ವೇಷಣೆ ಮಾಡ್ತಾ ಇದೆ ಇವತ್ತು ಕೂಡ ಪುರುಷನನ್ನು. ತಪ್ಪಿಸುವುದರ ಮೂಲಕವಾಗಿ ನಿರಂತರವಾದಂತಹ ಅನ್ವೇಷಣೆ, ಹುಡುಕಾಟ ಹುಡುಕಾಟ ಹುಡುಕಾಟ. ಹಾಗಾಗಿ ಆ ಹುಡುಕಾಟದೆಡೆಗೆ ಸಾಗುವ ನೀನು ಹುಡುಗಾಟವನ್ನು ಬಿಡಬೇಕು. ನಿನ್ನ ಕೇವಲವಾದಂತಹ ಶರೀರದಲ್ಲಿರುವ ತ್ರಾಣವೋ ನಿನ್ನ ಬಲ್ಪೋ ಅದು ಅಲ್ಲಿ ಯಾವುದು ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ಅವ ಎದ್ದು ಮುಳಿದು ನಿಂದ ಅವನ ತಪಸ್ಸಿಗೆ ವಿಘ್ನ ಬಂತು ಅಂತಾದರೆ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡುವಂತಹ ಸಾಮರ್ಥ್ಯ ಉಂಟು. ನೀನೀಗ ಪಥ ನಿರ್ದೇಶ ಮಾಡಬೇಕು ಅಂತ ಹೇಳ್ತಾ ಇದ್ದಿ. ಅಯ್ಯ, ಲಾಲಿಸಬೇಕು ಒಂದೆರಡು ಮಾತು. ಲಾಲಿಸಲ ಕಲಿ ಭೀಮ ನನ್ನಯ ಬಾಲದಲ್ಲಿ ತವ ಭಾಗ್ಯವಿದೆ, ತವ ಭಾಗ್ಯವಿದೆ. ಲಾಲಿಸಲ ಕಲಿ ಭೀಮ ನನ್ನಯ ಬಾಲದಲ್ಲಿ ತವ ಭಾಗ್ಯವಿದೆ. ನೀನು 7 ರೋಮಗಳನ್ನು ತಕ್ಷಣ ಕಿತ್ತುಕೊಡು ಎನಲು ಲಾಲಿಸು. ಲಾಲಿಸು ತಮ್ಮ ಭೀಮಸೇನ, ಅಣ್ಣದೇವ, ನೀನು ಮುಂದೆ ಸಾಗಬೇಕಾದ್ದು ಅನಿವಾರ್ಯ. ನಿನ್ನ ಅಣ್ಣ ಕೈಗೊಂಡಂತಹ ರಾಜಸೂಯ ನಿರ್ವಿಘ್ನವಾಗಿ ಪರ್ಯವಸಾನವಾಗಬೇಕಾದ್ದು, ಮಂಗಳವಾಗಬೇಕಾದ್ದು ಅನಿವಾರ್ಯ. ಅದಕ್ಕೆ ದೊಡ್ಡಣ್ಣನಲ್ಲಿ ಕೇಳುವುದು ಏನು ಮಾಡುವುದು ಅಂತ. ಆದ ಕಾರಣ ಪುರುಷಾಮೃಗವನ್ನು ತರುವುದಕ್ಕೆ ನೀನು ಹೊರಟು ನಿಂತದ್ದು ಹೌದು, ಒಳ್ಳೆಯ ಸಂಗತಿ. ಹಾಗೆಂತ ಅವನನ್ನು ಒಲಿಸಿ ತರಬೇಕಾದ್ದು ಕರ್ತವ್ಯ. ಹಾಗೆಂತ ನೇರವಾಗಿ ಹೋಗುವುದೇ ಅಲ್ಲ. ನಿನ್ನ ಪಥ ನಿರ್ದೇಶ ತನ್ಮೂಲಕವಾಗಿ ನೀ ಪಡೆಯಬೇಕಾದಂತಹ ಸೌಭಾಗ್ಯ ನನ್ನ ಬಾಲದಲ್ಲಿದೆ. ಅಯ್ಯ, ನನ್ನ ಬಾಲದಲ್ಲಿದೆ. ಹನುಮನ ಬಾಲ ಬಹಳ ಮಾಡಿದೆ ಹಿಂದೆ, ಗೊತ್ತು. ಅದು ಇದೆ ಅಂತ ಅರ್ಥ ಆಗ್ಲಿಲ್ಲ. ತಮ್ಮನಿಗೂ ಅದರಲ್ಲಿ ಸೌಭಾಗ್ಯ ಇದೆ. ಕಪಿಗಳಿಗೆ ಬಲ ಇರುವುದೇ ಬಾಲದಲ್ಲಿ ಅಂತ ಆಗುವಾಗ ಕೇವಲ ಕಪಿಗಳಿಗಲ್ಲ, ಕಪಿಗಳನ್ನಾಂತುಕೊಂಡು ಕಪಿಗಳಿಗೆ ಆಶ್ರಯವನ್ನು ಕೊಡುವಂತಹ ಕಪಿಗಳಿಂದ ಆಶ್ರಿತನಾದಂಥವನಿಗೂ ಕೂಡ ಸೌಭಾಗ್ಯ ಬಾಲದಲ್ಲಿಯೇ ಇರುವುದು. ಆದ ಕಾರಣ ಒಂದು ಕೆಲಸ ಮಾಡಬೇಕು. ಎದ್ರೆ ಕೂತುಕೊಳ್ಳಿಕ್ಕಾಗುವುದಿಲ್ಲ, ಕೂತ್ರೆ ಏಳ್ಲಿಕ್ಕಾಗುವುದಿಲ್ಲ. ಅಂತಹ ಒಂದು ಮುದಿತನ ಆವರಿಸಿದೆ. ನೀ ಕಾಣ್ತದೆ, ನಿನಗೆ ಕಾಣ್ತದೆ ಅಷ್ಟೇ. ಆದ ಕಾರಣ ಇದೆ ಅಂತ ನಾನು ಹೇಳುವುದಿಲ್ಲ, ಕಾಣ್ತದೆ. ಒಂದು ಕೆಲಸ ಮಾಡು. ಏನು? ನನ್ನ ಬಾಲದಲ್ಲಿ 7 ರೋಮಗಳನ್ನು ಕೀಳಬೇಕು ನೀನು. ಎಷ್ಟು ಎಷ್ಟು? 7 ರೋಮ. ಬರೇ 7? ಅದು ಸಾಕು. ನೀನೊಂದು ಕೆಲಸ ಮಾಡಿ, ನಿನಗೆ ಒಳ್ಳೆದಾಗಬೇಕು. ಆದ ಕಾರಣ ಅದನ್ನು ಕಿತ್ತು ಆ ಸೌಭಾಗ್ಯವನ್ನು ಬರುವುದುಂಟುಂಟು. ಅದು ತ್ರಾಣ ಅಲ್ಲಿಂದ ಬರುವುದು ಅಂತ ಅಲ್ವಾ? ಹಾಗೆ ಆಗ್ಲಿಕ್ಕಿಲ್ಲ. ನೋಡ, ಪ್ರಯತ್ನಿಸ್ತೇನೆ. ಆಯ್ತು, ನೋಡು. ಆಗ್ಲಿಲ್ವಾ? ಇದೆಂತದು? ನಾನು ಎಂತ ರಕ್ಕಸರನ್ನೆಲ್ಲ ಕೊಂದಿದ್ದೇನೆ. ಬರುವಾಗ ಆನೆಯನ್ನು ಒಂದೇ ಪೆಟ್ಟಿನಲ್ಲಿ ಮಡುವಿದ್ದೇನೆ. ನೀನು ರಕ್ಕಸರನ್ನು ಕೊಂದದ್ದು, ಆನೆಯನ್ನು ಮಡುಹಿದ್ದೆಲ್ಲ ಹೌದು. ಅದೇ ಭಾವದಲ್ಲಿ ಈ ಕೂದಲು ಬರ್ಲಿಕ್ಕಿಲ್ಲ. ಬರುವುದಿಲ್ವಾ? ಸೊರಗಿ ಹೋದೆ, ನಾನು ಬಿದ್ದೆ. ಎಂತದಿದು? ಅರಿತುಕೊಳ್ಳೋ ತಮ್ಮ ತಮ್ಮ, ಅರಿತುಕೊಳ್ಳೋ ತಮ್ಮ, ಅರಿತುಕೊಳ್ಳೋ ತಮ್ಮ.
ಕೈ ಹಾಕಿ ಯಾರುಂಟು ನನ್ನದಲ್ಲ. ನಿನ್ನದು. ಯಾಕೆ? ಮತ್ತೆ ಅವರವರದ್ದು ಕೆಲವರಿಗೆ ಅಭ್ಯಾಸ ಆಗಿರ್ತದೆ. ಅಭ್ಯಾಸ ಮಾತ್ರ ಅಲ್ಲ, ಭಾವದಲ್ಲಿ ಸಾಗಬೇಕು. ಸರಿ ಸರಿ. ಹಾಗಾಗಿ ಆಸೆ ಮಾಡಿದ್ದಲ್ಲ ಕೊಟ್ಟಿದ್ದೇನೆ. ಇದು 7. ಎಂತದಕ್ಕೆ ಇದು? ಇದಕ್ಕೂ ಪುರುಷ ಮೃಗಕ್ಕೂ ಎಂತ ಸಂಬಂಧ? ನೀನು 7 ಬೇಕು, ಅದಕ್ಕೆ 7 ಮಾತ್ರ ಅಲ್ಲ, ನೀನು 7 ದಾಟಿ ಮುಂದೆ ಸಾಗಬೇಕು. ಪಂಚಮಹಾಭೂತಗಳು 5, ಅಹಂಕಾರ, ಮಹತ್ತತ್ವ, ಈ ಸಪ್ತಾವರಣದಿಂದ ಹೊರಗಿರುವುದು ಅದು ನಿಜವಾದಂತಹ ಶಿವತತ್ವ. ಅದನ್ನೇ ನಾವು ಹೇಳುದು ಸಪ್ತಮಂ ದೈವತೀತ. ಗೊತ್ತುಂಟು, ಸರಿ, ಗುರುಗಳು ಸರಿ ಪಾಠ ಮಾಡ್ತಾರೆ. ಹಾಗಾಗಿ ಆ 7 ದಾಟಿ 8ನೇದಕ್ಕೆ ಸಾಗಿದಾಗ ಮಾತ್ರ ಸಿಗುವಂಥದ್ದು ಆ ಪರತತ್ವದ ಪರಶಿವ ತತ್ವದ ಪ್ರತೀಕವಾಗಿ ಈ 7 ಕೇಶರಾಶಿಗಳು. ಯಾಕೆ ಕೇಶವೇ ಆಗಬೇಕು ಅಂತ? ಈ ಅಲೌಕಿಕವಾದ ವಿಷಯ ನಿನ್ನದು ಸರಿ, ಆದ್ರೆ ಲೌಕಿಕವಾಗಿದ್ರೆ ಬಳಕೆ ಇಲ್ಲ. ಆ ಬೆಳಕಂತ ಈಗ ಈ ಕೇಶದಿಂದ ವಿಶೇಷವಾಗಿ ಈ ಕೇಶಾದಿಗಳು ಏನುಂಟು ಇದೆಲ್ಲ ತಂದೆಯ ಶಕ್ತಿಯಿಂದ ಹುಟ್ಟುವಂಥದ್ದು. ಪಿತೃತಃ ಜಾಯಂತೆ. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಹೋಗುವ ತಂದೆಯ ಅನುಗ್ರಹ ಬೇಕು, ವಾಯುದೇವನ ಅನುಗ್ರಹ ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಬ್ರಹ್ಮ ವಿಷ್ಣು ಶಿವ ಶಕ್ತಿಗಳ ಪ್ರತೀಕವೇ ನನ್ನ ಶರೀರ. ಮತ್ತೆ ಕೇಳಿದ ಹಾಗೆ ಎಂದು ಶಿವಾನುಗ್ರಹ ಶಿವನ ಅಂಶವೇ ನೀನು ಅಂತ ಕೇಳಿದೆ. ಅದು ಶಿವಾಂಶದಿಂದ ವಾಯುವಿನ ಮೂಲಕವಾಗಿ ಅಂಜನೆಯ ಗರ್ಭಕ್ಕೆ ಅಲ್ಲಿಂದ ಹೊರಬಿದ್ದವನೇ. ಅದು ಮಾತ್ರ ಅಲ್ಲ, ಮತ್ತೆ ಯಾರೆಲ್ಲ ಪ್ರಪಂಚದಲ್ಲಿ ಅನುಗ್ರಹಿಸುವುದಕ್ಕೆ ತೊಡಗಿದ್ದಾರೆ ಪ್ರಪಂಚವನ್ನು ಆ ಎಲ್ಲರ ಅನುಗ್ರಹ ಉಂಟು ಬ್ರಹ್ಮನಿಂದ ತೊಡಗಿ. ಎಲ್ಲರಿಗೆ ಸಮಷ್ಟಿಯಲ್ಲಿ ಏನು ಅಂತ ಕೇಳಿದ್ರೆ ಬ್ರಹ್ಮ ವಿಷ್ಣು ಶಿವತತ್ವದ ಪ್ರತೀಕವಾಗಿ ಅದನ್ನೇ ಪರಶಿವ ತತ್ವ ಅಂತ ಅದನ್ನು ನೀನು ಗೆಲ್ಲಬೇಕು. ಯಾಕೆ? ಆ ಪುರುಷಾಮೃತ ಹೇಳುವಂಥದ್ದೇ ಅದು ಶಿವನ ಅತ್ಯಂತ ಅದ್ಭುತವಾದಂತಹ ಅನ್ವೇಷಣೆಯಲ್ಲಿ ತೊಡಗಿದಂತಹ ಅದು ಒಂದು ಅದು ತಪಸ್ಸು. ಅದಕ್ಕೆ ವಿಘ್ನ ಬರಕೂಡದು. ವಿಘ್ನ ಬಂದರೆ ಮುರಿದು ಮುಕ್ತದೆ ಪ್ರಪಂಚವನ್ನು. ಈಗ ಈ ರೋಮಗಳನ್ನು ನೀನು ಹೋಗಿ ಅದನ್ನು ಒಲಿಸಿಕೊಳ್ಳಬೇಕು. ನಿನ್ನ ಮಾತಿಗೆ ಅದು ಬರ್ತದೆ, ಬಂದು ಅದು ಮನೋವೇಗ. ನೀನು ವಾಯುವೇಗಿ, ಅದು ಮನೋವೇಗಿ. ನಿನ್ನಿಂದ 100 ಪಟ್ಟು ಅಧಿಕದಲ್ಲಿ ಅದು ಸಾಗ್ತದೆ. ಹಾಗೆ ಸಾಗುವಾಗ ಅದರ ಕೈಗೆ ನೀನು ಸಿಗಬಾರದು. ಒಂದು ವೇಳೆ ನಿನ್ನನ್ನು ಹಿಡಿತದೆ ಅಂತ ಆಗುವಾಗ ಈ 7ರಲ್ಲಿ ಒಂದನ್ನು ನೆಲಕ್ಕೆ ನನ್ನನ್ನು ಸ್ಮರಣೆ ಮಾಡಿಕೊಂಡು ಶಿವನನ್ನು ಸ್ಮರಣೆ ಮಾಡಿಕೊಂಡು ಎಸಬೇಕು. ತಕ್ಷಣದಲ್ಲಿ ಆ ಕೇಶ ಅದು ಲಿಂಗಾಕಾರವನ್ನು ಹೊಂದದೆ. ಲಿಂಗಾಕಾರವಾಗಿ ಶಿವಲಿಂಗಾಕಾರವಾಗಿ ಪರಿಣಮಿಸಿದ ಕಾಲಕ್ಕೆ ಅತ್ಯಂತ ಪರಮ ಭಾವುಕನಾಗಿ ಆ ಶಿವಲಿಂಗವನ್ನು ಪೂಜಿಸುವುದಕ್ಕೆ ಪುರುಷಾಮೃತ ಅಲ್ಲಿ ಕೂರ್ತದೆ. ಅಷ್ಟೊತ್ತಿಗೆ ನೀನು ಮುಂದೆ ಸಾಗಬೇಕು. ಅದು ವೃತನಿಷ್ಠ ಬಿಟ್ಟಿರುವುದಿಲ್ಲ. ಅದು ವ್ರತ ಬಿಟ್ಟರೆ ಅದಕ್ಕೆ ಜೀವಂತ ಇಲ್ಲ. ಹಾಗೆ ಅಲ್ಲಿ ಪೂಜಿಸುವ ಹೊತ್ತಿನಲ್ಲಿ ನೀನು ಮುಂದೆ ಸಾಗಬೇಕು ನಿನ್ನ ವೇಗದಲ್ಲಿ. ಮತ್ತೆ ಮರುಕ್ಷಣದಲ್ಲಿ ಪೂಜೆ ಮುಗಿಸಿ ಅದು ಮತ್ತೆ ನಿನ್ನನ್ನು ಹಿಡಿಯಬೇಕು. ನಾನು ಕೂಡ ಪೂಜೆಗೆ ಸೇರಿಕೊಳ್ಳಿಕ್ಕಿಲ್ಲ. ನೀನು ಸೇರಿದ್ರೆ ಇವತ್ತು ರಾಜಸೂಯಾತ್ಮರಾಗಲಿಕ್ಕಿಲ್ಲ. ಹಾಗಾಗಿ ಮತ್ತೆ ಪುನಃ ನಿನ್ನನ್ನು ಹಿಡಿದಕ್ಕೆ ಬಂತು ಅಂತ ಹೇಳುವಾಗ ಮತ್ತೆ ನನ್ನನ್ನು ಮತ್ತು ಶಿವನನ್ನು ಸ್ಮರಣೆ ಮಾಡಿಕೊಂಡು ಮತ್ತೆ ಆ ಕೇಶವನ್ನು ಎಸಬೇಕು. ಸರಿ, ಹೀಗೆ ರಾಜಸೂಯಾತ್ಮರದ ಯಾಗಶಾಲೆಯತ್ತ ನೀನು ಸಾಗುತ್ತಾ ಅಲ್ಲಲ್ಲಿ ಈ 7 ಕೂಡ ಎಸೆದ ಕಾಲಕ್ಕೆ 7 ಶಿವಲಿಂಗಗಳಾಗ್ತವೆ. ಆ 7 ಶಿವಲಿಂಗಗಳಾದಲ್ಲಿ ಅದು ಅಲ್ಲಲ್ಲಿ ಕೂತು ಪೂಜೆ ಮಾಡಿ ಶಿವನನ್ನು ಪರಮಭಕ್ತಿಯಿಂದ ಭಜಿಸಿ ಮತ್ತೆ ಅದು ನಿನ್ನ ಹಿಂದಿನಿಂದಲೇ ಬರ್ತದೆ. ಹಾಗಾಗಿ ಅದು ನಿನ್ನನ್ನು ಹಿಡಿಯುವ ಮೊದಲು ನೀನು ಯಾಗಶಾಲೆಯ ಒಳಗಡೆ ಪ್ರವೇಶ ಆಗಿ ಆಗಬೇಕು. ಈ 7 ಮುಗಿಯುವ ಮೊದಲು ನಾನು ಬಿಟ್ಟಿದೆ. 7 ಮುಗಿಯುವ ಮೊದಲು ನೀನಲ್ಲಿ ಯಾಗ 7 ಹಾಗೆ ಮಾಡಬೇಕು. ಆದ ಕಾರಣ ಮತ್ತೆ ಮುಂದಿನದ್ದೆಲ್ಲ ರಾಮಾನುಗ್ರಹದಿಂದ ಸಾಕು. ಹೌದು, ಶುಭವಾಗಲಿ. ಆಶೀರ್ವಾದ ಇರಲಿ. ರಾಜಸೂಯಾತ್ಮದಿಂದ ವಿಘ್ನವಾಗಿ ಮಧ್ಯದಲ್ಲಿ ವರ ಗಂಭೀರಗ ವರದೊಳಗಿ ಶಿವ ಸಂಸ್ಕಾರದಿವು ಶಿವ ಸಂಸ್ಕಾರದಿವು ಗಂಗಾಧರನ ಸದ್ಭಕ್ತಿ ಶರಧಿಯನು ಸೇರಿ ಗಂಗಾಧರನ ಸದ್ಭಕ್ತಿ ಶರಧಿಯನು ಸೇರಿ ಮನತೇಲಾಡಿ ಭವಗಳ ಮನತೇಲಾಡಿ ಭವಗಳ 6 ಮೂರನು ಮೆಟ್ಟಿ ತತ್ವ ವಿಚಾರದಲ್ಲಿ
ಪುರುಷ ಮೃಗವು ಪೂಜಿಸಲು ಶಿವನನ್ನು ಆರು ಮೂರನು ಮೆಟ್ಟಿ ತತ್ವ ವಿಚಾರದಲ್ಲಿ ಪುರುಷ ಮೃಗವು ಪೂಜಿಸಲು ಶಿವನನ್ನು ಶರಣೆಂಬೆನು ಗೌರಿಯ ರಮಣ ಪರಪುರಗರವರನಾಗಾಭರಣ ಪರಪುರಗರವರನಾಗಾಭರಣ ಗಿರಿವರ ನಗವರ ನಾರಮಯ ಗಿರಿವರ ನಟವರ ನಾದಮಯ ಶಿವ ದುರಿತ ನಿವಾರಣ ಸತ್ಯ ಪ್ರಿಯ ಗಿರಿವರ ನಟವರ ನಾದಮಯ ಶಿವ ದುರಿತ ನಿವಾರಣ ಸತ್ಯ ಪ್ರಿಯ ಶರಣೆಂಬೆನು ಗೌರಿಯ ರಮಣ ಪೊರೆಪುರಗರವರ ನಾಗಾಭರಣ ಶರಣು 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 ಶಂಭೋ ಹರ ಮಹಾದೇವ. ದೇವರೇ, ಯಾರನ್ನೂ ನಂಬುವ ಹಾಗಿಲ್ಲ. ಕಣ್ಣು ತೆರೆದರೆ ದ್ವಂದ್ವವೇ ಕಣ್ಣಿಗೆ ಕಾಣಿಸ್ತಾ ಉಂಟು. ಈ ಭೂಮಿಯಲ್ಲಿ ಯಾವ ತತ್ವ ಅಡಗಿದೆ ಎಂಬುದನ್ನು ಆಲೋಚಿಸುವುದಕ್ಕಾಗಿಯೇ ಇಲ್ಲಿ ಬಂದು ಕುಳಿತವನು ನಾನು. ನನಗತಿ ಪ್ರಿಯವಾದಂತಹ ಶಿವತತ್ವ, ಶಂಕರದೇವನನ್ನೇ ಕಾಣಬೇಕು ಎಂಬಂತಹ ಹಂಬಲ. ಅದಕ್ಕಾಗಿ ಭೂಮಿ ಎಲ್ಲವನ್ನೂ ಸುತ್ತಿದೆ. ಆದರೆ ಎಲ್ಲಿಯೂ ಕೂಡ ಪರಿಪೂರ್ಣವಾದಂತಹ ಭಕ್ತಿ ಮಾರ್ಗವನ್ನು ಅನುಸರಿಸುವಂತಹ ಜನಗಳೇ ಇಲ್ಲ. ನಾನು ಪರಿಪೂರ್ಣನೇ. ಮಾನಸ ಸರೋವರದ ನೀರಲ್ಲೊಮ್ಮೆ ನನ್ನ ಮುಖವನ್ನು ನೋಡಿದೆ. ಆಶ್ಚರ್ಯವಾಯಿತು ನನಗೆ. ನನ್ನ ದೇಹ ಹೀಗೆಯೋ? ಹೀಗೆ ಅಂದರೆ ಹೇಗೆ? ಹೇಗೆ? ಕುತ್ತಿಗೆಯಿಂದ ಮೇಲಿಂದ ಮೃಗಾಕಾರ, ಕುತ್ತಿಗೆಯಿಂದ ಕೆಳಗೆ ನರದೇಹ. ಹಾಗಾದರೆ ನಾನು ನರನೇ ಅಥವಾ ಮೃಗವೇ? ನನ್ನ ಮೂಲವನ್ನು ಹುಡುಕಬೇಕಾದ್ದೇ ನನ್ನ ಜೀವನದ ಧ್ಯೇಯ ಅಂತೇಳಿ ತಿಳಿದಿದ್ದೇನೆ ನಾನು. ನನ್ನ ಮೂಲ ಅಂದರೆ ಯಾವುದು? ಯಾವುದು? ನಾನು ಅಂದರೆ ಯಾರು? ಆಗಮಾರ್ಥಂತು ದೇವಾಲಾಂ ಗಮನಾರ್ಥಂತು ರಾಕ್ಷಸಾಂ ಅಲ್ವೇ? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾಶಿವ. ಅಜ್ಞಾನ ನಿರ್ಮಾಲ್ಯವನ್ನು ಬದಿಗಿರಿಸಬೇಕು, ಸೋಹಂಭಾವವನ್ನು ಎದೆಯೊಳಗಿರಿಸಬೇಕು. ಆವಾಗಲೇ ನನ್ನ ಮೂಲವನ್ನು ನಾನು ಕಾಣುವುದಕ್ಕೆ ಸಾಧ್ಯ. ನನ್ನ ಮೂಲ ಅಂದರೆ ಶಿವತತ್ವ ಅಲ್ವೇ? ಪಂಚಭೂತಗಳಿಂದ, ಪಂಚರೂಪಿಂದ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಎಂಬಂತಹ ಪಂಚತತ್ವಗಳನ್ನೇ ಅಡಗಿಸಿಕೊಂಡಂತಹ ಈ ದೇಹ ನಮಗೆ ಗೊತ್ತಿಲ್ಲ. ಅದು ಈ ಪಂಚರೂಪಗಳೆಲ್ಲುಂಟು, ಈ ಪಂಚತತ್ವಗಳು ಹೇಗೆ, ಯಾವುದು ನಮಗೆ ಗೊತ್ತಿಲ್ಲ. ಉಂಟು ಅಂತೇಳಿ ಗೊತ್ತುಂಟು. ಆದ್ದರಿಂದಲೇ ಜಗದ ಜಂಜಾಟವಿಲ್ಲದಂತಹ ಸ್ಥಳವನ್ನು ಹುಡುಕುತ್ತಾ ಹುಡುಕುತ್ತಾ ಈ ಮಾನಸ ಸರೋವರದ ತಪ್ಪಲಿಗೆ ಬಂದವನು ನಾನು.
ನನ್ನ ತಿರುಗಾಟದಲ್ಲಿ ಅನೇಕ ಮಂದಿಗಳನ್ನು ಕಂಡಿದ್ದೇನೆ. ಎಲ್ಲವೂ ದ್ವಂದ್ವ. ಆ, ಬಿಳಿ ಅಂತೇಳಿ ನೋಡಿದರೆ ಪಕ್ಕದಲ್ಲಿ ಕಪ್ಪು. ಆ, ಇದು ಹಗಲು ಅಂತೇಳಿ ಹೇಳಿದರೆ ಸ್ವಲ್ಪ ಸಮಯದ ನಂತರ ರಾತ್ರಿ. ಆ, ಧರ್ಮ ಅಂತೇಳಿದರೆ ಅಧರ್ಮ, ಆ, ಸತ್ಯ ಅಂದರೆ ಅಸತ್ಯವೂ ಜೊತೆಗೇ ಇರುತ್ತದೆ. ಆ, ಅದೆಲ್ಲಿರುತ್ತದೆ? ಆ, ನಾನು ಕಂಡಂತೆ ಮಾನವರಲ್ಲಿ ಮಾತ್ರ. ಆ, ನನ್ನ ಅರ್ಧ ದೇಹ ಮಾನವನಲ್ವೇ? ಹೌದು. ಆದ್ರಿಂದಲೇ ತಿಳಿದೆ ಹಾ. ನನ್ನ ಅರ್ಧ ದೇಹ ಕಪ್ಪು, ಆ, ಅರ್ಧ ದೇಹ ಅಸತ್ಯ, ಆ, ಹಾ. ಅರ್ಧ ದೇಹ ಅಧರ್ಮ. ಓಹೋ. ಆದ್ದರಿಂದಲೇ ನನಗೆ ಸತ್ಯ ಬೇಕು, ಆ, ಧರ್ಮ ಬೇಕು, ಆ, ದೇವರು ಬೇಕು, ಆ, ಶಿವ ಬೇಕು, ಶಿವ ತತ್ವ ಬೇಕು. ಆ, ಅದಕ್ಕಾಗಿ ಅದೆಷ್ಟೋ ಕಾಲದಿಂದ ಈ ಗುಹೆಯೊಳಗೆ ತಪಸ್ಸಿಗಾಗಿ ಕುಳಿತಿದ್ದೇನೆ. ಆ. ಕೆಲವನ್ನು ಬಿಡಬೇಕು. ಏನನ್ನು? ಷಡ್ವೈರಿಗಳು. ಆ, ಶಿವನನ್ನು ಕಾಣಬೇಕು ಅಂತೇಳಿ ಆದರೆ ಹಾ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನೆಲ್ಲ ತ್ಯಜಿಸಬೇಕು. ಆ, 6 ಬಿಟ್ಟರೆ ಆ, 3 ಮೆಟ್ಟಿನಿಂದಂತೆ. ಆ, ತಾಪತ್ರಯಗಳಿಲ್ಲ. ಆ, ಹಾ. ಈ 6 ಗುಣಗಳಿಂದಲೇ ತಾಪತ್ರಯಗಳು ಆವರಿಸಿಕೊಳ್ತಾವೆ. ಆ, ಆದ್ದರಿಂದ ಈ 6 ಬಿಟ್ಟರೆ ಆ, ಜೀವಕ್ಕೆ ಯಾವುದು ವೈರಿಗಳೋ, ಆ, ಮದವೋ, ಮೋಹವೋ, ಮತ್ಸರವೋ, ಹಾ. ಕ್ರೋಧವೋ, ಲೋಭವೋ, ಆ, ಇದೆಲ್ಲವನ್ನು ಬಿಟ್ಟೆ ಅಂತೇಳಿ ಆದರೆ ಆ. ತಾಪತ್ರಯಗಳೇ ಇಲ್ಲ. ಓಹೋ. ಆದ್ದರಿಂದಲೇ ಶಿವನನ್ನು ಕಾಣುವುದಕ್ಕೆ ಯಾವ ಅಡ್ಡಿ ಆತಂಕಗಳಿಲ್ಲ. ಆ, ಅದಕ್ಕಾಗಿಯೇ ಓಂ ನಮಃ ಶಿವಾಯ ಆ, ಎಂಬಂತಹ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಜಪಿಸುತ್ತಾ ಆ. ಒಂದು ಗುಣ ಉಂಟು ಇದರಲ್ಲಿ. ಏನು? ಹಸಿವಿಲ್ಲ, ಓ, ಬಾಯಾರಿಕೆ ಇಲ್ಲ, ಆಹಾ. ಜಂಜಾಟ ಇಲ್ಲ, ಆ, ಈ ಜಗದ ಧ್ವನಿ ಇಲ್ಲ, ಆ, ನಿಶ್ಶಬ್ದ ವಾತಾವರಣ. ಆ, ಇದರಲ್ಲೇ ಶಿವತತ್ವವನ್ನು ಕಣ್ಣು ಮುಚ್ಚಿ ಆ, ನಾವು ಶಿವನನ್ನು ಧ್ಯಾನಿಸಿದರೆ ಆ, ಅಂತರ್ಯಕ್ಕೆ ಗೋಚರಿಸ್ತಾ ಉಂಟು. ಆ, ಹರಜಡೆ, ಆ, ತ್ರಿಯಂಬಕ, ಆ, ಸರ್ಪಾಭರಣ, ಆ, ಚರ್ಮಾಂಬರಧರ ಆ, ಇವೆಲ್ಲವನ್ನೂ ಕೂಡ ನನ್ನ ಅಂತರ್ಯದ ಕಣ್ಣುಗಳಿಂದ ನಾನು ಕಾಣುತ್ತಲಿದ್ದೇನೆ. ಆ, ಆದರೆ ಆ, ನಾನು ಪುರುಷ ಅಲ್ವಾ? ಹೌದು. ಪುರುಷ ಆ, ಮೃಗ, ಆ, ಪುರುಷ ಮೃಗ. ಆಹಾ. ಪುರುಷ ಮೃಗಕ್ಕೆ ಶಿವನನ್ನು ಕಾಣಬೇಕು ಎಂಬಂತಹ ಹಂಬಲದಿಂದಲೇ ಇಲ್ಲಿ ನೆಲೆಸಿದ್ದೇನೆ. ಆ, ಶಿವನೇ, ಆ, ಬೇಗ ಕರುಣೆದೋರು, ಆ, ಪ್ರತ್ಯಕ್ಷರಾಗು. ಶಂಭೋ ಶಂಕರ ವಂದೇ ದೇವ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ಆ, ವಂದೇ ಪಶೂನಾಂ ಪತಿಂ. ಆ. ಜಯ 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 ಜಯ. ಆ? ಆ. ಏನದು? ಏನಿದು ಅವರು ನರವಾಸನೆಯ ಏನಿದು ಏನಿದು ಅವರು ನರವಾಸನೆಯ ನರವಾಸನೆಯು ಬದ್ಧವಿದು ಕಾಣುವನು ಅರ್ಜಿಸಲು ಮನಸ್ಸಿಥಿಲವಾಯಿತು ಊನಾಗಮನದ ಮಾನವನನ ಬಿಡಲಾರೆ ಊನಾಗಮನದ ಮಾನವನನ ಬಿಡಲಾರೆ ಏನಾಂಕಧರ ಭಕ್ತನೊಳಗಂಕವೇಕೆ ಏನಿದವ ವೃದ್ಧಿ ನರವಾಸನೆಗೂ ಚಿತ್ತ ಚಂಚಲತೆಯುಂಟಾಯ್ತಲ್ಲ, ಕಾರಣ ಏನು ಅಂತೇಳಿ ಊಹಿಸಿದರೆ ಏನು? ನಾನು ತಪಸ್ಸಿಗೆ ಕುಳಿತಂತಹ ಈ ಸುತ್ತಮುತ್ತ ಏನೋ ಸಂಚಾರ ಕಾಣ್ತಾ ಉಂಟು. ಏನದು? ಏನು? ಪ್ರಾಣಿಗಳ ಸಂಚಾರವಿರಬಹುದೇ? ಪುರುಷ ಮೃಗವಿರುವಲ್ಲಿ ಪ್ರಾಣಿಗಳೆಲ್ಲಿ ಬರ್ತವೆ?
ಪ್ರಾಣಿಗಳ ಸಂಚಾರವೇ ಇಲ್ಲದಂತಹ ಪ್ರದೇಶವನ್ನೇ ಆಯ್ಕೆ ಮಾಡಿ ನಾನು ತಪಸ್ಸಿಗೆ ಕುಳಿತಿದ್ದೇನೆ. ಹಾಗಾದರೆ ಏನಿದ ವೃದ್ಧಿ? ವಾಸನೆ ಹೊಡೆಯುತ್ತಾ ಉಂಟಲ್ಲ, ಹೂವಿನ ಪರಿಮಳ ಅಲ್ಲ, ದೋ ಎಂದು ಸುರಿಯುತ್ತಿರುವಂತಹ ಗಂಗಾಜಲವೂ ಅಲ್ಲ. ಈ ಸರೋವರದಿಂದ ಹೊರಟಂತಹ ಗಂಗಾ ಮಾತೆ ಧರೆಯ ಜನರ ಹಸಿವನ್ನು ನೀಗಿಸಾಕೆ ಅದಲ್ಲ, ನರವಾಸನೆ, ಮನುಷ್ಯರ ಪ್ರವೇಶ ಆಗಿದೆ. ಮನುಷ್ಯರು ಇರದ ಜಾಗವನ್ನೇ ಹುಡುಕಿ ಬಂದು ಕುಳಿತವನು ನಾನು. ಇಲ್ಲಿಗೂ ಮನುಷ್ಯರು ಕಾಲಿಟ್ರೆ ಹಾಗಾದರೆ ನನಗೆ ಶಿವನನ್ನು ಭಜಿಸುವುದಕ್ಕೆ ಚಿತ್ತ ಚಂಚಲತೆಯುಂಟಾಯಿತಲ್ಲ, ಸ್ಥಾಣುವನ್ನು ಅರ್ಚಿಸುವುದಕ್ಕೆ ಭಂಗ ಬಂತಲ್ಲ. ಏನು ಮಾಡೋಣ? ಎಲ್ಲಿ ಹೋದರೂ ಬಿಡದೆ ಈ ಮನುಷ್ಯರಾದವರು ಪ್ರಾಣಿಗಳನ್ನು ಕಂಡಲ್ಲಿ ಕಲ್ಲು ಹೊಡೆಯುವವರು, ಕಂಡಾಗ ಓಡಿಸುವವರು, ಈ ಜಂಜಾಟವೇ ಬೇಡ, ಮಾನವರ ಸಹವಾಸವೇ ಬೇಡ ಎಂಬಂತೆ ಶಿವನಿಗೆ ಅತ್ಯಂತ ಸಮೀಪವಾದಂತಹ ಕೈಲಾಸದ ಪಕ್ಕದಲ್ಲಿ, ಸರೋವರದ ಪಕ್ಕದಲ್ಲಿ ಶಿವನನ್ನು ಭಜಿಸುವುದಕ್ಕೆ ಕುಳಿತೆ ಅಂತೇಳಿ ಆದರೆ ನನ್ನ ಅರ್ಚನೆಗೆ ಭಂಗ ತಂದಂತಹ ಈ ನರಪ್ರಾಣಿ ಯಾವುದಿದು? ಯಾಕೆ ಹೀಗಾಗುತ್ತದೆ? ನೋಡೋಣ, ಬರಲಿ. ನನಗೆ ಉಪಟಳ ಕೊಡುವುದಕ್ಕೆ ಬಂದಂತಹ ಯಾವುದೇ ನರಪಿಳ್ಳೆ ಇರಲಿ, ಅವರನ್ನು ಮುಗಿಸಿ ಇನ್ನು ಮುಂದೆ ನನ್ನ ತಪಸ್ಸಿಗೆ ಭಂಗ ಬಾರದಂತಹ ಸ್ಥಿತಿಯನ್ನು ನಾನು ತಂದುಕೊಳ್ಳಲೇಬೇಕು. ನೋಡೋಣ 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 ಏನಾಗುತ್ತದೆ ಅಂತ. ಪವನ ಸೌಭಾಗ್ಯ ಪ್ರಕೋದರ ಬಂತು ಘನಮೃಗವಿರುವಲ್ಲಿ ಬಂದು ವಿನಯಾದೀಪದ ದ್ವಯಗಳ ಪಿಡಿದೆರಗಲು, ವಿನಯದೀಪದ ದ್ವಯಗಳ ಪಿಡಿದೆರಗಲು ಮುರಿದು ಕೇಳಿದು ಮಿಗವು ಅದೇ ತರಳು. ದೊಡ್ಡಣ್ಣನಾಗಿರುವಂತಹ ಹನುಮಂತನಿಂದ ಆಶೀರ್ವದಿತನಾಗಿ ಅವ ಕೊಟ್ಟ 7 ಅವನ ಬಾಲದ ಕೇಶಗಳನ್ನು ಹಿಡಿದು ಇದುವೇ ನನ್ನ ಮುಂದಿನ ದಾರಿಗೆ ಬೇಕಾಗಿರುವ ಆಧಾರ ಅಂತ ತಿಳಿದು ಮುಂದೆ 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 ಬಂದು ನೋಡಿದ್ರೆ ಬಂದು ನಿಂತಿದ್ದೇನೆ ಒಂದು ಸ್ಥಳದಲ್ಲಿ. ನನ್ನ ಕಾಲೇ ನನ್ನನ್ನು ಇಲ್ಲಿಗೆ ನಿಲ್ಲಿಸಿದೆ. ಹೌದಾ? ಮುಂದಕ್ಕೆ ಅಡಿ ಹಿಡಿಯುವುದಕ್ಕೆ ಮನ ಆಗುವುದಿಲ್ಲ. ಕೇವಲ ಶಕ್ತಿಯಲ್ಲ, ಭಾವದ ಸ್ಫುರಣ ನೋಡಿದ್ರೆ ಹೌದಲ್ಲ ಹೌದಲ್ಲ. ನಮ್ಮ ಅಣ್ಣ ಹೇಳಿದ ದೇಹದ ಚರ್ಯೆ ಕಾಣುತ್ತಾ ಇರುವಾಗ ರುಂಡದಿಂದ ಮೇಲ್ಭಾಗ ಒಂದು, ಮುಂಡದ ಕೆಳಭಾಗ ಒಂದು, ಬಾಯಿಯಲ್ಲಿ ಉಚ್ಚರಿಸುತ್ತಿರುವಂತಹ ಶಿವನಾಮ ಸ್ಮರಣೆ. ಹಾಗಾಗಿರುವಾಗ ನಾವು ಹುಡುಕಿ ಬಂದದ್ದು ನಮಗೆ ಸಿಕ್ಕಿದ್ದು 2 ಒಂದೇ ಅಂತಾಯ್ತು. ಹಾಗಾದ್ರೆ ಇನ್ನು ತಡ ಯಾಕೆ? ಈ ವಿಶೇಷವಾದ ಶಕ್ತಿ ಸಂಪನ್ನತೆಗೆ ಕಾಲು ಹಿಡಿದು ನಮಸ್ಕಾರ ಮಾಡಬೇಕು. ಹಾಗಾಗಿ ಸಾಷ್ಟಾಂಗವಾಗಿ ಪ್ರಣಾಮ ಮಾಡುತ್ತೇನೆ. ಓಂ ನಮಃ ಶಿವಾಯ, ಓಂ ಪುರುಷ ಮೃಗಾಯ ನಮಃ. ಯಾರೋ
ಎಲ್ಲ ಮಾನವ, ಓ ನೇರವಾಗಿ ನನ್ನ ಪಾದ ಮೂಲಕ್ಕೆ ಬಂದಿದ್ದಿ, ಹೌದು, ನನಗೆ ನಮಸ್ಕರಿಸ್ತಾ ಇದ್ದಿ. ಖಂಡಿತ ನಿನ್ನನ್ನು ನೋಡಿದ್ರೆ ನೀನೊಬ್ಬ ನರನೆಂಬುದರಲ್ಲಿ ಅನುಮಾನವೇ ಇಲ್ಲ. ಹೌದು. ಯಾರಯ್ಯ ನೀನು? ಆ ಯಾರೆಲ್ಲೋ ನರನೇ. ಆ ಯಾಕೆ? ಇದು ಮನುಷ್ಯರಿಗೆ ತಿರುಗಾಡುವಂತಹ ಸ್ಥಳ ಅಲ್ಲ ಇದು. ನನ್ನಂತಹ ಶಿವಭಕ್ತರಿಗೆ ತಪಸ್ಸಿಗೆ ಕುಳಿತುಕೊಳ್ಳುವಂತಹ ಪವಿತ್ರವಾದಂತಹ ಜಾಗ ಇದು. ಇದು ತನಕ ಇಲ್ಲಿಗೊಬ್ಬ ಮಾನವನಾಗಲಿ ಒಂದು ಪ್ರಾಣಿಯಾಗಲಿ ಕಾಲಿಟ್ಟದ್ದಿಲ್ಲ. ಯಾರೆಲ್ಲ ನರ ನೀನು ಮಾನವನಾಗಿ ನೇರಾಗಿ ಏನೂ ಭೀತಿ ಇಲ್ಲದೆ ನನ್ನ ಮುಂಭಾಗಕ್ಕೆ ಬಂದು ನನ್ನ ಪಾದ ಮೂಲದಲ್ಲೇ ಬೀಳ್ತಾ ಇದ್ದೀಯಲ್ಲ. ಹೌದು. ಅಷ್ಟು ಮಾತ್ರವಲ್ಲ, ನನ್ನನ್ನು ಪುರುಷ ಮೃಗ ಎಂದು ಕರೆದೆ ನೀನು. ಹೌದು. ಹಾಗಾದ್ರೆ ನಿನಗೆ ಯಾರೋ ಹೇಳಿಕೊಟ್ಟಿದ್ದಾರೆ. ಆ. ನನ್ನ ತಪಸ್ಸಿಗೆ ಭಂಗ ಉಂಟು ಮಾಡಿದ್ದಿ ನೀನು. ಆ. ಅಯ್ಯ ಮಾನವ, ಏನು ಮಾಡೋಣ? ಮೊದಲಾಗಿದ್ರೆ ಕಂಡಕ್ಷಣ ನಿನ್ನ ತಲೆಗೆ ಹೊಡೆಯುತ್ತಾ ಇದ್ದೆ. ಆದ್ರೆ ಈಗ ಹಾಗಲ್ಲ. ನನ್ನನ್ನೇ ನುತಿಸುತ್ತಾ ಬಂದು ಎರಗಿದಂತಹ ನಿನ್ನನ್ನು ವಿಚಾರಿಸಬೇಕಾದ್ದು ಧರ್ಮ. ಆದ್ದರಿಂದ ಯಾರು ನೀನು? ಯಾಕೆ ಬಂದೆ? ಹೇಳಯ್ಯ. ನಾವು ಪಾಂಡುನೃಪ. ಮಸಗದಿರಮಲ ಗುಣನಿಧಿಯೇ ಅರಿವಿಗಾರಗಳಿಲ್ಲ ಮನದೊಳು, ಅರಿವಿಗಾರಗಳಿಲ್ಲ ಮನದೊಳು ಹರನೆನ್ನುವ ಜಗಬೊರವ ಸತ್ಯಕ್ಕೆ ಶರಣನೀನಯೇ ಕಾವುದೆಂಬನು. ಪರಮ ಮಾಡು ರಮಲ ಸಂಜಾತ ಭೀಮ. ಪುರುಷಾಮೃಗವೇ, ಏನು? ಉಳಿದ ಕಡೆ ಆದ್ರೆ ನಾನು ಹೇಳುವ ಕ್ರಮವೇ ಬೇರೆ. ಇಲ್ಲಿ ಹೇಗೆ ಕ್ರಮ ನೋಡುವ? ಇಲ್ಲಿ ಆ ಕ್ರಮ ಇಲ್ಲ. ನಿನಗೆ ಗೊತ್ತುಂಟೋ ಇಲ್ಲವೋ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರುವುದೆಲ್ಲ ನಿನಗೆ ಗೊತ್ತಿರಬೇಕಾಗಿಯೂ ಇಲ್ಲ. ನಾವು ಅದನ್ನು ಬಯಸುವುದೂ ಇಲ್ಲ. ನಿನ್ನ ಬಯಕೆಗಿಷ್ಟು ಬೆಂಕಿ. ದೊಡ್ಡವರಿಗೆ ದೊಡ್ಡದೇ ಗೊತ್ತಿರುವುದು. ಹಾಗಂತ ನಮಗೆ ಈಶ್ವರನ ಪರಿಚಯ ಉಂಟು. ಆ ಈಶ್ವರನ ಪರಿಚಯ ಉಂಟು. ನಮ್ಮ ದೇವರು, ಅವನಿಗೆ ಯಾವಾಗಲೂ ನಮ್ಮ ನಮಸ್ಕಾರ ಉಂಟು. ಚಂದ್ರವಂಶದಲ್ಲಿ ಹಸ್ತಿನಾವತಿ ಎನ್ನುವಂತಹ ಒಂದು ನಗರ, ಈ ಭೂಮಿಗೆ ಸಂಬಂಧಪಟ್ಟಂತೆ ನಾನು ಹೇಳುವುದು. ವರ್ತಮಾನದಲ್ಲಿ ಅಲ್ಲಿರುವವರು ತುಂಬ ಇದ್ದಾರೆ. ಪಾಂಡುವಿನ ಮಕ್ಕಳು 5. ಹಿರಿಯಾತ ಧರ್ಮಜ, ಎರಡನೆಯವನು ಭೀಮಸೇನ, ಮೂರನೆಯವನು ಪಾರ್ಥ ಅರ್ಜುನ, ಇನ್ನಿರುವರು ನಕುಲ ಸಹದೇವರು. ಈ 5ರಲ್ಲಿ ನನ್ನ ಹೆಸರು ಭೀಮ. ಎರಡನೆಯವ ನೀನು. ಹಾಗಾಗಿ ನಾವೀಗ ಸದ್ಯ ಇಂದ್ರಪ್ರಸ್ಥದಲ್ಲಿದ್ದೇವೆ.
ಪಾಂಡವರಲ್ಲಿ ಎರಡನೆಯವ. ಹೌದು, ನಾನು ಎಂದಿಗೂ ನೀನು ಮೊದಲನೆಯವ ಆಗುವುದಕ್ಕಿಲ್ಲ. ಅಲ್ಲೇ ಇಲ್ಲ. ಕುಂತಿಯ ಮಕ್ಕಳಲ್ಲಿ ನಾನು ಮಧ್ಯಮ. ಆ, ಇದಿಷ್ಟು ನನ್ನ ಪರಿಚಯ. ಹೌದಾ? ಹೌದು. ಅಯ್ಯ, ಓ. ನಿನ್ನ ಪರಿಚಯ ಕೇಳಿ ನನಗೆ ಆಗಬೇಕಾದ್ದೇನು? ಬೇಡವಾ? ನೀನು ಮೊದಲು ಮಾಡಬೇಕಾದ ಕೆಲಸ ಒಂದುಂಟು. ತೊರೆವೆ ಎಂದಿಗೂ ಮೊದಲ ದೊಡ್ಡ ಮಸಲು ಸೋಗಿಗೆ ಒದಗಲಾರೆ ಮೊದಲು ನೀರುಡಿ. ಅಯ್ಯ, ಓ ಭೀಮ ಅಲ್ವಾ? ಹೌದು. ಭೀಮ ಹಾ, ನನ್ನ ಬಳಿಗೆ ಬಂದೆ, ಕೈ ಮುಗಿದೆ, ನಮಸ್ಕರಿಸಿದೆ, ಪೊರೆಯುವುದು ಅಂತೇಳಿ ಕೇಳಿದೆ. ಈಗ ಪೊರೆಯುವವರು ಯಾರು? ಅವನೊಬ್ಬ ಶಂಕರ. ಪೊರೆಯಬೇಕಾದವನು ಅವನು. ನನ್ನ ಪಾದಕ್ಕೆ ನೀನು ಬಿದ್ದು ಪೊರೆಯಬೇಕು ಅಂತೇಳಿ ಕೇಳಿದಿ ಅಂತೇಳಿ ಆದರೆ ಅಂತರ್ಯದಲ್ಲಿ ಏನೋ ಗುಟ್ಟುಂಟು ಅಂತೇಳಿ ಅರ್ಥ, ಉದ್ದೇಶ ಉಂಟು. ಅಯ್ಯ, ಓ, ಒಂದು ವೇಳೆ ಮನುಷ್ಯರ ಮನಸ್ಸಿನಂತೆ, ಮಾನವರ ಭಾವದಂತೆ ಒಳಗೊಂದು ಹೊರಗೊಂದು ಉಂಟು ಅಂತೇಳಿ ಆದರೆ ಅದನ್ನು ಮೊದಲು ವಿಮರ್ಶೆ ಮಾಡಿ ಆಮೇಲೆ ನಿನ್ನನ್ನು ಪೊರೆಯುವುದು ಅಥವಾ ನಿನಗೆ ಒರೆಯುವುದು ಆಮೇಲೆ ಆಲೋಚನೆ ಮಾಡಲಾಗುತ್ತದೆ. ಆದ್ದರಿಂದ ಮೊದಲು ನೀ ನುಡಿ ಬಂದ ಹದನವ. ಈಗ ಇದು ಎಲ್ಲಿಗೂ ಹೋಗುವ ದಾರಿಯಲ್ಲ. ಭೂಮಿಯಲ್ಲಿ ಜೀವನವನ್ನು ಕೊನೆಗಾಣಿಸಿ ಆಮೇಲೆ ಪರಮಾತ್ಮನ ಸನ್ನಿಧಾನವನ್ನು ಸೇರುವುದಕ್ಕಿದ್ರೆ ಶರೀರವನ್ನು ತ್ಯಜಿಸಿ ಬರುವಂತ ಒಂದು ಸಾಧ್ಯತೆ ಉಂಟು. ನೀನು ಸಶರೀರನಾಗಿಯೇ ಬಂದಿದ್ದಿ. ಹೌದು. ಇಲ್ಲಿಂದ ಮುಂದೆ ಹೋಗುವುದಕ್ಕಿಲ್ಲ, ಹಿಂದೆ ಹೋಗುವುದಕ್ಕೆ ಬಂದಿದ್ದೇನೆ. ನನ್ನಲ್ಲೇ ಮಾತಾಡುವುದಕ್ಕಾಗಿ ಬಂದಿದ್ದಿ. ಹಾಗಾದ್ರೆ ಏನೋ ಒಂದು ಉದ್ದೇಶದಿಂದ ಬಂದಿದ್ದಿ ಅಂತೇಳಿ ಆಯ್ತು. ಅಯ್ಯ, ಓ, ನನಗೆ ಮನುಷ್ಯರ ಸಂಪರ್ಕ ಇಲ್ಲ, ಅದನ್ನು ನಾನು ಬಯಸುವುದೂ ಇಲ್ಲ. ಆದ್ದರಿಂದ ನೀನೊಬ್ಬ ಮಾನವ ನನ್ನನ್ನು ಆಶ್ರಯಿಸ್ತಿ ಅಂತೇಳಿ ಆದರೆ ಅದರ ಹಿಂದಿನ ಮರ್ಮ ಏನು, ನಿನಗೆ ಏನು ಆಗಬೇಕು, ನೀನು ಬಂದ ಕಾರಣ ಏನು, ಅದನ್ನು ಮೊದಲು ಹೇಳಿದೆ ಅಂತೇಳಿ ಆದರೆ ಆಮೇಲೆ ಆಲೋಚಿಸಲಾಗುವುದು. ಅಯ್ಯ, ಏನು ಒಳಗೊಂದು ಹೊರಗೊಂದು ಇರಬಹುದು ಅಂತ ಹೇಳಿದ್ದಿ. ನಮ್ಮಲ್ಲಿ ಒಳಗೊಂದು ಹೊರಗೊಂದು ಬೇರೆ ಬೇರೆ ಅಲ್ಲ, ಒಂದೇ ಇರುವುದು. ಒಂದೇ ಇರುವುದು. ಹಾಗಂತ ಒಳಗೆ ಒಂದು ಉಂಟು. ಪುರುಷ ಮೃಗವೇ ಏನು ಕೇಳು ಪುರುಷ ಮೃಗೇಶ ಭಿನ್ನಪವಾಗ ಪುರುಷ ಮೃಗೇಶ ಭಿನ್ನಪವ ಬ್ರಗೇಜ ಭಿನ್ನಪವ ನೀನೊಳಿಯೋ ನುಡಿಯುವೆ ಶ್ರೀಲರಾಮನು ಬೇಳಿದೂಳಿಗವ ಶ್ರೀಲರಾಮನು ಬೇಳಿದೂಳಿಗವ ಅಣ್ಣನ ತಗುವ ರಾಜ ಸೂರ್ಯನ ಬನ್ನಗಳದಿಯ ಭಾಗ್ಯಕ್ಕೆ ಬಾರೆಂದು ಕರೆಯೋಳು ನನ್ನೋಳು ಉಸುರಿದ ಪುಣ್ಯಗೆ ಸನ್ನುತಾಗದು ಚಿತ್ರ ಕಾರ್ಯದ ಉನ್ನತಿಗೆ ಮನ ಮಾಡುತ್ತ ನನ್ನೊಡನೆ
ಬರೇ ಕೇಳಿದ್ರೆ ಸಾಲದು, ಮತ್ತೆ ಆಲಿಸಬೇಕು ಅಂತ ಪ್ರಾರ್ಥನೆ. ಹಾ 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 ಮೃಗಗಳಲ್ಲಿಯೇ ನೀನು ಈಶತ್ವವನ್ನು ಹೊಂದಿದ್ದಿ ಅಂತ ನಿನ್ನನ್ನು ಕಂಡಾಗ ನಾನು ತರ್ಕದಿಂದ ಊಹಿಸಬಲ್ಲೆ. ಇರಲಿ. ಶಿವಜ್ಞಾನದಲ್ಲೇ ಅನವರತವು ನಿರತನಾಗಿರುವುದರಿಂದಲೂ ನೀನು ಮೃಗೇಶನೇ. ಹಾ ಯಾಕಂದ್ರೆ ಸಾಮಾನ್ಯ ಮೃಗಗಳಿಗೆ ಈ ರೀತಿಯದ್ದಾಗಿರುವಂತಹ ತಮ್ಮ ದಿನನಿತ್ಯದ ಚರ್ಯೆಗಳು ಬರುವುದಿಲ್ಲ. ಶಿವಜ್ಞಾನದಲ್ಲಿ ನಿರತನಾಗಿರುವಂತಹ ನೀನು ಪರಮ ಶಿವಭಕ್ತ, ಹಾ ಹಾಗಾಗಿ ಆಲಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ. ಏನು ಕೇಳೋಣ. ಈಗಾಗಲೇ ನಾನು ಪಾಂಡುವಿನ ಸುಕುಮಾರ ಅಂತ ಹೇಳಿದೆ. ಹಾ ನಮ್ಮಪ್ಪನ ಸದ್ಗತಿಗಾಗಿ ಹ್ಮ್ ನಾರದರ ಅಂಬೋಣದಂತೆ ಹಾ ನಮ್ಮಣ್ಣನು ರಾಜಸೂಯಾಧ್ವರವನ್ನು ಮಾಡುವುದು ಅಂತ ಹಾ 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 ಸಂಕಲ್ಪ ಮಾಡಿದ್ದಾನೆ. ಹ್ಮ್ ಪೂರ್ವಭಾವಿಯಾಗಿ ಸಕಲ ನೃಪರನ್ನು ಗೆಲ್ದು ಹ್ಮ್ ಕಪ್ಪವನ್ನು ಸಂಗ್ರಹಿಸಿ ಆಗಿದೆ. ಹ್ಮ್ ಕೊನೆಯದ್ದಾಗಿರುವಂತಹ ಮಂಗಳ ಕಾರ್ಯವನ್ನು ಇನ್ನೇನು ಮಾಡಬೇಕೆನ್ನುವ ಸಿದ್ಧತೆಯಲ್ಲಿದ್ದಾನೆ. ಹಾ 56 ರಾಜ್ಯಗಳಿಗೂ ಓಲೆ ಹೋಗಿದೆ. ಹ್ಮ್ ಯಾರೆಲ್ಲ ಬರ್ತಾರೆ, ಎಷ್ಟು ಬರ್ತಾರೆ ಎನ್ನುವ ಲೆಕ್ಕವೇ ಇಲ್ಲ. ಹಾ ತಂಡೋಪತಂಡವಾಗಿ ಕುಟುಂಬ ಸಮೇತರಾಗಿ ಬರ್ತಾರೆ. ಓಹೋ ಹೆಂಡಿರು, ಮಕ್ಕಳು, ಮನೆಯವರೆಲ್ಲ. ಹಾ ಹಾಗಾಗಿ ಭೋಜನದ ವ್ಯವಸ್ಥೆಗೆ ಎಷ್ಟು ಮಂದಿಗೆ ಎಲ್ಲ ನಿರಂತರ ನಡೆಯುವ ಪ್ರಕ್ರಿಯೆ ಅದು. ಹಾ ಬಂದವರಿಗೆಲ್ಲ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಕುಡಿಯುವುದಕ್ಕೆ, ಕೊಡುವುದಕ್ಕೆ, ಪಡೆಯುವುದಕ್ಕೆ ಎಲ್ಲದಕ್ಕೂ ಸಿದ್ಧತೆ. ಹಾ ಈ ಸಂದರ್ಭದಲ್ಲಿ ಏನು. ದೊಡ್ಡ ಕಾರ್ಯಕ್ರಮ, ಹಾ ದೊಡ್ಡ ಕಾರ್ಯಕ್ರಮದಲ್ಲಿ ಒಂದು ಪಾವಿತ್ರ್ಯತೆ ಬರಬೇಕು ಅಂತಾದ್ರೆ ದೊಡ್ಡವರು ಇರಬೇಕಲ್ಲಿ ಅಂತ ನಾನು ಹೇಳಿದಲ್ಲ. ಯಾರು ಹೇಳಿ. ನಾನಷ್ಟು ದೊಡ್ಡ ಜನ ಅಲ್ಲ, ಹೇಳಿದವ ದೊಡ್ಡವ. ಯಾರವ ದೊಡ್ಡವ. ಶ್ರೀಲಲಾಮ ಶ್ರೀಕೃಷ್ಣ. ಎಂತದ್ದು. ಶ್ರೀಲಲಾಮ. ಶ್ರೀಲಲಾಮನ. ಹೌದು. ಏನು ಹೇಳಿದ. ಅವ ಹೇಳಿದ, ಭೀಮ ಈಗ ನೀನು ಹೊರಡಬೇಕು, ಹೊರಟು ಹೋಗಿ ದೊಡ್ಡವರನ್ನು ಕರ್ಕೊಂಡು ಬರಬೇಕು. ದೊಡ್ಡವರಂದ್ರೆ ದೇಹದಲ್ಲಿ ಮಾತ್ರ ದೊಡ್ಡವರಲ್ಲ, ಆತ್ಮದಲ್ಲಿ, ಬುದ್ಧಿಯಲ್ಲಿ, ಜೀವನ ಕ್ರಮದಲ್ಲಿ, ತಮ್ಮ ಜೀವನದ ಪಥದಲ್ಲಿ ಸಚ್ಚಾರಿತ್ರ್ಯವನ್ನೇ ಸದಾ ನಿರ್ವಹಿಸುತ್ತಾ ಇರುವ. ಈಗ ನೀನೀಗ ಹೇಳಿದೆಯಲ್ಲ, ಯಾರದ್ದೋ ಒಬ್ಬನ ಹೆಸರು ಹೇಳಿದಿ, ಶ್ರೀಲಲಾಮ. ಈಗ ಅವ ಯಾರನ್ನು ದೊಡ್ಡವನು ಅಂತೇಳಿ ಹೇಳಿದ್ದು. ಅವ ನಿನ್ನನ್ನೇ ತೋರಿಸಿದ್ದು, ನಿನ್ನನ್ನು ಕರೆಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ನಾನು ಪದಯುಗ್ಮಗಳಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸುವುದು, ತಾವು ಆಗಡೆಗೆ ವಿಜಯಂಗೈಬೇಕು, ನಮ್ಮ ಯಾಗವನ್ನ ಪೂರ್ಣಗೊಳಿಸಿ. ಈಗ ನಾನು ದೊಡ್ಡವನೋ ಚಿಕ್ಕವನೋ ನನಗೆ ಗೊತ್ತಿಲ್ಲ. ಲಲಾಮ ನಿನ್ನನ್ನು ನನ್ನಲ್ಲಿಗೆ ಕಳಿಸಿದ್ದಾನೆ ಅಂತ ಹೇಳಿ, ಆದ್ರೆ ನೇರ ನಿನ್ನಲ್ಲಿಗೆ ಬರ್ಲಿಕ್ಕೆ ಹೇಳಿ. ಈಗ ನಾನು ನಿಮ್ಮಲ್ಲಿಗೆ ಬರಬೇಕು. ಈಗ ಬರಬಹುದು, ಆದ್ರೆ ಏನು ಬರುವೆನಾದರೆ ಬಾರಿಸಿಕೊಳ್ಳಲು ಅಯ್ಯ ವೃಥ ನರನಾದಂತಹ ನಿನಗೆ ನನ್ನನ್ನು ಕರಕೊಂಡು ಹೋಗುವ ಕಾಯಕಕ್ಕೆ ಕೈಯಿಕ್ಕಿ ನೀನು ಕೆಡಬಾರದಲ್ಲ. ಹೌದು. ನನ್ನನ್ನು ಕರೆದು ತರುವುದಕ್ಕೆ ಬಂದಂತಹ ನೀನು ನಿನಗಿಂತಲೂ ಅಧಿಕ ಬೆಲೆಯನ್ನು ತೆರುವಂತೆ ಆದರೆ, ಯಾಕಂದ್ರೆ ನಿನ್ನನ್ನೇ ನೀನು ಕಳಕೊಂಡರೆ, ನನ್ನನ್ನು ಕರೆ ತರುವುದಕ್ಕೆ ಬಂದು ನಿನ್ನನ್ನೇ ನೀನು ಕಳಕೊಳ್ಳುವಂತಾದರೆ ಅದು ಯೋಗ್ಯವೋ ಹೇಳು. ಅದಾಗಬಾರ್ದು. ಹೇಳಿದ್ದಿ ನೀನು ರಾಜಸೂಯಾಧ್ವರ ಮಾಡುವುದು ಇದೊಂದು ಪುಣ್ಯ ಕಾರ್ಯ. ಶ್ರೀರಾಮನ ಅಪ್ಪಣೆ, ಅಪ್ಪನ ಸದ್ಗತಿಗೆ ದೇವರ ಅಪ್ಪಣೆ. ಈಗ ಸದ್ಗತಿಗೆ ಹೊರಟು ಇರುವವರು ದುರ್ಗತಿ ಹೊಂದಬಾರದಲ್ಲ. ಆಗಬಾರ್ದು.
ಈಗ ನೀನು ಕರೆದಿದ್ದಿ ಅಂತೇಳಿ ಆದ್ರೆ ನಾನು ಬರಬಹುದು, ಬರಬಾರದು ಎಂದೇನೂ ಇಲ್ಲ. ಆ, ಭುವಿಯ ಜೀವನವನ್ನು ಬಿಟ್ಟು ಮೇಲೇರಿದಂತಹ ಚೇತನಕ್ಕೊಂದು ಸ್ವಸ್ಥಾನ ದೊರಕಿಸಿಕೊಡುವಲ್ಲಿ ಮಕ್ಕಳಾದಂತಹ ನೀವು ಪ್ರಯತ್ನ ಪಡ್ತೀರಿ ಅಂತೇಳಿ ಆದ್ರೆ ಆ, ಯಾವುದೋ ಅಧ್ವರ ಮಾಡ್ತೀರಿ, ಆ, ಆ ಮೂಲಕವಾಗಿ ತಂದೆಗೆ ದೊರೆಯಬೇಕಾದಂತಹ ಸದ್ಗತಿಗೆ ಪ್ರಯತ್ನ ಮಾಡ್ತೀರಿ ಹೌದು. ಅಂತೇಳಿ ಆದರೆ ಒಳ್ಳೆಯ ಕಾರ್ಯದಲ್ಲಿ ಭಾಗಿಯಾಗುವುದಕ್ಕೆ ನನ್ನ ಆಕ್ಷೇಪ ಏನೂ ಇಲ್ಲ. ಆ. ಆದರೆ ನನ್ನದೊಂದು ನಿಯಮ ಉಂಟು. ಏನದು ಕೇಳೋಣ. ನನ್ನನ್ನು ಕರಕೊಂಡು ಹೋಗುವವರು ಅಂತಹ ಶಕ್ತಿವಂತರಾಗಿರಬೇಕು. ಹಾ, ಹಾ, ಹಾ. ಯಾಕೆ? ಯಾಕೆ? ನಾನು ಕುಳಿತಲ್ಲಿಂದ ಏಳುವವನಲ್ಲ. ಆ, ಹಾಗಾದ್ರೆ ಏನಾದರೂ ಎದ್ದರೆ ಆ, ಒಂದು ವೇಳೆ ಕುಳಿತಲ್ಲಿಂದ ಎದ್ದರೆ ಆ, ಎದ್ದು ನಿಂತಲ್ಲಿ ನಿಲ್ಲುವವನು ಅಲ್ಲ, ಆ, 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 ನಿಲ್ಲುವವನು ಅಲ್ಲ, ಆ. ಓಡುವವನೇ. ಓ ಹಾಗೆ. ಓಡುವುದು ಅಂತೇಳಿದ್ರೆ ಹೇಗೆ? ಎಷ್ಟು? ಹೇಗೆ? ಮನಬಂಧದಲ್ಲಿ ಮನೋವೇಗ. ನನ್ನ ಮನಸ್ಸಿಗೆ ಹೇಗೆ ಅನ್ನಿಸ್ತದೋ ಆ ರೀತಿ. ಆ, ಈಗ ನಿನಗೆ ಬಂದ ದಾರಿ ಗೊತ್ತು, ಹೌದು. ನೀನು ಹಸ್ತಿನಾವತಿಯಿಂದ ಹೊರಟದ್ದು ಅಂತೇಳಿ ಹೇಳಿದಿ. ಈಗ ನಿನ್ನ ಮನಸ್ಸನ್ನು ಹಸ್ತಿನಾವತಿಗೆ ಓಡಿಸುವೊಮ್ಮೆ ಹೌದು. ನಿನಗೆ ಹಸ್ತಿನಾವತಿ ಕಾಣ್ತದೋ ಇಲ್ವೋ? ಒಂದು ಕ್ಷಣ. ಕಾಣ್ತದಲ್ಲ. ಅದೇ ಮನೋವೇಗ. ಮನೋವೇಗವನ್ನು ನಾನು ಸಿದ್ಧಿಸಿಕೊಂಡಿದ್ದೇನೆ. ಆ, ಹಾಗಾಗಿ ನಿಮ್ಮಂತಹ ಮನುಷ್ಯರು ಓಡುವುದಿರಲಿ, ಆ, ಹಾರಲಿ. ಕೆಲವರು ಹಾರುವವರು ಇದ್ದಾರೆ. ಹೌದೌದು, ಹಾರುವವರಿದ್ದಾರೆ. ಅಷ್ಟಲ್ಲ, ಮನಸ್ಸಿನ ವೇಗದಿಂದ ನಾನು ಚಲಿಸುವವನು. ಅಷ್ಟೇ ವೇಗ ನಿನಗೂ ಉಂಟು ಅಂತೇಳಿ ಆದರೆ ನನ್ನನ್ನು ನೀನು ಕರೆಸಿಕೊಳ್ಳಬಹುದು, ಕರೆದುಕೊಂಡು ಹೋಗಬಹುದು. ಆ. ಇಲ್ಲ ಅಂತೇಳಿ ಆದರೆ ನೀನು ನಿನ್ನನ್ನೇ ಬೆಲೆಯಾಗಿ ತರಬೇಕಾದೀತು. ನನಗೆ ಎಚ್ಚರದಿಂದ ಹಾ, ಹಾ. ಯೋಚನೆ ಮಾಡಿ ಸಾಧ್ಯ ಉಂಟೋ ನಿನ್ನಿಂದ ಹೇಳು. ಹಾಗೆ. ಹೌದು. ಮನವಿದೆ ನಿನಗೋ ನನಗೋ ನಿನ್ನಂತೆ, ಮನವಿದೆ ನನಗೋ ನಿನ್ನಂತೆ, ಗುಣನಿಧಿ ಬಾಬಾ ಬಿಡು ಚಿಂತೆ, ಗಣವಲ್ಲವೋ ನನಗಾವೇಗ, ನಿರ್ಮಣಿಭೂಷಣ ಕೃಪೆ ಇದೆ ಯೋಗ, ಮನವಿದೆ ನನಗೋ ನಿನ್ನಂತೆ. ನನ್ನದು ಕೂಡ ಸ್ವಭಾವ ಅದೇ. ಹಾ ಕೆಲಸ ಬೇಗ ಮಾಡಿ ಮುಗಿಸುವುದು. ಹಾ 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 ಯಾಕೆ? ಎರಡು ಕಾರಣಕ್ಕೆ ಮಾಡಿ ಮುಗಿಸಬೇಕು. ಅಲ್ಲಿ ಕಾಯ್ತಾರೆ. ಹೌದು, ನಿನ್ನನ್ನು ಕಾಯ್ತಾರೆ. ಕಾಯ್ತಾರೆ. ನಿನ್ನನ್ನು ನನ್ನನ್ನು ಮಾತ್ರ ಅಲ್ಲ, ನಿನ್ನನ್ನು ಕಾಯುವುದಕ್ಕೆ ಜನರಿದ್ದಾರೆ ಅಂತೇಳಿ ಆಯ್ತು. ಹೌದೌದು, ಇದ್ದಾರೆ. ಹೌದು ಹೌದು. ಕಳುಹಿಸಿದವರೇ ಕಾಯುವವರು, ವಾ, ಬೇರೆ ಯಾರೆಲ್ಲ ಹುಡುಕ್ಲಿಕ್ಕಿಲ್ಲ. ಕಳಿಸಿದವರನ್ನು ನಂಬಿದ್ದೀನಿ. ನಂಬಿದ್ದೇವೆ ಖಂಡಿತ. ಯಾಕಂದ್ರೆ ಇಷ್ಟವರೆಗೆ ನಂಬಿ ಆ, ನಮಗೆ ಇಂಬು ದೊರೆತಿದೆ. ಹಾಗಾಗಿ ಇನ್ನೂ ನಂಬುದೇ. ಹಾಗೆ ನೀನು ಅಂದುಕೊಂಡಿದ್ದಿ. ಹೌದು. ಇಷ್ಟರವರೆಗೆ ನಂಬಿ ನಿನಗೆ ಅವರಿಂದ ಇಂಬು ದೊರೆತಿದೆ ಹೌದು ಎಂದು ನೀನು ನಂಬಿದ್ದಿ. ನಂಬಿದ್ದೇವೆ. ನನ್ನನ್ನು ಮಾತ್ರ ಅಲ್ಲ ಅವರಿಗೆ ಅಪೇಕ್ಷೆ ಮಾಡುವುದು, ಮತ್ತೆ ನಮ್ಮಿಬ್ಬರನ್ನು. ಹಾಗಾಗಿ ನನಗೂ ಒಂದು ವೇಗ ಉಂಟು. ಹೌದಾ? ಒಬ್ಬೊಬ್ಬರಿಗೆ ಒಂದೊಂದು ಕ್ರಮ. ಹಾ. ಕೆಲವರು ಹಾರುವುದು, ಕೆಲವರು ಓಡುವುದು, ಹ್ಮ್. ಕೆಲವರು ಬೇರೆ ಬೇರೆ ಕ್ರಮದಲ್ಲಿ. ನನಗೆ ನಿನ್ನಂತೆ ಅಲ್ಲದಿದ್ರು ನನಗೆ ವಾಯುವೇಗ ಉಂಟು. ವಾಯುವೇಗ. ನನ್ನನ್ನು ಕೆಲವರು ಮಾರುತಿ ಅಂತಲೂ ಕರೀತಾರೆ. ಹೌದೌದು, ಕೆಲವು ಕಡೆಯಲ್ಲಿ ನನ್ನ ಹೆಸರು ಮಾರುತಿ ಅಂತಲೇ ಹೇಳೋದು. ಆ ವಾಯುವಿನ ವೇಗ ನನಗೆ ಉಂಟು, ಲಭಿಸಿದೆ. ನಿನಗೆ ಮನೋವೇಗ. ವ್ಯತ್ಯಾಸ ತುಂಬಾ ಇದೆ ಅಂತ ನನಗೆ ಗೊತ್ತುಂಟು. ಈ ವೇಗದಲ್ಲಿ ಬಹಳಷ್ಟು ವಿಧಗಳು ಉಂಟು. ನಡಿಗೆಯ ವೇಗ ಬೇರೆ, ಓಡುವ ವೇಗ ಬೇರೆ, ಹಾರಿಕೊಂಡು ಕ್ರಮಿಸುವ ವೇಗ ಬೇರೆ. ನೀನು ವಾಯುವೇಗದವನು. ಇನ್ನೊಂದು ಬೆಳಕಿನ ವೇಗ ಅಂತೇಳಿ ಪ್ರತ್ಯೇಕ. ಅದಕ್ಕಿಂತಲೂ ಮಿಗಿಲಾದದ್ದು ಮನೋವೇಗ. ಶಬ್ದದ ವೇಗವು ಬೆಳಕಿನ ವೇಗವು ಬೇರೆ 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 ಬೇರೆ. ಹಾಗಾಗಿ ನೀನು ವಾಯುವೇಗ ಉಳ್ಳವನು ಎಂಬಂತಹ ಧೈರ್ಯ ನಿನಗುಂಟು ಅಂತೇಳಿ ಆದ್ರೆ ನನ್ನನ್ನು ಕರೆದುಕೊಂಡು ಹೋಗುವವರೇ ಹೊರಡುವಂತಹ ಸಂದರ್ಭದಲ್ಲಿ ನಿನಗೊಂದು ಎಚ್ಚರಿಕೆಯ ಮಾತನ್ನು ನಾನು ಹೇಳಬೇಕು. ಅದೇನು? ಹೇಗೆ ಓಡಬೇಕು ಗೊತ್ತಾ? ಮುಟ್ಟಲು ಸಿಗದಂತೆ ಮುದ್ದೆ ನಡೆಯಬೇಕು.
ಕೊರಗ ತಟ್ಟದೆ ಹೊರಟಿರಳು. ಅಯ್ಯೋ ಭೀಮಸೇನ, ಓ ನೀನು ಮುಂದೆ ನಡೆಯಬೇಕು. ಹೌದು. ಹೇಗೆ? ಹೇಗೆ? ಎಷ್ಟು ವೇಗ? ಆ, ನಾನು ಆಗಲೇ ಹೇಳಿದೆ, ನಾನು ಮನೋವೇಗದಲ್ಲಿ ಚಲಿಸುವವನು. ಹಾಗಾದ್ರೆ ನೀನೆಷ್ಟು ವೇಗದಲ್ಲಿರಬೇಕು? ಆ, ಆ, ಮುಟ್ಟಲು ಸಿಗದಂತೆ ಮುಂದೆ ನಡೆಯಬೇಕು ಆ, ನೀನು. ಆ, ಒಂದು ವೇಳೆ ನನ್ನ ಕೈಗೆ ನೀನೆಲ್ಲಿ ಆದರೂ ಸಿಕ್ಕಿದೆ ಅಂತೇಳಿ ಆದ್ರೆ ನೀನು ವಾಯುವೇಗ ಉಳ್ಳವನು, ಮನೋವೇಗವನ್ನು ಧರಿಸಿಕೊಳ್ಳುವ ಸಾಮರ್ಥ್ಯ ನಿನ್ನಲ್ಲುಂಟು ಅಂತೇಳಿ ಆದ್ರೆ ಆ, ಮುಟ್ಟಲು ಸಿಗದಂತೆ ಮುಂದೆ ನಡೆಯಬೇಕು ನಾನು ಒಂದು ವೇಳೆ ಮುಟ್ಟಲು ಸಿಕ್ಕಿದೆ ಅಂತೇಳಿ ಆದ್ರೆ ಆದ್ರೆ ನಿನ್ನ ನಾಕ್ಷಣದಲ್ಲಿ ಕುಟ್ಟಿ ಕಳೆಯುತ್ತೇನೆ. ಆ, ಕುಟ್ಟಿಲ್ಲದಂತೆ ಕುಟ್ಟಿ ಅದು ಕಳೆಯುತ್ತೇನೆ. ಮೊದಲೇ ಹೇಳಿದ್ದು ಒಳ್ಳೇದಾಯ್ತು. ಒಳ್ಳೇದಾಯ್ತು. ಸಿದ್ಧತೆಗೆ ಯಾಕೆ? ಆ. ನಾನು ನಿನಗೆ ಕೆಡುಕನ್ನು ಬಯಸುವವನಲ್ಲ. ಅದು ಸಹ ನನಗೆ ಗೊತ್ತಾಯ್ತು, ನನಗೆ ಆಗಿಂದ ನೋಡುವಾಗ್ಲಿ. ಆದರೆ ಆ, ನೀವು ಹಾಗೆಯೇ ಮನುಷ್ಯರಾದವರು ನಮ್ಮಂಥವರಿಗೆ ಕೆಡುಕನ್ನು ಬಗೆಯಬಾರದು. ಆಹಾ, ಸತ್ಯ, ಧರ್ಮ, ಹೌದು. ನ್ಯಾಯ, ಪ್ರಾಮಾಣಿಕತೆ ಇದು ಬಿಟ್ಟರೆ ಆ, ಹೊರಗಿನದ್ದು ನಮಗೆ ಗೊತ್ತಿಲ್ಲ. ನೀತಿ ತಪ್ಪುವವರೇ ಅಲ್ಲ ನಾವು. ನೀತಿ ಪ್ರಕಾರ ಕೊಟ್ಟ ಮಾತಿನ ಹಾಗೆ ಮುಟ್ಟಲು ಸಿಗದಂತೆ ನೀನು ಮುಂದೆ ನಡೆಯುತ್ತಿ ಅಂತೇಳಿ ಆದ್ರೆ ನಾನು ನಿನ್ನೊಂದಿಗೆ ಬರುವುದಕ್ಕೆ ಸಿದ್ಧನಿದ್ದೇನೆ. ಆದ್ರೆ ಆದ್ರೆ ಎಚ್ಚರಿಕೆ, ಆ, ನೀನು ಹೊರಡುವ ಮುನ್ನ ಇನ್ನೂ 100 ಬಾರಿ ಯೋಚನೆ ಮಾಡು. ಸರಿ. ಒಂದು ವೇಳೆ ನನ್ನ ಕೈಗೆ ನೀನು ಸಿಕ್ಕಿದೆ ಅಂತೇಳಿ ಆದ್ರೆ ಆದ್ರೆ ಇಲ್ಲ, ನಿನ್ನ ಅಪ್ಪನಿಗೆ ಮಗನಿಲ್ಲ ಅಂತೇಳಿ ಆದೀತು, ಕುಟ್ಟಿ ಕಳೆದೇನು ಎಲ್ಲ ಅರ್ಥ ಆಯ್ತು ನನಗೆ. ಹಾಗಾಗಿ ನಿನ್ನ ಮಾತನ್ನು ಸರಿಯಾಗಿ ಅರ್ಥೈಸಿ ಶೀಲಲಾಮನ ನೆನೆದು ನಿನಗೆ ನಮಸ್ಕರಿಸಿ ಓಂ ನಮೋ ಶಿವಾಯ ಎನ್ನುತ್ತಾ ನಾ ಮುಂದೆ ನೀ ಹಿಂದೆ. ನಡೆ ನಡೆ ನಡೆ. ಹನುಮನಿತ್ಯ ರೋಮಗುಚ್ಚನೆ ಒಂದನ್ನು ಘನವೇ ಮಗಳಿಗಿಟ್ಟು ಮಿಗದ ಒಂದಲ್ಲಿ ಅನಿತರೊಳಗದುವೆ ಶಿವಲಿಂಗಗಲುದಗು ಬೆರಗಳಯ್ಯನ ಭಕ್ತಿಯಿಂದ ಪೂಜಿಸಿತು. ಓಡು ಓಡು, ಸಿಕ್ಕಿದೆ ಸಿಕ್ಕಿದೆ ಸಿಕ್ಕಿದೆ. ಸಿಕ್ಕಿದೆಲ್ಲ ಕೈ ಹತ್ರ ಬರ್ತಾ ಇದೆ. ಹಾಗಾದ್ರೆ ಈಗ ನೆನಪಾಯ್ತು ನಮಗೆ, ಆಂಜನೇಯ ಕೊಟ್ಟದ್ದು ಔಷಧಿ ಉಂಟು ನಮ್ಮಲ್ಲಿ. ಒಂದು ಕೇಶವನ್ನು ಪದದಲ್ಲಿ ಶಿವನೇ ಕಾಲಾಚನೆ ಜಯ ಗಜಚರ್ಮಾಂಬರ ಜಯ ಕಾಲಾಂತಕ ಕರುಣಾಳು ಶಿವ. ಕಾಲಾಚನೆ ಜಯ ಗಜಚರ್ಮಾಂಬರ ಕಾಲಾಂತಕ ಕರುಣಾಳು ಶಿವ. ಬಾಲಕ ಮಾರ್ಕಾಂಡೇಯನ ಪೊರೆದ ಬಾಲಕ ಮಾರ್ಕಾಂಡೇಯನ ಪೊರೆದ ವಿಜಾಲ ಗುಣಾಬುದಿ ಸಮದಿವ. ಬಾಲಾಚನ ಜಯ ಗಜರ ಬಾಬರ ಗಜರ ಬಾಬರ. ಇನ್ನೇನು ಭೀಮ ನನ್ನ ಕೈಗೆ ಸಿಕ್ಕಿದ ಎಂದು ಕೈಯಿಕ್ಕುವಷ್ಟರಲ್ಲಿಯೇ ನನ್ನ ಮುಂಭಾಗದಲ್ಲಿ ಶಿವ ಪ್ರತ್ಯಕ್ಷನಾದನೆ. ಶಿವಲಿಂಗವೊಂದು ಈ ಭುವಿಯೆಡೆಯಿಂದ ಮೂಡಿ ಬಂತೆ. ಫಾಲಾಕ್ಷ, ಗಜಚರ್ಮಾಂಬರಧರ, ಓ ರುಂಡಬಾಲ, ಶಂಭೋ ಶಂಕರ, ಜಯ 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 ಜಯ. ಶಿವನೇ, ನಿನ್ನನ್ನು ಕಾಣಬೇಕು ಎಂಬ ಕಾರಣಕ್ಕಾಗಿಯೇ ಅದೆಷ್ಟೋ ಸಹಸ್ರ ವರ್ಷಗಳ ಕಾಲ ತಪಸ್ಸನ್ನಾಚರಿಸುತ್ತಾ ಇದ್ದೆ. ಈ ಒಬ್ಬ ಬಡಪಾಯಿ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಅಂತೇಳಿ ಆದ್ರೆ ನಿನ್ನನ್ನು ತೋರಿಸುವುದಕ್ಕೆಂದೇ. ಶಿವನೇ, ಇದೋ ಭುವಿಯಿಂದ ಮೂಡಿ ಬಂದಂತಹ ನಿನ್ನ ಲಿಂಗವನ್ನು ಕಂಡು ನಿನಗೆ ಸಾಷ್ಟಾಂಗ ನಮಸ್ಕರಿಸಿದೆ. ಹೌದು, ಅದೋ ಸುತ್ತಮುತ್ತಲಲ್ಲಿ ಕಂಡಂತಹ ಪುಷ್ಪಗಳನ್ನು, ಫಲಗಳನ್ನು, ಪತ್ರಗಳನ್ನು, ಇದೋ ನೀರನ್ನು ನಿನಗೆ ಅಭಿಷೇಚನವನ್ನು ಮಾಡಿ ನಿನ್ನನ್ನು ಪೂಜೆ ಮಾಡಿದ್ದೇನೆ. ಇಳೆಯವನಾದಂತಹ ಮಾರ್ಕಾಂಡೇಯನಿಗೆ ಒಲಿದು ಪ್ರತ್ಯಕ್ಷನಾದಂತಹ ಶಿವನಲ್ವೇ ನೀನು? ಈ ಪುರುಷನಿಗೆ, ಈ ಮೃಗಕ್ಕೆ, ಈ ಪುರುಷ ಮೃಗಕ್ಕೆ ಶಿವನ ದರ್ಶನ ಆಗುತ್ತದೆ ಅಂತೇಳಿ ಆದರೆ ನಿನ್ನ ದಿವ್ಯ ಮಂಗಳ ಮೂರ್ತಿಯನ್ನು ನನಗೆ
ತೋರಿಸು ಶಿವನೇ, ಇದೋ ನಿನಗೊಂದು ಮಂಗಳಾರತಿಯನ್ನು ಬೆಳಗಿದ್ದೇನೆ. ಆ ಎಂಥದ್ದು ಮಾಯೆ, ಎಂಥದ್ದು ಮಾಯೆ ಏನು? ನಾನು ಶಿವಲಿಂಗವನ್ನು ಪೂಜಿಸಿ ಕಣ್ತೆರೆಯುವಷ್ಟರಲ್ಲಿ ಮಂಗಳಾರತಿಯನ್ನೆತ್ತಿದಂತಹ ಆ ಶಿವಲಿಂಗ ಕಣ್ಮರೆಯಾಗಿ ಹೋಯ್ತಲ್ಲ. ಹಾಗಾದ್ರೆ ನನ್ನನ್ನು ಕರಕೊಂಡು ಹೊರಟವ ಎಲ್ಲಿದ್ದಾನೆ? ಹಲವು ದೇಶ ಕಳೆದೋಯ್ತು. ಹಲವು ದೇಶಗಳನ್ನು ದೈವ ಬಲಯು ಸುತ್ತಿ ಕಲಿರೀಬರಿ ವಜ್ರಕೇಶಗಳು ಬರಿದಾಗಿ ಗಳಿನಾದಾಯಿ ತಂದು ಗ್ರದು ಮಂಟಪಕ್ಕೆ ಹೋಗಲು ಅನುವಾಗುದಿರೆ ಕಂಡು ಮಿಕವು. ತುಂಬಾ ದೂರ ಸಾಗಿ ಬಂದಿದ್ದೇನೆ. ಒಂದಲ್ಲ, 2, 3, 4, 5, 6, 7 ಹಲವು ದೇಶಗಳನ್ನು ತೊಳಲಿದ್ದೇನೆ ಶಿವನನ್ನು ಕಾಣುವುದಕ್ಕಾಗಿ. ಹಸ್ತಿನಾವತಿಯತ್ತ ಮುಖ ಮಾಡಿ ಈ ಭೀಮ ಹೊರಟಿದ್ದಾನೆ. ಅಲ್ಲಲ್ಲಿ ನನಗೆ ಶಿವದರ್ಶನವಾಗಿದೆ ಅಂತೇಳುವಂತಹ ಸಂತೋಷದಿಂದ ನಾನಿದ್ರೆ ಒಂದು ಬಾರಿಯೂ ಕೂಡ ಗಜಚರ್ಮಾಂಬರನಾದಂತಹ ಶಿವನ ದರ್ಶನ ನನಗಾದದ್ದಿಲ್ಲ. ಲಿಂಗರೂಪದಲ್ಲಿದ್ದಂತಹ ಶಿವನನ್ನು ಅರ್ಚಿಸಿದೆ, ಮರುಕ್ಷಣದಲ್ಲಿ ಮಾಯವಾಗಿ ಹೋದ. ಹಲವು ದೇಶಗಳನ್ನು ತೊಳಲಿ ಹತ್ತಿರ 7 ಬಾರಿ ಶಿವಲಿಂಗವನ್ನು ಪೂಜಿಸಿದ್ದೇನೆ ನಾನು. ಇನ್ನೇನು ಬಾ ಪುರುಷಾಮೃಗವೇ ಬಾ ಅಂತೇಳಿ ಅಹಂಕಾರದಿಂದ ಮುಂದುವರಿಯುತ್ತಿದ್ದಾನಲ್ಲ, ಅದೇನು ಕಾಣುತ್ತಿದೆ ಎಲ್ಲಿ? ಯಾಗಶಾಲೆ. ಹಾಗಾದ್ರೆ ನಾವೆಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರಿದ್ದೇನೆ ಎಂಬಂತಹ ತೃಪ್ತಿ ಅಹಂಕಾರ ಇವನಿಗಿದೆ ಅಂತೇಳಿ ಆದ್ರೆ, ಯಾಗಶಾಲೆಗೆ ಇವ ಪ್ರವೇಶ ಮಾಡುತ್ತಾನೆ ಅಂತೇಳಿ ಆದ್ರೆ ಹಿಡಿ ಇದೋ ಇವನ ಕಾಲನ್ನು ಭದ್ರವಾಗಿ ಹಿಡಿದಿದ್ದೇನೆ. ಸಿಕ್ಕಿದೆ ಬಡಪಾಯಿ, ಸಿಕ್ಕಿದೆ. 2 ನತ್ತಗಳಲ್ಲಿ ಸಮನಾಗಿ ನೀ ಬರಲು, 2 ತತ್ವಗಳಲ್ಲಿ ಸಮನಾಗಿ ನಿರಲು, ಹರಿವಂದ ಮರುತತ್ವವನ್ನು ಪಾಲಿಸಲು, ಹರಿವಂದ ಮರುತತ್ವವನ್ನು ಪಾಲಿಸಲು ತಾಳು ಪುರುಷ ಮೃಗೇಶ ತಾಳಯ್ಯ. ನಿನಗಿ ಕೀಳು ಕಜ್ಜವು ಭಕ್ತ ಮಹನೀಯ, ತರವಲ್ಲ ನಿನಗಿ ಕೀಳು ಕಜ್ಜವು ಭಕ್ತ ಮಹನೀಯ. 7 ಕೊಲೆಗಳು ಬದುಕಿರದು ಜಗಪಾಲಿಪುರೇ ಸದ್ಧರ್ಮ, 7 ಕೊಲೆಯೊಳು ಬದುಕಿರದು ಜಗಪಾಲಿಪುರೇ ಸದ್ಧರ್ಮ ಶರಣಗೆ. ಸೋಲದಿರುವುದಕ್ಕೆ ಬರ್ತದಿ ಜ್ಞಾನಭೂಷಣ ಕೊಪ್ಪಿ ನಡೆ ಪುರುಷಾಮೃಗವೇ, ಓ ಏನು ಅಬ್ಬರ ನಿನ್ನದು? ಏನು? ಭೀಮನನ್ನು ಅಟ್ಟಿಸಿಕೊಂಡು ಬಂದಿದ್ದೆ ನೀನು. ಹೌದು. ದ್ವಾರದ ಮಧ್ಯದಲ್ಲಿ ಶಿರ ಒಳಭಾಗದಲ್ಲಿದೆ, ಕಾಲನ್ನು ಭದ್ರವಾಗಿ ಹಿಡ್ಕೊಂಡಿದ್ದೆ, ಎಳಿತಾ ಇದ್ದಿ, ಮುಕ್ಕುತ್ತೇನೆ ಅಂತ ಮುಂದೆ ಬರ್ತಾ ಒಳಗರ್ಧ ಹೊರಗರ್ಧ. ಹೌದು. ಆಶ್ಚರ್ಯವಾಗುವುದು ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದಾರೆ. ಯಾಕೆ? ಪುರುಷಾಮೃಗವನ್ನು ಇದುವರೆಗೆ ಕಂಡವರಿಲ್ಲ ಯಾರು. ಶಿವಭಕ್ತ ಹೌದು,
ಆದರೆ ಇಲ್ಲಿ ನಾನು ಪ್ರಸ್ಥಾನ ದ್ವಾರ ಹೇಳಿದ್ದೇನೆ. ನಾನು ಏನು? ನಿನ್ನ ಪ್ರವೇಶದ ಅಗತ್ಯ ಇದೆ ಅಂತ. ಆ, ಆದರೆ ನಿನ್ನ ಪ್ರವೇಶ ಈ ರೀತಿ ಆಗ್ತದೆ ಅಂತ ಆ. ಊಹಿಸುವುದಕ್ಕೇ ಕಷ್ಟ. ಯಾಕೆ? ಶಿವನ ಪರಮ ಭಕ್ತ ನೀನು. ಹ್ಮ್ ಶಿವತತ್ವದ ಲಕ್ಷ್ಯವೇ ಲಯ. ಹ್ಮ್ ಹಾಗೆಂತ ಶಿವನನ್ನು ಭಜಿಸುವವರಿಗೆಲ್ಲ ಆ ಭಾವ ಬರುತ್ತದೆ ಅಂತ ಹೇಳುವುದಕ್ಕಾಗುವುದಿಲ್ಲ. ಆಹಾ. ಹಾಗೆಂತ ಲಯಭಾವ ಬೇಕು. ಹ್ಮ್ ತನ್ನಲ್ಲಿರುವುದನ್ನು ಸುಟ್ಟುಕೊಳ್ಳುವುದಕ್ಕೆ ಲಯಭಾವ ಇದ್ದರೆ ಮಾತ್ರ ಶಿವನ ಅನುಷ್ಠಾನ ಸಾರ್ಥಕವಾಗ್ತದೆ. ಆ. ಆದರೆ ಇಲ್ಲಿ ನೀನು ಹ್ಮ್ ಭೀಮಸೇನನ್ನು ಕಾಲಿಡಿದು ಎಳಿತ್ಯ, ನುಂಗುತ್ತೇನೆ, ತಿಂತೇನೆ ಅಂತ ಹೇಳ್ತಿ. ಹೌದು. ನಿನ್ನ ಶಿವತತ್ವದ ಭಾಷೆಯಲ್ಲಿ ಆ ಭಾವದಲ್ಲಿ ಆ, ಮಾತನಾಡಿದರೆ ಇಲ್ಲಿಗೆ ಅದು ಅಪ್ರಸ್ತುತವಾಗ್ತದೆ. ಆ. ಮಾನವ ಸಹಜವಾದಂಥ ಲೋಕದಲ್ಲಿ ಮಾನವ ಸಹಜದ ಭಾಷೆಯಲ್ಲೇ ಮಾತನಾಡಬೇಕಷ್ಟೆ. ಓಹೋ. ಈಗ ಮುಕ್ಕುವುದಕ್ಕೆ ಮುಂದಾಗಿದ್ದೀನಿ ನೀನು. ಹ್ಮ್ ಇದನ್ನು ಕೊಲೆ ಅಂತ ಹೇಳೋಣ. ಹ್ಮ್ ಈ ಲೋಕದಲ್ಲಿ ಕೊಲೆ ಅಂತ ಹೇಳುವುದು ದೊಡ್ಡ ಅಪರಾಧ. ಅದು ಆ, ಈಗ ಅವನ ಸಾಯದೆ ಮುಕ್ಕುವುದಕ್ಕಾಗ್ತದೋ? ಹ್ಮ್ ಆಗುವುದಿಲ್ಲ. ಹ್ಮ್ ನೀನು ಮುಕ್ಕುತ್ತೆ ಅಂತ ಆದರೆ ಇಲ್ಲಿ ಆಗುವಂಥ ಯಜ್ಞದ ಹ್ಮ್ ಲಕ್ಷ್ಯ ಇರುವುದು ಕೊಲೆಯಲ್ಲ. ಆ, ನಮ್ಮಲ್ಲಿರುವಂಥ ಯಾವ ಅಧರ್ಮದ ಭಾವ ಇದೆಯೋ ಅದನ್ನು ಕೊಲೆ ಮಾಡಿ ಧರ್ಮವನ್ನು ಸ್ಥಾಪಿಸಲಿಕ್ಕಿರುವಂಥ ತಾಣ ಇದು. ಹೌದಾ? ಈಗ ಅಂತಲ್ಲಿ ನೀನು ಶಿವಭಕ್ತನಾಗಿದ್ದಿ. ಹಾ. ಶಿವತತ್ವವೇ ಈ ಹೊತ್ತು ಈ ಯಾಗಶಾಲೆಗೆ ಪ್ರವೇಶವಾಗಿದೆ. ಹ್ಮ್ ಪಾಂಡವರೆಲ್ಲ ನಂಬಿದ್ದು ಈ ಹೊತ್ತು ವೈಷ್ಣವ ತತ್ವವನ್ನು ಆ, ತಮ್ಮ ಜೀವನ ಇಡೀ ಅನುಸರಿಸ್ತಾ ಇರುವುದು ಅದನ್ನು. ಹ್ಮ್ ಹಾಗಿದ್ದಾಗ ಒಳಭಾಗದಲ್ಲಿ ವೈಷ್ಣವ ತತ್ವ, ಹೊರಭಾಗದಲ್ಲಿ ಶಿವತತ್ವ, ಮಧ್ಯದಲ್ಲಿ ಈ ಎರಡು ತತ್ವಗಳ ಬಗ್ಗೆ ಅನುಸಂಧಾನವಾಗಿರುವಂಥದ್ದು ವಾಯು ತತ್ವ ಇದೆ. ಅಂದ್ರೆ ಭೀಮಸೇನ. ನೀನು ಯಾರೋ ನನಗೆ ಗೊತ್ತಿಲ್ಲ. ಆ, ನಾನು ಯಾಗಶಾಲೆಯ ದ್ವಾರದಲ್ಲಿ ಬಂದು ನಿಂತಾಗ ಭೀಮನ ಕಾಲು ನನ್ನ ಕೈಗೆ ಸಿಕ್ಕಿದೆ. ಹ, ಗಟ್ಟಿಯಾಗಿ ಹಿಡ್ಕೊಂಡಿದ್ದೇನೆ. ಒಳಭಾಗಕ್ಕೆ ಅವನ ಅರ್ಧ ದೇಹ ವಾಲಿದೆ. ಆವಾಗ 4-5 ಮಂದಿ ಅವನ ಸಹೋದರರು ಹೌದು ಅವನ ಎರಡೂ ಕೈಗಳನ್ನು ಹಿಡಿದು ಒಳಗೆಳೆಯುತ್ತಿದ್ದಾರೆ. ಹೌದು. ಅಷ್ಟು ಮಾತ್ರವಲ್ಲ, ಈ ಯಾಗಶಾಲೆಯಲ್ಲಿ ಸೇರಿದಂತಹ ರಾಜಾಧಿರಾಜರೆಲ್ಲರೂ ಕೂಡ ಅವನನ್ನು ಒಳಕ್ಕೆಳೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹೌದು. ಈಗ ನೀನೊಬ್ಬ ನ್ಯಾಯ ತೀರ್ಮಾನಕ್ಕೆ ಬಂದವನು, ನ್ಯಾಯಾಧೀಶನ ಹಾಗೆ ಕಾಣ್ತದೆ ನನಗೆ. ಅಯ್ಯ, ಈಗ ಒಂದು ನುಡಿ ಅಂತೇಳಿ ಉಂಟಲ್ವ? ಹೌದು. ನುಡಿದಂತೆ ನಡೆಬೂದೆ ಶರಣಂಗೆ ಭೂಷಣ ಕೃಷ್ಣರಾಯ ಬಡನಾಡಿಸಿದರು ನುಡಿ ತಪ್ಪಲು ತರವಲ್ಲ ಕೃಷ್ಣರಾಯ. ಬಿಡೆಯಾಗದ ಶಾಲೆಗೆ ಹೋಗದೆ ಬೀಬರು ಹೋದ ಕೃಷ್ಣರಾಯ. ಆಡಿ ಬಿಡೆಗೊಳ್ಳುವೇನು ಪಂಥದ ಬಗೆಯದೆ ಕೃಷ್ಣರಾಯ. ನುಡಿದಂತೆ ನಡೆಯುವುದೇ ಶರಣಂಗೆ ಭೂಷಣ ಕೃಷ್ಣರಾಯ. ಇವರಿಗೆಲ್ಲ ನೀನೊಬ್ಬ ರಾಯ. ಆ, ನಿನ್ನನ್ನು ಕೃಷ್ಣರಾಯ ಅಂತೇಳಿ ಇವರೆಲ್ಲರೂ ಕರೆಯುವುದು ಕೇಳಿದೆ ನಾನು. ಹೌದು. ಹಾಗಾದರೆ ನಿನಗ ಸ್ಥಾನಮಾನ ಇಲ್ಲಿ ಉಂಟು ಅಂತೇಳಿ ಆದರೆ ಆ, ಈಗ ನಿನ್ನಲ್ಲಿ ನ್ಯಾಯದ ಪ್ರಶ್ನೆಯನ್ನು ನಾನು ಇಡುತ್ತೇನೆ. ಏನು? ನುಡಿದಂತೆ ನಡೆಯಬೇಕು. ಸರಿ. ಅದು ನನ್ನ ನುಡಿ. ಆ, ನನ್ನ ನುಡಿ ಅಂತ ಹೇಳಿದರೆ ನನ್ನ ನುಡಿ ಅಲ್ಲ, ಅದು ಶಿವನ ನುಡಿ. ಓಹೋ. ಶಿವನ ಆಡಿಸಿದಂತೆ ನಾನು ನುಡಿಯುವುದು, ಹಾ. ಶಿವನು ನುಡಿಸಿದಂತೆ ನಾನು ನುಡಿದದ್ದು. ಓಹೋ ಹೋ. ಹೇಗೆ ಹೇಗೆ ಕೊಲ್ಲಬಾರದು ಅಂತೇಳಿ ಹೇಳಿದೆ ನೀನು. ಹೌದು. ಕೊಲೆ ಇಲ್ಲ, ಕೊಲೆ ಇಲ್ಲ. ಕೊಲೆ ಪಾತಕ ಕೊಲೆಯಿಂದ ಪ್ರಪಂಚ ನಡೆಯುವುದಿಲ್ಲ. ನಡೆಯುವುದಿಲ್ಲ. ಆಹಾ. ಇದು ರಾಜಸೂಯಾಧ್ವರ. ಹೌದು. ಕೊಲೆ ಇಲ್ಲದೆ ಮಾಡಿದ್ದು ಇದು. ಹ್ಮ್ ರಾಜಾಧಿರಾಜರನ್ನು ಗೆದ್ದು ಹ್ಮ್ ಸೆಟೆದು ನಿಂತವರನ್ನು ತಲೆ ಕಡಿದು ಆ, ಆ ಮೂಲಕವಾಗಿ ಸಂಪತ್ತನ್ನು ಸಂಗ್ರಹಿಸಿಕೊಂಡು ರಾಜಸೂಯಾಧ್ವರವನ್ನು ಮಾಡ್ತೀರಿ. ಹಾ. ಕ್ಷತ್ರಿಯರಿಗೆ ಅದು ತಪ್ಪಲ್ಲ, ಅದು ಕ್ಷತ್ರಿಯ ಧರ್ಮ. ಅದು ಧರ್ಮ. ಹುಲಿಯೊಂದು ದನವನ್ನು ಕೊಂದೇ ತಿಂತದೆ. ಆ, ಯಾಕೆ? ಅದರ ಆಹಾರ.
ದೊಡ್ಡ ಮಂಡೂಕವೊಂದು ಚಿಕ್ಕ ಮಂಡೂಕವನ್ನು ತಿಂತದೆ. ಅದು ತಪ್ಪಲ್ಲ, ಅದನ್ನು ಕೊಲೆ ಅಂತೇಳಿ ಯಾರೂ ಹೇಳುವುದಿಲ್ಲ. ಹಾಗೆಯೇ ದಾರಿಯಲ್ಲಿ ನಡೆದಾಡುತ್ತಾ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಸಿಡಿಲು ಬಡಿದು ಬಿದ್ದು ಸಾಯ್ತಾನೆ. ಅದು ಸಿಡಿಲು ಮಾಡಿದ ಕೊಲೆಯ ಆಗುವುದಿಲ್ಲ, ಅಲ್ವೇ ಅಲ್ಲ, ಅದು ದೈವೇಚ್ಛೆ. ಮರ ಒಂದು ತಲೆಯ ಮೇಲೆ ಬೀಳ್ತದೆ, ತಲೆಯೊಡೆದು ಸಾಯ್ತಾನೆ, ಅದು ವಿಧಿ. ಅದು ವಿಧಿ, ಅದು ಪ್ರಕೃತಿ ನಿಯಮ. ಹಾಗೆಯೇ ನಮ್ಮ ನುಡಿ ಏನು? ಭೀಮನನ್ನು ಕೇಳಿಕೊಂಡಾಗಲೇ ನಾನು ಆಡಿದ್ದೆ, ಮುಟ್ಟಲು ಸಿಗದಂತೆ ಮುಂದೆ ನಡೆಯಬೇಕು. ಅದು ನುಡಿ, ಅದು ಶಿವನು ನನ್ನಿಂದ ಆಡಿಸಿದ ನುಡಿ. ಯಾಕೆ ನಾನು ಇಷ್ಟು ಕಾಲ ಶಿವನ ಬಗ್ಗೆ ಭಜಿಸಿ ಅವನನ್ನು ಕಾಣಬೇಕು ಎಂಬ ಹಂಬಲದಿಂದ ಆ ಕ್ಷಣದಲ್ಲಿ ಇವನೊಬ್ಬ ಬಂದು ನನ್ನನ್ನು ಕೇಳಿಕೊಂಡ, ನಾನು ಕರ್ಕೊಂಡು ಹೋಗುತ್ತೇನೆ, ನುಡಿ ಬಂದು ಹೋಯಿತು. ಅದು ನಾನಾಡಿದ ಮಾತಲ್ಲ, ಅದು ನುಡಿ, ಅದು ನುಡಿಗಟ್ಟು. ಅದನ್ನು ಬದಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಇವನ ಕಾಲನ್ನು ನಾನು ಹಿಡಿದಿದ್ದೇನೆ. ನ್ಯಾಯ ಅನ್ಯಾಯದ ವಿಮರ್ಶೆ ನೀನು ಮಾಡ್ತೀನಿ ಅಂತೇಳಿ ಆದರೆ ಶಿವನು ಅಲ್ಲಿ ಮಾನಸ ಸರೋವರದ ತಳದಲ್ಲಿ ನನ್ನ ಬಾಯಿಂದ ಆಡಿಸಿದಂತಹ ನುಡಿಗೆ ತಪ್ಪದಂತೆ ನೀನೇನು ಹೇಳುವುದಕ್ಕೆ ಸಾಧ್ಯ? ಇವನನ್ನು ಅರ್ಧ ಒಳಗೆ ಅರ್ಧ ಹೊರಗೆ, ನೀವಷ್ಟು ಮಂದಿಗಳಿದ್ದೀರಿ, ನಾನೊಬ್ಬನೇ ಇದ್ದೇನೆ ಎಂಬುದು ವಿಚಾರವೇ ಅಲ್ಲ. ಇವನ ಕಾಲನ್ನು ನಾನು ಹಿಡಿದಿದ್ದೇನೆ, ಮುಟ್ಟಿದ್ದೇನೆ. ಇವನು ಮುಟ್ಟುವುದಕ್ಕೆ ಸಿಗಬಾರದಿತ್ತು, ಆವಾಗ ನಿನ್ನ ಮಾತನ್ನು ನಂಬಬಹುದಿತ್ತು. ಹಾಗಾಗಿ ನೀನು ಹೇಳಿದ ಮಾತುಗಳಿಗೆಲ್ಲ ಧಿಕ್ಕಾರ. ಇವನನ್ನು ಕೊಂದು ತಿಂದು ಮುಗಿಸ್ತೇನೆ. ಶಿವನ ನುಡಿಗಟ್ಟಲ್ವ? ಹೌದೌದು, ಸರಿ. ಅದು ಸರಿ ಸರಿಗ ಪಂಥದಂತೆ ರಗವರೇ ಸರಿ ಸರಿಗ ಪಂಥದಂತೆ ರಗವರೇಣ್ಯ ನೀ ಸರಿಯೋ ಸೋತ ಭೀಮ ಗೆದ್ದ ಮೃಗವರೇಣ್ಯ. ನೀ ಸೋತೆ ಭೀಮ ಗೆದ್ದ ಮೃಗವರೇಣ್ಯ. ಸಿರದ ಮುಖ್ಯ ಗಣನೆಗಿಲ್ಲಿ ಮೃಗವರೇಣ್ಯ. ಸಿರದ ಮುಖ್ಯ ಗಣನೆಗಿಲ್ಲಿ ಮೃಗವರೇಣ್ಯ. ಬರದೆ ಬೊಕ್ಕಿದಾಯ್ದು ನೋಡು ಮೃಗವರೇಣ್ಯ. ಸರಿ ಸರಿಗ ಪಂಥದಂತೆ ಮೃಗವರೇಣ್ಯ. ಪುರುಷಾಮೃಗವೇ, ಏನು ಕೃಷ್ಣರಾಯ? ಶಿವನ ನುಡಿ, ಹೌದು. ಆ ನುಡಿಯೇ ನಿನಗೆ ಬದುಕು, ಹೌದು ಅಲ್ವೇ? ಹೌದು. ಅದನ್ನು ಮೀರುವ ಹಾಗಿಲ್ಲ ನೀನು. ಶಿವನ ನುಡಿಯಂತೆ ನೀನು ಆಡ್ತಿಂತಾದ್ರೆ ಆ ನುಡಿಯ ಹಿನ್ನೆಲೆಯಲ್ಲಿ ರೂಪುಗೊಳ್ಳುವುದು ಪಂಥ ಅಲ್ವಾ? ಅದು ಹೇಗೆ? ಅವ ಕೈಗೆ ಸಿಕ್ಕಿದ್ರೆ ಅವನನ್ನು ಹಿಡಿದು ತಿಂತೇನೆ ಅಲ್ವಾ? ಹೌದು. ನುಡಿಯ ಹಿನ್ನೆಲೆಯಲ್ಲಿ ನಿಮ್ಮೊಳಗೆ ಆದದ್ದು ಪಂಥ ಒಂದು, ಪರೋಕ್ಷವಾಗಿ, ಪ್ರತ್ಯಕ್ಷವಾಗಿ ಅಲ್ಲ. ಈಗ ಪಂಥದಲ್ಲಿ ಶಿವನ ನುಡಿ ಅಂತ ಹೇಳುತ್ತಾ ಅದನ್ನೇ ಉಪಾಧಿಯನ್ನಾಗಿ ತಕೊಂಡು ನೀನು ಗೆದ್ದೆ ಹೇಳುವಂತ ಒಂದು ಭಾವ ನಿನ್ನಲ್ಲಿ ಕಾಣುತ್ತಾ ಇದೆ. ನೀನೆಲ್ಲಿ ಗೆಲ್ತಿ? ಭೀಮನೆ ಗೆದ್ದದ್ದು. ಅದೇ ಹೇಗೆ? ಕಾಣುವವರ ಕಣ್ಣಿಗೆ ಇಬ್ಬರು ಗೆಲ್ಲಿಲ್ಲ ಅಲ್ವೇ? ಆ ಕಡೆ ನೀನು ಎಳಿತಿ, ಈ ಕಡೆ ನೀವು ಎಳಿತೀರಿ. ಈಗ ಬಾಗಿಲಲ್ಲಿ ಇದ್ದಾನೆ ಪುರುಷಾಮೃಗವೇ. ಏನು? ಕಾಲ ಸಂದರ್ಭಕ್ಕೆ ಅನುಸಾರವಾಗಿ ಧರ್ಮ ಬದಲಾಗುವುದಲ್ಲ, ಧರ್ಮದ ವ್ಯಾಖ್ಯೆಗಳು ಬದಲಾಗುತ್ತದೆ. ಈಗ ನಿನ್ನದು ಹೊಸ ವ್ಯಾಖ್ಯೆ ಇದಕ್ಕೆ. ಶಿವತತ್ವವನ್ನೇ ಬಲ್ಲ ನಿನಗೆ ಅನ್ಯ ತತ್ವಗಳು ಯಾವುದು ರುಚಿಸುವುದಿಲ್ಲ ಅಂತ ನನಗೆ ಅರ್ಥವಾಗ್ತದೆ. ಶಿವನನ್ನೇ ನಂಬಿದವನು ನೀನು. ಆದ್ರೆ ಈ ಪ್ರಪಂಚದಲ್ಲಿ ಬರೇ ಶಿವನಿಂದ ಒಂದು ತತ್ವದಿಂದಲೇ ಪ್ರಪಂಚ ನಿರ್ಮಾಣವಾದುದಲ್ಲ, ಮೂರೂ ತತ್ವಗಳು ಸೇರಿ ಆದ ಪ್ರಪಂಚ. ಹಾಗಿದ್ದಾಗ ಕಾಲ, ದೇಶ, ಧರ್ಮ, ಸನ್ನಿವೇಶ, ಸಂದರ್ಭಕ್ಕೆ ಅನುಸಾರವಾಗಿ ಅಲ್ಲಲ್ಲಿನ ವಿಚಾರಗಳು ಅಲ್ಲಲ್ಲಿಗೆ ಮಹತ್ವ ಪಡೀತದೆ. ಈಗ ನೀನು ಪರೋಕ್ಷವಾಗಿ ಭೀಮನನ್ನು ಗೆದ್ದಿ ಅಂತ ಆದ್ರೆ ನಾನು ಅಲ್ಲ ಅಂತ ಹೇಳೋದು. ಭೀಮನೇ ಗೆದ್ದಿದ್ದಾನೆ. ಅದು ಹೇಗೆ? ಆತನ ಶಿರ ಎಲ್ಲಿದೆ? ಶಿರ ಒಳಗುಂಟು, ಒಳಗಿದೆ. ಈ ಪ್ರಪಂಚದಲ್ಲಿ ಯಾವುದೇ
ಪ್ರಾಣಿ ಪಶು ಪಕ್ಷಿ ಮನುಷ್ಯ ಯಾರೇ ಆಗಿರಲಿ ಆ, ಅವರಿಗೆ ಶಿರವೇ ಪ್ರಧಾನ ಅಂತ ನಂಬಿದಂಥ ಸಮಾಜ ಇದು. ಆ, ಶಿರವೇ ಪ್ರಧಾನ ಅಂತ ನಂಬಿದಂಥ ಬದುಕು. ಹಾಗೆಂತ ಉಳಿದ ಅವಯವಗಳು ಲಕ್ಷ್ಯವಲ್ವೋ? ಲಕ್ಷ್ಯ ಹೌದು. ಆದರೆ ಪ್ರಪಂಚದ ಎಲ್ಲ ನಿನ್ನ ತತ್ವಗಳು, ನಿನ್ನ ಸಿದ್ಧಾಂತಗಳು ಎಲ್ಲವನ್ನು ಅರಗಿಸಿಕೊಳ್ಳುವಂತಹ ಸ್ವಾಸಾಮರ್ಥ್ಯ ಇರುವುದು ಬೌದ್ಧಿಕವಾಗಿ ಗಟ್ಟಿತನವನ್ನು ಹೊಂದಿದಂತಹ ಶಿರದಲ್ಲಿ. ಅಂತಹ ಶಿರವೇ ಈ ಪ್ರಪಂಚದಲ್ಲಿ ಇಲ್ಲಿ ಪ್ರಧಾನವಾಗಿರುವಾಗ ಶಿರ ಹೇಗೂ ಮನೆಯೊಳಗೆ ಹೋಗಿದೆ, ಕಾಲ ಹಿಡಿದು ಏನು ಪ್ರಯೋಜನ ನೀನು? ಅಯ್ಯ ಏನು ಇದು ವಾದಕ್ಕೆ ವಿಚಾರವ? ಶಿರ ಪ್ರಧಾನ ಯಾರಿಗೆ? ನಿಮ್ಮಂಥ ಮಾನವರಿಗೆ. ಓಹೋ. ನಾನು ಹೇಗಾದ್ದು ಗೊತ್ತ? ಎರಡನ್ನಾಗಿ ನಾನಾದೆ, ನರಸಿರವಿಲ್ಲ ಬರಿದೇಗೆ. ಬರೆದೇಕೆ ಹೇರುವೆಯ ಶಾಸ್ತ್ರವನ್ನು ನನಗೆ? ಬರೆದೇಗೆ ಹೇರುವೆಯ ಶಾಸ್ತ್ರವನ್ನು ನನಗೆ? ಶಿರದಿ ಬುಟ್ಟಿಗ ದೌಶ ಜಗವದಾಲಲು ಕೆಡುಗು. ಶಿರದಿ ಬುಟ್ಟಿಯ ದೌಶ ಜಗವದಾಲಲು ಕೆಡುಗು. ನರರು ದುಷ್ಟರು ಜಗದಿ ಹರನೊಬ್ಬ ಸತ್ಯ. ನರರು ದುಷ್ಟರು ಜಗದಿ ಹರನೊಬ್ಬ ಸತ್ಯ. ಎರಡು ನಾಗಿ ಅಯ್ಯ ಕೃಷ್ಣ, ಸರಣಿ ಕೇಳುವುದಕ್ಕೆ ಚೆನ್ನಾಗಿ, ಆದರೆ ನಿಮ್ಮೊಳಗೆ ವಾದಕ್ಕಾದ್ರೆ ಆದೀತು. ನನ್ನ ಮುಂಭಾಗದಲ್ಲಿ ನಿನ್ನ ಈ ವಿಚಾರ ಸರಣಿ ಒಪ್ಪತಕ್ಕಂಥದ್ದಲ್ಲ. ಏನು ವ್ಯತ್ಯಾಸ? ಯಾಕಲ್ಲ ಅಂತೇಳಿ ಹೇಳಿದರೆ, ನಾನು ನರನಲ್ಲ. ನರರಿಗಿರುವಂತಹ ನ್ಯಾಯ ತೀರ್ಮಾನ ನನಗೂ ನಿನಗೂ ನಮ್ಮ ಮಧ್ಯೆ ಅದು ತೀರ್ಮಾನವಾಗುವುದಕ್ಕಿಲ್ಲ. ನಾನು ನರನೂ ಅಲ್ಲ, ಮೃಗವೂ ಅಲ್ಲ. ನರನೂ ಹೌದು, ಮೃಗವೂ ಹೌದು. ಆದರೆ ಒಂದು ವಿಚಾರದಲ್ಲಿ ಮಾತ್ರ ವ್ಯತ್ಯಾಸ ಉಂಟು. ಏನು? ನಾನು ನರ ದೇಹ ಹೊಂದಿದ್ರು ಮೃಗ ಶಿರ ಇರುವುದರಿಂದ ನರನ ಶಿರ ನನಗಿಲ್ಲ. ನೀನು ವಾದ ಮಾಡುವುದು ಹೇಗೆ? ನರನ ಶಿರದ ಬಲುಹಿಂದ, ನಿನ್ನ ಯೋಚನೆಯಿಂದ ಮನುಷ್ಯರ ಯೋಚನೆ ನಿನ್ನ ತಲೆಯಲ್ಲಿ ಹರಿಯುವುದು. ನಿನ್ನೊಂದಿಗಿರುವವರು ಎಲ್ಲರೂ ಕೂಡ ನರಶಿರ ಹೊಂದಿದವರೇ. ನಾನು ಎರಡೂ ಕೂಡ ಒಂದಾಗಿ ಹುಟ್ಟಿ ಪುರುಷ ಮೃಗವಾದೆ. ಪುರುಷನೂ ಹೌದು, ಮೃಗವೂ ಹೌದು. ಆದರೆ ಪುರುಷ ದೇಹ ಇರುವುದು, ನರ ಶಿರ ಇಲ್ಲ. ಹಾಗಾಗಿ ಮನುಷ್ಯರ ಯೋಚನೆ ನನಗನ್ವಯಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ ಗೊತ್ತಾ? ಈ ಮನುಷ್ಯರ ತಲೆಯಲ್ಲಿಯೇ ಅಲ್ವೋ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದು ನಮ್ಮಲ್ಲಿ ಉಂಟು. ಪ್ರಾಣಿಗಳ ತಲೆಯಲ್ಲಿ ಯಾವುದೂ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ, ಯಾವುದೂ ಇಲ್ಲ. ಆದರೆ ನೀವು ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ ವಂಚನೆಯ ಜಾಲ ನಿಮ್ಮಲ್ಲಿ. ತಾನು ಮೇಲು, ಅವನು ಕೀಳು, ಇನ್ನೊಬ್ಬನ ಶಕ್ತಿ ಹೆಚ್ಚು, ಅವನಲ್ಲಿರುವಂತಹ ಸಂಪತ್ತು ನಮಗೆ ಬೇಕು, ಅವನಲ್ಲಿರುವಂತಹ ಮುತ್ತು ರತ್ನ ವಜ್ರ ವೈಢೂರ್ಯ ನಮಗೆ ಬೇಕು ಎಂಬಂತಹ ಲೋಲುಪತೆ ನಿಮಗುಂಟು. ಅದೇ ರೀತಿಯ ಯೋಚನೆ ನಿಮ್ಮದು. ಅದಕ್ಕಾಗಿಯೇ ಆ ದುಷ್ಟ ಯೋಚನೆಯಿಂದ ನಿಮ್ಮಿಂದ ಕಡಿಮೆ ಶಕ್ತಿವಂತರನ್ನು ನೀವು ಬಡಿದು ಕೊಲ್ಲುವುದು, ಅವರ ಮೇಲೆ ಯಜಮಾನಿಕೆ ಸ್ಥಾಪನೆ ಮಾಡುವುದು. ಹಾಗಾಗಿ ದುಷ್ಟ ಯೋಚನೆಯನ್ನು ಹೊಂದಿದಂತಹ ನರಶಿರದಿಂದ ಬಂದಂತಹ ನಿನ್ನ ವಾದ ಸರಣಿ ಉಂಟಲ್ಲ, ಇದನ್ನು ನಾನು ಒಪ್ಪುವುದಕ್ಕಿಲ್ಲ. ಹಾಗಾದರೆ ಯಾವುದು ನಾನು ಒಪ್ಪುವ ವಿಚಾರ? ಯಾವುದು?
ನಿಮ್ಮಂತಹ ಮನುಷ್ಯರ ದುಷ್ಟ ಯೋಚನೆ ತಪ್ಪು. ನಾನೊಪ್ಪುವಂತಹ ಪರಶಿವ ತತ್ವ, ಆ ಶಿವತತ್ವ ಒಂದೇ ಸತ್ಯ. ಶಿವತತ್ವ ಹೇಳುವಂತೆ ನೀವೆಲ್ಲರೂ ಸೋತಿದ್ದೀರಿ. ಇವನನ್ನು ನಾನು ಹಿಡಿದಿದ್ದೇನೆ, ಇವನು ನನಗೆ ಸೇರಬೇಕಾದವನು. ನರರೆಲ್ಲ ದುಷ್ಟ ಅಂತ ಹೇಳ್ತಾ ಇದ್ದೀಯ. ಹೌದು ಹೌದು ಹೌದು. ಪುರುಷಾಂಗ ನರರೆಲ್ಲ ದುಷ್ಟರಲ್ಲ, ಸತ್ಪುರುಷರು ಧರೆಯೊಳು ಮೆರೆದರಲ್ಲ. ಸತ್ಪುರುಷರು ಧರೆಯೊಳು ಮೆರೆದರಲ್ಲ. ಅರಿತು ಶಾಶ್ವತವಲ್ಲ ತನುವಿದು, ತನುವಿಂದ ಇರುವುದು ಭೇದವಲ್ಲ. ಜೀವದೊಳಿಲ್ಲ ಶಿರವೇ ಪ್ರಧಾನವು ಸಕಲ ಜೀವಿಗಳಲ್ಲಿ. ಶಿರವೇ ಪ್ರಧಾನವು ಸಕಲ ಜೀವಿಗಳಲ್ಲಿ. ಹರನೋಪುತ್ತಿರುವನಲ್ಲ ಶಾಸ್ತ್ರದೊಳೆಲ್ಲ. ಪುರುಷಾಮೃಗವೇ, ಏನು ನೆನಪಿಸಿದ್ದು ಒಳ್ಳೆದಾಯಿತು ನೀನು. ಆ, ಎಲ್ಲರೂ ದುಷ್ಟರು, ಹ್ಮ್ ಅಧರ್ಮಿಗಳು. ಹ್ಮ್ ಮೇಲ್ನೋಟಕ್ಕೆ ನಿರ್ಧಾರಕ್ಕೆ ಬರುವುದಕ್ಕೆ ಆಗ್ತದೆ. ಆ, ಈ ತಾಣ ಇರುವುದೇ ಅಂತಹ ದುಷ್ಟತನವನ್ನು ದೂರ ಮಾಡಲಿಕ್ಕೆ. ಆ, ಮನುಷ್ಯನಲ್ಲಿ ದುಷ್ಟ ಭಾವಗಳು ಯಾವಾಗ ಹುಟ್ಟುತ್ತದೆ ಹೇಳು? ಯಾವಾಗ? ಪ್ರಾಣಿಗಳಲ್ಲಿ ಇರೋಣ, ಆ, ಪ್ರಾಣಿಗಳಿಗೂ ಕೂಡ ಭಾವ ಮನಸ್ಸು ಅಂತ ಹೇಳುವಂಥದ್ದು ಇದೆ ತಾನೆ. ಆ, ದನವನ್ನು ಹಿಡಿಯುವಂತಹ ಹುಲಿಗೆ ಅದಕ್ಕೂ ಒಂದು ಭಾವ ಇದೆ, ಒಂದು ಮನಸ್ಸಿದೆ, ಹ್ಮ್ ಶಿರವೂ ಇದೆ. ಹ್ಮ್ ಅದು ಯೋಚನಾ ಮಟ್ಟದಲ್ಲಿ ಮಾತ್ರ ವ್ಯತ್ಯಾಸ ಇದೆ. ದುಷ್ಟತನ ಇಲ್ಲ, ದುಷ್ಟತನ ಇಲ್ಲ. ಆಹಾರಕ್ಕಾಗಿ ಎಷ್ಟು ಬೇಕೋ ಅಲ್ವೋ? ಅಷ್ಟೇ ತಿನ್ನೋದು. ಇಲ್ಲಿಯೂ ಹಾಗೆ ದುಷ್ಟತನ ಅಂತ ಹೇಳುವುದು ಯಾವುದನ್ನು ಹೇಳು? ಯಾವುದು? ನಾವು ಮಾಡುವಂತ ಕರ್ಮವನ್ನು ಹೇಳುವುದೋ, ಆ. ನಾವು ಮಾಡುವಂತ ವೃತ್ತಿಯನ್ನು ಹೇಳುವುದೋ, ಆ. ನಮ್ಮ ಮನೋಭಾವವನ್ನು ಹೇಳುವುದೋ, ನಮ್ಮ ಮನಸ್ಥಿತಿಯನ್ನು ಹೇಳುವುದೋ, ಇದು ಎಲ್ಲವೂ ತೋರಿಕೆಗೆ ಒಂದೇ ಭಾವದಿಂದ ಕಂಡರೂ ಕೂಡ ಹ್ಮ್ ನಾವು ಜೀವಿಸುವಂತ ಈ ಪರಿಸರ ಏನಿದೆ, ಹ್ಮ್. ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಮನಸ್ಥಿತಿ ಬದಲಾಗುತ್ತದೆ. ಅಂದ್ರೆ ಮನುಷ್ಯರ ಮನಸ್ಸು ಹೇಗೆ? ಆ. ನನಗೂ ಬೇಕು, ನನ್ನ ಮಗನಿಗೂ ಬೇಕು, ನನ್ನ ಮಗಳಿಗೂ ಬೇಕು, ಆ. ಉಳಿದ್ರೆ ಮೊಮ್ಮಕ್ಕಳಿಗೂ ಬೇಕು. ಅದು ಯಾಕೆ ಉಂಟಾಗ್ತದೆ? ಯಾಕೆ? ಅದು ದುಷ್ಟತನ ಅಲ್ಲ, ಅದು ಈ ಮಾನವ ಆ. ಜೀವನದಲ್ಲಿ ಪರೋಕ್ಷವಾಗಿ ತನ್ನೊಟ್ಟಿಗೆ ಬಂದಂತ ಯಾವ ಮೋಹ ಭಾವ ಇದೆಯೋ, ಹೌದು. ಆ ಮೋಹದ ಬಂಧನವೇ ಆ. ಇಂಥ ಎಲ್ಲ ಯೋಚನೆಗಳಿಗೆ ಕಾರಣ. ಹ್ಮ್. ಇಂಥ ಮೋಹಗಳನ್ನು ಕಡಿದುಕೊಳ್ಳುವುದಕ್ಕೆ ಮನುಷ್ಯನಿಗೆ ಆಗುವುದಿಲ್ಲ. ಯಾಕೆ? ಅದು ತಾನೇ ಬಂಧಿಸಿದ ಮೋಹ ಎಂಬ ಪಾಶ. ಆ. ಈ ಮೋಹ ಎಂಬ ಪಾಶವನ್ನು ಕಡಿಯುವುದಕ್ಕೆ ಅವನಿಂದ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ದೇವರ ಆರಾಧನೆ, ಹೋಮ ಹವನಾದಿಗಳನ್ನು ಮಾಡುವುದು ಯಾಕೆ? ಬರೇ ದೇವರು ಪ್ರಸನ್ನೀಕರಿಸಬೇಕು, ನನಗೆ ಬೇಕಾದ್ದು ಕೊಡಬೇಕು ಅಂತಲ್ಲ. ಜೀವನದಲ್ಲಿ ಮೋಹವೆಂಬ ಕಟ್ಟನ್ನು ನಾವು ಯಾವ ರೀತಿ ಬಂಧಿಸಿದ್ದೇವೋ ಆ ಬಂಧನವನ್ನು ಕಳಚುವುದಕ್ಕೆ ಈ ಎಲ್ಲ ಆರಾಧನೆಗಳಿರುವುದು. ಹಾಗಾಗಿ ಇಂತಹ ಸತ್ಪುರುಷರ ಆರಾಧನೆಯ ಫಲವಾಗಿ ಇವತ್ತು ನೀನು ಕಾಣುವಂತ ಯಾವ ದುಷ್ಟ ಪ್ರಪಂಚ ಇದೆಯೋ ಅದು ದುಷ್ಟ ಪ್ರಪಂಚ ಅಲ್ವಪ್ಪ. ಯಾರೋ ಒಬ್ಬ ಏನೋ ಮಾಡಿರ್ತಾನೆ ಅಂತ ಹೇಳಿ ಪ್ರಪಂಚವನ್ನು ಹಳಿಯುವುದರಲ್ಲಿ ಅರ್ಥವಿಲ್ಲ. ಮೊದಲು ಯಾರು ದುಷ್ಪ್ರವೃತ್ತಿಯನ್ನು ಮಾಡ್ತಾರೋ ಅವರಲ್ಲಿನ ದುಷ್ಪ್ರವೃತ್ತಿಯನ್ನು ದೂರ ಮಾಡುವಂತಹ ಸತ್ಪ್ರವೃತ್ತಿ ಇದೆಯಲ್ಲ ಅದು ಬೆಳಿಬೇಕಾಗಿದೆ. ಆದ್ರೆ ಆಗುತ್ತಾ ಇರುವುದೇನು? ದುಷ್ಪ್ರವೃತ್ತಿಯನ್ನು ಒಪ್ಪಿ ಅದನ್ನೇ ಆದರ್ಶ ಅಂತ ಸ್ವೀಕರಿಸುವಂತ ಸಮೂಹ ಇದೆಯಲ್ಲ, ಈ ಸಮೂಹಕ್ಕೆ ಸತ್ಸಂಗ ಯಾವುದು ಅಂತ ಬೋಧಿಸುವಂತ ಒಂದು ಅಗತ್ಯ ಇದೆ. ಸತ್ಸಂಗವನ್ನು ಬೋಧಿಸಿದಾಗ ದುಷ್ಪ್ರವೃತ್ತಿಯನ್ನು ನಿಲ್ಲುತ್ತಾರೆ. ಹಾಗಿದ್ದಾಗ ಇಲ್ಲಿ ಸತ್ಸಂಗ ಯಾವುದು? ಧರ್ಮರಾಯ ಮಾಡುತ್ತಾ ಇರುವಂತಹ ಯಾಗ ಹೇಳುವಂಥದ್ದು ಸತ್ಸಂಗ. ಈ ಸತ್ಸಂಗದ ಪರಿಣಾಮವಾಗಿ ಬರೇ ಅವನಿಗೆ, ಅವನ ಕುಟುಂಬಕ್ಕೆ ಮಾತ್ರ ಅಲ್ಲ, ಈ ಹಸ್ತಿನೆಯ ಅಲ್ಲ, ಪ್ರಪಂಚದ ಎಲ್ಲರಿಗೂ ಕೂಡ ಧರ್ಮ ಎಲ್ಲಿಯವರೆಗೆ ವ್ಯಾಪಿಸಿದೆಯೋ, ಎಲ್ಲಿಯವರೆಗೆ ಅನುಷ್ಠಾನಕ್ಕೆ ನಿಲುಕುತ್ತದೆಯೋ ಅಲ್ಲಿಯವರೆಗೆ ಈ ಕರ್ಮದ ಪಾಶ ಬಿಗಿಯಾಗಿದ್ದದ್ದು ಸಡಿಲವಾಗುವುದಕ್ಕೆ ಧರ್ಮರಾಯ ಮಾಡುವಂತಹ ಯಜ್ಞ ಒಂದು ಉಪಾಧಿ ಆಗ್ತದೆ. ಇಂತಹ ವಿಚಾರಗಳನ್ನೆಲ್ಲ ನೀನು ಬಿಡು, ಶಿವನೇ ನಂಬಿದ್ದಾನೆ ಇವತ್ತು ಅಂತ ಆಗುವಾಗ ನೀನು ಗುರುಮುಖೇನ ಒಂದು ಪಾಠ ಹೇಳಿಸಿಕೊಂಡಿದ್ದಿ ಅಂತೇಳಿ ಆಯ್ತು. ಹೌದು, ಒಳ್ಳೆ ಪಾಠ, ಒಳ್ಳೆ ಪಾಠ. ನರನಾಗಿ ನರ ಪಕ್ಷದಲ್ಲಿ ನಿಂತು ಭೇದವಿದು ಸರಿಯೇ ಸರಿಯೇ. ನರನಾಗಿ ನರ ಪಕ್ಷದಲ್ಲಿಂತು ಭೇದವನು ಹರಿಯೇ ನೀ ತೋರುದಿಗೆ ನ್ಯಾಯವಿದು ಸರಿಯಲ್ಲ. ಇದು ಸರಿಯಲ್ಲ. ಎರಕಗೊಂಡಿರಿ ನೀವು, ಎರಕಗೊಂಡಿರಿ ನೀವು, ನೀವೆಲ್ಲ ಒಂದೇ, ನಾನೊಬ್ಬ ಬೇರಾದೆ, ನಾನೊಬ್ಬ ಬೇರಾಗಿ ಮರುದ ಜನ ಬಿಡರೆ
ಆ ಕೃಷ್ಣ ಬಹಳಷ್ಟು ಬೋಧನೆಯನ್ನು ಮಾಡಿದೆ. ತತ್ವ ವಿಚಾರವಾಗಿ ನಿನ್ನಿಂದ ಕಲಿಯಬೇಕಾದ್ದು ಬಹಳಷ್ಟಿದೆ. ಆದರೆ ನನಗಲ್ಲ. ನನಗೆ ನೀನು ಬೋಧನೆ ಮಾಡುವುದು ಬೇಡ. ನರನಾಗಿ ಈ ಭೀಮನೂ ನರನೇ, ಇಲ್ಲಿ ಸೇರಿದವರು ಎಲ್ಲರೂ ಕೂಡ ಮಾನವರೇ. ಈ ಮಾನವರ ಮಧ್ಯದಲ್ಲಿ ನೀನೊಬ್ಬ ಅಧ್ಯಕ್ಷನಾಗಿ ಹೋದೆ. ಇವರಿಗೆಲ್ಲ ಬೋಧನೆ ಮಾಡಿ ಇವರಿಗೆಲ್ಲ ನೇತಾರನಾದ ನೀನು. ಆ ಕಾರಣಕ್ಕಾಗಿಯೇ ಭೀಮ ಓಡಿ ಬಂದು ನಿನ್ನ ಕಾಲು ಹಿಡಿದದ್ದು. ನೀನು ಇವನ ಪರವಾಗಿ ನಿಂತು ಮಾತಾಡ್ತಾ ಇದ್ದೀಯಲ್ಲ, ಈಗ ಒಂದು ನ್ಯಾಯ ಅಂತೇಳಿ ಏನು ಅಂತೇಳಿ ಕೇಳ್ತೇನೆ ನಾನು. ಹೇಗೆ ನ್ಯಾಯ? ನನ್ನ ಬಲಪ್ರಯೋಗ ಏನುಂಟೋ ಅದನ್ನು ನಾನು ಪಡೆಯುತ್ತೇನೆ. ನನ್ನ ಕೈಗೆ ಸಿಕ್ಕಿದ್ದನ್ನು ತಿನ್ನುವುದಕ್ಕೆ ಅಂತೇಳಿ ಆದರೆ ತಿನ್ನುತ್ತೇನೆ. ಈಗ ಬಲಪ್ರಯೋಗ, ಅದರಲ್ಲಿ ಒಂದು ನ್ಯಾಯ ಅಂತೇಳಿ ಇಲ್ವ? ಈಗ ಆಗ ನಾಡಿದ ಮಾತನ್ನು ನೀನು ಅಲ್ಲಗಳೆದು ಮುಂದೆ ಹೋದೆ. ನೀನು ದಾರಿ ಬದಲಿಸಿದೆ. ಅದು ಮನುಷ್ಯ ಬುದ್ಧಿ, ಅದು ನೇರ ದಾರಿ ಅಲ್ಲ. ಅದು ಮುಟ್ಟಿದರೆ ಮುಟ್ಟಲು ಸಿಗದಂತೆ ಅಂತೇಳಿ ಪ್ರಾರಂಭ ಮಾಡಿದ್ದು ನಾನು. ಈಗ ನ್ಯಾಯ ಅಂತೇಳಿ ಆದ್ರೆ ನಾನು ಮುಟ್ಟಿದ್ದೇನೆ, ಅದು ನನ್ನದು, ನನ್ನ ಆಹಾರ ಅದು. ಈ ಭೀಮನನ್ನು ನಾನು ತಿನ್ನಬೇಕಾದವನು. ನೀನೊಬ್ಬ ಮನುಷ್ಯ, ಅವನಿಗೆ ಸಹಾಯಕನಾಗಿ ಬಂದವನು. ನಿನ್ನ ಎಡಬಲಗಳಲ್ಲಿ 4-5-6 ಜನರು ಇವನ ಸಹೋದರರಿರಬಹುದು. ಅಷ್ಟಲ್ಲ, ನಾನು ಮತ್ತೂ ಎಳೆಯುತ್ತೇನೆ, ನನ್ನ ಶಕ್ತಿ ಅಧಿಕವಾಗುತ್ತದೆ ಎಂದು ಕಂಡಾಗ ಸೇರಿದ ರಾಜಾಧಿರಾಜರು, ಕಿರೀಟಾಧಿಪತಿಗಳು ಎಲ್ಲರೂ ಬಂದು ಆ ಬದಿಯಿಂದಲೇ ಕೈ ಕೊಟ್ಟದ್ದಲ್ಲ. ನೋಡ, ಒಂದು 10 ಜನ ನನ್ನ ಕಡೆಗೆ ಬನ್ನಿ, ನನ್ನ ಕಡೆಗೆ ಬನ್ನಿ, ನನ್ನ ಕಡೆಗೆ, ನನ್ನನ್ನು ಒಬ್ಬನನ್ನು ಹೊರಗೆ ನಿಲ್ಲಿಸಿ ನೀವು ಮಾತಾಡುವುದಲ್ಲ. ನಾನೊಬ್ಬ ಅನ್ಯಾಯಗಾರ, ನಾನೊಬ್ಬ ಪ್ರತ್ಯೇಕ, ನೀವೆಲ್ಲರೂ ಒಂದು. ಈ ಭೀಮನಿಗೆ ಬೇಕಾಗಿ, ಈ ಭೀಮನೊಬ್ಬನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ನನ್ನೊಬ್ಬನನ್ನು ಬಾಗಿಲಿಂದ ಹೊರಗೆ ನಿಲ್ಲಿಸಿ ನಿಮ್ಮ ಸವಾಲಲ್ವೋ, ಏನಾದರೂ ಬಿಡ್ಲಿಕ್ಕಿಲ್ಲ. ಇದು ನನಗೆ ಶಿವ ಕೊಟ್ಟದ್ದು. ಈ ಭೀಮ ಶಿವ ಕೊಟ್ಟದ್ದನ್ನು ತಿಂದೇ ಮುಗಿಸ್ತೇನೆ. ಹರೆಯೋ ನಸುನಗುತೆಂದ ಹರರು ನುಡಿಗೊ ಪದಿಗ ಶರಣ ನೀನಾಗುವೆಯ. ಹರೆಯೋ ನಸುನಗುತೆಂದ ಹರನ ನುಡಿಗೊಪ್ಪದಿಗ ಶರಣ ನೀನಾಗುವೆಯ. ನೋಡೆನು ತಾಕ್ಷಣದೆಯೇ ಪುರಗರದ ರೋಪೆನಲೆಗರೆಯೋ ಕಂಗೊಳಿಸಲು. ಪುರಗರದ ರೂಪಿನಲ್ಲಿ ಹರೆಯು ಕಂಗೊಳಿಸಲು. ಬೆರಗೈದು ಮಿಕವಲ್ಲಿಯೇ ಪುರುಷಾಮೃಗವೇ ಕೃಷ್ಣ, ಈಗ ನಿನ್ನ ಸ್ವರ ಏರಿತು ಅಲ್ವಾ? ವಾದಕ್ಕೆ ಹೊರಟವನು ನೀನು. ಅಸಹಾಯಕ ಸ್ಥಿತಿಯಲ್ಲಿ ನಿಂತ ಭಾವ ನಿನ್ನನ್ನು ಕಾಡುತ್ತದೆ. ಹೌದಪ್ಪ, ಪ್ರಪಂಚದ ನಿಯಮವೇ ಹಾಗೆ. ಪ್ರಪಂಚ ಅಲ್ಲ, ನಿನಗೆ ಶಿವತತ್ವ, ಶಿವ ಬಿಟ್ಟರೆ ಬೇರೆ ಇಲ್ಲ. ಆದರೆ ನೀನು ನಿಂತದ್ದು ಕೈಲಾಸ ಅಲ್ಲ, ನಿಂತದ್ದು ಭೂಮಿಯಲ್ಲಿ. ಭೂಮಿಯಲ್ಲಿ ಹೀಗೆ ಆಡುವುದಿದ್ದೆ ಕೆಲವೆಲ್ಲ ವಿದ್ವಾಂಸರು. ಅನಾಥನಾಗದೆ ನಾಥನ ದರ್ಶನವಾಗುವುದಿಲ್ಲ ಅಂತ. ಬಹುಶಃ ನೀನು ಅನಾಥ ಸ್ಥಿತಿಯಲ್ಲಿದ್ದೆ ಇವತ್ತು. ಅನಾಥ ಅಂದ್ರೆ ಯಾರೂ ಇಲ್ಲ ಎಂಬ ಅರ್ಥ ಅಲ್ಲ, ಅಸಹಾಯಕ ಸ್ಥಿತಿ ಅಂತ ಅರ್ಥ. ಈಗ ಶಿವ ಬಂದು ಹೇಳಿದ್ರು ನಿನ್ನ ನಿಲುವನ್ನು ಬದಲಿಸುವುದಿಲ್ವಲ್ಲ? ಶಿವ ಬಂದು ಹೇಳಬೇಕು ಅಂತಲೇ ಕಾಯುವುದಲ್ವೋ ನಾನು? ಹೌದಾ? ಹಾಗಿದ್ರೆ ಶಿವನನ್ನು ಕಾಣಬೇಕು ಹೇಳುವಂತ ಹಪಹಪಿಕೆ ಇದೆಯಾ ನಿನ್ನಲ್ಲಿ? ಶಿವ ಬಂದು ಹೇಳಿದ್ರೆ ಕೂಡ ನಿನ್ನ ಮನಸ್ಥಿತಿಯನ್ನು ಬದಲಿಸ್ತೀಯಾ? ಹಾಗೆ ಬದಲಿಸ್ತಿತ್ತಾದ್ರೆ ಇದು ಕೃಷ್ಣನಾಗಿದ್ದಂತ ನಾನು ಶಿವನಾಗಿ ಪ್ರಕಟಗೊಂಡಿದ್ದೇನೆ. ಓಹೋ, ಜಯ 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 ಜಯ. ಖಂಡಿತ ಪುರುಷ ಮೃಗವು ಬ್ರಹ್ಮಾಂಡನಾಥನ ಖಂಡಿತ ಪುರುಷ ಮೃಗವು ಬ್ರಹ್ಮಾಂಡನಾಥನ ಶ್ರೀ ಜಗದ್ಗುರು ದಂಡಧರ ಶತಕೋಟಿ ರವಿ ತೇಜೋ ವಿರಾಜಿತವ ಮುಂಡಧರ ಮುಕ್ಕೋಟಿ ದಿವಿಜರು ತಂಡ ತಂಡದೊಳೆಸೆವ ದಿವ್ಯ ಪ್ರಚಂಡ ಮಂಗಳ ಮೂರ್ತಿಯನು ಮನದುಂಬಿ ಭಕ್ತಿಯಲಿ
ಮುಂಡದರವು ಕೋಟಿ ದಿವಿಜರು ದಂಡ ದಂಡದೊಳಸವ ದಿವ್ಯ ಪ್ರಚಂಡ ಮಂಗಲ ಮೂರ್ತಿಯನು ಮನದುಂಬಿ ಭಕ್ತಿಯಲ್ಲಿ ಏನಾಶ್ಚರ್ಯವಿದು, ಏನಾಶ್ಚರ್ಯ! ಇದು ತನಕ ನನ್ನ ಜೀವನದಲ್ಲಿ ಏನನ್ನು ಸಾಧಿಸಬೇಕು ಅಂತೇಳಿ ಬಯಸಿದನ ಅದನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ನಾನು ನೋಡುತ್ತಿದ್ದೇನಲ್ಲ. ತಲೆ ತಿರುಗಿತು, ಬ್ರಹ್ಮಾಂಡ ಬಿರಿಯಿತು, ಭೂಮಿ ಇಬ್ಬಾಗವಾಯಿತು. ಮಧ್ಯದಿಂದ ಎದ್ದು ಬಂದು ನಿಂತಹ ಭಗವಂತನ ವಿರಾಟ್ ಸ್ವರೂಪವಲ್ಲವೇ ಇದು? ಹರಿಹರ ಬ್ರಹ್ಮಾದಿಗಳನ್ನು ನನ್ನ ಈ ಮಾಂಸಾಕ್ಷಿಗಳಿಂದ ಕಾಣುತ್ತಲಿದ್ದೇನೆ. 4 ವೇದಗಳು, 6 ಶಾಸ್ತ್ರಗಳು, 7 ಋಷಿಗಳು, 8 ವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಎಲ್ಲರನ್ನೂ ಕೂಡ ಏಕಚಕ್ಷುವಿನಿಂದ ನೋಡುವಂತಹ ಭಾಗ್ಯ ನನ್ನದಾಗಿ ಹೋಯಿತಲ್ಲ. ನನ್ನ ದೇವನಾದಂತಹ ಶಿವ ಬೇರೆಯಲ್ಲ, ಪರಮಾತ್ಮನಾದಂತಹ ಆದ್ಯಂತ ರಹಿತನಾದಂತಹ ಬ್ರಹ್ಮಾಂಡೋದರ ಭರಿತನಾದಂತಹ ವಿಷ್ಣು ಬೇರೆಯಲ್ಲ. ಶಿವತತ್ವ ನಮ್ಮ ಶಿವನೇ ಒಪ್ಪಿಕೊಂಡಿದ್ದನಂತೆ. ಆದಿಯಲ್ಲಿ ಹರಿಹರರಲ್ಲಿ ಭೇದವಿಲ್ಲ. ಹರಿಯೊಳೊಂದಾಗಿ ಶಿವನು ಭಕ್ತರನ್ನು ಪೊರೆದಂತಹ ಕಾಲ ಒಂದಿತ್ತು. ಅಂತಹ ಶಿವನನ್ನು ಈ ವಿರಾಟ್ ಸ್ವರೂಪ ದರ್ಶನವನ್ನು ಮಾಡುವಂತಹ ಪುಣ್ಯವನ್ನು ನಾನು ಪಡೆದೆ ಅಂತೇಳಿ ಆದರೆ ನನ್ನ ಜೀವನದ ಪರಮ ಧ್ಯೇಯವನ್ನು ನಾನು ಸಾಧಿಸಿದೆ ಅಂತೇಳಿ ಆಯಿತು. ನಾನು ಬಗದದ್ದೊಂದು, ದೈವ ನಿರ್ಣಯ ಬೇರೆ ಉಂಟು. ನಾನೆನ್ನಿಸಿದೆ, ಜನರ ಜಂಜಾಟವಿರುವಂತಹ ಸ್ಥಳದಲ್ಲಿ ತಪಸ್ಸು ಮಾಡುವುದಕ್ಕೆ ತೊಂದರೆಯಾಗುತ್ತದೆ. ಹಾಗಾಗಿ ನರ ಸಂಚಾರವೇ ಇಲ್ಲದ, ಪ್ರಾಣಿ ಸಂಚಾರವೇ ಇಲ್ಲದ, ಎಲ್ಲಿಯೋ ಮಾನಸ ಸರೋವರದ ತಪ್ಪಲಲ್ಲಿ ಕುಳಿತು ಮೌನವಾಗಿ ಗುಹೆಯೊಳಗೆ ಕುಳಿತು ಶಿವನನ್ನು ಕಾಣುತ್ತೇನೆ ಎಂದು ಹೊರಟವನು ನಾನು. ಅದಲ್ಲ ಸತ್ಯವನ್ನು ಕಾಣಬೇಕು ಅಂತೇಳಿ ಆದರೆ ಹಸ್ತಿನಾವತಿಗೆ ಬರಬೇಕಾಯಿತು. ನನ್ನ ಶಿವನನ್ನು ಕಾಣಬೇಕು ಅಂತೇಳಿ ಆದರೆ ಈ ಕೃಷ್ಣನಲ್ಲಿ ವಾಗ್ವಾದ ಕಿಳಿಯಬೇಕಾಯಿತು. ಈಗ ಕೃಷ್ಣನೆಲ್ಲಿದ್ದಾನೆ? ನನ್ನ ಕಣ್ಣ ಮುಂಭಾಗದಲ್ಲಿ ಕೃಷ್ಣ ಕಾಣುವುದಿಲ್ಲವಲ್ಲ. ಕೃಷ್ಣನೂ ಒಬ್ಬನೇ, ನನ್ನ ಹರನೂ ಒಬ್ಬನೇ, ಮೂಜಗದೊಡೆಯರಾದಂತಹ ದೇವದೇವೋತ್ತಮ ಶಿವನೂ ಒಬ್ಬನೇ. ಪಂಚಭೂತಗಳು, ಪಂಚತತ್ವಗಳು, ಪಂಚರೂಪಗಳು, ಪಂಚಾಗ್ನಿಯ ಮಧ್ಯದಲ್ಲಿ ಬೆಳೆದು ನಿಂತಹ ಪರಶಿವನನ್ನು ಕಾಣುತ್ತಿದ್ದೇನೆ ನಾನು. ಜಯ 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 ಜಯ. ಹರಿಯಾಗಿ ಪಾಲಿತೆ ಸೃಷ್ಟಿ ದೇವಿದಿಯೋ, ಹರಿಯಾಗಿ ಪಾಲಿತೆ ಸೃಷ್ಟಿ ದೇವಿದಿಯೋ, ಸಂವರಿದನು ಹರನೆ ನಾನವುದು. ಹರಿಯಾಗಿ ಪಾಲಿತೆ ಸೃಷ್ಟಿ ದೇವಿದಿಯೋ, ಸಂವರಿದನು ಹರನೆ ನಾನವುದು. ಅರಿತುಕೋ 14 ಲೋಕವೇ, ಅರಿತುಕೋ 14 ಲೋಕವೇ ನಾನವೇ. ವರಜಡ ಚೈತನ್ಯವೆಲ್ಲ, ವರಜಡ ಚೈತನ್ಯವೆಲ್ಲ ಹರಿಯಾಗಿ ಪಾಲಿತೆ. ಪುರುಷಾಮೃಗವೇ, ದೇವದೇವೋತ್ತಮ, ಇಷ್ಟೇ ಇರುವುದು ಜೀವನ. ಇಷ್ಟಾದರೂ ನೋಡಬೇಕಾದರೆ ಇಷ್ಟು ಹೊತ್ತಾಯಿತು. ನೋಡಬೇಕಾದ್ದನ್ನು ನೋಡಿ ಆಯ್ತಲ್ಲ, ಧನ್ಯನಾದೆ. ಪ್ರಪಂಚ ನಿಯಮವೇ ಹಾಗೆ. ಓ, ಯಾವುದನ್ನು ನಾವು ಅಂತಿಮವಾಗಿ ಪಡೆದಾಯಿತೋ, ಪಡೆದಾದ ಮೇಲೆ ಮತ್ತೆ ಸಂತೋಷ ಇಲ್ಲ ನೋಡು. ನೀನು ಪ್ರಪಂಚ ಪರ್ಯಟನೆ ಮಾಡಿದ್ದಿ ಅಂತೇಳಿ ಈಗ ಗೊತ್ತಾಯ್ತು. ಯಾವಾಗಲೂ ಸಂತೋಷ ಉಂಟಾಗುವುದು ನಾವು ಯಾವುದನ್ನು ಪಡೀತೇವೋ ಆ ಪಡೆಯುವುದಕ್ಕೆ ಮಾಡುವಂತಹ ಶ್ರಮ ಸಾಹಸಗಳಿದೆಯಲ್ಲ, ಆ ಸಾಹಸದಲ್ಲೇ ಸಂತೋಷ ಪಡುವುದು. ಹಾಗಾದ್ರೆ ನನ್ನ ಸಾಹಸ ವ್ಯರ್ಥ ಆಗಲಿಲ್ಲ ಅಂತೇಳಿ ಆಯ್ತು. ಹಾಗೆ ಸಂತೋಷ ಪಡುತ್ತಾ ಪಡುತ್ತಾ ಉಳಿದವರಿಗೆ ಸಂತೋಷ ಕೊಡುವುದು ಹೋಮ ಹವನಾದಿಗಳ ಮೂಲಕ. ನಾವು ಪಡೆದದ್ದು ಎಲ್ಲವೂ ಸಿಕ್ಕಿತು ಅಂತ ಆದ ಮೇಲೆ ಮತ್ತೆ ಸಂತೋಷ ಎಲ್ಲಿದೆ? ಮತ್ತೆ ವೈರಾಗ್ಯವೇ. ಈಗ ನನ್ನನ್ನು ಈ ಸ್ವರೂಪದಿಂದ ಕಂಡೆ. ಹೌದು, ನಾನೇ ಪ್ರಪಂಚ. ಅದಕ್ಕಿಂತ ಆಚೆ ಪ್ರಪಂಚ ಅಂತ ನೀನು ಯೋಚಿಸುವುದಕ್ಕೂ ಇಲ್ಲ. ನೀನೇ ಪ್ರಪಂಚ, ನೀನೇ ಬ್ರಹ್ಮಾಂಡ. ಹೌದು.
ನಿನ್ನ ಬ್ರಹ್ಮಾಂಡದೊಳಗೆ ನಾನು ಒಂದು ಸಣ್ಣ ಚುಕ್ಕೆ. ಈ ಭಾವ ಬರಬೇಕು. ಆ, ಶರಣನಿಗೆ ಈ ಭಾವ ಬಂದಾಗ ಹ್ಮ್ ದೇವರ ದಯೆ ಪ್ರತ್ಯೇಕ ಬೇಡ, ಹ್ಮ್ ಅದುವೇ ದಯೆ. ಹ್ಮ್ ಆ ಭಾವ ಬಂದಾಗ ಹ್ಮ್ ಉಂಟಾಗುವುದು ದೇವನಲ್ಲಿ ಶರಣಾಗತಿಯ ಭಾವ. ಹ್ಮ್ ಅನೇಕರು ಭಾವಿಸ್ತಾರೆ ದೇವರಿಗೆ ನಮಸ್ಕಾರ ಮಾಡಿದ್ರೆ ಸಾಕು ಅಂತ. ಆ, ಅದು ತಲೆ ಬಾಗುವುದು ಮಾತ್ರ. ಹ್ಮ್ ನಮಸ್ಕಾರ ಮನಸ್ಸಿನಿಂದ ಬರಬೇಕು. ಹೌದು. ಗಂಟಲ ಮೇಲಿನ ನಮಸ್ಕಾರದಿಂದ ಬರೇ ದೈಹಿಕವಾದಂತಹ ಶ್ರಮ ಆಗುತ್ತದಷ್ಟೇ ಹೊರತು, ಹ್ಮ್ ವ್ಯಾಯಾಮ ಆಗುತ್ತದಷ್ಟೇ ಹೊರತು, ದೇವರನ್ನು ಕಾಣುವುದಕ್ಕೆ ತೆರೆದ ಬಾಗಿಲಾಗುವುದು ನಾವು ಪರಮಾತ್ಮನಲ್ಲಿ ಐಕ್ಯಗೊಂಡಾಗ. ಆ, ಐಕ್ಯಗೊಳ್ಳುವುದಕ್ಕೂ ಕೂಡ ಅರ್ಹತೆ ಬೇಕು. ಹ್ಮ್ ಹಾಗಾಗಿ ಈ ಪ್ರಪಂಚದ ಜಡ ಚೈತನ್ಯ ಎಲ್ಲ ವಸ್ತುಗಳು ನಾನೇ. ಹ್ಮ್ ಅರ್ಥವಾಯಿತು ತಾನೆ? ಓ. ಇನ್ನು ಆಗಬೇಕಾದ್ದೇನು? ಏನು? ಈಗ ನಾನಲ್ಲ, ಈ ದೇಹ ನನ್ನದಲ್ಲ ಹೇಳುವಂತಹ ಭಾವ ನಿನ್ನನ್ನು ಕಾಡುವುದಕ್ಕೆ ತೊಡಗಿತು ಅಂತ ಆದ ಮೇಲೆ ಆ, ಇನ್ನಾಗಬೇಕಾದ್ದು, ನಿನಗೆ ಬೇಕಾದ್ದನ್ನು ನೀನು ಪಡೆದೆ. ಇವತ್ತು ಆ, ಎಲ್ಲವೂ ಪಡೆದಾಯಿತು. ಆ, ನಿನ್ನ ಜೀವಿತದ ಉದ್ದೇಶ ಈಡೇರಿತು. ಆ. ಆದರೆ ನೀನು ಇಲ್ಲಿಗೆ ಬಂದ ಉದ್ದೇಶ ಈಡೇರಬೇಕೋ ಬೇಡವೋ? ನನಗೆ ಬೇಕಾದ್ದನ್ನು ನಾನು ಪಡೆಯಬೇಕು, ನಾನು ಪಡೆದೆ ಎಂಬ ಸಂತೃಪ್ತಿ ನನ್ನಲ್ಲುಂಟು. ಆದರೆ ಸತ್ಯ ಅದಲ್ಲ ಅಂತೇಳಿ ನಿನ್ನನ್ನು ನೋಡಿದಾಗ ನನಗೆ ಗೊತ್ತಾಯಿತು, ನಿನಗೆ ಬೇಕಾದ್ದನ್ನು ನೀನು ನನ್ನಿಂದ ಪಡಕೊಳ್ಳುವ ದಾರಿಯಲ್ಲಿದ್ದಿ ಅಂತ ಹೇಳಿ. ಹೌದು, ಖಂಡಿತವಾಗಿ. ಏನದು ಸ್ವಾಮಿ? ಭೀಮನ ಮುಖೇನವಾಗಿ ನಿನಗೆ ವಿಷಯ ಗೊತ್ತಾಗಿದೆ. ಹೌದು. ರಾಜಸೂಯ ಅಧ್ವರ ಹ್ಮ್ ಲಕ್ಷಗಟ್ಟಲೆ ಎಷ್ಟೋ ಮಂದಿಗಳು ಬಂದಿದ್ದಾರೆ, ಆ, ಬರುತ್ತಾ ಇದ್ದಾರೆ. ಆ, ಯಾಗ ಆರಂಭವಾಗಬೇಕಷ್ಟೇ. ಆ, ಯಾಗ ಆರಂಭವಾದ ಬಳಿಕ ಹ್ಮ್ ಇಲ್ಲಿ ಉಂಟಾಗುವಂತ ಊಟದ್ದು ಅಂತಲ್ಲ, ಎಲ್ಲ ಅಶೌಚಗಳು ಆ, ಅದು ಮಾನವ ನಿರ್ಮಿತವಾಗಿರ್ಬೋದು, ಹ್ಮ್ ಅಲ್ಲ ಇನ್ನು ಬೇರೆ 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 ವಾಕ್ಗಳಿಂದ ಉಂಟಾಗಿರ್ಬೋದು, ವರ್ತನೆಗಳಿಂದ ಉಂಟಾಗಿರ್ಬೋದು, ಸ್ವಭಾವದಿಂದ ಉಂಟಾಗಿರ್ಬೋದು, ಆ. ಬೇರೆ 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 ಸ್ವರೂಪದಿಂದ ಉಂಟಾಗುವಂತ ಯಾವ ಅಶೌಚ ಅಂತ ಇದೆಯೋ ಆ, ಆ ಅಶೌಚದ ನಿವಾರಣೆಯಾಗುವುದಕ್ಕೆ ಮಾನವ ಸಹಜವಾಗಿ ಸಾಧ್ಯ ಇಲ್ಲ. ಹ್ಮ್ ಅದಕ್ಕೊಂದು ಪ್ರತ್ಯೇಕವಾದಂಥ ಹ್ಮ್. ಶಿವನ ಸಂಬಂಧಿಯಾದಂಥ ಒಂದು ಶಕ್ತಿಯ ಪ್ರವೇಶ ಅಗತ್ಯ ಇತ್ತು. ಹ್ಮ್ ಆ ಶಕ್ತಿ ಯಾರು? ನೀನೆ. ಹ್ಮ್ ಈ ಪ್ರದೇಶದಲ್ಲಿ ನಿಂತು ಹ್ಮ್ ನೀನು ನೆಲೆಯಾಗಿ ಯಾಗ ಮುಗಿಯುವಲ್ಲಿವರೆಗೆ, ಆಮೇಲೆ ಏನಂತ ಮತ್ತೆ ಹೇಳ್ತೇನೆ, ಯಾಗ ಮುಗಿಯುವಲ್ಲಿಯವರೆಗೆ ಹ್ಮ್ ನೀನು ಇಲ್ಲಿದ್ದು ಹ್ಮ್ ಧರ್ಮರಾಯನ ಈ ಯಾಗ ಕಾರ್ಯಕ್ಕೆ ನೀನು ಸ್ಪಂದಿಸ್ತಾ ಇರಬೇಕು. ಆ. ಆ ಮುಖೇನವಾಗಿ ಅವನ ಸಂಕಲ್ಪದ ಈಡೇರಿಕೆಗೆ ನಿನ್ನದು ಬಹುದೊಡ್ಡ ಕಾಣಿಕೆ ಆಗ್ತದೆ. ಕೃಷ್ಣ, ಆ, ಕ್ಷಣ ಕ್ಷಣಕ್ಕೂ ಪ್ರಪಂಚ ಬದಲಾಗುತ್ತದೆ. ಹ್ಮ್ ಮಾನಸ ಸರೋವರದ ನೆನಪಲ್ಲಿದ್ದಂತಹ ನಾನು ಹಸ್ತಿನಾವತಿ ನನ್ನ ಜಾಗ ಅಂತೇಳುವಂತಹ ಸ್ಥಿತಿಗೆ ಬಂದು ತಲುಪಿದ್ದೇನೆ. ಹ್ಮ್ ಒಂದೇ ಒಂದು ಅಕ್ಷರದ ವ್ಯತ್ಯಾಸದಿಂದ ಪ್ರಸಂಗವೇ ಬದಲಾಗಿ ಹೋಗುತ್ತದೆ. ಹಾ. ಮೊದಲು ಹೇಗಿತ್ತು? ಎಂದಿಗಾವುದೋ ನಿನ್ನ ದರ್ಶನ ಅಂತೇಳಿ ಇತ್ತು. ಈಗ ಹಾ. ಇಂದಿಗಾಯಿತು ನಿನ್ನ ದರ್ಶನ. ಆ, ನಾನು ಕಾಣಬೇಕಾದಂತಹ ತಾಣುವನ್ನು ನಿನ್ನಲ್ಲಿ ಕಂಡಿದ್ದೇನೆ. ಈ ಸ್ಥಳದಲ್ಲಿ ದರ್ಶನವಾಗಿದೆ. ಹಾಗಾಗಿ ನನ್ನ ಜೀವನದ ಧ್ಯೇಯ ಏನು, ಪರಮ ಧ್ಯೇಯ, ಪರಮ ಗುರಿ ಏನು, ಅದನ್ನು ನಾನು ಪಡೆದಿದ್ದೇನೆ ಎಂಬಂತಹ ಸಂತೃಪ್ತಿ ನನಗಿದೆ. ಹಾಗಾಗಿ ನೀನಾಡಿಸುವಂತಹ ಬೊಂಬೆಗಳು ನಾವು. ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಪ್ರಾಣ ಪಕ್ಷಿಯಾಗಿ ನಿಲ್ಲುವಂತಹ ನಿನ್ನ ಶಕ್ತಿ ಇಲ್ಲದೆ, ನಿನ್ನ ಇಚ್ಛೆ ಇಲ್ಲದೆ, ನಿನ್ನ ಸಂಕಲ್ಪವಿಲ್ಲದೆ ಈ ಪ್ರಪಂಚದಲ್ಲಿ ಯಾವೊಂದು ವಸ್ತುವು ಏನೂ ಕೆಲಸ ಮಾಡೋದಿಲ್ಲ. ಗಾಳಿ ಆಡುವುದಿಲ್ಲ, ಬೆಂಕಿ ಉರಿಯುವುದಿಲ್ಲ, ಮಳೆ ನೀರಾಗಿ ಬೀಳುವುದಿಲ್ಲ, ಜನ ಜಾನುವಾರುಗಳು ಚಲಿಸುವುದಿಲ್ಲ. ನಿಶ್ಚಲವಾಗಿರುವಂತಹ ಆ ಹೋದ ಕಲ್ಪದಲ್ಲಿ ಲಯವಾದಂತಹ ವಸ್ತುಗಳೆಲ್ಲ ಸಜೀವವಾಗಿ ನಿನ್ನುದರದಲ್ಲಿ ಅಡಗಿದೆ. ಅದರಲ್ಲಿ ಒಬ್ಬ ಚಿಕ್ಕ ಪಾತ್ರ ನನ್ನದು. ಕೃಷ್ಣ, ನೀನು ಏನು ಆಗಬೇಕು ಅಂತೇಳಿ ಹೇಳ್ತೀಯೋ ಅದರಂತೆ ನಾನು ನಡೆಯುತ್ತೇನೆ. ಭೀಮ ಹೇಳಿದ್ದಾನೆ, ವಿಷಯ ಸರಿಯೇ. ಹಾಗಾದರೆ ನನಗೊಂದು ವ್ಯವಸ್ಥೆ, ನನಗೊಂದು ನೆಲೆಯನ್ನು ನೀನೇ ಕಲ್ಪಿಸಿಕೊಡಬೇಕು ಅಂತೇಳಿ ನಿನ್ನ ಪಾದಮೂಲದಲ್ಲಿ ಕೈ ಮುಗಿದು ಬೇಡಿಕೊಳ್ತೇನೆ ದೇವರೇ. ನೀನು ಹೇಳುತ್ತಾ ಇದ್ದಾಗ ನಿನ್ನ ಹಿಂದೆ ಭೀಮಸೇನ ನಿಂತಿದ್ದ. ಹೌದು, ಎಲ್ಲ ವ್ಯವಸ್ಥೆಗಳಾಗಿದೆ. ಇಲ್ಲಿನ ಪಾಕಶಾಲೆಯ ಪಕ್ಕದಲ್ಲಿ ನಿನಗೊಂದು ಪೂಜಾಲಯವನ್ನು ನಿರ್ಮಿಸಿ ನಿನಗೆ ಬೇಕಾದ ಪೂಜೆಯ ಎಲ್ಲ ಪರಿಕರಗಳನ್ನು ಸಿದ್ಧಪಡಿಸುವುದಕ್ಕೆ ಅಲ್ಲ ಮಾಡುವುದಕ್ಕೆ
ಪಾಂಡವರ ಪ್ರತಿನಿಧಿಯಾಗಿ ಭೀಮಸೇನ ನಿಲ್ತಾನೆ. ವಾ. ಅವನಿಂದ ಪೂಜಾದಿಗಳನ್ನು ಕೈಕೊಂಡು ಧರ್ಮರಾಯನ ಉದ್ದೇಶ ಏನಿದೆ ಅದನ್ನು ಈಡೇರಿಸಬೇಕು. ಒಳ್ಳೆ. ಮುಖ್ಯವಾಗಿ ಗಮನಿಸಬೇಕಾದ್ದು ಹಾ. ಎಲ್ಲರೂ ಹೇಳುವುದು ಅಶೌಚ ಅಶೌಚ ಅಂತ. ಹಾ. ಅಶೌಚ ಕಾಣುವುದು ಅಶೌಚ ಅಲ್ಲ ಪುರುಷಾಮೃಗ. ಹಾ. ಮನುಷ್ಯನೊಳಗಿರುವಂತಹ ವಿಕಾರ ಹೇಳುವಂತಹ ಮನಸ್ಥಿತಿ ಇದೆಯಲ್ಲ, ಹಾ. ಆ ಅಶೌಚವನ್ನು ತೊಲಗಿಸುವುದಕ್ಕೆ ರಾಜಸೂಯ ಯಾಗ ಒಂದು ಮಾಧ್ಯಮವಾಗಲಿ. ಓ. ಅನೇಕ ಸಲ ನಾವು ಬಳಸ್ತೇವೆ ಧನಾತ್ಮಕ ಅಂಶ ಋಣಾತ್ಮಕ ಅಂಶ ಅಂತ. ಅದು ಏನೂ ಇಲ್ಲ, ನಮ್ಮ ಮನಸ್ಸಿನಲ್ಲೇ ಇರುವುದು. ನಿನ್ನನ್ನು ಕಂಡಾಗ ನನಗೆ ಧನಾತ್ಮಕವಾಗಿ ಯೋಚನೆ ಬಂದ್ರೆ ನೀನು ಒಳ್ಳೆಯವನೇ, ನಿನ್ನನ್ನು ಕಂಡಾಗ ಕೆಟ್ಟ ಭಾವದಿಂದ ಕಂಡ್ರೆ ಅದು ಋಣಾತ್ಮಕವೇ. ಹಾಗಾಗಿ ಈ ಪ್ರದೇಶಕ್ಕೆ ಯಾರು ಪ್ರವೇಶ ಮಾಡುತ್ತಾರೋ ಅವರ ಮನಶುದ್ಧಿ ಆಗಲಿ, ಅವರ ಮನಸ್ಸಿನಲ್ಲಿರುವಂತಹ ಅಶೌಚ ಹೋಗಲಿ. ಅಶೌಚ ಹೋಗಲಿ ಬರೇ ಇದು ಉಪನ್ಯಾಸವಲ್ಲ, ಆಶೀರ್ವಚನ ಅಲ್ಲ, ಬದಲಿಗೆ ನಿನ್ನ ಸಾನ್ನಿಧ್ಯದ ಪ್ರಭಾವದಿಂದ ಇಲ್ಲಿಗೆ ಬರುವವರ ಮನಸ್ಸು ಅರಳಲಿ, ಅದು ಮುದುಡುವುದು ಬೇಡ. ಆ ಮುಖೇನವಾಗಿ ಪಾಂಡವರು ಕೈಗೊಂಡಂತಹ ಈ ಮಹಾನ್ ಕಾರ್ಯ ಅರಳಲಿ ಅಂತ ಹೇಳುತ್ತಾ ಅದು ಭೀಮಸೇನ ನಿನ್ನನ್ನು ಪೂಜೆಗೆ ಕರೀತಾ ಇದ್ದಾನೆ. ಪೂಜಾಲಯವನ್ನು ಸೇರಿ. ಒಳ್ಳೆಯದು. ಜಯ 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 ಜಯ. ಸಕಲ ಗಮ ಪೂಜಿತ ಆದಿದೇವ ಸಕಲ ಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋಪಮ ತಿರುವದಿ ವೆಂಕಟ ನಾಯಕ ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳವೋ. ಭಕ್ತರ ಬರೆವ ಬಗೆ ಉರಗವು ಜನರ ಸುಕುಮಾರ ಗೆಲವದನರ ಚರಣ ಕಮಲಗಾರದಿ ಎತ್ತಿರೆ ಆರದಿ ಎತ್ತಿರೆ ಗಜಮುಗಾದವಗೆ ಗಣಪಗೆ